ನಾನು ಅಷ್ಟೇ ಯುವಕನಾಗಿ ನನ್ನ ಕೃಷಿ ಫೀಲ್ಡ್ಗೆ ಇಳಿದವನು. ಅಡಿಕೆಗೆ ನಾನು ಇಳಿದ ಟೈಮಲ್ಲಿ 30 ರೂಪಾಯಿಗೆ ಇಳಿದಿತ್ತು. ಚಿಂತನಾರ್ಹವಾದಂಥ ಒಂದು ಸಂದಿಗ್ಧ ಪರಿಸ್ಥಿತಿಯಲ್ಲಿ ರೈತರಿಗೆ ನನ್ನಿಂದ ಆದಂತಹ ಒಳ್ಳೆ ವಿಚಾರವನ್ನು ನಾನು ಪ್ರಸ್ತುತಪಡಿಸಬೇಕು ಅಂತೇಳಿ ಹೊಸ ಹಣ್ಣುಗಳತ್ತ ಎಳೆದದ್ದು. ಸಾಕಷ್ಟು ಈಗಲೂ ಹೇಳ್ತಾ ಇದ್ದೇನೆ ನಾನು. ಬಹುಶಃ ನನಗೆ 2 ಲಕ್ಷ ರೂಪಾಯಿ ನೀವು ತಿಂಗಳಾದ ಸಂಬಳ ಕೊಡದಿದ್ರೂ ಕೂಡ ನಾನು ಕೃಷಿ ಬಿಟ್ಟು ಹೊರಗಡೆ ಬರೋದಿಲ್ಲ. ಅದಕ್ಕಿಂತ ಹೆಚ್ಚಿನ ಆದಾಯವನ್ನು ನಾನು ಕೃಷಿಯಲ್ಲಿ ಪಡ್ಕೊಳ್ಳಬಲ್ಲೆ. ಇನ್ನೊಂದೇನಂದರೆ, ನನಗೆ ಬೇಕಾದಷ್ಟು ನಾನು ನಿದ್ದೆಯನ್ನು ಮಾಡಿಕೊಳ್ಬೋದೆ, ನನಗೆ ಬೇಕಾದ ದಿವಸ ನಾನು ರಜಾ ಹಾಕಬಲ್ಲೆ, ನನಗೆ ಬೇಕಾದ ದೇಶವನ್ನು ನಾನು ಸುತ್ತಬಲ್ಲೆ ನನ್ನ ಸ್ವಂತ ಖರ್ಚಿನಿಂದ. ನಾನು ಪ್ರತಿ 3 ತಿಂಗಳಿಗೊಮ್ಮೆ ವಿದೇಶ ಸುತ್ತಾ ಇದ್ದೇನೆ ಈ ಹಣ್ಣಿನ ಹುಡುಕಾಟಕ್ಕೋಸ್ಕರ. ಹೊಸ ಹಣ್ಣನ್ನು ನಮ್ಮ ದೇಶಕ್ಕೆ ತರಬೇಕು. ನಮ್ಮ ದೇಶ ಇದರಲ್ಲಿ ವಿದೇಶಿ ವಿನಿಮಯವನ್ನು ಕಡಿಮೆ ಮಾಡಬೇಕು. ಅದೇ ವಿದೇಶದ ಹಣ್ಣಿನ ಗಿಡಗಳನ್ನು ನಾವು ತಂದುಬಿಟ್ಟು ನಾವು ವಿದೇಶಕ್ಕೆ ಮಾರಾಟ ಮಾಡುವ ಸ್ಥಿತಿಯಲ್ಲಿ ನಾವು ಕೊಂಡೊಯ್ಯಬೇಕು ಅಂತ ಹೇಳುವಂಥ ಒಂದೇ ಒಂದು ಕಾರಣಕ್ಕಾಗಿ ನಮ್ಮ ಸ್ವಂತ ಖರ್ಚಿನಲ್ಲಿ, ಅದು ಕೂಡ ನಮ್ಮ ಬ್ರಾಹ್ಮಣ್ಯವನ್ನು ಉಳಿಸ್ಕೊಂಡು ಯಾವುದೇ ರೀತಿಯ ಫುಡ್ಡನ್ನು ನಾನು ಮತ್ತು ನನ್ನ ಮಿಸ್ಸಸ್ ಇಬ್ಬರು ಹೋಗುವಂಥದ್ದು ಕೇವಲ 2,000 to 3,000 ರೂಪಾಯಿಯ ಆಹಾರಗಳನ್ನು ಇಡೀ ನಾನು ಅಲ್ಲಿಂದ ಏರ್ಪೋರ್ಟ್ ಟು ಏರ್ಪೋರ್ಟ್ ನಾವು ಬೇಕಾದಂಥ ಫುಡ್ಗಳನ್ನು ನಾವು ಇಲ್ಲಿಂದ ಕೊಂಡೋಗ್ತೇವೆ. ಇಲ್ಲಿ ಬರುವಲ್ಲಿವರೆಗೆ ನೀರಿನ ಬಾಟ್ಲ್ ಒಂದು ಬಿಟ್ಟರೆ ಬೇರೆ ಯಾವುದನ್ನು, ಹಣ್ಣುಗಳನ್ನು ತಿಂತೇವೆ. ಯಾಕಂದರೆ ಹೊಸತನ್ನು ಹುಡುಕಾಡೋದು. ಇಡೀ ಜಗತ್ತಿನಲ್ಲಿ ಇರುವಂತಹ ಕೃಷಿ ಪ್ರೇಮಿಗಳು ಯಾರಿದ್ದಾರೆ, ಹಣ್ಣಿನ ಪ್ರೇಮಿಗಳು ಯಾರಿದ್ದಾರೆ, ಅವರ ಹುಡುಕಿಕೊಂಡು ಅವರ ವಾಹನದಲ್ಲಿ ಹೋಗಿಕೊಂಡು ನಾವು ಸಂಗ್ರಹಗಳನ್ನು ಅಲ್ಲಿನ ರೈತರನ್ನು ಯಾಕಂದರೆ ಭಾಷಾ ಸಮಸ್ಯೆಗಳು ಬರ್ತದೆ. ಅಲ್ಲಿ ಹೋದಾಗ ಇಂಗ್ಲೀಷ್ ಎಲ್ಲ ಕಡೆ ನಡೆಯುವುದಿಲ್ಲ. ಪಟ್ಟಣದಿಂದ ಹೊರಗಡೆ ಹಳ್ಳಿಗಳಿಗೆ ಬಂದಾಗ ಈ ಭಾಷೆಗಳ ಸಮಸ್ಯೆ ಬರ್ತದೆ. ಹಾಗಾಗಿ ಎಲ್ಲವನ್ನು ಕೂಡ ಬಹಳ ಸೂಚ್ಯವಾಗಿ ನಾನು ಮಾಡ್ತಾ ಹೊಸತರನ್ನು ನಮ್ಮ ಬ್ರಾಹ್ಮಣರಿಗೆ ಅಥವಾ ನಮ್ಮ ಕೃಷಿಕರಿಗೆ ತೋರಿಸ್ಕೊಡ್ಬೇಕು ಅಂತ ಹೇಳ್ತಾ, ಯಾವುದೇ ರೀತಿಯ ಸಂಶಯಗಳು, ಯಾವುದೇ ರೀತಿಯ ನನ್ನಿಂದ ಏನು ನಾನು ಸಮಾಜಕ್ಕೆ ಕೊಡಬಲ್ಲೆ ಅಂತ ಹೇಳುವಂಥದ್ದನ್ನು ನಾನು ಸಂಪೂರ್ಣವಾಗಿ ಕೊಡಬಲ್ಲೆ. ನನ್ನ ಮಾಹಿತಿಯನ್ನು ಕೊಡಬಲ್ಲೆ, ಯಾವ ರೀತಿ ಕೃಷಿಯನ್ನು ಮಾಡಬಹುದು ಅಂತ ಹೇಳುವಂಥದ್ದು ಇಂಟರ್ ಕ್ರಾಪ್ ಆಗಿ ಅಡಿಕೆ ಉಪಬೆಳೆಯಾಗಿ ಏನನ್ನು ಮಾಡಿಕೊಳ್ಬೋದು ಅಂತ ಕೊಡಬಲ್ಲೆ ಅಂತ ಹೇಳ್ತಾ ನನ್ನ 1-2 ಸಮಯವನ್ನು ನನಗೆ ಕೊಟ್ಟದ್ದಕ್ಕಾಗಿ ಧನ್ಯವಾದ. ಸಾವಿರಕ್ಕೂ ಹೆಚ್ಚು ಹಣ್ಣುಗಳನ್ನು ಬೆಳೆಸಿದ ಅನಿಲ್ ಬಳಂಜ ಅವರ ವಿವರಣೆಗೆ ವಂದನೆಗಳು. ಅವರ ಮಗ ಕೂಡ 6ನೇ ಕ್ಲಾಸು, ಅವರು ಕೂಡ ಈಗ ಇದೇ ಫೀಲ್ಡ್ಗೆ ಬರ್ತೇನೆ ಅಂತ ಹೋಗ್ತಾ ಇದ್ದಾರೆ. ಆ ಹೆಸರೇ ಕೇಳದ ಹಣ್ಣುಗಳು ಕೆಲವೊಂದು ಹೇಳ್ತೀನಿ: ಜಬೋಟಿ ಕಾಬಾ, ಬಾಕುಪಾರಿ, ಲೋಂಗಾನ್, ಲಾಂಗ್ ಸಾಟ್, ಫುಲಸಾನ್, ಈ ಥರ ನಾವು ಹೆಸರೇ ಕೇಳ್ತಿದ್ದಂಥ ಫ್ರೂಟ್ಸ್ ಎಲ್ಲ ಅವ್ರ ಮನೇಲಿದೆ. ನೀವು ಬೆಳ್ತಂಗಡಿ ಹತ್ರ ಗರಡಾಡಿ ಅಲ್ಲಿ ಹೋಗಿ ನೋಡ್ಬೋದು. ಹಾಗೆ ನಾವೀಗ ಅವರ ಮೊಬೈಲ್ ನಂಬರ್ ಒಂದು ಹೇಳಬೇಕು ಅಂತ ಹೇಳ್ತಿದ್ದಾರೆ. 944 80 67 466 944 80 67 466. ಆದಷ್ಟು ಸಂಜೆ 6ರಿಂದ 9 ಗಂಟೆ ಮಾಡಿ. ಯಾಕಂದರೆ ನಾನು ನಿರಂತರ ಬೆಳಿಗ್ಗೆ 6 ಗಂಟೆಯಿಂದ ಸಂಜೆ 10 ಗಂಟೆವರೆಗೆ ಕೆಲಸ ಮಾಡುವವನು. ನಾನು ಎಲ್ಲೂ ಕೂಡ ಸುಮ್ಗೆ ಕೂತ್ಕೊಳ್ಳುವ ಜಾತಿ ಅಲ್ಲ. ಫೋನ್ ತೆಗೆದಿದ್ದು ಕ್ಷಮೆ ಬಿಡಲಿ. ಆದಷ್ಟು ಮೆಸೇಜ್ಗಳು, ಸಂದೇಶಗಳನ್ನು ಕೊಡಿ. ಯಾಕಂದರೆ ನಾನು ನಿರುದ್ಯೋಗಿ ಅಲ್ಲ. ಈಗ ನಾನು ಇಲ್ಲಿ ಇದ್ದ ಹವ್ಯಕರಿಗೆ ಒಂದು ಪ್ರಶ್ನೆ ಕೇಳ್ತೆ. ಇಷ್ಟೊಂದು ಹಣ್ಣಿನ ಹೆಸರು ಕೇಳಿದ್ರಲ್ಲದೆ, ಹವ್ಯಕಾದವಂಗೆ ಕಂಪಲ್ಸರಿ ಗೊತ್ತಿರಬೇಕಾದ ಒಂದು ಹಣ್ಣು ಇದ್ದು, ಇದರಲ್ಲಿ ಇದ್ದು ನನಗೆ ಗ್ಯಾರಂಟಿ ಇದ್ದು ಒಂದು 10 ಜನಿಗೆ ಗೊತ್ತಿದ್ರೆ ಗೊತ್ತಿರೋ ಅಷ್ಟೇ. ನಮ್ಮ ಗಪ್ಪಣ್ಣಂಗೆ ಅಂತವ್ಕೆ ಯಾರಿಗೆ ಗೊತ್ತಿದ್ದಿಗೋ. ಕಡಿಕೆ ಹಣ್ಣು ಎಷ್ಟು ಜನಿಗೆ ಗೊತ್ತಿದೆ? ಕಡಿಕೆ ಹಣ್ಣು ಗೊತ್ತಿದ್ದ ಯಾರು ಗೊತ್ತಿದ್ದವರಿದ್ರೆ ಕೈ ಎತ್ತಿ. ಅನಿಲ್ ಬಳಂಜ ಕೂಡ ಕಡಿಕೆ ಹಣ್ಣು ಗೊತ್ತಿಲ್ಲ. ಕಡಿಕೆ ಹಣ್ಣು ನೋ 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 ನಾನು ಹೇಳ್ತೀನಿ. ಓಕೆ, ನಾವು ಅಧ್ಯಕ್ಷೀಯ ನುಡಿಗಳಿಗಾಗಿ ಶಿವಾನಂದ ಕಳವೆ ಅವರನ್ನು ವಿನಂತಿಸ್ತೇನೆ. ಡಾಕ್ಟರ್ ವೆಂಕಟರಮಣ ಹೆಗಡೆ ಅವರು, ಅನಿಲ್ ಬಳಂಜ ಅವರು ಈಗಾಗಲೇ ವಿಷಯವನ್ನು ಪ್ರಸ್ತುತಪಡಿಸಿದ್ದಾರೆ. ತಂತ್ರಜ್ಞಾನದ ವಿಚಾರದಲ್ಲಿ ಮಾತಾಡುವಾಗ ವೆಂಕಟರಮಣ ಹೆಗಡೆಯವರು ಒಂದು ವಿಷಯ ಹೇಳ್ತಾರ ಅಂತ ಯೋಚನೆ ಮಾಡ್ಕೊಂಡಿದ್ದೆ. ಯಾಕೆಂದರೆ ಒಂದು ಫೆವಿಕಾಲಿನ ಜಾಹೀರಾತು ಹೊತ್ತು ನಿಂಗೆ ನೋಡಿರ್ತೀವಿ. ಆನೆಯನ್ನು ಹಿಡ್ಕತ್ತು, ಹಳ್ಳಿ ಹುಡುಗರನ್ನ ಹಿಡ್ಕೊಂಬ್ಲೆ ಏನಾದರೂ ಒಂದು ಹೊಸ ತಂತ್ರಜ್ಞಾನದ ಬಗ್ಗೆ ಹೇಳ್ತಾರನ್ನ ಮಾಡಿದೆ. ಇಲ್ಲ, ಅವರು ಕೃಷಿಯನ್ನು ಬಿಟ್ಟು ಬರುವ ವಿಚಾರಗಳ ಕುರಿತು ಹೆಚ್ಚು ಗಮನ ಸೆಳೆದು ಮಾತಾಡಿದರು. ಹೌದು, ಕೃಷಿಯನ್ನು 10 ತಲೆಮಾರಿನ ಜ್ಞಾನ ಅಂತ ಹೇಳ್ತಾ, ಇವತ್ತಿನ ಜ್ಞಾನ ಅಲ್ಲ. ಇವತ್ತಿನ
ತಲೆಮಾರು ಮಾತಾಡ್ಲಕ್ಕು. ಒಂದು ತಲೆಮಾರು ಅಂದರೆ 20 ವರ್ಷ. ಈ 10 ತಲೆಮಾರಿನ ಆಗಿ ಹೋದ ಅನೇಕ ಸಂಗತಿಗಳನ್ನು ನೋಡ್ಕೊಂಡು ಇವತ್ತಿನ ತೀರ್ಮಾನದಲ್ಲಿ ಕೃಷಿ ನಡೀತಾ ಇರ್ತು. ದಡ್ಡರಿಗೆ ಧೈರ್ಯ ಜಾಸ್ತಿ ಅಂತ ಹೇಳ್ತಾ ನಾನು ಇದೆಲ್ಲ ಹೇಳೋದು. ಅಂದರೆ ಎಷ್ಟೋ ಸರಿ ಲೆಕ್ಕಾಚಾರ ಮಾಡದೆ ಹೋದರೆ ಭತ್ತದ ಬೇಸಾಯವೂ ಉಳಿತು, ಕೊಟ್ಟಿಗೆನೂ ಉಳಿತು, ತೋಟದ ನಿರ್ವಹಣೆನೂ ಉಳಿತು. ಬಹುಶಃ ಹಳ್ಳಿಯಲ್ಲಿದ್ದ ಅನೇಕರು ತೀರಾ ಈ ಲೆಕ್ಕಾಚಾರಕ್ಕೆ ಹೋಗದೆ ಒಂದು ಪರಂಪರೆ ಸಂಸ್ಕೃತಿ ಅನ್ನುವ ಇದರಲ್ಲಿ ಅವರ ಆರೋಗ್ಯ ಅವರ ಪರಿಸರವನ್ನು ನೋಡಿಕೊಂಡು ಇಷ್ಟು ವರ್ಷಗಳಿಂದ ಕೃಷಿ ಮಾಡ್ಕೊ ಬಂದಿದ್ದನ್ನು ಬಹುಶಃ ನಾವೆಲ್ಲ ಗೌರವಿಸ್ತೇವೆ. ನಾವು ಇವತ್ತು ಏನು ಸಾಧನೆ ಮಾಡಿದಿದ್ರು ಆ ಅಡಿಕೆ ಚೆಂಡೆಯಿಂದನೇ ಅಥವಾ ಊರಿನ ಬಂದ ಆ ತುಂಡು ಭೂಮಿಯಿಂದನೇ. ಆ ಭೂಮಿಯನ್ನು ಪ್ರೀತಿಸುವ ಮತ್ತು ಅದ್ರ ಬಗ್ಗೆ ನೆನೆಸಿಕೊಳ್ಳುವಂಥದ್ದು ಅತ್ಯಂತ ಮುಖ್ಯ. ಅನೇಕ ಸಂದರ್ಭದಲ್ಲಿ ಹೇಳ್ತಾ ಈ ಕೃಷಿಯಲ್ಲಿ ಹಣ ಹುಡುಕೋದು ಹೇಗೆ ಅಂತ. ಕೃಷಿಯಲ್ಲಿ ಹಣ ಹುಡುಕೋದು ಬೇಕು. ಮೌಲ್ಯವರ್ಧನೆ ಮಾಡುವು, ಒಳ್ಳೆ ಬೆಳೆ ಬೆಳೆವು, ನಿರ್ವಹಣಾ ವೆಚ್ಚವನ್ನು ತಗ್ಗಿಸುವು, ಕಿಸೆಯ ತೂತನ್ನು ಕಡಿಮೆ ಮಾಡುವು, ಈ ಥರದ ವೆಚ್ಚಗಳು. ಅದಕ್ಕೆ ತುಂಬ ಚೆನ್ನಾಗಿ ಹೆಗಡೆಯವರು ಹೇಳಿದ್ರು, ಭೂಮಿಯ ಏನು ವಿಷ ಸಿಂಪರಣೆ ಮಾಡ್ದೇನೆ ಹೇಗೆ ಕಟಿಂಗ್ ಯಂತ್ರದ ಮೂಲಕ ಗ್ರಾಸನ್ನು ಕಟ್ ಮಾಡಿ ಹೇಗೆ ಏನೇನು ಮಾಡ್ಲಕ್ಕು ಅನ್ನೋ ಸಂಖ್ಯೆ. ಇಂಥ ತುಂಬ ಯಂತ್ರಗಳಿದ್ದು ಬಯಲುಸೀಮೆ ಕಡೆಗೆ ಈ ಟ್ಯಾಕ್ಟ್ರಿಗಳನ್ನು ಬಳಸ್ತಾವೆ. ಒಂದು ಟ್ಯಾಕ್ಟ್ರು 40-50 ಥರ ಕೆಲಸಗಳನ್ನು ಮಾಡ್ತು ಒಂದು ಟ್ಯಾಕ್ಟ್ರು. ಇವತ್ತು ಯಂತ್ರಗಳು ಏನಾಯ್ತು ಅಂದರೆ ಮನೆಗಳಲ್ಲಿ ಯಂತ್ರ ಮೇಳ ಆಗೋದು. ತುಂಬ ಯಂತ್ರಗಳು ಮನೆಯಲ್ಲಿದ್ದು ಅದರ ಆಪರೇಟ್ ಮಾಡೋದಿಲ್ಲ. ಅಂದರೆ ಆ ಯಂತ್ರಗಳ ಬಳಕೆ ವಿಚಾರದಲ್ಲೂ ಕೂಡ ನಾವು ಯೋಚನೆ ಮಾಡುವಂತಹ ಅಗತ್ಯ ಇದ್ದು. ಗೆಳೆಯ ಬಳಂಜ ಅವರು ಸಾವಿರಾರು ಹಣ್ಣಿನ ಸಸ್ಯಗಳನ್ನು ಬೆಳೆದ. ಅನೇಕರು ಕೇಳ್ಬೋದು ಇಷ್ಟೆಲ್ಲ ಬೆಳೆ ಹೆಂಗೆ ಅಂತ. ಅದರಲ್ಲಿ ಯಾವುದೋ ಒಂದು ಹಣ್ಣು ನಾಳೆ ನಮ್ಮ ಮಾರುಕಟ್ಟೆಯಲ್ಲಿ ಮಹತ್ವ ಪಡೆದು ದೊಡ್ಡ ವಿಸ್ತರಣೆಗೆ ಸಾಧ್ಯ ಆಗ್ಲಿಕ್ಕೂ ಅಂತಹ ಬೆಳಕಿನ ಕೆಲಸಗಳು ತುಂಬ ಚೆನ್ನಾಗಿ ರಾಜ್ಯದ ಎಲ್ಲ ಕಡೆ ನಡೀತಾ ಇದ್ದು. ಇಷ್ಟರ ಮಧ್ಯದಲ್ಲಿ ನಮ್ಮನ್ನು ಕಾಡ್ತಾ ಇರೋದು ಹವಾಮಾನ ಬದಲಾವಣೆದು. ಇದು ತಂತ್ರಜ್ಞಾನ ಎಷ್ಟೇ ಇದ್ದು ಎಷ್ಟೇ ವಿಜ್ಞಾನಿಗಳು ಇದೆಲ್ಲ ಇದ್ರೂ ಕೂಡ ಇದ್ರ ವಿರುದ್ಧ ಹೊಸ ಸವಾಲೊಂದು ಎದುರಾಗೋದು. ಏನಪ್ಪ ಅಂತಂದರೆ ಕೊನೆ ಕೊಯ್ಲು ಹೊತ್ತಿಗೆ ಜೋರು ಮಳೆಗಾಲ, ಭತ್ತದ ಕೊಯ್ಲು ಹೊತ್ತಿಗೆ ಜೋರು ಮಳೆಗಾಲ, ಇದನ್ನು ಎದುರಿಸೋದು ಹೆಂಗೆ ಅಂತ. ಬಹುಶಃ ಬಯಲುಸೀಮೆಗಳಲ್ಲಿ ಒಂದು ವಿಧಾನ ಇದ್ದು, ಒಂದು 3 ತಿಂಗಳ ಒಂದೊಂದು ಬೆಳೆಗಳು ಸೊಪ್ಪು ಇದನ್ನು ತೆಗೆಯುವಂಥ ವಿಧಾನ ಇದ್ದು. ನಮಗೆ ಅಡಿಕೆ ಹಾಗೆ 10-12 ವರ್ಷಕ್ಕೆ 5-6 ವರ್ಷಕ್ಕೆ ಬೆಳೆ ಕೊಡುವಂಥ ಬಹುವಾರ್ಷಿಕ ತೋಟಗಾರಿಕೆ ಅಭ್ಯಾಸ ಆಗೋದು. ಹಾಗಾಗಿ ಸಣ್ಣ ಅವಧಿಯಲ್ಲಿ ಹೇಗೆ ಬೆಳೆ ತೆಗೆಯಲು ಸಾಧ್ಯ ಇತ್ತು. ಉದಾಹರಣೆಗೆ ಈ ನುಗ್ಗೆಕಾಯಿ ಏಪ್ರಿಲ್-ಮೇ ತಿಂಗಳಲ್ಲಿ ಬಂದರೆ ಮಾತ್ರ ಅದಕ್ಕೆ ರೇಟ್ ಸಿಗೋದು. ಶ್ರಾವಣ ಮಾಸಕ್ಕೆ ಹೂವು ಆದ್ರೆ ಮಾತ್ರ ಆ ಹೂವಿಗೆ ದರ. ಈ ದಾಳಿಂಬೆ ಹಣ್ಣು ಯಾವಾಗಾಗವು ಅಂತಂದರೆ ಮಾವಿನ ಹಣ್ಣು ಸೀಸನ್ಗಿಂತ ಬರುವ ಮೊದಲು ದಾಳಿಂಬೆ ಹಣ್ಣು ಮಾವು ಬಂದಮೇಲೆ ಯಾವ ಹಣ್ಣು ಕೇಳ್ತು. ಈ ಲೆಕ್ಕಾಚಾರದ ಮೇಲೆ ಬಯಲುಸೀಮೆಯಲ್ಲಿ ಕೃಷಿ ನಡೀತು. ಆದರೆ ಮಲೆನಾಡಿನ ಊರಲ್ಲೇನು ಹವ್ಯಕ ಸಮುದಾಯ ಕಾನು ಹೊಕ್ಕಿ ಬದುಕಿದ್ದು. ಈ ಕಾನಿನ ಸಸ್ಯಗಳನ್ನು ನೋಡಿದ್ದು. ಇವತ್ತು ನಾವು ತಂಬಳಿ ಮನೆ ನೋಡತ್ತು. ಮೌಲ್ಯವರ್ಧನೆ ಮೂಲಕ ಏನೇನೋ ಅನೇಕ ಸಾಧ್ಯತೆಗಳನ್ನು ಹವ್ಯಕರು ತೋರಿಸಿದ್ದ. ಸುಮಾರು 160ಕ್ಕೂ ಜಾತಿಯ ಸಸ್ಯಗಳನ್ನು ಬಳಸಿ ಗೊತ್ತಿತ್ತು. ಅದು ದಕ್ಷಿಣ ಕನ್ನಡದಲ್ಲಿ ಬೇರೆ ಇಲ್ಲಕ್ಕೂ ಉತ್ತರ ಕನ್ನಡದಲ್ಲಿ ಬೇರೆ ಇಲ್ಲಕ್ಕೂ. ಆದರೆ ಸಸ್ಯವನ್ನು ಓದಿ ಬಲ್ಲ ಇದು. ಅದು ಆರೋಗ್ಯ ಸೂತ್ರವೂ ಹೌದು, ಆಹಾರ ಸೂತ್ರವೂ ಹೌದು, ಪರಿಸರ ಸಂರಕ್ಷಣೆ ದಾರಿ ಹೌದು. ಆದರೆ ಅದಕ್ಕೆ ಆರ್ಥಿಕತೆಯ ಟಚ್ ಕೊಡೋದು ಹೇಗೆ ಅನ್ನೋದನ್ನು ಬಹುಶಃ ಈಗಾಗಲೇ ನಮ್ಗಿಂತ ಮುಂದೆ ಬಂದು ಬೆಂಗಳೂರು ಸೇರ್ಕೊಂಡಂಥ ಅಣ್ಣಂದಿರು ಇವರು ಹಿರಿಯರು ಯೋಚನೆ ಮಾಡಿದರೆ ಹಳ್ಳಿಯಲ್ಲಿ ಕೃಷಿನೂ ನಡೀತು, ಇಲ್ಲಿ ಏನು ಉಳಿದ ಉದ್ಯಮಗಳು ನಡೆಯೋ ಸಾಧ್ಯ ಇಲ್ಲ. ಅಂದರೆ ಈ ಕೊಂಡಿಯನ್ನು ಬೆಳೆಸೋದು ಹೇಗೆ, ಇದನ್ನು ತಂತ್ರಜ್ಞಾನ ಸಮೂಹ ಸಂಪರ್ಕ ತಂತ್ರಜ್ಞಾನವನ್ನು ಇದಕ್ಕೆ ಬಳಸೋದು ಹೇಗೆ. ಬಹುಶಃ ನಮ್ಮ ಯೋಚನೆಗಳು ಈ ದಿಶೆಯಲ್ಲಿ ನಡೆದರೆ ಆ ಕಡೆ ಕೃಷಿಯನ್ನು ಉಳಿಸ್ಕೊಂಡು ಅಲ್ಲಿದ್ದ ಕೃಷಿಕರನ್ನು ಬದುಕಿಸುವ ಕೆಲಸ ಹೇಗೆ ಸಾಧ್ಯ ಇದ್ದು ಬಹುಶಃ ಚರ್ಚೆಗಳು ಈ ನಿಟ್ಟಿನಲ್ಲಿ ನಡೆಯೋದು ಅಗತ್ಯ ಇದ್ದು. ನಮಗೆ ಅಡಿಕೆ ಸುತ್ತ ಆರ್ಥಿಕತೆ ಕಟ್ಕೊಂಡಂಥ ನಮಗೆ ಇವತ್ತು ಅಡಿಕೆಯ ಆದಂಥ ರೋಗಗಳು ಬೇರೆ ಬೇರೆ ಬದಲಾವಣೆಗಳು ತಕ್ಷಣಕ್ಕೆ ಹೊಡೆತ ಕೊಡ್ತು. ಹೌದು, ಹೊರಗಡೆ ಹೋದ ನೌಕರಿ ಹೋದವನೇ ನಮ್ಮ ಕೃಷಿಯನ್ನು ಎದ್ದು ನಿಲ್ಲಿಸಿದ್ದು, ನೆರವಾಗಿದ್ದು. ಇದೆಲ್ಲದರ ಮಧ್ಯದಲ್ಲೂ ಅಲ್ಲಿ ಉಳಿಸೋದು ಹೇಗೆ. ಈ ಹಿನ್ನೆಲೆಯಲ್ಲಿ ವಿಜ್ಞಾನ ತಂತ್ರಜ್ಞಾನದ ನೆರವು ಜೊತೆಗೆ ಹಳ್ಳಿಯಲ್ಲಿದ್ದ ಕೃಷಿಕರ ಆ ಅನುಭವ ಜ್ಞಾನ ಏನಿತ್ತಲ್ಲ, ಆ 10 ತಲೆಮಾರಿನ ಅನುಭವ ಜ್ಞಾನ, ಇಂತಹ ಅನುಭವ ಜ್ಞಾನ ಇದ್ದಾಗ ಮಾತ್ರ ಅದು ಬಹುಶಃ ನಮಗೆಲ್ಲ ಈ ಬದುಕನ್ನು ಗೆಲ್ಲಿಸಲು ಸಹಾಯ ಮಾಡ್ತು. ಈ ಮುಂದಿನ ದಿನಗಳಲ್ಲಿ ನಮ್ಮ ಮುಂದಿನ ದಿನಗಳಲ್ಲಿ ಈಗಾಗಲೇ ಹೇಳಿದಾಗ 50 ವರ್ಷದ ವಯಸ್ಸಿನವರೇ ಹಳ್ಳಿಯಲ್ಲಿರುವಾಗ ವಾಪಸ್ ಹಳ್ಳಿಗೆ ಕರೆತರುವ ವಿಧಾನ ಹೇಗೆ. ನಂಗೆ ಕೊರೋನಾ ಬಂದಾಗ ರಾಶಿ ನಿರೀಕ್ಷೆ ಇಟ್ಕೊಂಡಿದ್ದ, ಎಲ್ಲ ದಾರಿಗಳು ಹಳ್ಳಿ ದಾರಿಗಳು ಸಾಗಿಸಿ ವಾಪಸ್ ಬಂತು ಅಂತ. ಅದು ವಾಪಸ್ ಮತ್ತೆ ಈ ಕಡೆ ಬಂತು.
ಈ ಮುಂದಿನ ತಲೆಮಾರಿಗೆ ಆರೋಗ್ಯ ಜಾಗೃತಿ ಬಹುಶಃ ಬಂದೀಗ. ಒಳ್ಳೆ ಆಹಾರ, ಒಳ್ಳೆ ಹಾಲು, ಒಳ್ಳೆ ತಿಂಡಿ ಎಲ್ಲಿ ಸಿಕ್ತು ಅಂತ ನಾವು ಹೋಟೆಲ್ ಹುಡ್ಕೊಂಡು ಹೋಗಾಗ್ತು, ಹಳ್ಳಿ ಹುಡ್ಕೊಂಡು ವಾಪಸ್ ಬರುವ ದಿನಗಳು ಬರಲಿ ಅಂತ ಆಶಿಸಿ ನನ್ನ ಮಾತುಗಳನ್ನು ಮುಗಿಸ್ತೆ. ನಮಸ್ಕಾರ. ಅನುಭವ ಜ್ಞಾನ ಮತ್ತು ತಂತ್ರಜ್ಞಾನ ಎರಡರ ಬಗ್ಗೆನೂ ತಮ್ಮ ವಿಚಾರಗಳನ್ನು ಹಂಚಿಕೊಂಡ ಶಿವಾನಂದ ಕಳವೆಯವರಿಗೆ ಧನ್ಯವಾದ ಹೇಳ್ತಿ. ಹಾಗೆ ಇವತ್ತು ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂಥ ವೆಂಕಟರಮಣ ಹೆಗ್ಡೆ ಅವರಿಗೂ ಕ್ಷಮಿಸಿ, ನಾ ಕಡಿಕೆ ಹಣ್ಣು ನಾನು ಉತ್ತರ ಕೊಡ್ತೀನಿ ಅಂತ ಹೇಳಿದ್ದೆ. ಹಿಂದೆ ಅಡಿಕೆಗೆ ಕೊಟ್ಟೆ ಕಟ್ತಿದ್ದು, ಯಾರಿಗೆ ಗೊತ್ತಿದ್ದ? ಗೊತ್ತಿದ್ದ ಹೇಳ್ಬಿಡಿ. ಹಾಳೆಗೆ ಕಟ್ಟುವಾಗ ಅದನ್ನು ಕತ್ತರಿಸಿದ ಒಂದು ಚೂರಿನಿಗೆ ಹೆಸರು ಕಡಿಕೆ ಹಣ್ಣು ಅಂತ. ವೆಂಕಟರಮಣ ಹೆಗಡೆ ಅವರು ಬೆಳಗ್ಗೆ ಹಿಂದಿನ ಗೋಷ್ಠಿಯಲ್ಲಿ ಯಾರು ಹೇಳ್ದ, ಹಳೆಯ ಪದಗಳ ಏನು ನಿಘಂಟು ಮಾಡಿ ಅಂತ. ಇವರು ಬೆಂಗಳೂರಿಗೆ ಬಂದರು ಹಳೆ ಪದಗಳನ್ನು ತುಂಬ ಇಟ್ಕೊಂಡವರು. ಹಾಗಾಗಿ ಕಡಿಕೆ ಹಣ್ಣು, ಗಾದೆಗಳು ಇದನ್ನೆಲ್ಲ ಸಾಕಷ್ಟು ಬಳಸ್ತಾ ಇದ್ದವರು. ಬಹುಶಃ ಇಂಥ ಪದಗಳನ್ನು, ಹವ್ಯಕರ ಪದಗಳನ್ನು ಉಳಿಸ್ಕೊಂಬೋಣ ಅಂತ. ನಮಸ್ತೆ. ಒಂದು ನಾನು ಹೇಳ್ತೆ, ಇದು ಹವ್ಯಕ ಮಹಾಸಭೆ ಕಾರ್ಯಕ್ರಮ ಇರೋದಕ್ಕೆ, ಎಲ್ಲರೂ ಹೈಗ್ರೆ ಇರೋದಕ್ಕೆ, ನಾವು ನಮ್ಮ ಭಾಷೆಯನ್ನು ನಮ್ಮ ಇದನ್ನು ಇಟ್ಕೊಂಡ್ರೆ ಏನು ತಪ್ಪಿಲ್ಲ. ಕೊಂಕಣಿಗರು, ನಾವು ಮೊನ್ನೆ ಗಿರಿಧರ ಕಜೇವರಿಗೆ ಹೇಳಿದೆ, ಕೊಂಕಣಿಗರು 100 ಜನ ಸೇರಿದರೆ ಯಾವ್ದಾದ್ರು ಭಾಷೆಯಲ್ಲಿ ಮಾತಾಡ್ತವ, ಬರೀ ಕೊಂಕಣಿಯಲ್ಲೇ ಮಾತಾಡ್ತಾರೆ. ಹಾಗೆಯೇ ನಾವು ನಮ್ಮ ಭಾಷೆ ಮಾತಾಡಿದ್ರೆ ಏನು ತಪ್ಪಿಲ್ಲ. ಅದ್ರ ಬಗ್ಗೆ ಗೌರವ ಇರಲಿ, ಎಲ್ಲದ್ರ ಬಗ್ಗೆ ಗೌರವ ಇರಲಿ. ನಾವು ಹೇಳೋದು ಯಾವುದ್ರ ಬಗ್ಗೆ ಕಡಿಮೆ ಇಲ್ಲ. ನಮ್ಮ ನೇರ ಪ್ರಸಾರ ನೋಡೋರಿಗೆ ಖಾಯಂ ಗೊತ್ತಿದ್ದು, ಈಗ 3.5-4 ವರ್ಷದಿಂದ 3 ತಾಸು ಪ್ರತಿದಿನ ಅಲ್ಲಿ ಅಪರೂಪಕ್ಕೆ ದಿನ ಒಂದು 30 ಜನ ರೈತರಿಗೆ ಮಾತಾಡಿದ್ರೆ ಒಂದು 3-4 ಜನ ಹವ್ಯಕರು ಯಾರು ಫೋನ್ ಮಾಡ್ತಾರೆ. RG ಹೆಗಡೆ, PP ಹೆಗಡೆ, KP ಹೆಗಡೆ, MT ಹೆಗಡೆ, ಇವೇ. ನಾನು ಅವ್ರ ಹತ್ರ ಹವ್ಯಕರ ಹತ್ರ ಮಾತಾಡ್ತೆ, ಹವ್ಯಕ ಭಾಷೆಯಲ್ಲೇ ಮಾತಾಡ್ತೆ. ಆದರೆ ಕೆಲವರದ್ದು ತಕರಾರು ಬಂತು, ಸರ್ ನೀವು ಅದು ಯಾವುದೋ ಭಾಷೆಯಲ್ಲಿ ಮಾತಾಡ್ತೀರಿ, ಆ ಜಿಲ್ಲೆ, ಓ ಜಿಲ್ಲೆ, ಬಂಜಡ ಆಯ್ತಾ, ಮ್ಯಾಲ್ಹಾದ ಕುತ್ಗಂಜಿಲ್ಲೆ, ಹಿಂಗಿದ್ದೆಲ್ಲ ಏನು ನಮ್ಗೆ ಅರ್ಥ ಆಗ್ತದೆ, ಕೊನೆಗೆ ಅರ್ಥ ಆಗೋದಿಲ್ಲ. ಆವಾಗ ನಾವು ಈಗ ಸ್ವಲ್ಪ ಮಿಕ್ಸ್ ಮಾಡಿ, ಯಾಕೆಂದರೆ ತಾಂತ್ರಿಕ ವಿಷಯ ಬಂದಾಗ ನಾರ್ಮಲ್ ಭಾಷೆನಲ್ಲಿ ಕಡಿ ಹೆಂಗ್ರ ತೋಟದಲ್ಲೆಲ್ಲ ಮಂಗಿದ್ದಂದ್ರ, ಇದನ್ನು ನಾನು ಹವ್ಯಕ ಭಾಷೆಯಲ್ಲಿ ಕೇಳ್ತೇನೆ. ನಮ್ಮ ಪ್ಲಾಟ್ಫಾರ್ಮ್ನಲ್ಲಿ, ನಂದೇ ಪ್ಲಾಟ್ಫಾರ್ಮ್ ಆಗ ಯಾರು ಅಲ್ಲಾಡೋರಿಲ್ಲ. ಆದರೆ ಅದಕ್ಕೆ ಒಳ್ಳೆ ರೆಸ್ಪಾನ್ಸು. ನಾನು ಬಿಜಾಪುರದವನ ಜೊತೆಗೆ ಬಿಜಾಪುರದ ಭಾಷೆಯಲ್ಲೇ ಮಾತಾಡ್ತೇನೆ. ಎಲ್ಲ ನಮ್ಮ ಅಧ್ಯಕ್ಷರಿಗೆ ಹಾಗೂ ಈ ಗೋಷ್ಠಿಯ ಸಂಪನ್ಮೂಲ ವ್ಯಕ್ತಿಗಳಾಗಿ ಬಂದಂಥ ವೆಂಕಟರಮಣ ಹೆಗ್ಡೆ ಅವರಿಗೆ ಹಾಗೂ ತಮ್ಮ ವಿಚಾರಗಳನ್ನು, ಹಣ್ಣುಗಳ ವಿಚಾರಗಳನ್ನು ಹಂಚಿಕೊಂಡ ಅನಿಲ್ ಬಳಂಜ ಅವರಿಗೆ ಧನ್ಯವಾದ ಹೇಳ್ತಿ. ಹಾಗೆ ಈ ಒಂದು ಕಾರ್ಯಕ್ರಮಕ್ಕೆ ಅವಕಾಶ ಕೊಟ್ಟಂತಹ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷರಾದ ಗಿರಿಧರ್ ಕಜೆ ಅವರಿಗೆ ಹಾಗೂ ಎಲ್ಲ ಪದಾಧಿಕಾರಿಗಳಿಗೆ ನಮ್ಮ ಕಡೆಯಿಂದ ವಂದನೆಗಳು ಸಲ್ತು. ಎಲ್ಲ ತುಂಬ ಕೃಷಿಯ ಒಂದು ವಿಚಾರವನ್ನು, ಒಂದು ಎರಡು ಆಯಾಮವನ್ನು ನಾವು ಇಲ್ಲಿ ಮುಟ್ಟಿದ್ದೆ ಅಷ್ಟೇ, ಜಾಸ್ತಿ ಅಂತೂ ಮಾಡೋಕ್ಕಾಗಲ್ಲ. ಆದರೆ ಇದೊಂದು ದೊಡ್ಡ ಸಾಗರ. ನಾವೆಲ್ಲ ಆ ದಿಕ್ಕಿನಲ್ಲಿ ಯೋಚನೆ ಮಾಡಿ ಮುಂದೆ ಹೋಗೋಣ. ಕೃಷಿ ಬಿಡೋದು ಬೇಡ. ಹವ್ಯಕರ ಏನು ಅಡಿಕೆ ತೋಟಿದ್ದು ಅಥವಾ ಜಮೀನಿದ್ದು ಅದು ಬೇರೆಯವ್ರ ಪಾಲ ಆಗೋದು ಬೇಡ ಅಂತ ಹೇಳ್ಕೊಂಡು ಈ ಗೋಷ್ಠಿ ಮುಗಿಸ್ತೀಯ. ಈಗ ಬಹುಶಃ ರಶ್ ಕಡಿಮೆ ಆಯ್ದು ಕಾಣ್ತು. ನಾವೆಲ್ಲ ಊಟಕ್ಕೆ ಹೋಗೋಣ. ನಮಸ್ಕಾರ. ಗೋಷ್ಠಿಯನ್ನು ಯಶಸ್ವಿಯಾಗಿ ನಿರ್ವಹಿಸಿದ ಎಲ್ಲ ಗಣ್ಯರಿಗೆ ನಮ್ಮ ಪರವಾಗಿ ಧನ್ಯವಾದಗಳು. ನಮ್ಮೆಲ್ಲ ಹವ್ಯಕ ಬಾಂಧವರ ಪರವಾಗಿ ಧನ್ಯವಾದಗಳು ಸಹ. ಮುಂದಿನ ಗೋಷ್ಠಿ ಈಗ ಶುರುವಾಗಲಿಕ್ಕಿದೆ. ನಮ್ಮ ಯುವ ಪೀಳಿಗೆಯನ್ನು ದೃಷ್ಟಿಯಲ್ಲಿಟ್ಟುಕೊಂಡು ಪ್ರತಿಭೆ, ಬುದ್ಧಿವಂತಿಕೆಯನ್ನು ಹೊಂದಿರುವ ನಮ್ಮ ಯುವಕ ಯುವತಿಯರಿಗೆ ಸ್ಪರ್ಧಾತ್ಮಕ ಅಥವಾ ಆಡಳಿತಾತ್ಮಕ ಪರೀಕ್ಷೆಯಲ್ಲಿ ಯಶಸ್ವಿಯನ್ನು ಹೊಂದುವುದು ಹೇಗೆ ಎಂಬುದರ ಬಗ್ಗೆ ಈಗಿನ ಗೋಷ್ಠಿ ನಡೀಲಿಕ್ಕಿದೆ. ಅಧ್ಯಕ್ಷತೆಯನ್ನು ಶ್ರೀ SM ಹೆಗಡೆ ಗೌರಿ ಬಣಗಿ ಅವರು ವಹಿಸ್ತಾ ಇದ್ದಾರೆ. ವಿಚಾರಧಾರೆಯಲ್ಲಿ ಶ್ರೀ T ಕೃಷ್ಣ ಭಟ್ ಮುಂಗರವಳ್ಳಿ,
ಪ್ರಸಕ್ತ IPS ಅಧಿಕಾರಿಗಳು ಅವರು, ಮತ್ತು ಶ್ರೀಮತಿ ಸಹನಾ ಬಾಳ್ಕಲ್ ಪ್ರಸಕ್ತ KAS ಅಧಿಕಾರಿಗಳು ಅವರು, ಇವರು ನಡೆಸಿಕೊಡಲಿದ್ದಾರೆ. ಎಲ್ಲ ಗಣ್ಯರನ್ನ ಈಗ ವೇದಿಕೆಗೆ ಕರೆಯುವ ಸಮಯ. ಸರ್ ಗೌರವಾರ್ಪಣೆ ಸರ್, ಗೌರವಾರ್ಪಣೆ ಮಾಡಿ ಬನ್ನಿ. ಗೌರವಾರ್ಪಣೆ ಹೋಗಿ ಹೋಗಿ. ಗೋಷ್ಠಿಯಲ್ಲಿ ಇರುವ ಮೂವರಿಗೂ ಅಖಿಲ ಹವ್ಯಕ ಮಹಾಸಭೆಯ ಗೌರವ ಸಮರ್ಪಣೆಗಾಗಿ ಡಾಕ್ಟರ್ ಗಿರಿಧರ್ ಗಜೆ ಅವರು ವೇದಿಕೆ ಬರಬೇಕು ಅಂತ ಕೇಳಿಕೊಳ್ತೇನೆ. ಹಾಗೆ ನಾರಾಯಣ್ ಭಟ್ ಹೊಳೆಗಾರು ಇವರು ವೇದಿಕೆಗೆ ಬಂದು ಗೋಪಾಲ್ ಕೃಷ್ಣ ಹಂಡ್ರ ಮನೆಯವರು ಗೌರವ ಸಮರ್ಪಣೆಗಾಗಿ ವೇದಿಕೆಗೆ. ಉಳಿಯ ಕೇಶವಣ್ಣ, ಅಲ್ಲ ಇನ್ನೊಂದು ಗೋಷ್ಠಿ ನಂದೇ, ನಾನು ಅಧ್ಯಕ್ಷ. ಹೌದೌದು, ಇನ್ನೂ 4 ಐತೆ ನೀವು ಅಲ್ಲಿ ನೋಡಿ. ಹಾಂ ನಿತಿನ್ ಶಾಸ್ತ್ರಿ ಅವರು ಈ ಗೋಷ್ಠಿಯ ಸಮನ್ವಯಕಾರರಾಗಿ ಕಾರ್ಯನಿರ್ವಹಿಸಲಿದ್ದಾರೆ. ಗೋಷ್ಠಿಯ ಅಧ್ಯಕ್ಷತೆ ವಹಿಸಿದಂತಹ ಶ್ರೀ SM ಹೆಗಡೆ ಇವರು ಈಗಾಗಲೇ ವಾಣಿಜ್ಯ ತೆರಿಗೆಗಳ ನಿವೃತ್ತ ಜಂಟಿ ಆಯುಕ್ತರಾದ ಶ್ರೀಯುತರು ಸಮನ್ವಯಕಾರರು. ಇಂದಿನ ಗೋಷ್ಠಿಯ ಸಮನ್ವಯಕಾರರು ಶ್ರೀ ನಿತಿನ್ ಶಾಸ್ತ್ರಿಯವರು. ಇಂದಿನ ಸಮನ್ವಯಕಾರರು ಶ್ರೀ ನಿತಿನ್ ಶಾಸ್ತ್ರಿಯವರು. ಶಿರಸಿ ಮೂಲದ ಬೆಂಗಳೂರಿನಲ್ಲಿ ಜನಿಸಿ ಬೆಳೆದ ಶ್ರೀ ನಿತಿನ್ ಶಾಸ್ತ್ರಿಗಳು ಕೊಲೆರಡೋ ವಿಶ್ವವಿದ್ಯಾನಿಲಯದಲ್ಲಿ ಕಂಪ್ಯೂಟರ್ ಸೈನ್ಸ್ BE ಮತ್ತು MBA ಪದವಿಗಳನ್ನು ಪಡೆದವರು. ಪ್ರಕೃತ ಲಂಡನ್ ಸ್ಟಾಕ್ ಎಕ್ಸ್ಚೇಂಜ್ನಲ್ಲಿ ನಿರ್ದೇಶಕರಾಗಿ ಸೇವೆ ಸಲ್ಲಿಸ್ತಾ ಇದ್ದಾರೆ. ಜೊತೆಗೆ ಆಡಿಕೇಶನ್ ಎಂಬ ಶಾಲಾ ವಿದ್ಯಾರ್ಥಿಗಳ ಜ್ಞಾನಾರ್ಜನೆಗೆ ಸಹಕಾರಿಯಾದ ಮೊಬೈಲ್ ಆ್ಯಪ್ ಹಾಗೂ ಕೃಷಿ ಸಂಬಂಧಿ ಉಪಯುಕ್ತಕರವಾದ ಮೊಬೈಲ್ ಆ್ಯಪ್ಗಳ ಸ್ಥಾಪನೆಯಲ್ಲಿ ಪಾಲುದಾರರಾಗಿದ್ದಾರೆ. ವಿಚಾರ ಗೋಷ್ಠಿಯ ಪ್ರಾರಂಭಕ್ಕೆ ಈಗ ಅನುವು ಮಾಡಿಕೊಡ್ತಾ ಇದ್ದೇವೆ. ಚೆಕ್ ಥ್ಯಾಂಕ್ ಯು. ಎಲ್ಲರಿಗೂ ನಮಸ್ಕಾರ. 5ನೇ ಗೋಷ್ಠಿಗೆ ಎಲ್ಲರಿಗೂ ಸ್ವಾಗತ.
ಆಡಳಿತಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು 5ನೇ ಗೋಷ್ಠಿಯ ವಿಷಯ ಇದು. ಇದರಲ್ಲಿ 2 ವಿಚಾರಧಾರೆಗಳಿರುತ್ತವೆ. ಒಂದು, ಆಡಳಿತಾತ್ಮಕ ಹುದ್ದೆಯ ಬಲ ಹಾಗೂ ಪ್ರಭಾವ, ಹಾಗೂ ಆಡಳಿತಾತ್ಮಕ ಪರೀಕ್ಷೆಗಳಲ್ಲಿ ಗೆಲುವಿನ ಸೂತ್ರ. ಈ 2 ವಿಷಯಗಳ ಬಗ್ಗೆ ಇಲ್ಲಿ ನಡೆದಿರೋಂಥ 3 ಎಕ್ಸ್ಪರ್ಟ್ಸ್ ಮಾತಾಡ್ತಾರೆ. ಈ 3 ಮಂದಿಯಲ್ಲಿ 2 KAS ಆಫೀಸರ್ಸು, ಒಬ್ಬರು IPS ಆಫೀಸರ್. ಇದ್ರ ಮಧ್ಯದಲ್ಲಿ ನಾನು ಕೂತು ಎಂತ ಮಾಡ್ತೀನಿ ಅಂತ ಕೇಳ್ಬೋದು, ನನಗೂ ಗೊತ್ತಿಲ್ಲ. ಆದರೂ ಅವ್ರು ಹೇಳುವ ವಿಚಾರಗಳನ್ನೆಲ್ಲ ಕೇಳಿ ಸುಮಾರು ತಿಳ್ಕೊಳ್ಳುವಂಥದ್ದಿದೆ. ಭಾಳ ಹತ್ತಿರದಿಂದ ಕೇಳ್ತೀನಿ ಅಂತ ಭಾವಿಸ್ತೀನಿ. ಅಧ್ಯಕ್ಷತೆ ವಹಿಸ್ತಾ ಇರೋದು ಶ್ರೀ SM ಹೆಗಡೆ ಗೌರಿ ಬಣಗಿ. ತಮಗೆಲ್ಲ ಹೆಚ್ಚಿನ ಹವ್ಯಕ್ಕೆ ಬಂದವರಿಗೆಲ್ಲ ಭಾಳ ಚಿರಪರಿಚಿತರು SM ಹೆಗಡೆ ಅವರು. ಹಾಗಾಗಿ ತುಂಬ ಇಂಟ್ರೊಡಕ್ಷನ್ ಮಾಡದೆ ನಾನೇನು ಮಾಡ್ತೀನಿ ಅಂತ ಹೇಳಿದರೆ, ಅವರಿಗೆ ಈ ಗೋಷ್ಠಿಗೆ ಸೂಕ್ತವಾದಂಥ ವಿಷಯ ಬಗ್ಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಡ್ತೇನೆ. ಎರಡನೇದಾಗಿ ಶ್ರೀ ಕೃಷ್ಣ ಭಟ್ರು. ನಾನು ಅವರ ವಿಚಾರ ಬಗ್ಗೆ ನೋಡ್ತಾ ಇದ್ದರೆ, BA ಡೆಲ್ಲಿ ಯೂನಿವರ್ಸಿಟಿ, MA ರಾಜಸ್ಥಾನ್ ಯೂನಿವರ್ಸಿಟಿ, ಇಂಡಿಯನ್ ಏರ್ಫೋರ್ಸಲ್ಲಿ ಕೆಲಸ ಮಾಡಿದವರು, ಇನ್ಸ್ಪೆಕ್ಟರ್ ಆಫ್ ಇನ್ಕಮ್ ಟ್ಯಾಕ್ಸ್ ಕೆಲಸ ಮಾಡಿದವರು, ಪೊಲೀಸ್ ಡಿಪಾರ್ಟ್ಮೆಂಟಲ್ಲಿ ಕೆಲಸ ಮಾಡಿದವರು. ಸ್ವಲ್ಪ ಹೆದರಿಕೆನೇ ಆಗ್ತಾ ಇದೆ. ಅಂತ ಇಷ್ಟು SP, DCP, DIG, ಕಮಿಷನರ್ ಆಫ್ ಪೊಲೀಸ್ ಈ ಥರದೆಲ್ಲ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ನಮ್ಮ ಭಾಗ್ಯ. ವೆಲ್ಕಮ್ ಸರ್. ಮತ್ತೊಂದು KS ಅಧಿಕಾರಿ, ಇವರು ಕೂಡ ಸ್ವಲ್ಪ ಎಜುಕೇಷನ್ ನೋಡಿದರೆ ಭಾಳ ಆಶ್ಚರ್ಯ ಆಗ್ತದೆ. BE ಇನ್ ಟೆಲಿಕಮ್ಯುನಿಕೇಷನ್, PG ಇನ್ ಎನ್ವೈರ್ನ್ಮೆಂಟ್ ಆ್ಯಂಡ್ ಪಬ್ಲಿಕ್ ಅಡ್ಮಿನಿಸ್ಟ್ರೇಷನ್, ಈಗ ಪರ್ಸ್ಯೂಯಿಂಗ್ ಮಾಸ್ಟರ್ಸ್ ಇನ್ ಬಿಸ್ನೆಸ್ ಲಾ ಇನ್ ನ್ಯಾಷನಲ್ ಲಾ ಯೂನಿವರ್ಸಿಟಿ. ಇದ್ರ ಮಧ್ಯದಲ್ಲೆಲ್ಲೋ ಪುರುಷಾರ್ಥ ಮಾಡ್ಕೊಂಡು KS ಮಾಡಿದ್ದಾರೆ. ಭಾಳ ಖುಷಿ ಆಗ್ತದೆ. ಡೆಪ್ಯೂಟಿ ಕಮಿಷನರ್ GST, ಡಿಪಾರ್ಟ್ಮೆಂಟ್ ಆಫ್ ಕಮರ್ಷಿಯಲ್ ಟ್ಯಾಕ್ಸ್, ಗೌರ್ಮೆಂಟ್ ಆಫ್ ಕರ್ನಾಟಕ, ಇದರಲ್ಲಿ ಕೆಲಸ ಮಾಡ್ತಿದ್ದಾರೆ ಸದ್ಯಕ್ಕೆ. ಇದಲ್ಲದೆ ಅಘನಾಶಿನಿ ಅಂತ ಒಂದು ಡಾಕ್ಯುಮೆಂಟ್ರಿ ಕೂಡ ಮಾಡಿದ್ದಾರೆ. ಅದು ಇಂಟರ್ನ್ಯಾಷನಲ್ ಮನ್ನಣೆ ಪಡೆದಿರುತ್ತದೆ. ಈಗ ಮತ್ತೆ ಒಂದು ಸಂಕ್ಷಿಪ್ತವಾಗಿ ಆಮೇಲೆ ಬರ್ತೇನೆ, ಬಟ್ ಸದ್ಯಕ್ಕೆ ವೆಲ್ಕಮ್ ಸಹನಾ ಅವರೇ. SM ಹೆಗಡೆ ಅವ್ರದ್ದು ಒಂದು ಮುಖ್ಯವಾದ ಒಂದು ವಿಷಯ ಹೇಳಬೇಕಿತ್ತು. ಏನಂತ ಹೇಳಿದರೆ, ಹೌದು, ಇವರು ಜಾಯಿಂಟ್ ಕಮಿಷನರ್ ಆಗಿದ್ದರು ಕಮರ್ಷಿಯಲ್ ಟ್ಯಾಕ್ಸಲ್ಲಿ. ಅದಕ್ಕಿಂತ ಭಾಳ ಮುಖ್ಯವಾದ ಈ ಗೋಷ್ಠಿಗೆ ಬಹಳ ಅನ್ವಯಿಸುವಂಥದ್ದು ವಿಷಯ ಏನಂತ ಹೇಳಿದ್ರೆ, ಸ್ವರ್ಣರಶ್ಮಿ ಅಂತ ಒಂದು ಸಂಸ್ಥೆ, ಆ ಸಂಸ್ಥೆಯನ್ನು ಅಧ್ಯಕ್ಷರಾಗಿದ್ದಾರೆ. ಇದರಲ್ಲಿ ಭಾಳಷ್ಟು ಸ್ಟೂಡೆಂಟ್ಸಿಗೆ ಹೆಲ್ಪ್ ಮಾಡ್ತಾ ಇದ್ದಾರೆ. ಅಂದರೆ IAS, KS ಈ ಥರ ಪರೀಕ್ಷೆಗಳನ್ನೆಲ್ಲ ಹೇಗೆ ಎದುರಿಸಬೇಕು, ಅದೇ ಮುಖ್ಯ ಪಾಯಿಂಟ್ ಆಗಿದೆ ಈ ಗೋಷ್ಠಿಗೂ ಕೂಡ. ಇದ್ರ ಮೇಲೆ ಹೆಚ್ಚಿಗೆ ಮಾತಾಡಲಿಕ್ಕೆ ಸರ್ ತಮಗೆ ಬಿಡ್ತೀನಿ ಸರ್. ಎಲ್ರಿಗೂ ನಮಸ್ಕಾರ. ಹಸ್ತೊಟ್ಟೆಯಲ್ಲಿ ವಿಚಾರ ತಲೆಗೆ ಹೋಗೋದಿಲ್ಲ ಅಂತ ಒಂದು ಸಮಯ. ನಿರೂಪಣೆ ಮಾಡಿದ ಸ್ನೇಹಿತ ನಿತಿನ್ ಶಾಸ್ತ್ರಿ ಅವರು ಹೇಳಿದರು, ಇಲ್ಲಿ ಒಬ್ಬರು ಪೊಲೀಸ್ ಆಫೀಸರ್ ಇದ್ದಾರೆ,
2 ಜನ ಟ್ಯಾಕ್ಸ್ ಆಫೀಸರ್ ಇದ್ದಾರಂತ. ಬಹುಶಃ ಇದು ಈ ಟ್ಯಾಕ್ಸು ಮತ್ತು ಪೊಲೀಸು ಯಾರಿಗೂ ಬಹಳ ಇಷ್ಟವಾದ್ದಲ್ಲ. ಆದರೆ ಅವ್ರು ನಮ್ಮವರಾದರೆ ಬಹಳ ಒಳ್ಳೆಯದು ಅಲ್ವಾ? ಡು ಯು ಅಗ್ರಿ? ಈ ನಮ್ಮವರು ಈ ಪೊಲೀಸ್ ಆಫೀಸರು IAS, IRS, IPS ಇತ್ಯಾದಿ ಆಗೋದು ಹೇಗೆ? ಅದು ಈ ಗೋಷ್ಠಿಯ ಪ್ರಮುಖ ವಿಷಯ. ನಾವು ನಿನ್ನೆನಿಂದ ಕೇಳ್ತಾ ಇದ್ದೇವೆ, ಅಥವಾ ನಮಗೆ ಗೊತ್ತಿದೆ, ನಮ್ಮ ಮಕ್ಕಳು ಬಹಳ ಬುದ್ಧಿವಂತರು, PUC ರ್ಯಾಂಕ್, SSLC ರ್ಯಾಂಕ್, ಯೂನಿವರ್ಸಿಟಿ ರ್ಯಾಂಕ್, PhD ರ್ಯಾಂಕ್, ನಾಟ್ ಇನ್ ಡಜನ್ಸ್, ಇನ್ ಹಂಡ್ರೆಡ್ಸ್. ಆದರೆ ಕಳೆದ 2-3 ವರ್ಷದಿಂದ ಯಾರಾದರೂ IAS ಮಾಡಿದರು, IPS ಮಾಡಿದರು, IRS ಮಾಡಿದರು, ಅಥವಾ ಇನ್ನೊಂದು ಬೇರೆ IRTS, IFS ಮಾಡಿದರು ಅಂತ ಕೇಳಿದರೆ ಬಹಳ ವಿರಳ ಅಂದರೆ ವಿರಳ. ಒಬ್ಬರು 2 ವರ್ಷದಿಂದ ಸಿರ್ಸಿಯ ಮನೋಜ್ ಹೆಗಡೆ IPS ಮಾಡಿದರು. 5 ವರ್ಷಗಳ ಕಾಲ ಸತತವಾಗಿ ಪ್ರಯತ್ನ ಪಟ್ಟರು ಮನೋಜ್ ಹೆಗಡೆ. ಈಗ ಅವರಿಗೆ ಈ ರಿಸರ್ವೇಷನಿಂದ ಕರ್ನಾಟಕ ಸಿಗಲಿಲ್ಲ, ಆಂಧ್ರ ಪ್ರದೇಶ ಸಿಕ್ಕಿದೆ. ಇರಲಿ, ಒಂದು ಸಾರಿ ಬರ್ತಾರೆ ಅವರು ಇಲ್ಲಿ. ನಮಗೆ ಇನ್ನೊಬ್ಬರು IFS ಮಾಡಿದರು, ಸಹನಾ ಅವರ ತಮ್ಮ, ಫಾರೆಸ್ಟ್ ಸರ್ವಿಸ್. ಅಂದರೆ ನಾವು ಇಷ್ಟೆಲ್ಲ ಬುದ್ಧಿವಂತ ಜನಾಂಗ ಬಹುಶಃ ಎಲ್ಲ ಕ್ಷೇತ್ರಕ್ಕೂ ನೀವು ನೋಡ್ತಾ ಇದ್ದೀರಿ, ಟೆಕ್ನೋಕ್ರಸಿಯಿಂದ ಹಿಡಿದು ಥಿಯೋಕ್ರಸಿವರೆಗೆ ಹಿಡಿದು ಎಲ್ಲದಕ್ಕೂ ನಮ್ದು ಈ ನಾಡಿಗಷ್ಟೇ ಅಲ್ಲ, ಇಡೀ ದೇಶಕ್ಕೆ ಅಷ್ಟೇ ಅಲ್ಲ, ಇಡೀ ಜಗತ್ತಿಗೆ ಕೊಡುಗೆ ಇದೆ. ಭಾಳ ಅಭಿಮಾನ ಪಡುವಂಥ ಸಂಗತಿ. ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಾತಿನಿಧ್ಯ ಈ ಸೆಂಟ್ರಲ್ ಸರ್ವಿಸಸ್, IAS ಎಟ್ಸೆಟ್ರಾ ಸರ್ವಿಸಸ್ ಮತ್ತು KPSC ಈ ಸರ್ವಿಸಸ್ಸಲ್ಲಿ ಯಾಕೆ ಇಲ್ಲ? ಹೀಗಿಲ್ದೇ ಇದ್ರೆ ಏನಾಗ್ತದೆ ನೀವು ಕೇಳ್ಬೋದು. ಏನು ಎಲ್ಲರೂ KS ಮಾಡಬೇಕಾಗಿದೆ ಅಂತ? ದಯವಿಟ್ಟು ಕೇಳಿಸ್ಕೊಳ್ಳಿ. ಈ IAS, IPS, KS ಓದುವಂಥ ಪ್ರಕ್ರಿಯೆ ಇದೆಯಲ್ಲ, ಇದು ನಮ್ಮಲ್ಲೇ ಬೆಳೆದಂಥ ಒಬ್ಬ ಸಾಮಾನ್ಯ ವಿದ್ಯಾರ್ಥಿ ಬಾಲಕ, ಅವನಿಗೇನು ಧನ ಬೆಲ ಬೇಕಿಲ್ಲ. ತನ್ನ ಬುದ್ಧಿಮತ್ತೆಯಿಂದ, ತನ್ನ ಸಾಧನೆಯಿಂದ, ತನ್ನ ಅವಿರತ ಶ್ರಮದಿಂದ ಮತ್ತು ಫೋಕಸ್ಡ್ ಆಗಿ ಏಕಾಗ್ರತೆಯಿಂದ ಒಬ್ಬ ವ್ಯಕ್ತಿ ಶಕ್ತಿಯಾಗುವಂತಹ ಒಂದು ಪ್ರಕ್ರಿಯೆ ಇದು. ಹಾಗೆ ಶಕ್ತಿಯಾಗಿ ನಮ್ಮ ಸಮಾಜಕ್ಕೆ, ಕೇವಲ ಬ್ರಾಹ್ಮಣರಿಗೆ ಅಂತಲ್ಲ ನಾನು ಹೇಳೋದು, ನಮ್ಮ ಸಮಾಜಕ್ಕೆ ಒಂದು ಆಧಾರ ಸ್ತಂಭ ಆಗುವಂಥ ಒಂದು ಅತ್ಯುತ್ತಮವಾದಂಥ ವ್ಯಕ್ತಿಯಾಗಿ ನಿರ್ಮಾಣ ಆಗುವಂಥ ಒಂದು ಪ್ರಕ್ರಿಯೆ ಇದು. ಹಾಗಾಗಿ ನಮ್ಮಲ್ಲಿ ಆಗಲಿಲ್ಲ ಅಂತ ಹೇಳಲ್ಲ ನಾನು. ಈ ಕಳೆದ 50 ವರ್ಷದ ಅವಲೋಕನ ಮಾಡಿದರೆ ನನಗೆ ಒಂದು ಸಾಮಾನ್ಯವಾದಂಥ ಮಾಹಿತಿ ಇದೆ. ಇಟ್ ಇಸ್ ನಾಟ್ ಎನ್ ಎಕ್ಸಾಸ್ಟಿವ್ ಲಿಸ್ಟ್. 71ರಲ್ಲಿ ತಿಮ್ಮಪ್ಪ ಮಡಿಯಾಳರು IPS ಮಾಡಿದರು. 76ರಲ್ಲಿ ಪುತ್ತೂರಿನ VV ಭಟ್ರು ದಿವಂಗತರಾದರು. ಅದಾದಮೇಲೆ 76ರಲ್ಲಿ ಸಿರ್ಸಿ CM ಭಟ್ರು IPS ಮಾಡಿದರು. ಅದಾದಮೇಲೆ ಲಾಂಗ್ ಗ್ಯಾಪ್, ಸಾಗರದ ಪಡವುಗೋಡಿನ PB ರಾಮಮೂರ್ತಿಯವರು, ಸನ್ಮಾನ್ಯ ರಾಮಮೂರ್ತಿಯವರು IAS ಮಾಡಿದರು. ಅದಾದಮೇಲೆ 1989ರಲ್ಲಿ ಯಲ್ಲಾಪುರದ ನರಸಿಂಹ ಕೋಮಾರ್ ಅಂತ ಹೇಳಿ IPS ಮಾಡಿದರು. ಅವರು ಇವತ್ತು ಭಾಳ ಹೆಮ್ಮೆ ಪಡುವಂತಹದ್ದು, ಗುಜರಾತ್ನಲ್ಲಿ ADGP ಆಗಿದ್ದಾರೆ, ಇನ್ವೆಸ್ಟಿಗೇಷನ್ ದೇ. ಬೆಂಗಳೂರಿನಲ್ಲಿ CBI SP ಆಗಿದ್ದರು. ಅದಾದಮೇಲೆ ನಾವು ಎಷ್ಟು ವರ್ಷ ಕಾಯ್ಬೇಕಂತಂದ್ರೆ 2014ರಲ್ಲಿ ಸಿರ್ಸಿಯ ಗುರುದತ್ತ ಹೆಗಡೆಯವರು IAS ಮಾಡಿದರು. ಅವರು ಇವತ್ತು ಶಿವಮೊಗ್ಗದ ಜಿಲ್ಲಾಧಿಕಾರಿ, ಬಹಳ ಹೆಮ್ಮೆಯ ಸಂಗತಿ. ಹಾಗೆ ಅದು ಆದಮೇಲೆ ನೀವು ಬರೀ IPS IAS ಇಷ್ಟಕ್ಕೆ ಬರೋದಿದ್ರೆ ಈಗ 2 ವರ್ಷದಿಂದ ಮನೋಜ್ ಹೆಗಡೆಯವರು ಮಾಡಿದರು. 50 ವರ್ಷದಲ್ಲಿ ಸಾಕಾ? ಈ ಪ್ರಶ್ನೆ ನಾವು ಕೇಳಬೇಕು. ಬರೀ ಕೇಳಿಸ್ಕೊಳ್ಳೋದು ಅಷ್ಟೇ ಅಲ್ಲ, ಮುಂದೆ ಇವತ್ತು ಸಾಕಾಗದೇ ಇದ್ದರೆ ನಾವು ಮುಂದೆ ಆದ್ರೂ ಮುಂದಿನ 10 ವರ್ಷದಲ್ಲಿ, 20 ವರ್ಷದಲ್ಲಿ
ಈ ಎಲ್ಲ ಕೇಡಿನ ಅಧಿಕಾರಿಗಳು ಈಗ ನಮ್ಮಲ್ಲಿ ಹಾಗೇನೆ IRTS ಆಫೀಸರ್ಸ್ ಕೆಲವರಾಗಿದ್ದಾರೆ. ಅನೀಶ್ ಹೆಗಡೆ ಅವರು ಇವತ್ತು ರೈಲ್ವೆ ರಾಜ್ಯ ಸಚಿವರಿಗೆ ಅವರು OSD ಆಗಿದ್ದಾರೆ ಡೆಲ್ಲಿಯವರಿಗೆ. ಅನೀಶ್ ಹೆಗಡೆ ದೊಡ್ಡ ಮನೆಯವರು, 2011 ಬ್ಯಾಚ್ ಅವರು. ಇನ್ನು ವಿಶೇಷವಾಗಿ ನಾನು ಹೆಣ್ಮಕ್ಳ ಬಗ್ಗೆ ಹೇಳಬೇಕು ಅಂತಂದ್ರೆ, ನನಗೆ ಮನಸ್ಸು ಗೊತ್ತಿದ್ದ ಮಟ್ಟಿಗೆ IAS IPS ಯಾರು ಮಾಡ್ದಂಗಿಲ್ಲ ಆಗಬೇಕು. KS ಬಂದರೆ ಸಹನಾ ಅವರ ಬ್ಯಾಚ್ ಫಸ್ಟ್ ಅಂತ ಕಾಣ್ತದೆ ನಾನು ನೋಡಿದರೆ. ಸಹನಾ ಅವರು ಮತ್ತೆ ಸಾಗರದ ಅಮಿತಾ ಅಂತ ಅವರ ಬ್ಯಾಚ್ ಮೇಟ್ ಇದ್ದಾರೆ. ಯಾಕೆ ಇದು? ಪಾಲಕರ ಬೆಂಬಲ ಇಲ್ವಾ? ಅಥವಾ ಪಾಲಕರಿಗೆ ನಮ್ಮ ಹೆಣ್ಮಕ್ಳನ್ನ ಬೇಗ ಮದುವೆ ಮಾಡಿಕೊಟ್ಟು ಫಸ್ಟ್ ಕ್ಲಾಸ್ ಆಗಿ ಗಂಡನ ಮನೆಗೆ ಕಳಿಸಿ ಸೆಟ್ಲ್ ಆಗ್ಬಿಡ್ಲಿ ಅಂತ? ಗೊತ್ತಿಲ್ಲ. ಇದು ನಾವು ಬಹಳ ಸೀರಿಯಸ್ ಆಗಿ ವಿಚಾರ ಮಾಡುವಂತಹದ್ದು. ಇಷ್ಟು ಒಳ್ಳೆಯ ತಳಿ, ಹವ್ಯಕ ತಳಿ ಅಂತ ನಾವು ಹೇಳ್ತಾ ಇದ್ದೇವೆ. ಈ ಒಳ್ಳೆಯ ತಳಿಯವರು ಈ IAS IPS ಅಥವಾ KS ಇವರು ಆಗ್ಬಾರ್ದ? ಅದಕ್ಕೆ ನಾವು ಯಾಕೆ ಬಹಳ ಗಂಭೀರವಾಗಿ ವಿಚಾರ ಮಾಡ್ತಾ ಇಲ್ಲ? ಈ ನಿರ್ಲಕ್ಷ್ಯ, ಅವಜ್ಞೆ, ಹಿಂಜರಿತ ಯಾಕೆ ಯಶಸ್ಸು ಸಿಗೋದಿಲ್ಲ ಅಂತನ? ಈ ಬಹಳ ದೊಡ್ಡ ಗುರಿಯನ್ನು ಇಟ್ಕೊಂಡವನಿಗೆ ಎಲ್ಲರಿಗೂ ಯಶಸ್ಸು ಸಿಗೋಲ್ಲ. ಎಲ್ಲರೂ ವಿರಾಟ್ ಕೊಹ್ಲಿ ಆಗೋದಿಲ್ಲ. ಎಲ್ಲರೂ ಅದೇನೋ ಯಶಸ್ವಿ ಜೈಸ್ವಾಲ್ ಥರ ಒಂದೇ ದಿವಸಕ್ಕೆ ಹೀರೋ ಆಗೋದಿಲ್ಲ. ಕಠಿಣ ಪರಿಶ್ರಮ ಬೇಕು. ಹಾಗಾದರೆ ಪರಿಶ್ರಮ ಪಟ್ಟು ಸ್ವಾಮಿ 4-5 ಅಟೆಂಪ್ಟ್ ಆದರೂ ನಮ್ಮ ಮನೆ ಆಗಿಲ್ಲೇ, ನಮ್ಮನೆ ಕೂಸು 4-5 ಸಾರಿ ಬರುತ್ತೋ ಆಗಿಲ್ಲೇ. ಒಂದು ವಿಚಾರ ತಿಳ್ಕೊಳ್ಳಿ, IAS IPS ಮಾಡೋದು ಅಂತಂದರೆ ಅದು ಒಂದು ಗೌರಿಶಂಕರ ಅದನ್ನು ಗುರಿ ಇಟ್ಕೊಂಡ ಹಾಗೆ. ಅದು ಆಗದೇ ಇದ್ದರೆ ದೇರ್ ಆರ್ ಇನ್ಯೂಮರಬಲ್ ಪೋಸ್ಟ್. ಸ್ಟೇಟ್ ಸರ್ವಿಸಸ್ ಇರ್ಬೋದು, ಸೆಂಟ್ರಲ್ ಗೌರ್ಮೆಂಟ್ನಲ್ಲೇ ಬೇರೆ ಬೇರೆ ಪೋಸ್ಟ್ಗಳಿದೆ, ಪಬ್ಲಿಕ್ ಸೆಕ್ಟರ್ಲಿದೆ, ಬ್ಯಾಂಕ್ನಲ್ಲಿ ಇದೆ. ಅಂದರೆ ನೀವು ನನ್ನ ಮಗ ಅಥವಾ ಮಗಳು ರಾಜ್ಯ ಮಟ್ಟದಲ್ಲಿ ಟೆಸ್ಟ್ ಮ್ಯಾಚ್ ಆಡಬೇಕು ಅಂತ ಒಂದು ಗುರಿಯನ್ನು ಇಟ್ಟುಕೊಂಡು ಪ್ರೋತ್ಸಾಹವನ್ನು ಕೊಟ್ಟರೆ, ಮಾರ್ಗದರ್ಶನವನ್ನು ಕೊಟ್ಟರೆ, ಅವರು ಬೈ ಚಾನ್ಸ್ ಅದು ಆಗಿಲ್ಲ, 4-5 ಅಟೆಂಪ್ಟ್ ಆದರೂ ಆಗಿಲ್ಲ ಅಂತ ತಿಳ್ಕೊಳ್ಳಿ, ರಣಜಿ ಟ್ರೋಫಿನಾರು ಆಡ್ತಾರೆ, ಬೇಡ IPL ಆಡ್ತಾರೆ, ಅದು ಈ ಸಾಮಾನ್ಯ ಎಲ್ಲ ನೌಕರಿ ಅಥವಾ ಒಂದು ಕರಿಯರ್ಗಿಂತ ಅದು ಒಳ್ಳೆಯದು. ಹಾಗಿದ್ರೆ ನಮ್ಮಲ್ಲಿ ಯಾಕೆ ಆಗ್ತಾ ಇಲ್ಲ ಅಂತ ನಾನು ಈಗ ಇವರು ಹೇಳಿದರು, ನಮ್ಮ ನಿತಿನ್ ಶಾಸ್ತ್ರಿ ಅವರು. ನಾನು ಸ್ವರ್ಣವಲ್ಲಿ ಮಹಾಸಂಸ್ಥಾನದ ಪೂಜ್ಯ ಸ್ವಾಮೀಜಿಯವರು ಸುಮಾರು 20 ವರ್ಷದಿಂದ ಈ ದಿಶೆಯಲ್ಲಿ ಒಂದು ಸ್ವಯಂ ಅಂತ ಒಂದು ಸಂಸ್ಥೆಯನ್ನು ಸ್ಥಾಪನೆ ಮಾಡಿದ್ದಾರೆ. ಸ್ವರ್ಣವಲ್ಲಿ ಇನ್ಸ್ಟಿಟ್ಯೂಟ್ ಆಫ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಮ್ಯಾನೇಜ್ಮೆಂಟ್ ಅಂತ. ಮೊದಲು ನಾನು ಹೇಳಿದ್ನಲ್ಲ, CM ಭಟ್ರು ಅಧ್ಯಕ್ಷರಾಗಿದ್ದರು, ನಂತರ ಮಾನ್ಯ PB ರಾಮಮೂರ್ತಿ ಅವರು ಅಧ್ಯಕ್ಷರಾಗಿದ್ದರು, ನಂತರ ನಾನು ಅಧ್ಯಕ್ಷನಾಗಿದ್ದೇನೆ. ಈಗ ಕಳೆದ 2 ವರ್ಷಗಳಲ್ಲಿ ಇದರ ಬಗ್ಗೆ ಪೂಜ್ಯ ಸ್ವಾಮೀಜಿಗಳು ಒಂದು ಸ್ವತಂತ್ರವಾದಂತಹ ಟ್ರಸ್ಟನ್ನೇ ಮಾಡಿದ್ದಾರೆ. ಈ ಟ್ರಸ್ಟಿನ ಮುಖ್ಯ ಉದ್ದೇಶನೇ ನಮ್ಮ ಮಕ್ಕಳಿಗೆ ನಾವು ಈ ದಿಶೆಯಲ್ಲಿ ತರಬೇತಿಯನ್ನು ನೀಡಬೇಕು. ಇನ್ನೂ ಒಂದು ಹೆಜ್ಜೆ, ನಾವು ಸುಮಾರು 15 ವರ್ಷದಿಂದ ಇದ್ರ ಬಗ್ಗೆ ಪ್ರಯತ್ನ ಪಟ್ವಿ. ಬೆಂಗಳೂರಿನಲ್ಲಿ ಅವೇರ್ನೆಸ್ ಪ್ರೋಗ್ರಾಮ್ ಮಾಡಿದ್ವಿ, ಕ್ಲಾಸಸ್ಸನ್ನು ಶುರು ಮಾಡಿದ್ವಿ, ಸಿರಿಸಿಯಲ್ಲಿ ಶುರು ಮಾಡಿದ್ವಿ. ಆದರೆ ನಮಗೆ ಸಿಕ್ಕಿದಂಥ ರೆಸ್ಪಾನ್ಸ್ ಭಾಳ ನೀರಸವಾಗಿತ್ತು. ನಾನು ಹೋಗಿ ಈ ಥರ ಒಂದು ಭಾಳ ಕಡೆಗೆ ಸಾರ್ವಜನಿಕ ಜಾಗೃತಿ ಕಾರ್ಯಕ್ರಮವನ್ನು ಮಾಡಿದಾಗ, ಅಲ್ಲ ಹೌದು SM ಹೆಡ್ರು 3-4 ವರ್ಷ 5 ವರ್ಷ ಹಾಳಾಗ್ತು, ಅಷ್ಟು ವರ್ಷ ಆಗಾಗಿದೆ, ಹೋದ್ರೆ ಕಡೆಗೆ ಅಂತ ಮಾಡಿದ್ರ? ದಿಸ್ ಈಸ್ ವಾಟ್ ಐ ಹಿಯರ್ ಫ್ರಮ್ ದ ಪೇರೆಂಟ್ಸ್. ಈ ಒಂದು ಮನೋಸ್ಥಿತಿಯಿಂದ ಹೊರಗಡೆ ಬರುವಂಥ ಒಂದು ಅವಶ್ಯಕತೆ ಇದೆ. ಅದಕ್ಕೆ ಪೂಜ್ಯ ಸ್ವಾಮೀಜಿಯವರು ಕಳೆದ ವರ್ಷದಿಂದ ನಮಗೆ ಏನು ಆದೇಶವನ್ನು ಕೊಟ್ಟರು ಅಂತಂದರೆ, ಯು ಕ್ಯಾಚ್ ದೆಮ್ ಯಂಗ್. ಭಾಳ ಪ್ರೌಢಶಾಲೆ ಹಂತದಲ್ಲಿ ಅವರಿಗೆ ತರಬೇತಿಯನ್ನು ಕೊಡಿ. ಹೇಗೆ ಅವರು ಕುಮಾರಿ ಸಂಸ್ಕೃತಿ ಶಿಬಿರ, ಒಟ್ಟು ಶಿಬಿರ, ಸಣ್ಣ ಮಕ್ಕಳಿದ್ದಾಗಲೇ ಈ ಥರ ವಿಚಾರಗಳನ್ನು ಅವರ ಮೆದುಳಿಗೆ ಹಾಕಬೇಕು ಅನ್ನುವಂಥ ಒಂದು ಪ್ರಕ್ರಿಯೆ ಇದೆ ಬೇರೆ ಬೇರೆ ವಿಷಯಗಳಲ್ಲಿ. ಈ IAS ಮುಂತಾದ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲೂ ಕ್ಯಾಚ್ ದೆಮ್ ಯಂಗ್, ಎಲ್ಲ ಅವ್ರನ್ನ ಹಿಡೀರಿ, ಅವ್ರಿಗೆ ತಲೆಯಲ್ಲಿ ಹಾಕಿ ಅಂತ ಹೇಳಿದ್ರಿಂದ ಈಗ ಕಳೆದ 5 ತಿಂಗಳಿಂದ ನಾವು ಸಿರ್ಸಿ ಒಳಗೆ
3 ಪ್ರೌಢಶಾಲೆಗಳಲ್ಲಿ ಸುಮಾರು 160 ಮಕ್ಕಳಿಗೆ ಇದ್ರ ಬಗ್ಗೆ ನಾವು ಸತತವಾದಂಥ ತರಬೇತಿಯನ್ನು ನೀಡ್ತಾ ಇದ್ದೇವೆ. ಇದು ಜಾಗೃತಿ ಅಲ್ಲ. ವೀಕ್ಲಿ ಕ್ಲಾಸಸ್ ಅನ್ನು ನಾವು ಶಿರ್ಸಿ ಒಳಗೆ ಸುಮಾರು 160ಕ್ಕಿಂತ ಹೆಚ್ಚು ಮಕ್ಕಳಿಗೆ ರೆಸ್ಪಾನ್ಸ್ ಇಸ್ ವೆರಿ ಗುಡ್. ನಾವು ಹೇಳಿದ್ವಿ IAS IP ಕೆಲವರು ಕೇಳಿದ್ರು, ಅಲ್ರ 9ನೇ ಕ್ಲಾಸು ಈಗಂತ ಗೊತ್ತಾಗ್ತಾರೆ ನಮಗೆ, ಗೊತ್ತಾಗೋದು ಬೇಡ, ತಲೆಯಲ್ಲಿ ಹಾಕಿ. ನೀವು ಬೇರೆ ಹಾಕೋದಿಲ್ವಾ? ಸಂಗೀತ ಹಾಕೋದಿಲ್ವಾ? ಸಂಸ್ಕೃತ ಹಾಕೋದಿಲ್ವಾ? ಅಥವಾ ಕ್ರಿಕೆಟ್ ಹಾಕೋದಿಲ್ವಾ? ಫುಟ್ಬಾಲ್ ಹಾಕೋದಿಲ್ವಾ? ಚೆಸ್ ಆ ವಿಚಾರಗಳನ್ನ ಅವನ್ನ ಹಾಕೋದಿಲ್ವಾ? ಇದು ಒಂದು ವಿಚಾರ ಹಾಕಿ ಯಾವತ್ತಾರು ಮಳ್ತ್ಕೋಬೋದು. 100 ಜನರಿಗೆ ಹಾಕಿರೋ 8 ಜನ ಟ್ರೈ ಮಾಡ್ಬೋದು, ಅಲ್ಲಿ 12 ಜನ ಆಗ್ಬೋದು. ಅದು ಎಂಥ ದೊಡ್ಡ ಅಸೆಟ್ ಆಗ್ತದೆ ನಮ್ಮ ಒಂದು ಸಮಾಜಕ್ಕೆ. ಆದರೆ ಇದರ ಸಮಸ್ಯೆಗಳು ಒಂದಿಷ್ಟಿದೆ. ನಮ್ಮಲ್ಲಿ ಮಾಹಿತಿ ಕೊರತೆ ತುಂಬ ಇದೆ. ಕಾಲೇಜುಗಳಲ್ಲಿ ನಾನು ಹೋಗಿ ಈ ಥರ ಜಾಗೃತಿ ಕಾರ್ಯಕ್ರಮ ಮಾಡುವಾಗ ಭಾಳ ಜನ ಕಾಲೇಜ್ ಪ್ರೊಫೆಸರ್ಸ್ ಇವರಿಗೆ ಗೊತ್ತಿಲ್ಲ, ಸರ್ ಅದು ಎಂಥ ಸಿಲೆಬಸ್ಸು ನಮಗೂ ಗೊತ್ತಿಲ್ಲ. ದಟ್ಸ್ ನಂಬರ್ 1. ಅವರಿಗೆ ಗೊತ್ತಿಲ್ಲದ ಮಕ್ಕಳಿಗೆ ಹೆಂಗೆ ಗೊತ್ತಿರಬೇಕು? ಪಾಲಕರಿಗೆ ಕೇಳಿದರೆ ಹೌದಾ ಹಂಗೊಂದು ಪರೀಕ್ಷೆ ಇದ್ದ, ಅಲ್ಲ ನಿಮ್ಮೂರಿನಲ್ಲಿ ತಹಶೀಲ್ದಾರು, ಅಸಿಸ್ಟೆಂಟ್ ಕಮಿಷನರು, DC IPS ಏನು ಮೇಯರಿಂದ ಬರೋದಲ್ಲ, ನಮ್ಮ ಮಕ್ಕಳಿಗೂ ಬಂದು ಕೂತ್ಕೊಳ್ಳಕ್ಕಲ್ಲಿ. ಅವು ಕಾನೂನು ಅಷ್ಟೇ ಅಲ್ಲ, ಪಾಲಿಸಿ ಮೇಕರ್ಸ್ ಆಗ್ತಾರೆ. ಕೇವಲ ರಾಜಕೀಯ ಪ್ರತಿನಿಧಿಗಳು ಮಾತ್ರ ಪಾಲಿಸಿ ಮೇಕರ್ಸ್ ಅಲ್ಲ, ಅವರಿಗೆ ಬೆನ್ನೆಲುಬಾಗುವಂಥವ್ರು ಒಳ್ಳೆ IAS ಆಫೀಸರ್ಸ್. ನಾನು GST ಲಾ ಕಮಿಟಿಯಲ್ಲಿ ಇದ್ದೆ. ನಿಮಗೆ ಒಂದು ಮಾಹಿತಿ ಹೇಳ್ತೇನೆ. ಇಡೀ ದೇಶಕ್ಕೆ ಬಂದಂಥ GST ಲಾ ಇಟ್ ಹ್ಯಾಸ್ ಬೀನ್ ಫ್ರೇಮ್ಡ್ ಬೈ ಓನ್ಲಿ ಆಫೀಸರ್ಸ್. ಅಂಥ ದೊಡ್ಡ GST ಅಂತದ್ದು, ಅಂಥ ಒಂದು ಮಹತ್ವದ ಒಂದು ರೋಲನ್ನು ನಮ್ಮ ಮಕ್ಕಳು ಯಾಕೆ ಪ್ಲೇ ಮಾಡಬಾರ್ದು? ಸೊ ಶಿಕ್ಷಕರಿಗೆ, ಪಾಲಕರಿಗೆ ನಾವು ಕೇವಲ ಮಾಹಿತಿ ಅಲ್ಲ, ವಿ ಶುಡ್ ಮೋಟಿವೇಟ್ ದೆಮ್. ನಂಬರ್ 2. ನಂಬರ್ 3 ಏನಾಗಿದೆ ಅಂದರೆ, ನಮ್ಮಲ್ಲಿ 3-4 ವರ್ಷಕ್ಕೆ ಆ ಸಸ್ಟೇನ್ ಮಾಡುವಂಥ ಶಕ್ತಿ ಇಲ್ಲ. ಬೆಂಗಳೂರಿಗೆ ಬರ್ತಾರೆ, ಈಗ ನಮ್ಮನೆ ವಿಜಯನಗರದಲ್ಲಿದೆ. ಇಲ್ಲಿ ನಮ್ಮ ಮನೆಯಿಂದ ಒಂದು 2 ಕಿಲೋಮೀಟರ್ ಸುತ್ತಮುತ್ತ ಸುಮಾರು 24-25 ಈ IAS ಕೋಚಿಂಗ್ ಸೆಂಟರ್ಸ್ ಇದೆ. ನಾಯಿ ಕೊಡೆ ಥರ ಹುಟ್ಕೊಬಿಟ್ಟಿದೆ. ಆದರೆ ಎಲ್ಲ ಪಾಲಕರಿಗೆ 4-5 ವರ್ಷ ಸಸ್ಟೇನ್ ಮಾಡ್ಲಿಕ್ಕೆ ಆಗೋದಿಲ್ಲ. ಒಂದು ಅಟೆಂಪ್ಟಲ್ಲಿ ಯಾರೂ ಆಗೋದಿಲ್ಲ. ಯಾರೋ ಒಬ್ಬರು ಅಜಯ್ ಶೇಟ್ ಅಂತ, ಅವರು ನಿರ್ಮಲಾ ಸೀತಾರಾಮನ್ ಪಕ್ಕದಲ್ಲೇ ಇರ್ತಾರೆ, ರೆವಿನ್ಯೂ ಸೆಕ್ರೆಟರಿ. ಅಂಥವ್ರು ಯಾರೋ 22 ವರ್ಷಕ್ಕೆ ಮಾಡಿದ್ದಾರೆ. ಇಲ್ಲದಿದ್ದರೆ ಎಲ್ಲ 4-5 ಅಟೆಂಪ್ಟ್ ಆಗೋದೆ. ಈ ಸಸ್ಟೈನಬಿಲಿಟಿ ಇದೆಯಲ್ಲ, ಅದಕ್ಕೆ ಹಣಕಾಸಿನ ನೆರವು ಬೇಕು. ಅದಕ್ಕೆ ನಮ್ಮ ಸ್ವರ್ಣ ರಶ್ಮಿ ಪ್ರತಿಷ್ಠಾನದಿಂದ ನಾವು ಹೇಳಿದ್ದೀವಿ, ಯಾರಾದರೂ ಒಂದು ಅಟೆಂಪ್ಟ್ ಮಾಡಿ ನಮ್ಮವರು ಫೇಲ್ ಆಗಿದ್ದಿದ್ರೆ ಅವರಿಗೆ ಹಣಕಾಸಿನ ಮುಂಗಟ್ಟು ಇದ್ದರೆ ನಾವು ವಿ ವಿಲ್ ಸಪೋರ್ಟ್ ದೆಮ್ ಅಂತ ಹೇಳಿದ್ದೀವಿ. ಒಬ್ಬರಿಬ್ಬರಾದರೂ ಅವರು ಆಗಲಿ ಅನ್ನುವ ಒಂದು ದೃಷ್ಟಿಯಿಂದ ನಾವು ಹೇಳಿದ್ದೀವಿ. ಸೊ ಮಾಹಿತಿ ಕೊರತೆ ಅದನ್ನು ತುಂಬಬೇಕು, ಹಣಕಾಸಿನ ನೆರವನ್ನು ನೀಡಬೇಕು. ಅದಾದಮೇಲೆ ಪಾಲಕರಿಗೆ ಇನ್ನೊಂದು ಕಿವಿಯ ಮಾತು ಏನಂದರೆ, ಈ ಮಕ್ಕಳು ಫೇಲ್ ಆದಾಗ ಪ್ರಿಲಿಮ್ಸ್ ಮಾಡ್ತಾರೆ, ಮೇನಲ್ಲಿ ಫೇಲ್ ಆಗ್ತಾರೆ, ಪ್ರಿಲಿಮ್ಸ್ ಮೇನ್ ಮಾಡ್ತಾರೆ, ಅಲ್ಲಿ ಇಂಟ್ರೋದಲ್ಲಿ ಫೇಲ್ ಆಗ್ತಾರೆ. ನಮ್ಮ ಊರು ಗೌರಿ ಬಣಗಿ ಅಂಥೇಳಿ ಸಿದ್ದಾಪುರ ತಾಲೂಕು, ನಮ್ಮೂರಿನಲ್ಲೇ ಒಬ್ಬ ಶ್ರೀನಿವಾಸ ಹೆಗಡೆ ಅಂತ 2 ಸಾರಿ ಮೇನಿಗೆ 2 ಸಾರಿ ಇಂಟ್ರಕ್ಕೆ ಹೋಗಿ ಅವ್ರಿಗೆ ಆಗಲಿಲ್ಲ. ಈಗ ಅವರು ಸಹನಾ ಅವರ ಕಲೀಗಾಗಿದ್ದಾರೆ. ಅಂದರೆ ನಾನು ಏನು ಹೇಳ್ತಿದ್ದೀನಿ ಅಂದರೆ, ಇಫ್ ಯು ಡೋಂಟ್ ಸಕ್ಸೀಡ್ ದೇರ್ ಯು ಹ್ಯಾವ್ ಎ ವೆರಿ ಗುಡ್ ಪೋಸ್ಟ್ ವೇಟಿಂಗ್ ಹಿಯರ್. ಇನ್ನೊಂದಿದೆ, ಕೆಲವರಲ್ಲಿ ಭ್ರಮೆ ಇದೆ. ನನ್ನ ಹತ್ರ ಹೇಳ್ತಾರೆ, ಅಯ್ಯೋ SM ಮಾಡ್ರಿ ಇದೆಯಂತ ತರ್ತಾರೆ. ನಂಗೆ ಸಿರ್ಸಲ್ಲಿ ಹೇಳಿದರು KPSL ಎಲ್ಲ ಇದಡ ಅಂತ. ಹೌದು ಹಮ್ ಇದೆ, ಅದು ಸರ್ಕಾರದಲ್ಲಿ ಸಮಾಜದಲ್ಲಿ ಇದ್ದಂಗೆ ಅಲ್ಲೂ ಇದೆ, ಭಾಳ ಕೆಟ್ಟದಾಗಿದೆ. ಆದರೆ ದರ್ ಈಸ್ ಆಲ್ವೇಸ್ ಎ ಸ್ಪೇಸ್ ಎಟ್ ದಿ ಟಾಪ್. ಮೇಲ್ಗಡೆ ಬರುವಂಥ ಮೆರಿಟ್ ಇದ್ದರೆ, ಒಬ್ಬ ನೀವು ಸಚಿನ್ ತೆಂಡೂಲ್ಕರ್ ಆದರೆ, ಯಶಸ್ವಿ ಜೈಸ್ವಾಲ್ ಆದರೆ, ಇನ್ನೊಬ್ಬ ವಿರಾಟ್ ಕೊಹ್ಲಿ ಆದರೆ, ಎಷ್ಟೇ ಕಾಂಪಿಟೇಷನ್ ಇದ್ದರೂ ಯು ಆರ್ ದೇರ್ ಇನ್ ದ ಟೀಮ್. ಅದನ್ನು ಬೆಳೆಸಬೇಕಾಗಿದೆ ನಾವು ಇವತ್ತು, ಅದನ್ನು ಬೆಳೆಸಬೇಕಾಗಿದೆ. ಹಾಗಾಗಿ ನಾನು ಏನು ವಿಚಾರ ಮಾಡ್ತಾ ಇದ್ದೀನಿ ಅಂತಂದರೆ, ನಾವು ಏನು ವಿಚಾರ ಮಾಡ್ತಾ ಇದ್ದೀವಿ ಅಂದರೆ, ಮಕ್ಕಳಿಗೆ ಕೇವಲ ಮಾಹಿತಿ ಅಷ್ಟೇ ಅಲ್ಲ, ವಾಟ್ ಟು ಲರ್ನ್ ಅಲ್ಲ, ಹೌ ಟು ಲರ್ನ್, ಕಲಿಯೋ ವಿಧಗಳು ಹೇಗೆ, ಎಲ್ಲಿ ಮಾಹಿತಿ ಇರ್ತದೆ ಅನ್ನೋದನ್ನೆಲ್ಲ ನಾವು ಈ 168 ಮಕ್ಕಳಿಗೆ ಹೇಳ್ಕೊಡ್ತಾ ಇದ್ದೀವಿ. ನನ್ನ ಓನ್ಲಿ ರಿಕ್ವೆಸ್ಟ್ ಅಂತಂದರೆ, ನಾವೆಲ್ಲರೂ ಇದ್ದೇವೆ, 6-7 ಜಿಲ್ಲೆಯ ಹವ್ಯಕರಿದ್ದೇವೆ. ಈ ಪ್ರಯತ್ನ ಬೇರೆ ಕಡೆಗೂ ಆಗಲಿ, ಅಲ್ಲಿಯ ಮಕ್ಕಳಿಗೂ ಕ್ಯಾಚ್ ದೆಮ್ ಹೆಂಗೆ ಆಗಲಿ,
100 ಜನ ಬರೀಲಿ, 10 ಜನ ಆಗಲಿ, ಅದರಿಂದ ಈ ಒಂದು ವ್ಯಾಕ್ಯೂಮ್ ಏನು ಕ್ರಿಯೇಟ್ ಆಗಿಬಿಟ್ಟಿದೆ. ಬ್ಯೂರೋಕ್ರಾಟ್ಸೇ ಇಲ್ಲ, ಈಗ ಒಬ್ಬಿಬ್ಬರು ಇದ್ದಾರೆ ಅಷ್ಟೇ. ಒಬ್ಬರು ನಾನು ಹೇಳ್ದಲ್ಲ, ಒಬ್ಬರ ಇಬ್ಬರ ಇದ್ದಾರೆ ಇಡೀ ನಮ್ಮ ಹವ್ಯಕರಿಂದ. ಅವರ ಸಂಖ್ಯೆ ಜಾಸ್ತಿ ಆಗಲಿ, ಅದ್ರ ಬಗ್ಗೆ ನಾವು ಒಂದು ನಿರ್ಧಾರವನ್ನು ಮಾಡೋಣ. ಜೊತೆಗೆ ಈ EWS ಬಗ್ಗೆ ನಿನ್ನೆ ಹಾರನಹಳ್ಳಿ ಅವರು ಹೇಳಿದರು, ಕರ್ನಾಟಕ ರಾಜ್ಯ ಮಾತ್ರ ಕೊಟ್ಟಿಲ್ಲ, ಇಡೀ ಸೌತ್ ಇಂಡಿಯಾದಲ್ಲಿ. ನಾನು ಬ್ರಾಹ್ಮಣ ಮಂಡಳಿಯ ಡೈರೆಕ್ಟರ್ ಆಗಿದ್ದಾಗ ನಾವು ಗವರ್ನರ್ ಹತ್ರ ಹೋದಾಗ, ಪ್ರೆಸೆಂಟ್ ಗವರ್ನರ್, ವೈ ಇಟ್ ಈಸ್ ನಾಟ್ ಇಂಪ್ಲಿಮೆಂಟೆಡ್ ಇನ್ ಕರ್ನಾಟಕ ಅಂತ ನಮಗೆ ಕೇಳ್ತಾರೆ. ಬಿಕಾಸ್ ಅವರೇ ಈ 103ನೇ ಅಮೆಂಡ್ಮೆಂಟ್ ಬಿಲ್ಲನ್ನು ಪಾರ್ಲಿಮೆಂಟಲ್ಲಿ ಟೇಬಲ್ ಮಾಡಿದವರು. ಕರ್ನಾಟಕದಲ್ಲಿ ಕೊಟ್ಟಿಲ್ಲ, ಯಾರಿಗೂ ಬೇಕಾಗಲಿಲ್ಲ. ಇರೋ ಈ ಹಿಂದಿನ ಸರ್ಕಾರದವ್ರು ಏನು ಮಾಡಿದ್ರು, ಇಲೆಕ್ಷನ್ ಬಂದಾಗ ನಾನು ಹೇಳಬಾರ್ದು, ಆ ಮುಸ್ಲಿಮರಿಗಿರುವಂಥ 4% ತೆಗೆದು ಅವರೊಳಗೆ ಹಂಚ್ಕೊಂಡ್ರು. ಅವರನ್ನು ಅನ್ರಿಸರ್ವ್ಡ್ ಅಂತ ಮಾಡಿದರು. ಅನ್ರಿಸರ್ವ್ಡ್ ಅಂತ ಮಾಡಿದರೆ ಅವರು EWSಗೆ ಬರ್ತಾರೆ. ಇದನ್ನು ಒಬ್ಬರು ಯಾರು ಅರ್ಥ ಮಾಡ್ಕೊಳ್ತಾ ಇಲ್ಲ. ಯಾಕಂದರೆ EWS ಇರೋದೇ, ಇದುವರೆಗೆ ಯಾರಿಗೆ ರಿಸರ್ವೇಷನ್ ಇರೋ ಅವರಿಗೆ EWS ಆರ್ಟಿಕಲ್ 15 and 16. ಇವರು ಮುಸ್ಲಿಮರಿಗೆ ಅದನ್ನು ತೆಗೆದುಹಾಕ್ಬಿಟ್ರು, ಅವರೆಲ್ಲ ನಮ್ಮ ಜೊತೆಗೆ ಬರುವಂಥ ಪರಿಸ್ಥಿತಿ ಇದೆ. ಹೀಗೆ ನಮ್ಮ ಗೋಳನ್ನು ಯಾರೂ ಕೇಳೋರಿಲ್ಲ. ಅದಕ್ಕೆ ನಾನು ಮಾನ್ಯ ನಮ್ಮ ಅಧ್ಯಕ್ಷರು ಕಜೇವರಿಗೂ ರಿಕ್ವೆಸ್ಟ್ ಮಾಡಿದ್ದೀನಿ, ಈ ಸಮ್ಮೇಳನದಲ್ಲಿ EWS ಅನ್ನು ಜಾರಿ ಮಾಡಲೇಬೇಕು. ಬಡವರು, ಬಡವ ಮಕ್ಕಳಿಗೆ ಅದು ಸಹಾಯ ಆಗ್ತದೆ ಅಂಥೇಳಿ ಅದನ್ನು ಮಾಡಲೇಬೇಕು ಅಂತ, ನಮ್ಮ ಹಕ್ಕೊತ್ತಾಯವನ್ನು ಮಾಡಬೇಕು ಅಂತ ನಾನು ಕೇಳ್ಕೊಂಡಿದ್ದೀನಿ. ನನ್ನ 1-2 ನಿಮಿಷ ಮೀರಿದ್ದೀನಿ ನನ್ನ ಸಮಯವನ್ನು. ಆದರೂ ತಾವು ಭಾಳ ಉತ್ಸಾಹದಿಂದ ಕೇಳಿದ್ದಕ್ಕೆ ಥ್ಯಾಂಕ್ಸ್ ಫಾರ್ ಯುವರ್ ಪೇಷನ್. ನಮಸ್ಕಾರ. ಈಗ IAS KS ಈ ಥರದ್ದೆಲ್ಲ ಮಾಡಿದರೆ IAS KS ಎಲ್ಲ ಮಾಡಿದರೆ ಬೇರೆ ಬೇರೆ ಹುದ್ದೆಗಳು ಸಿಗೋ ಸಾಧ್ಯತೆ ಇದೆ. IAS ಸಿಗದೆ ಹೋದ್ರೇನು, ದೇರ್ ಆರ್ ಮೆನಿ ಅದರ್ ಪೋಸ್ಟ್ ವಿಚ್ ಆರ್ ವೇಟಿಂಗ್ ಅಂತೆಲ್ಲ ಹೇಳಾಯಿತು. ಮುಂಚಿತವಾಗಿ ನಾನು ಆಗಲೇ ಹೇಳಿದೆ, ಪಕ್ಕದಲ್ಲಿ ಪೊಲೀಸ್ ಕೂತಿದ್ದಾರೆ. ಪೊಲೀಸ್ ಅಂತ ಹೇಳಿದ ಕೂಡಲೇ ಬಲ, ಅದಕ್ಕೆ ಆಡಳಿತಾತ್ಮಕ ಹುದ್ದೆಗಳ ಬಲ ಹಾಗೂ ಪ್ರಭಾವ, ಇದರ ಬಗ್ಗೆ ಮಾತಾಡಲಿಕ್ಕೆ ಕೇಳ್ಕೊಳ್ತೀನಿ ಕೃಷ್ಣ ಭಟ್ರು. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ನಮಸ್ತೆ ಸತೆ ಸರ್ವಲೋಕಾಶ್ರಯಾಯ, ನಮಸ್ತೆ ಚಿತೆ ಸರ್ವರೂಪಾತ್ಮಕಾಯ, ನಮೋದ್ವೈತ ತತ್ವಾಯ ಮುಕ್ತಿಪ್ರದಾಯ, ನಮೋ ಬ್ರಹ್ಮಣೇ ವ್ಯಾಪಿನೇ ನಿರ್ಗುಣಾಯ. ಮೂರನೇ ವಿಶ್ವ ಹವ್ಯಕ ಸಮ್ಮೇಳನದ ಇಂದಿನ ಗೋಷ್ಠಿಯಲ್ಲಿ ವೇದಿಕೆ ಮೇಲೆ ಉಪಸ್ಥಿತರಿರುವಂತಹ ಗೋಷ್ಠಿ ಅಧ್ಯಕ್ಷರಾದ ಶ್ರೀ SM ಹೆಗಡೆ ರವರೇ, ಶ್ರೀಮತಿ ಸಹನಾ ಬಾಳ್ಕಲ್ ಅವರೇ, ಹಾಗೂ ಸಮನ್ವಯಕಾರರಾದ ನಿತಿನ್ ಶಾಸ್ತ್ರಿ ಅವರೇ, ನಮ್ಮ ಹವ್ಯಕ ಸಮಾಜದ ಎಲ್ಲ ಗಣ್ಯ ವ್ಯಕ್ತಿಗಳೇ, ಎಲ್ಲ ಹವ್ಯಕ ಬಂಧುಗಳೇ, ಈ ಗೋಷ್ಠಿಯಲ್ಲಿ ಒಂದು ವಿಚಾರಧಾರೆ ಅಂತ ಆಡಳಿತಾತ್ಮಕ ಹುದ್ದೆಗಳ ಬಲ ಮತ್ತು ಪ್ರಭಾವ ಅನ್ನೋ ಒಂದು ವಿಷಯದ ಬಗ್ಗೆ ಎಂದೇ ಆದ ರೀತಿಯಲ್ಲಿ ಹವ್ಯಕ ಮತ್ತು ನೇರ ಕನ್ನಡ ಮಿಕ್ಸ್ ಮಾಡಿ ಮಾತಾಡ್ತಾ ಇದ್ದಿ. ಮೊದಲನೇದಾಗಿ ಆ ಸಬ್ಜೆಕ್ಟ್ಗೆ, ಆ ವಿಷಯಕ್ಕೆ ಪ್ರವೇಶ ಮಾಡೋಕ್ಕಿಂತ ಮುಂಚೆ ಒಂದನ್ನು ನಾವು ನಮ್ಮ ಹವ್ಯಕ ಸಮ್ಮೇಳನ ಶ್ರೀ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷರಾದ ಗಿರಿಜಾ ಕಜೆ ಮತ್ತು ಅವರ ಅತಿ ಸಮರ್ಥವಾದ ತಂಡ, ಅದಕ್ಕೆ ನಾನು ನನ್ನ ವೈಯಕ್ತಿಕ ಕೃತಜ್ಞತೆಯನ್ನು ಸಲ್ಲಿಸಿ ನನ್ನ ಮಾತು ಮುಂದುವರಿಸ್ತಾ ಇದ್ದೀನಿ. ಯಾಕೆಂದರೆ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಹವ್ಯಕರನ್ನು ಒಟ್ಟುಗೂಡಿಸಿ ನಮ್ಮ ಕಲೆ, ನಮ್ಮ ಸಂಸ್ಕೃತಿ, ನಮ್ಮ ವೇದಜ್ಞಾನ ಇರಲಿ ಅಥವಾ ಬೇರೆ ಬೇರೆ ವಿಷಯಗಳದ್ದು ನಮ್ಮ ಸಮುದಾಯಕ್ಕೆ ಪರಿಚಯ ಮಾಡಿಸ್ಕೊಡೋದೇ, ಲೋಕ ಕಲ್ಯಾಣಕ್ಕಾಗಿ ನಾವು ಏನೇನು ಮಾಡ್ತಿದ್ದೀವಿ ಅನ್ನೋದನ್ನು ಜಗತ್ತಿಗೆ ಪ್ರಚುರಪಡಿಸುವಂಥ ಒಂದು ಅತ್ಯುತ್ತಮ ಕಾರ್ಯಕ್ರಮವನ್ನು
6 ವರ್ಷಗಳ ನಂತರ 3ನೇ ಹವ್ಯಕ ಸಮ್ಮೇಳನ ಆಯೋಜಿಸುವ ಮೂಲಕ ಮಾಡ್ತಾ ಇದ್ದಾರೆ. ಹೀಗೆ ಮತ್ತೊಮ್ಮೆ ಅವರಿಗೆ ನನ್ನ ವೈಯಕ್ತಿಕವಾದ ಅಭಿನಂದನೆಗಳು. ಇನ್ನು ಆಡಳಿತಾತ್ಮಕ ಹುದ್ದೆಗಳು, ಈಗಾಗಲೇ ಅಧ್ಯಕ್ಷರಾಗಿರುವಂಥ ಶ್ರೀ ಎಸ್.ಎಂ. ಹೆಗ್ಡೆ ಅವರು ಭಾಳಷ್ಟು ವಿಷಯಗಳನ್ನು ಕವರ್ ಮಾಡಿದ್ದಾರೆ. ಹೀಗಾಗಿ ನಾನು ಹೆಚ್ಚು ಮಾತಾಡಲಿಕ್ಕೆ ಹೋಗಲ್ಲ. ಸಾಮಾನ್ಯವಾಗಿ ನಮ್ಮ ವ್ಯವಸ್ಥೆಯಲ್ಲಿ ಸಂವಿಧಾನದ ಅಡಿಯಲ್ಲಿ ಸಂವಿಧಾನದ ಮುಖ್ಯ ಅಂಗಗಳಾದ ನ್ಯಾಯಾಂಗ, ಶಾಸಕಾಂಗ ಮತ್ತು ಕಾರ್ಯಾಂಗ, ಇದರ ಅಡಿಯಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಕಾನೂನು ನಿಯಮಾವಳಿಗಳ ಮೂಲಕ ಆಡಳಿತವನ್ನು ನಡೆಸ್ಕೊಂಡು ಹೋಗ್ತಾ ಇವೆ. ಕೇಂದ್ರ ಸರ್ಕಾರ ಅಂದರೆ ಸಂವಿಧಾನದ ಅಡಿಯಲ್ಲಿ ಸೆಂಟ್ರಲ್ ಲಿಸ್ಟ್ ಅಂತ ಯಾವ್ಯಾವ ವಿಷಯಗಳ ಬಗ್ಗೆ ಕೇಂದ್ರ ಸರ್ಕಾರ ಅಧಿಕಾರ ಹೊಂದಿದೆ, ಕಾನೂನು ತರಬಹುದು, ಆಡಳಿತ ನಡೆಸಬಹುದು ಅನ್ನೋದು ಸೆಂಟ್ರಲ್ ಲಿಸ್ಟಲ್ಲಿ. ರಾಜ್ಯ ಸರ್ಕಾರಗಳು ಯಾವ್ಯಾವ ವಿಷಯಗಳ ಬಗ್ಗೆ ಅವರಿಗೆ ಅಧಿಕಾರ ಇದೆ, ತಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತೆ ಕಾನೂನು ತರಬಹುದು, ಇಲ್ಲ ಸ್ಟೇಟ್ ಲಿಸ್ಟಲ್ಲಿದೆ. ಹಾಗೂ ಕಾನ್ಕರೆಂಟ್ ಲಿಸ್ಟ್ ಅಂತ ಕೇಂದ್ರ ಸರ್ಕಾರವು ಕೆಲವು ಕಾನೂನುಗಳು ಮಾಡ್ಬೋದು, ಹಾಗೂ ರಾಜ್ಯ ಸರ್ಕಾರಗಳು ಕಾನೂನು ತರಬಹುದು. ಈ ಥರದ್ದು ಮುಖ್ಯವಾಗಿ ಕೇಂದ್ರ ಸರ್ಕಾರದಲ್ಲಂತೂ ಡಿಫೆನ್ಸ್ ಅಂದರೆ ರಕ್ಷಣಾ ವ್ಯವಸ್ಥೆ, ದೇಶದ ರಕ್ಷಣಾ ಪಡೆಗಳ ಬಗ್ಗೆ ಸಂಬಂಧಪಟ್ಟ ಹಾಗೆ, ಫೈನಾನ್ಸ್, ರೈಲ್ವೇಸ್, ಪೋಸ್ಟ್ ಇತ್ಯಾದಿ ಸುಮಾರು 54 ಮಿನಿಸ್ಟ್ರಿಗಳಿವೆ, ಖಾತೆಗಳಿವೆ. ಹಾಗೂ ಈ ಖಾತೆಗಳ ಅಡಿಯಲ್ಲಿ ಸುಮಾರು 93 ವಿವಿಧ ಇಲಾಖೆಗಳಿವೆ ಅಥವಾ ನಿರ್ದೇಶನಾಲಯಗಳಿವೆ. ಕರ್ನಾಟಕ ಸರ್ಕಾರಕ್ಕೆ ಸಂಬಂಧಿಸಿ ಹೇಳೋದಾದರೆ ನಮ್ಮಲ್ಲಿ ಮಿನಿಸ್ಟರ್ಸ್ ಅಂದರೆ ಮಿನಿಸ್ಟ್ರಿ ಹೇಳ್ತಿಲ್ಲ, ಮಿನಿಸ್ಟರ್ಸ್ ಒಂದು 30 ಮಿನಿಸ್ಟರ್ಸ್, ಚೀಫ್ ಮಿನಿಸ್ಟರ್ ಸೇರಿದಂತೆ, ಹಾಗೂ 43 ವಿವಿಧ ಇಲಾಖೆಗಳಿವೆ. ಯಾವುದೇ ಸರ್ಕಾರ ತನ್ನ ಕಾರ್ಯಕಲಾಪಗಳನ್ನು, ತನ್ನ ಕೆಲಸವನ್ನು ನಡೆಸ್ಕೊಂಡು ಹೋಗೋದು ಇಲಾಖೆಗಳ ಮೂಲಕ, ನಿರ್ದೇಶನಾಲಯಗಳ ಮೂಲಕ. ಗೌರ್ಮೆಂಟ್ ರನ್ಸ್ ಥ್ರೂ ಆರ್ ಫಂಕ್ಷನ್ಸ್ ಥ್ರೂ ಡಿಪಾರ್ಟ್ಮೆಂಟ್ಸ್ ಆರ್ ಡೈರೆಕ್ಟರೇಟ್ಸ್ ಅಂತಾರೆ. ಯಾವುದೇ ಸರ್ಕಾರ ತನ್ನ ಕಾರ್ಯಕಲಾಪಗಳನ್ನು ವಿವಿಧ ಇಲಾಖೆಗಳ ಮೂಲಕ ನಡೆಸ್ಕೊಂಡು ಹೋಗ್ತಾರೆ. ಇದು ಆಡಳಿತಾತ್ಮಕ ವಿಷಯಕ್ಕೆ ಸಂಬಂಧಪಟ್ಟಂಥ ಇದು ವಿಷಯ. ಹಾಗೂ ಪ್ರಾಮುಖ್ಯತೆ ದೃಷ್ಟಿಯಿಂದ ಹೇಳೋದಾದರೆ ಆಡಳಿತಾತ್ಮಕ ಸೇವೆಗಳು, ಅದು ಯಾವುದೇ ಸೇವೆ ಇರ್ಬೋದು. ಸಾಮಾನ್ಯವಾಗಿ ಆಡಳಿತಾತ್ಮಕ ಸೇವೆ ಅಂದ ತಕ್ಷಣ ಬಹಳ ಜನರ ಮನಸ್ಸಲ್ಲಿ ಬರೋದು ಕೇಂದ್ರದ ದೃಷ್ಟಿಯಿಂದ ಹೇಳಿದರೆ IAS ಅಂತಾರೆ, ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಭಾರತೀಯ ಆಡಳಿತ ಸೇವೆ, ಭಾರತೀಯ ಪೊಲೀಸ್ ಸೇವೆ IPS, ಮತ್ತು ಇಂಡಿಯನ್ ಫಾರೆಸ್ಟ್ ಸರ್ವಿಸ್, ಭಾರತೀಯ ಅರಣ್ಯ ಸೇವೆ. ಈ 3 ಸೇವೆಗಳಿಗೆ ಆಲ್ ಇಂಡಿಯಾ ಸರ್ವಿಸಸ್ ಅಂತಾರೆ. ಯಾಕೆಂದರೆ ದೇ ಆರ್ ಸಬ್ಜೆಕ್ಟ್ ಅಂದರೆ ಅವ್ರನ್ನ ಭಾರತದ ಯಾವುದೇ ರಾಜ್ಯದ ಅಥವಾ ಯಾವುದೇ ಕೇಂದ್ರ ಸರ್ಕಾರದ ಅಡಿಯ ಸಂಸ್ಥೆಗಳಲ್ಲಿ ಕೆಲಸ ಮಾಡೋ ಬಗ್ಗೆ ನೇರವಾಗಿ ಕೇಂದ್ರಕ್ಕೆ ಅಧಿಕಾರ ಇರುವಂಥದ್ದು. ಬಟ್ ರಾಜ್ಯಗಳಿಗೆ ಅಲಾಟ್ ಮಾಡಿದಾಗ ಆಯಾ ರಾಜ್ಯ ಸರ್ಕಾರಗಳು ಸೇವೆಗಳನ್ನು ಬಳಸ್ಕೊಳ್ತವೆ. ಆಲ್ ಇಂಡಿಯಾ ಸೇವೆಗಳು. ಅದೇ ರೀತಿ ಇನ್ನು ಅನೇಕ ಸೇವೆಗಳಿವೆ. ಇಂಡಿಯನ್ ರೆವಿನ್ಯೂ ಸರ್ವಿಸ್ ಇದೆ, ಹಾಗೂ ಇಂಡಿಯನ್ ರೈಲ್ವೆ ಸರ್ವಿಸ್ ಇದೆ. ಅದಕ್ಕೆ ಬೇರೆ ಪರೀಕ್ಷೆ ಆಗ್ತದೆ. ಇಂಡಿಯನ್ ಫಾರೆಸ್ಟ್ ಸರ್ವಿಸ್ ಮತ್ತು ಇಂಡಿಯನ್ ರೈಲ್ವೆ ಸರ್ವಿಸ್ಗೆ ಬೇರೆ, ಯಾಕೆಂದರೆ ವಿದ್ಯಾರ್ಹತೆ ಮೇಲಿಂದ ಬೇರೆ ರೀತಿಯ ಪರೀಕ್ಷೆಗಳಾಗ್ತದೆ. ಅದಕ್ಕೆಂದರೆ ಕ್ವಾಲಿಫಿಕೇಷನ್ನೇ ಬೇರೆ ಇರಬೇಕಾಗ್ತದೆ. ಅದೇ ಇಂಡಿಯನ್ ಫಾರಿನ್ ಸರ್ವಿಸ್ ಇದೆ, ಅದು ಆಲ್ ಇಂಡಿಯಾ ಸರ್ವಿಸ್ ಇರಲ್ಲ, ಬಟ್ ಒನ್ ಆಫ್ ದ ಸೆಂಟ್ರಲ್ ಸರ್ವಿಸಸ್, ಮೋಸ್ಟ್ ಇಂಪಾರ್ಟೆಂಟ್ ಸೆಂಟ್ರಲ್ ಸರ್ವಿಸಸ್. ಕೇಂದ್ರದ ಅಡಿಯಲ್ಲಿ ಬರುವಂಥ ಭಾಳ ಮುಖ್ಯವಾದ ಸೇವೆ ಇಂಡಿಯನ್ ಫಾರಿನ್ ಸರ್ವಿಸ್ ಆಲ್ಸೋ. ಆದರೆ ಆಂತರಿಕವಾಗಿ ಹೇಳೋದಾದರೆ ಉಳಿದ ಸೇವೆಗಳು ತುಂಬ ಇವೆ ಈ ಥರದ್ದು. ರಾಜ್ಯಕ್ಕೆ ಸಂಬಂಧಪಟ್ಟಂತ ಹೇಳಿದ್ರೆ, ನಮ್ಮ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟಂತ ಹೇಳಿದರೆ ಮುಖ್ಯವಾಗಿ ಕರ್ನಾಟಕ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್, ಅದರಲ್ಲೂ ಗ್ರೂಪ್ A ಮತ್ತು ಗ್ರೂಪ್ B ಅಂತ. ಗ್ರೂಪ್ ಎನಲ್ಲಿ ತಹಸೀಲ್ದಾರ್ ಅಸಿಸ್ಟೆಂಟ್ ಕಮಿಷನರ್ ನಮ್ಮ ಕಾಲದಲ್ಲಿ ಇದ್ದಿದ್ದು. ಈಗ ತಹಸೀಲ್ದಾರ್ ಕೂಡ ಗ್ರೂಪ್ A ತಂದಿದ್ದಾರೆ. ಆ ಥರದಲ್ಲಿದೆ. ಪೊಲೀಸ್ ಸರ್ವಿಸ್ ಇದೆ, ಕಮರ್ಷಿಯಲ್ ಟ್ಯಾಕ್ಸ್ ಸರ್ವಿಸ್ ಇದೆ, ಲ್ಯಾಂಡ್ ರೆಕಾರ್ಡ್ಸ್ ಇದೆ, ಬ್ಲಾಕ್ ಡೆವಲಪ್ಮೆಂಟ್ ಆಫೀಸರ್. ವಿಧವಾದ ಸೇವೆಗಳಿಗೋಸ್ಕರವಾಗಿ ಕರ್ನಾಟಕ ರಾಜ್ಯಕ್ಕೆ ಸಂಬಂಧಪಟ್ಟ ಅಂದರೆ ಕರ್ನಾಟಕ ಲೋಕಸೇವಾ ಆಯೋಗ ಅವ್ರನ್ನ ಆಯ್ಕೆ ಮಾಡ್ತದೆ, ಸೆಲೆಕ್ಷನ್ ಮಾಡ್ತದೆ ಕಾಂಪಿಟೇಟಿವ್ ಎಕ್ಸಾಮಿನೇಷನ್ ಮೂಲಕ. ಅದೇ ರೀತಿ ರಾಷ್ಟ್ರ ಮಟ್ಟದಲ್ಲಿ ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್, ಕೇಂದ್ರ ಲೋಕಸೇವಾ ಆಯೋಗ ಕಾಂಪಿಟೇಟಿವ್ ಪರೀಕ್ಷೆಗಳ ಮೂಲಕ ವಿವಿಧ ಹಂತಗಳಲ್ಲಿ, S.M. ಹೆಗ್ಡೆ ಅವರು ಹೇಳಿದಾಗೆ
ಪ್ರಿಲಿಮಿನರೀಸ್ ಪೂರ್ವಭಾವಿ ಅಥವಾ ಪ್ರಾಥಮಿಕ ಪರೀಕ್ಷೆ ಅದರಲ್ಲಿ ಕ್ವಾಲಿಫೈ ಆದವರು ತುಂಬ ಕಡಿಮೆ, ಅದರಲ್ಲಿ ಕ್ವಾಲಿಫೈ ಆದವರು ನಮ್ಮ ಮೇನ್ ಎಕ್ಸಾಮಿನೇಷನ್, ತದನಂತರ ಇಂಟರ್ವ್ಯೂ, ಅದರಲ್ಲಿ ಸೆಲೆಕ್ಷನ್ ಆದಮೇಲೆ ಅವರಿಗೆ ಒಂದು ನಿರ್ದಿಷ್ಟವಾದ ಟ್ರೈನಿಂಗ್ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಆಫೀಸರ್ಸ್ಗಳಿಗೆ ಲಾಲ್ ಬಹದ್ದೂರ್ ಶಾಸ್ತ್ರಿ ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಅಕಾಡೆಮಿ ಮಸೂರಿಯಲ್ಲಿ ನಡೀತದೆ. ಅದು ಪೊಲೀಸ್ ಸೇವೆಗೆ ಆಯ್ಕೆ ಆದವರಿಗೆ ನ್ಯಾಷನಲ್ ಪೊಲೀಸ್ ಅಕಾಡೆಮಿ ಹೈದರಾಬಾದಲ್ಲಿ ನಡೀತದೆ. ಅದೇ ರೀತಿ ಫಾರೆಸ್ಟ್ ಸರ್ವಿಸ್ಗೆ ಅಂದರೆ ಅದು ಸಪರೇಟ್ ಪರೀಕ್ಷೆ, ಅಲ್ಲಿ ಆಯ್ಕೆ ಆದವರಿಗೆ ಡೆಹ್ರಾಡೂನ್ನಲ್ಲಿರುವಂತಹ ಇಂಡಿಯನ್ ಫಾರೆಸ್ಟ್ ಅಕಾಡೆಮಿ ಅಲ್ಲಿ ನಡೀತದೆ. ಕರ್ನಾಟಕದಲ್ಲೂ ಕೂಡ ಅಷ್ಟೇ. ಇಲ್ಲಿ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಆಡಳಿತಾತ್ಮಕ ಸೇವೆಗೆ ಸೆಲೆಕ್ಟ್ ಆದವರಿಗೆ ಮೈಸೂರಿನ ಅಡ್ಮಿನಿಸ್ಟ್ರೇಟಿವ್ ಟ್ರೈನಿಂಗ್ ಇನ್ಸ್ಟಿಟ್ಯೂಟ್ ಆ ಕಾಲದಲ್ಲಿ ಕರೀತಿದ್ರು, ಈಗ ನಾಮಿನ್ಕ್ಲೇಚರ್ ಬದಲಾಗಿರ್ಬೋದು. ಪೊಲೀಸ್ಗೆ ಒಂದು ಕಾಲದಲ್ಲಿ ಪೊಲೀಸ್ ಟ್ರೈನಿಂಗ್ ಸ್ಕೂಲ್ ಅಂತಿದ್ರು, ಪೊಲೀಸ್ ಟ್ರೈನಿಂಗ್ ಕಾಲೇಜ್ ಅಂತ, ಅದೀಗ ಕರ್ನಾಟಕ ಪೊಲೀಸ್ ಅಕಾಡೆಮಿ ಅಂತಾಗಿದೆ. ಇದೇ ರೀತಿ ವಿವಿಧ ಇಲಾಖೆಗಳಿಗೆ ಟ್ರೈನಿಂಗ್ ಕೊಡ್ಲಿಕ್ಕೆ ಬೇರೆ ಬೇರೆ ಥರ ಸಂಸ್ಥೆಗಳಿವೆ. ಅಲ್ಲಿ ಟ್ರೈನ್ ಆಗಿ ಬಂದ ನಂತರ 2 ವರ್ಷದ ಪ್ರೊಬೇಷನ್ ಪೀರಿಯಡ್, ಆ 2 ವರ್ಷ ಪ್ರೊಬೇಷನ್ ಪೀರಿಯಡಲ್ಲಿ 1 ವರ್ಷ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ ಆದರೆ 2ನೇ ಇದರಲ್ಲಿ ನಂತರ ಅವರು ಆಯಾ ಜಿಲ್ಲೆಗಳಲ್ಲಿ ಪ್ರೊಬೇಷನ್ ಕಂಪ್ಲೀಟ್ ಮಾಡ್ತಾರೆ. ಈ ಸರ್ಕಾರಿ ಸೇವೆಗಳು ಸರ್ಕಾರದ ಬೆನ್ನೆಲುಬು. ಇದಿಲ್ಲದೆ ಸರ್ಕಾರದ ಕೆಲಸ ಕಾರ್ಯಗಳು ಸುಗಮವಾಗಿ ನಡ್ಕೊಂಡು ಹೋಗ್ಲಿಕ್ಕೆ ಆಗಲ್ಲ. ಹಾಗೂ ಇವು ಮೂಲ ಉದ್ದೇಶನೇ ಸೇವೆ, ಸಾರ್ವಜನಿಕ ಸೇವೆಗಳು. ಇಂಡಿಯನ್ ಅಡ್ಮಿನಿಸ್ಟ್ರೇಟಿವ್ ಸರ್ವಿಸ್ ಇರ್ಬೋದು, ಪೊಲೀಸ್ ಸರ್ವಿಸ್ ಇರ್ಬೋದು, ಅಥವಾ ಬೇರೆ ಯಾವುದೇ ಸರ್ವಿಸ್ ಇರ್ಬೋದು. KAS ಅಂದರೆ ಸರ್ವಿಸ್. ಸಾರ್ವಜನಿಕ ವಿವಿಧ ರೀತಿಯಲ್ಲಿ ಕಾನೂನಿನಡಿಯಲ್ಲಿ ಅದರಲ್ಲಿ ರೂಪಿತವಾದ ನಿಯಮಾವಳಿಗಳ ಅಡಿಯಲ್ಲಿ ವಿವಿಧ ರೀತಿಯ ಸೇವೆಗಳನ್ನು ಮಾಡ್ತಾರೆ. ಹಾಗೂ ಬರೀ ಇಷ್ಟೇ ಅಲ್ಲ, ಸರ್ಕಾರದ ನೀತಿ ನಿರೂಪಣೆ ಏನಿರ್ತದೆ ಅದನ್ನು ಕಾನೂನು ರೂಪದಲ್ಲಿ ತರಲಿಕ್ಕೆ ಹಾಗೂ ಅದನ್ನು ನೀತಿಯನ್ನು ಜಾರಿ ಮಾಡೋದು, ಕಾರ್ಯಾನ್ವಯ ಮಾಡೋದು ಕೂಡ ಇವೇ ಆಡಳಿತ ಸೇವೆಗಳು. ಈ ವಿಷಯದ ಬಗ್ಗೆ ತುಂಬ ವಿಸ್ತೃತವಾಗಿ ಹೇಳಲಿಕ್ಕೆ ಸಮಯಾವಕಾಶ ಕಮ್ಮಿ ಇರೋದ್ರಿಂದ ನಾನು ಈ ವಿಷಯದ ಬಗ್ಗೆ ಜಾಸ್ತಿ ಇದು ಮಾಡಲಿಕ್ಕೆ ಹೋಗಲ್ಲ. ಆದರೆ ಈ ಸೇವೆಗಳಿಗೆ ಅದರದ್ದೇ ಆದಂಥ ಕೆಲವು ನ್ಯೂನತೆಗಳಿವೆ, ಚಾಲೆಂಜಸ್ ಇವೆ, ಸವಾಲುಗಳಿವೆ. ಉದಾಹರಣೆಗೆ ಸಾಮಾನ್ಯವಾಗಿ ಬಹಳ ಜನರಿಗೆ ಗೊತ್ತಿರೋ ಹಾಗೆ ಪೊಲಿಟಿಕಲ್ ಇಂಟರ್ಫರೆನ್ಸ್, ರಾಜಕೀಯ ಹಸ್ತಕ್ಷೇಪ, ಇದು ಅವರವರಿಗೆ ಅವರದ್ದೇ ಕಾರಣಗಳಿರ್ತದೆ. ರಾಜಕೀಯ ಅವರು ಮಾಡೋದಾದರೂ ಹಸ್ತಕ್ಷೇಪ ಮಾಡೋದು ಸುಮ್ಮನೆ ಕಾರಣವಿಲ್ಲದೆ ಮಾಡಲ್ಲ. ಆದರೆ ಸಾಧ್ಯವಾದಷ್ಟು ಈ ಸೇವೆಯಲ್ಲಿರೋರು ಕಾನೂನಿನ ಅಡಿಯಲ್ಲಿ ಸಂವಿಧಾನಕ್ಕೆ ಬದ್ಧರಾಗಿ, ಯಾಕಂದರೆ ಸಂವಿಧಾನದಲ್ಲಿ ಇವರು ಪ್ರತಿಜ್ಞೆ ಮಾಡಿರ್ತಾರೆ, ಅದರಲ್ಲಿ ಕೆಲಸಗಳನ್ನ ನಡೆಸ್ಕೊಂಡು ಹೋಗೋದು ಇವ್ರ ಕರ್ತವ್ಯವಾಗಿರ್ತದೆ. ಹಾಗೂ ಅವರಿಗೆ ಡೆಡಿಕೇಶನ್ ಬೇಕು, ಕಮಿಟ್ಮೆಂಟ್ ಬೇಕು. ಇವೆಲ್ಲ ಒಬ್ಬ ಸರ್ಕಾರಿ ಸೇವೆಯಲ್ಲಿರುವಂತಹ, ಆಡಳಿತಾತ್ಮಕ ಸೇವೆಯಲ್ಲಿರುವಂತಹ ಇವರಿಗೆ ಅತಿ ಅನಿವಾರ್ಯವಾದದ್ದು. ಹಾಗೂ ಕರಪ್ಷನ್, ಸಾಮಾನ್ಯವಾಗಿ ಯಾವುದೇ ಸರ್ಕಾರಿ ಕಚೇರಿಗೆ ಹೋದರೆ ಲಂಚವಿಲ್ಲದೆ, ಹಣ ಕೊಡದೆ ಕೆಲಸ ಆಗಲ್ಲ ಅನ್ನೋದು ಕಾಮನ್ ಆಗಿ ಎಲ್ಲ ಕಡೆ ಇರೋ ಭಾವನೆ. ಆದರೆ ಈ ಸೇವೆಗಳಿರುವಂಥ ಮೇಲ್ಗಡೆ ಅಧಿಕಾರಿಗಳು ಸಾಕಷ್ಟು ಶ್ರಮವಹಿಸಿ ಕೆಳಗಡೆ ಹಂತದಲ್ಲಿ ನಡೆಯುವಂಥ ಭ್ರಷ್ಟಾಚಾರವನ್ನು ನಿಯಂತ್ರಿಸಲಿಕ್ಕೆ, ಮಟ್ಟ ಹಾಕಲಿಕ್ಕೆ ಬಹಳ ಪ್ರಯತ್ನ ಮಾಡ್ತಾ ಇರ್ತಾರೆ. ಅದನ್ನು ಮಾಡಲಿಕ್ಕೆ ಬೇರೆ ಸಂಸ್ಥೆಗಳಿವೆ, ಲೋಕಾಯುಕ್ತ ಇದೆ, ಮುಂಚೆ ಆ್ಯಂಟಿ ಕರಪ್ಷನ್ ಬ್ಯೂರೋ ಇತ್ತು, ಈ ಥರದ್ದು ಇಲ್ಲ ಅಂತಲ್ಲ. ಆದಾಗ್ಯೂ ಕೂಡ ಜನಸಾಮಾನ್ಯರ ಅನುಭವ ಏನಂತಂದರೆ ದುಡ್ಡಿಲ್ಲದೆ ಕೆಲಸ ಆಗಲ್ಲಂತ. ಆದರೆ ಇತ್ತೀಚೆಗೆ ತಂತ್ರಜ್ಞಾನವನ್ನು ಪ್ರತಿಯೊಂದು ಇಲಾಖೆಯು ಬಳಸ್ತಾ ಇದೆ, ಪ್ರತಿಯೊಂದು ಹಂತದಲ್ಲೂ ತಂತ್ರಜ್ಞಾನ ಬರ್ತಾ ಇದೆ. ಹೆಚ್ಚಿನ ಸೇವೆಗಳು ಆನ್ಲೈನ್ ಲಭ್ಯವಿವೆ. ಈಗ ಆನ್ಲೈನ್ಗಳ ಮೂಲಕ ಮಾಡೋದ್ರಿಂದ ಕಚೇರಿ ಅಲ್ದಾಟ ತಪ್ಪುತ್ತದೆ. ಇದು ಕೂಡ ಒಂದು ಭಾಳ ಜನರಿಗೆ ಅನುಕೂಲ ಆಗ್ತಾಗಿದೆ, ಈಗಿನ ದಿನಗಳಲ್ಲಿ ಅನುಕೂಲ ಆಗ್ತಾ ಇದೆ. ಆದರೆ ಇನ್ನೊಂದು ಬಹಳ ಶೋಚನೀಯ ಸಂಗತಿ ಅಂದರೆ ಆಡಳಿತಾತ್ಮಕ ಜಡತ್ವ. ಸಾಮಾನ್ಯ ನೋಡಿ, ಸರ್ಕಾರಿ ಅಧಿಕಾರಿಗಳು ಎಲ್ಲರೂ ಹೋದರೆ ಬಹಳ ಮುಕ್ತವಾಗಿ ಮಾತಾಡೋದು ಕಡಿಮೆ, ಎಷ್ಟು ಬೇಕೋ ಅಷ್ಟು ಮಾತಾಡ್ತಾರೆ. ಕೆಲವೊಮ್ಮೆ ಮಾತೇ ಆಡಲ್ಲ, ಕೆಲವೊಮ್ಮೆ ನಿರ್ಲಕ್ಷ್ಯ ಮಾಡ್ತಾರೆ, ಏನೇನೋ ಇರ್ತದೆ. ಇದು ಒಂಥರ ಜಡತ್ವ ಬಂದಿರ್ತದೆ. ಮಾಡಿ 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 ಇದೇ ಥರದಲ್ಲಿ ಅವರದ್ದೇ ಆದ ಕಾರಣಗಳಿಗೆ ಏನೋ ಜಡತ್ವ ಬೆಳೆಸ್ಕೊಂಡಿರ್ತಾರೆ. ಇದು ನಿರೀಕ್ಷಿತವಲ್ಲ, ಇದು ಶೋಚನೀಯ ಸಂಗತಿ. ಆದರೆ ಇದನ್ನು ಕೂಡ ಸರಿ ಮಾಡಲಿಕ್ಕೆ ಪ್ರತಿ ಇಲಾಖೆ ಕೂಡ ಬೇರೆ ಬೇರೆ ರೀತಿಯಲ್ಲಿ ತಮ್ಮದೇ ಪ್ರಯತ್ನ ಮಾಡ್ತಿರ್ತಾರೆ. ಅವರ ಆ್ಯನ್ಯುವಲ್ ಅಸೆಸ್ಮೆಂಟ್ ರಿಪೋರ್ಟ್ ಇರ್ತದೆ, ಅವ್ರು ಏನು ಮಾಡ್ತಿದ್ದಾರೆ, ತಪ್ಪು ನಡೆದ್ರೆ ಅವ್ರ ಮೇಲೆ ಆಡಳಿತಾತ್ಮಕ ಕ್ರಮ ತೆಗೆದುಕೊಳ್ಳೋದು, ಡಿಪಾರ್ಟ್ಮೆಂಟ್ಲಿ ಎನ್ಕ್ವೈರೀಸ್ ಮಾಡೋದು, ಈ ಥರದಲ್ಲಿ ಇದ್ದೇ ಇರ್ತದೆ. ಇದ್ರ ಮೂಲಕ ಸುಧಾರಿಸಲಿಕ್ಕೆ ಪ್ರಯತ್ನ ಮಾಡ್ತಿರ್ತಾರೆ. ಆನಂತರ ನಮ್ಮ ಹವ್ಯಕ ಸಮುದಾಯಕ್ಕೆ ಹೇಳಿದಾಗ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ SM ಹೆಗಡೆ ಅವರು ಹೇಳಿದ್ದಾರೆ, ನಮ್ಮ ಸಮುದಾಯದಿಂದ IAS ನಲ್ಲಿ ಕಳೆದ ಒಂದು 50 ವರ್ಷ
ಗಳಲ್ಲಿ ಯಾರ್ಯಾರು ಆಗಿ ಹೋಗಿದ್ದಾರೆ ಅಂತ, ಹಾಗೂ IPS ನಲ್ಲಿ ಯಾರು ಬಂದರು ಅಂತ, KAS ನಲ್ಲಿ ಯಾರ್ಯಾರು ಬಂದಿದ್ದಾರೆ ಅಂತ ಅವರು ಲಿಸ್ಟ್ ಕೊಟ್ಟಿದ್ದಾರೆ, ಈಗಾಗಲೇ ಹೇಳಿದ್ದಾರೆ. ಇದು ನಾವು ಭಾಳ ಗಂಭೀರವಾಗಿ ಯೋಚನೆ ಮಾಡಬೇಕಾದ ಸಂಗತಿ. ಒಂದು ಪ್ರಾಬ್ಲಮ್ ಏನಂತ ನಾನು ನೋಡಿದ ಹಾಗೆ, ನಮ್ಮ ಹುಡುಗರಿಗೆ ಬಹಳ ಜನ ಪ್ರಯತ್ನ ಮಾಡ್ತಾ ಇದ್ದಾರೆ, ಭಾಳ ಶ್ರದ್ಧೆಯಿಂದ ಓದ್ತಾರೆ, ಸ್ಟಡಿ ಮಾಡ್ತಾರೆ, ಹಾರ್ಡ್ ವರ್ಕ್ ಮಾಡ್ತಾರೆ, ಡಿಸ್ಕಷನ್ ಮಾಡ್ತಾರೆ, ಯಾವುದಾದ್ರು ಇನ್ಸ್ಟಿಟ್ಯೂಷನ್ ಸೇರ್ಕೊಂಡಿರ್ತಾರೆ. ಉದಾಹರಣೆ ಬೆಂಗಳೂರಿನಲ್ಲೇ ಇನ್ಸೈಟ್ ಅಂತ ಇದೆ, IAS ಬಾಬಾ ಅಂತ ಇದೆ. ನನ್ನ ಎರಡನೇ ಮಗಳು ಚೆನ್ನೈನಲ್ಲಿ ಶಂಕರ್ಸ್ IAS ಅಕಾಡೆಮಿ, ಒನ್ ಆಫ್ ದ ಮೋಸ್ಟ್ ರೆಪ್ಯೂಟೆಡ್ ಅಕಾಡೆಮಿ. ಶಂಕರ್ಸ್ IAS ಅಕಾಡೆಮಿಯಲ್ಲಿ 1 ವರ್ಷ ಇದ್ಲು. ಆಮೇಲೆ ಆಫೀಸರ್ಸ್ IAS ಅಕಾಡೆಮಿ, ಎಲ್ಲ ಕಡೆಗೆ ಪ್ರಿಲಿಮಿನರಿ ಹಂತವನ್ನು ದಾಟೋದೇ ಭಾಳ ಕಷ್ಟದ ಕೆಲಸ. ಬಹುಶಃ ಆ ಯಶಸ್ಸು ಹೇಗೆ ಪಡಿಬೇಕು ಅನ್ನೋ ಬಗ್ಗೆ ಮುಂದಿನ ಇವರು ವಿವರಿಸ್ತಾರೆ. ಮುಂದಿನ ಸ್ಪೀಕರ್ ಯಾರಿದ್ದಾರೆ ಮಾತಾಡೋರು, ಶ್ರೀಮತಿ ಸಹನಾ ಬಾಳ್ಕಲ್ ಅವರು ವಿವರಿಸ್ಬೋದು. ಇದು ಭಾಳ ಕಷ್ಟದ ಕೆಲಸ. ಮತ್ತು ಬಿಗ್ಗೆಸ್ಟ್ ಪ್ರಾಬ್ಲಮ್ ನಾವು ಎಲ್ಲರ ಇದರಲ್ಲಿ ರಿಸರ್ವೇಷನ್ ಈ ಪಾಲಿಸಿಯಲ್ಲಿ ಮುಂದೆ ಕ್ವಾಲಿಫೈ ಆಗೋದೇ, ಪ್ರಿಲಿಮಿನರಿ ಹಂತದಲ್ಲಿ ಕ್ವಾಲಿಫೈ ಆಗೋದೇ ಕಷ್ಟ ಆಗ್ತಾ ಇದೆ ನಮ್ಮವರಿಗೆ. ಇದನ್ನು ನಾವು ಮೆಟ್ಟಿ ಮುಂದೆ ಹೋದರೆ ಯಶಸ್ಸು ಸಾಧ್ಯ. ಇದ್ರ ಬಗ್ಗೆ ನಮ್ಮವರೆಲ್ಲ ಪ್ರಯತ್ನ ಮಾಡಬೇಕು. ಇನ್ನು ನಮ್ಮಲ್ಲಿ ಪ್ರಭಾವದ ದೃಷ್ಟಿಯಿಂದ IAS ಆಗಲಿ, KAS ಆಗಲಿ, IPS ಆಗಲಿ, ಅದು ವ್ಯಕ್ತಿಗಳ ಮೇಲೆ ಹೋಗ್ತದೆ. ಬಹಳ ಅಧಿಕಾರಿಗಳು IAS ಇರಲಿ, ಯಾವುದೇ ಇರಲಿ, ಸಾಮಾನ್ಯ ಒಂದು ಹ್ಯಾಬಿಟ್ ಏನಿದೆ ಅಂತಂದರೆ, ತಾವು ಒಂದು ಜಾಗಕ್ಕೆ ಹೋದಾಗ ಅಲ್ಲಿ ಇದ್ದು ಒಳ್ಳೆ ಕೆಲಸ ನಡೀತಾ ಇದ್ದರೆ ಮುಂದುವರ್ಸ್ಕೊಂಡು ಹೋಗೋ ಪ್ರಯತ್ನ ಮಾಡ್ತಾರೆ, ಇನ್ನೂ ಸಾಧ್ಯವಾದ ಜಾಸ್ತಿ ಇಂಪ್ರೂವ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ, ಅಥವಾ ತಮ್ಮದೇ ಇನ್ನೋವೇಟಿವ್ ಯೋಜನೆಗಳಿದ್ದರೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ನಡೀತಾನೆ ಇರ್ತದೆ. ನಮ್ಮಲ್ಲಿ ಉದಾಹರಣೆ ಹೇಳಬೇಕು ಅಂದರೆ, ನಮ್ಮ ಹಿರಿಯರಾದ, ನಾನು ಪೊಲೀಸ್ ಇಲಾಖೆಯಲ್ಲಿದ್ದ ಹಿರಿಯರಾದ ಶ್ರೀ ತಿಮ್ಮಪ್ಪ ಮಡಿಯಾಲ್ ಸಾಹೇಬರು, ರಾಜ್ಯ ಕಂಡ ಅತ್ಯಂತ ದಕ್ಷ ಪೊಲೀಸ್ ಅಧಿಕಾರಿ. ಅವನ್ನೆಂದು ಯಾರೂ ಜಾತಿಯಿಂದ ಗುರುತಿಸಲಿಲ್ಲ. ನಮ್ಮ ಹವ್ಯಕ ಸಮುದಾಯಕ್ಕೆ ಸೇರಿದಂಥವರು. ಅವರು ಅನೇಕ ಹುದ್ದೆಗಳನ್ನು ಅಲಂಕರಿಸಿದರು. ಕರ್ನಾಟಕ ರಾಜ್ಯದ ಗುಪ್ತವಾರ್ತೆ ವಿಭಾಗದ ಮುಖ್ಯಸ್ಥರಾಗಿ, ಬೆಂಗಳೂರು ನಗರದ ಪೊಲೀಸ್ ಕಮಿಷನರ್ ಆಗಿ, ಹಾಗೂ ಕರ್ನಾಟಕದ ಸರ್ವೋಚ್ಚ ಪೊಲೀಸ್ ಅಧಿಕಾರಿ ಅಂದರೆ DG and IGP, ಡೈರೆಕ್ಟರ್ ಜನರಲ್ ಮತ್ತು ಇನ್ಸ್ಪೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿ ಕರ್ತವ್ಯ ನಿರ್ವಹಿಸಿದ್ದಾರೆ. ಇದಕ್ಕೂ ಪೂರ್ವದಲ್ಲಿ ಅವರು ಸ್ಪೆಷಲ್ ಪ್ರೊಟೆಕ್ಷನ್ ಗ್ರೂಪ್, ರಾಜೀವ್ ಗಾಂಧಿ ಅವರು ಪ್ರೈಮ್ ಮಿನಿಸ್ಟರ್ ಇದ್ದಾಗ SPGಯ ಮುಖ್ಯಸ್ಥರಾಗಿ ಅದರ ರೂವಾರಿ ಆಗಿದ್ದಾರೆ. ಇದು ಅವರ ಚಿಂತನಾ ಇದರಿಂದ ಬಂದಿರೋಂಥದ್ದು. ಅಂಥವರು ಯಾವಾಗಲೂ ಅಭಿನಂದನಾರ್ಹರು, ಸ್ಮರಣೀಯರು. ತುಂಬ ಅತ್ಯಂತ ಒಳ್ಳೆಯ ಕೆಲಸವನ್ನು ಮಾಡಿದ್ದಾರೆ. ಅವರಲ್ಲಿ ನಮಗೆ ಪ್ರೇರಣೆಯಾಗಿ ಬಂದವರು. ಹಾಗೆ ನಮ್ಮವರೇ ಆದ ಪಡುಗೋಡು ರಾಮಮೂರ್ತಿ ಅವರ ರೆಫರೆನ್ಸ್ ತೊಗೊಂಡ್ರೆ, ಈಗ ನಾನು ನೋಡಿದ್ದೀನಿ, ಒಂದು ಅವರು ತಮ್ಮ ಪ್ರಭಾವ ಹೇಗೆ ಅಂದರೆ, IAS ಅಧಿಕಾರಿಯಾಗಿ ಅವರ ಸಂಬಂಧಪಟ್ಟ ಇಲಾಖೆಗೆ ಮೇಲ್ಗಡೆ ಅಂದರೆ ಮುಖ್ಯವಾಗಿ ಅಧಿಕಾರಸ್ಥ ರಾಜಕಾರಣಿ ಮಂತ್ರಿಗಳಿಗೆ ಕನ್ವಿನ್ಸ್ ಮಾಡಿ ಜನಕ್ಕೆ ಅನುಕೂಲವಾದಂತಹ ಜನಸ್ನೇಹಿ, ಜನಹಿತದ ಯೋಜನೆಗಳನ್ನು ತಂದರು. ಒಂದು ಬೆಂಗಳೂರು ಸಿಟಿಯಲ್ಲಿ ಇವತ್ತಿಗೆ ಈಗ ಒಂದೇ ಅಲ್ಲ, ಅವ್ರು ಮಾಡಿ ಟೈಮ್ನಿಂದ ಶುರುವಾಗಿದೆ ಮಳೆ ಕೊಯ್ಲು ಪದ್ಧತಿ. ಮಳೆ ಕೊಯ್ಲು ಯಾಕೆ ಅವಶ್ಯ, ಏನು ಮಾಡಬೇಕು, ಎಲ್ಲೇ ಇರಲಿ, ಸಿಟಿಲಿರಲಿ, ಬೇರೆ ಕಡೆಗೆ ಇರಲಿ, ಎಸ್ಪೆಷಲಿ ಸಿಟಿಗಳಲ್ಲಿ ರೈನ್ ವಾಟರ್ ಹಾರ್ವೆಸ್ಟಿಂಗ್, ನೀರನ್ನು ಯಾವ ರೀತಿ ನಾವು ಬಳಕೆ ಮಾಡಬೇಕು, ಸದ್ಬಳಕೆ ಮಾಡಬೇಕು, ಉಪಯೋಗಿಸ್ಕೋಬೇಕು, ವೇಸ್ಟಾಗಿ ಹೋಗಿದ್ದಂಗೆ ಅಂತ ಮಳೆ ಕೊಯ್ಲು ಪ್ರಾತ್ಯಕ್ಷಿಕೆ ಮಾಡಿ ಅದನ್ನು ಒಂದು ಕಾನೂನು ರೂಪದಲ್ಲಿ, ನಿಯಮಾವಳಿ ರೂಪದಲ್ಲಿ ತಂದರು. ಅದು ಇವತ್ತು ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಮಾಡುವಾಗ ಅದೊಂದು ಮಸ್ಟ್, ಅದೊಂದು ಅವಶ್ಯಕತೆ ಇದೆ. ಅದಿಲ್ಲದಿದ್ದರೆ ಮಳೆ ಕೊಯ್ಲುದು ಇನ್ಕ್ಲೂಡ್ ಆಗಿಲ್ಲ ಅಂದರೆ ಬಿಲ್ಡಿಂಗ್ ಪ್ಲಾನ್ ಸ್ಯಾಂಕ್ಷನ್ ಆಗಲ್ಲ. ಇದು ನಮ್ಮ ಒಬ್ಬ IAS ಅಧಿಕಾರಿ ಪ್ರಭಾವ. ಅದೇ ರೀತಿ ಇತರೆ ಆಫೀಸರ್ ಬಹಳ ಇದ್ದಾರೆ. ನೀವು ಹೇಳ್ತಾ ಹೋದರೆ ಕಿರಣ್ ಬೇಡಿ IPSನಲ್ಲಿ ತಿಹಾರ್ ಜೈಲ್ ಸುಧಾರಣೆಗಳನ್ನು ತಂದರು ಅವರು. ಇನ್ನು ಕೆಲವು IAS ಅಧಿಕಾರಿಗಳು ಮಧ್ಯಪ್ರದೇಶದಲ್ಲಿ, ಛತ್ತೀಸ್ಗಢದಲ್ಲಿ IFS ಅಧಿಕಾರಿ ಒಬ್ಬರು ಪರಿಸರ ಸಂರಕ್ಷಣೆ ಬಗ್ಗೆ ಗ್ರೀನ್ ಒಂದು ಇನಿಷಿಯೇಟಿವ್ ತೊಗೊಂಡು ಬಹಳ ಕೆಲಸ ಮಾಡಿದ್ದಾರೆ. ಇನ್ನು ಕೆಲವರು ಸ್ಯಾಂಡ್ ಮಾಫಿಯಾ ವಿರುದ್ಧ ಹೋರಾಡಿದಂತಹ IAS ಅಧಿಕಾರಿ UPಯಲ್ಲಿದ್ದಾರೆ. ಎಷ್ಟೆಷ್ಟೋ ಇದ್ದಾರೆ. ಪ್ರತಿಯೊಬ್ಬ ಅಧಿಕಾರಿಗಳು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ತುಂಬ ಪ್ರಯತ್ನ ಮಾಡಿ ತಮ್ಮ ಛಾಪನ್ನು ಮೂಡಿಸಿ ಆಡಳಿತ ಸುಗಮವಾಗಿ ನಡೆಯುವಂತೆ, ಜನರಿಗೆ ಸೇವೆ ಸಿಗುವಂತೆ ಪ್ರಯತ್ನ ಮಾಡಿದ್ದಾರೆ. ಇನ್ನು ನಮ್ಮಲ್ಲಂತೂ ನಮ್ಮ ಕಮ್ಯುನಿಟಿಯಿಂದ ಸದ್ಯಕ್ಕಂತೂ ಯಾರು ಬಹಳ ಎತ್ತರದ ಸ್ಥಾನದಲ್ಲಿಲ್ಲ. ಇನ್ನು ಅಲ್ಲಲ್ಲಿದ್ದಾರೆ ನಮ್ಮ CID. ಬಹುಶಃ ನಾಳೆ ಅವರು ಸತ್ಕೃತರಾಗ್ತಾರೆ, ಅಂದರೆ ಸನ್ಮಾನಿಸಲ್ಪಡ್ತಾರೆ. ರಾಘವೇಂದ್ರ ಹೆಗಡೆ ಅಂತ ಒಬ್ಬರು SP ಇದ್ದಾರೆ, ಪರಮೇಶ್ವರ ಹೆಗಡೆ ಅಂತ DSP, ಗಣೇಶ್ ಹೆಗಡೆ ಅಂತ ಮತ್ತೊಬ್ಬರು DSP, ರಾಮಕೃಷ್ಣ ಭಟ್ ಅಂತ ಒಬ್ಬರು ಕಮಾಂಡೆಂಟ್ ಇದ್ದಾರೆ. ಇತರೆ ಇಲಾಖೆಗಳ ಬಗ್ಗೆ ನನಗೆ ಅಷ್ಟ ಮಾಹಿತಿ ಇಲ್ಲ. ಇವರೆಲ್ಲರೂ ಕೂಡ ತಮ್ಮ ಸಾಧ್ಯವಾದಷ್ಟು ಸೇವೆ ಮಾಡ್ತಿದ್ದಾರೆ. ನಾನು ಯಾಕೆ ಹೇಳಿ, ನಾನು ರಿಟೈರ್ ಆಗಿ 7 ವರ್ಷ ಆಯಿತು. ನಾನು ಕೆಲವು ಕಡೆ ಸ್ಕೂಲ್ಗಳಲ್ಲೆಲ್ಲ ಇದನ್ನೇ ನಾನು ಹೇಳ್ತಿದ್ದೆ. ಹಾಗೂ ನಮ್ಮ ಸಮುದಾಯದ ಹುಡುಗರು ಸಿಕ್ಕಾಗ ಅವ್ರಿಗೆ ಇದನ್ನೇ ಹೇಳ್ತಿದ್ದೆ, ನಮ್ಮವರು ಪ್ರತಿ ಇಲಾಖೆಯಲ್ಲೂ ಇರಬೇಕು. ಇದ್ದಾಗ ಏನಾಗ್ತದೆ ಅಂತಂದರೆ, ಎಷ್ಟೋ ನಮ್ಮವರ ಕೆಲಸಗಳು ಸುಲಭ ಆಗ್ತದೆ.
ಹಿಂದೆ ನಾನು ಇದ್ದಾಗ ಪೊಲೀಸಲ್ಲಿ ಎಷ್ಟೋ ಸಂದರ್ಭದಲ್ಲಿ ಏನೇನೋ ಸಮಸ್ಯೆಗಳು, ಎಲ್ಲೋ ಆಕ್ಸಿಡೆಂಟಾಗಿ ಯಾರೋ ತೀರ್ಕೊಂಡ್ರು ಅಥವಾ ಏನೋ ದೊಡ್ಡ ಪ್ರಮಾಣ ಪ್ರಾಬ್ಲಮ್ ಆಯಿತು, ಇಲ್ಲ ಬೇರೇನೋ ಕಳ್ಳತನ ಆಯಿತು, ಅವು ನಮಗೆ ಯಾರೋ ಫೋನ್ ಮಾಡೋರು. ನಾನು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಹೇಳಿ ಸಾಧ್ಯವಾದಷ್ಟು ಬೇಗನೆ ಅವ್ರ ಸಮಸ್ಯೆನ ಪರಿಹರಿಸೋ ಬಗ್ಗೆ ಪ್ರಯತ್ನ ಮಾಡ್ತಾ ಇದ್ವಿ. ಎಲ್ಲ ಇಲಾಖೆಗಳು ನಮ್ಮವರು ಇದ್ದರೆ ನಮ್ಮ ಎಷ್ಟೆಷ್ಟು ಕೆಲಸಗಳು ಸುಲಭ ಆಗ್ತದೆ. ರೆವಿನ್ಯೂ ಇಲಾಖೆಲಿರಬೇಕು, ಫಾರೆಸ್ಟ್ ಇರಬೇಕು, PWD ಇರಬೇಕು, ಪೊಲೀಸಲ್ಲಿ ಇರಬೇಕು, ಎಜುಕೇಷನ್ ಡಿಪಾರ್ಟ್ಮೆಂಟ್, ಎಲ್ಲದರಲ್ಲೂ ನಮ್ಮ ಅಧಿಕಾರಿಗಳಿದ್ದಾಗ ನಮ್ಮ ಕೆಲಸ ನಾವು ನಮ್ಮವ್ರಿಗೆ ಹೆಲ್ಪ್ ಮಾಡಲಿಕ್ಕೆ ಸುಲಭ ಆಗ್ತದೆ. ಇಲ್ಲದಿದ್ರೆ ನಾವು ಬೇರೆಯವ್ರ ಹತ್ರ ಗೋಗರಿಯ ಪರಿಸ್ಥಿತಿ ಬರ್ತದೆ. ಇಷ್ಟಾದ ನಂತರ ನಿನ್ನೆನೆ ಶಶಿಭೂಷಣ್ ಹೆಗಡೆ ಅವರು ನಮ್ಮವರು ಪ್ರತಿಯೊಂದು ರಂಗದಲ್ಲೂ ಇದ್ದಾರೆ, ಆದರೆ ಆಡಳಿತ ಸೇವೆಗಳಲ್ಲಿ ಬರಬೇಕು ಅನ್ನೋ ಒಂದು ಭಾವನೆಯನ್ನು ವ್ಯಕ್ತಪಡಿಸಿದ್ದಾರೆ. ಅವರ ಇದಕ್ಕೆ ಅಭಿಪ್ರಾಯಕ್ಕೆ ನನ್ನ ಸಹಮತ ಇದೆ. ಆದರೆ ಒಂದು ಅಂದರೆ ಎಲ್ಲ ಇಲಾಖೆಗಳಲ್ಲೂ ವೇಕೆನ್ಸಿ ಬಹಳ ಇದೆ. ಹಾಗೂ ಯಾವುದೇ ಸರ್ಕಾರ ಅಷ್ಟು ಸುಲಭವಾಗಿ ವೇಕೆನ್ಸಿಗಳನ್ನು ಫಿಲಪ್ ಮಾಡಲಿಕ್ಕೆ ಹೋಗಲ್ಲ, ಎಕ್ಸೆಪ್ಟ್ ಬಹಳ ಅನಿವಾರ್ಯವಾದ ಎಜುಕೇಷನ್, ಹೆಲ್ತ್ ಡಿಪಾರ್ಟ್ಮೆಂಟ್, ಪೊಲೀಸ್ ಡಿಪಾರ್ಟ್ಮೆಂಟ್ ಇಲಾಖೆಯಲ್ಲಷ್ಟೇ ಸ್ವಲ್ಪ ಭರ್ತಿ ಮಾಡ್ತಾ ಇದೆ ಬಿಟ್ಟರೆ. ಯಾಕೆಂದರೆ ಸರ್ಕಾರದ ರೆವಿನ್ಯೂ ಏನಿದೆ ಹೆಚ್ಚು ಕಮ್ಮಿ 60-65-70% ಸಂಬಳ, ಸಾರಿಗೆ, ಪೆನ್ಷನ್ ರೂಪದಲ್ಲಿ ಹೊರಟೋಗ್ತದೆ. ಆಮೇಲೆ ಸರ್ಕಾರ ಮಾಡೋ ಸಾಲಗಳನ್ನು, ಡೆಟ್ ಏನು ಋಣ ಇರ್ತದೆ ಅದನ್ನು ತೀರಿಸೋ ಬಗ್ಗೆ ಒಂದಷ್ಟು ಹೋಗ್ತದೆ. ಜನೋಪಯೋಗಿ ಕೆಲಸಗಳಿಗೆ ಆಗುವಂಥ ದುಡ್ಡು ಕಮ್ಮಿ ಉಳೀತದೆ. ಹೀಗೆ ಕೆಲವಷ್ಟು ಇಲಾಖೆಯಲ್ಲಿ ವೇಕೆನ್ಸಿ ಭಾಳ ಉಳ್ಕೊಂಡೇ ಹೋಗಿದೆ. ಹಾಗೂ ಒಂದು ಏನಿದೆ ಅಂತಂದರೆ, ನಾನು ಎಲ್ಲೋ ಒಂದು ಕಡೆ ಓದಿದ್ದೆ, ಪಾರ್ಕಿನ್ಸನ್ ಹೆಸರು ಬಹಳಷ್ಟು ಜನ ಕೇಳಿದ್ದೀರಿ. ಪಾರ್ಕಿನ್ಸನ್ ಅಂದಾಗ ಬಹಳಷ್ಟು ಜನ ಅಂದ್ಕೊಳ್ಳೋದು ಪಾರ್ಕಿನ್ಸನ್ ಡಿಸಾರ್ಡರ್, ನರದೌರ್ಬಲ್ಯದಿಂದಾಗಿ ಕೈಕಾಲು ಇದಾಗುವಂಥದ್ದು. ಆದರೆ ನಾನು ಹೇಳ್ತಿರೋ ಒಂದು ಪಾರ್ಕಿನ್ಸನ್ ಲಾ ಬಗ್ಗೆ ಬೇಗನೆ ಮುಗಿಸ್ತೀನಿ. ಪಾರ್ಕಿನ್ಸನ್ ಲಾ ಒಬ್ಬ ಪಬ್ಲಿಕ್ ಅಡ್ಮಿನಿಸ್ಟ್ರೇಟರು ಅವನು ಬೇರೆ ಬೇರೆ ದೇಶಗಳ ವಿವಿಧ ಇಲಾಖೆಗಳ ಕಾರ್ಯವೈಖರಿಯನ್ನು ಪರಿಶೀಲಿಸಿ ಅವನು ಒಂದು ಲಾ ತಂದ, ಪಾರ್ಕಿನ್ಸನ್ ಲಾ ಅಂತ ಕರೀತಾನೆ. ಬಹಳ ಸ್ವಾರಸ್ಯಕರವಾದ ವಿಷಯ ಅಂತಂದರೆ ಅವನು ಹೇಳ್ತಾನೆ, ಒಂದು ಸಜೆಸ್ಟ್ ಮಾಡ್ತಾನೆ, ನೀವು ಒಂದು ಸರ್ಕಾರದಲ್ಲಿ ಒಂದು ಇಲಾಖೆ ಸೃಷ್ಟಿ ಮಾಡಿ. ಇಲಾಖೆ ಹೆಸರು ಡಿಪಾರ್ಟ್ಮೆಂಟ್ ಆಫ್ ನೋ ವರ್ಕ್, ಕೆಲಸ ಇಲ್ಲ ಅಂತ ಹೆಸರು ಇಲಾಖೆ ಶುರು ಮಾಡಿ. ಆವಾಗ ಏನಾಗ್ತದೆ ಅಂದರೆ ಆ ಇಲಾಖೆ ಒಂದು ಡಿಪಾರ್ಟ್ಮೆಂಟ್ ಅಥವಾ ಡೈರೆಕ್ಟರೇಟ್ ಶುರು ಮಾಡಿದ ಮೇಲೆ ನೀವು ಒಬ್ಬರು ಡೈರೆಕ್ಟರ್ ನೇಮಿಸಬೇಕಾಯ್ತು. ಆದರೆ ಒಬ್ಬ ಡೈರೆಕ್ಟ್ರಿಂದ ಕೆಲಸ ಆಗಲ್ಲ. ಆ ಡೈರೆಕ್ಟರ್ಗೆ ಒಂದು ವಾಹನ ಕೊಡಬೇಕು, ಕಚೇರಿ ಕೊಡಬೇಕು, ಅವನಿಗೆ ಪ್ಯಾರಾಫರ್ನೇಲಿಯಾ, ಅವನ ಕ್ಲರ್ಕ್ಗಳು, ಮತ್ತೊಂದು ಇನ್ನೊಂದು ಸೌಲಭ್ಯಗಳನ್ನು ಕೊಡಬೇಕು. ಆದರೆ ಒಬ್ಬ ಡೈರೆಕ್ಟ್ರಿಂದ ಕೆಲಸ ನಡೆಯಲ್ಲ. ಅವನು ಕನಿಷ್ಠ 2 ಜಾಯಿಂಟ್ ಡೈರೆಕ್ಟರ್ ತೊಗೋತಾನೆ. ಪ್ರತಿಯೊಬ್ಬ ಜಾಯಿಂಟ್ ಡೈರೆಕ್ಟ್ರು ಇದೇ ಥರ ಎಲ್ಲವನ್ನೂ ವ್ಯವಸ್ಥೆ ಮಾಡಬೇಕು ನೀವು. ಪ್ರತಿ ಜಾಯಿಂಟ್ ಡೈರೆಕ್ಟರ್ ಕೂಡ ಇಬ್ಬಿಬ್ಬರು ಡೆಪ್ಯೂಟಿ ಡೈರೆಕ್ಟರ್ಸ್ ಅಂತ ತಗೋತಾರೆ. ಯಾಕೆಂದರೆ ಒಬ್ಬ ಇದ್ದರೆ ಅವನು ಮಾಡೋ ಕೆಲಸ ಇವನೇ ಮಾಡಿಬಿಡ್ತಾನೆ ಅಂದ್ಕೊಂಡು ಪ್ರತಿ ಡೆಪ್ಯೂಟಿ ಡೈರೆಕ್ಟ್ರಿಗೆ ಇಬ್ಬಿಬ್ಬರು ಅಸಿಸ್ಟೆಂಟ್ ಡೈರೆಕ್ಟರ್, ಪ್ರತಿ ಅಸಿಸ್ಟೆಂಟ್ ಡೈರೆಕ್ಟ್ರು ಒಬ್ಬ ಆಫೀಸ್ ಮ್ಯಾನೇಜರ್, ಆಫೀಸ್ ಸ್ಟಾಫ್, ಅವರು ಇವರೆಲ್ಲ ಆಗಿ ಕೊನೆಗೆ ಎಲ್ಲಿಗೆ ಬರ್ತಂದರೆ ಪಾರ್ಕಿನ್ಸನ್ ಪಿರಾಮಿಡ್ ಅಂತ ಕರೀತಾರೆ. ಮೇಲೆ ಶುರುವಾಗಿದ್ದು ಕೆಳಗಡೆ ಬೇಸ್ ದೊಡ್ಡದಾಯಿತು. ಪ್ರತಿಯೊಬ್ಬರು ಕೂಡ ನಮಗೆ ಜಾಸ್ತಿ ಇದು ಕೊಡಿ ಅಂತ ಕೇಳ್ತಾ ಇರ್ತಾರೆ. ಜಾಸ್ತಿ ನಮಗೆ ಸಂಬಳ, ಸಾರಿಗೆ ಸಂಬಳ ಜಾಸ್ತಿ ಮಾಡಿ ಈ ಥರ ಕೇಳ್ತಾನೆ ಇರ್ತಾರೆ. ಅದರಿಂದ ಪಾರ್ಕಿನ್ಸನ್ ಪಿರಮಿಡ್ ಜಾಸ್ತಿ ಆದಾಗ ಸರ್ಕಾರ ಖರ್ಚು ಹೆಚ್ಚಾಗ್ತದೆ. ಬಟ್ ವಿ ಸ್ಟಾರ್ಟೆಡ್ ವಿತ್, ನಾವು ಶುರು ಮಾಡಿ ಡಿಪಾರ್ಟ್ಮೆಂಟ್ ಆಫ್ ನೋ ವರ್ಕ್, ಸಿಕ್ಕಾಪಟ್ಟೆ ದೊಡ್ಡದಾಗಿ ಬೆಳ್ಕೊಂಡು ಹೋಗ್ತದೆ. ಇದು ಪ್ರತಿ ಗೌರ್ಮೆಂಟಲ್ಲಿ ನೀವು ಸೂಕ್ಷ್ಮ ನೋಡ್ರಿ ನಡೀತೀರ ಅಂತ. ಇದು ಇಷ್ಟು ಹೇಳ್ತಾ ಈ ಸಮ್ಮೇಳನ ಹಾಗೂ ಎಲ್ಲ ಗೋಷ್ಠಿಗಳು ಕೂಡ ಭಾಳ ಉಪಯುಕ್ತವಾಗಿವೆ ಅಂತ ಹೇಳ್ತಾ ನನಗೆ ಈ ಅವಕಾಶ ಇಲ್ಲಿ ಕೊಟ್ಟಿದ್ದಕ್ಕೆ ತಮ್ಮೆಲ್ಲರಿಗೂ ಸಹನೆಯಿಂದ ನನ್ನ ಮಾತನ್ನು ಆಲಿಸಿದ್ದಕ್ಕಾಗಿ ಧನ್ಯವಾದ ಹೇಳ್ತಾ, ಸರ್ವೇಪಿ ಸುಖಿನಃ ಸಂತು ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್ ಅಂತ ಹೇಳ್ತಾ ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕರಿಸುತ್ತಾ ನನ್ನ ಮಾತು ಮುಗಿಸ್ತೇನೆ. ನಮಸ್ಕಾರ. ಧನ್ಯವಾದಗಳು. ಕ್ಯಾಶ್ ದೆಮ್ ಯಂಗ್ ಅಂತ SM ಹೆಗ್ಡೆ ಅವರು ಹೇಳಿದ್ರು. ಎಲ್ಲ ಕೆಲಸಗಳು ಥ್ರೂ ದ ಡಿಪಾರ್ಟ್ಮೆಂಟ್ ಆಗ್ತು ಅಂತ ಹೇಳಿ ಕೃಷ್ಣ ಭಟ್ರು ಹೇಳಿದರು. ಅಲ್ಲಿವರೆಗೆ ಹೋಗೋದು ಹೇಗೆ ಹೇಳಿ ಸಹನಾ ಅವ್ರ ಹತ್ರ ಬೇಡ್ಕೊಳ್ಳಿ, ಹೇಗೆ ಹೋಗಬೇಕು ಅಂತ ಹೇಳಿ ತಾವು. ನಮಸ್ಕಾರ. ಈ ಒಂದು ಹುರುಪಿನ ಹವಿ ಸಮ್ಮೇಳನದಲ್ಲಿ ಈ ಒಂದು ಊಟದ ಸಮಯದಲ್ಲೂ ಕೂಡ ನೆರೆದಿರುವಂತಹ ಆಡಳಿತಾಸಕ್ತ ಹವಿಕರೇ, ಹವ್ಯಕ ಪ್ರಿಯರೇ, ನಮ್ಮವರು ಆಡಳಿತದಲ್ಲಿ ಇಲ್ಲ ಅನ್ನೋದ್ರ ಮಧ್ಯೆ ನಮ್ಮಲ್ಲಿ ಎಷ್ಟು ಜನ ನಾವು ಪ್ರತಿ ವರ್ಷ UPSC ಯೂನಿಯನ್ ಪಬ್ಲಿಕ್ ಸರ್ವಿಸ್ ಕಮಿಷನ್ ಕೊಡುವಂಥ ರಿಸಲ್ಟ್ನಲ್ಲಿ ನಮ್ಮವರ ಹೆಸರಿಗಾಗಿ ಹುಡುಕಾಡ್ತೀವಿ.
ಭಟ್ಟನೋ ಹೆಗಡೆಯೋ ನಮ್ಮೂರ ಹೆಸರೋ ಇನಿಷಿಯಲ್ಸ್ಗಳು ನಮ್ಮವರಿಗೆ ಗೊತ್ತಿರೋರು ಇದಾರಾ ಇಲ್ವೋ ಅಂತ ಅಲ್ವಾ? ಯಾಕೆ UPSC ರಿಸಲ್ಟ್ಸ್ ಅಲ್ಲಿ ಬರೋ ಹೆಸರು ನಮ್ಮವರ ಗೆಲುವಿನ ಒಂದು ಮಾನದಂಡನ? ಸಮಥಿಂಗ್ ಹ್ಯಾಸ್ ಬಿನ್ ಅಚೀವ್ಡ್ ಫ್ರಮ್ ಅವರ್ ಪೀಪಲ್ ಅನ್ನೋ ಒಂದು ಫೀಲ್ಗಾಗ ಅಂತ. ಪೌರೋಹಿತ್ಯವನ್ನು ಮಾಡಿಕೊಂಡು ಅಡಿಕೆ ಕೃಷಿಯನ್ನು ಮಾಡಿ ಮುಂದೆ ಔದ್ಯೋಗಿಕ ರಂಗದಲ್ಲೂ ಕೂಡ ತನ್ನದೇ ಛಾಪನ್ನು ಮೂಡಿಸ್ಕೊಂಡು ದಾಪುಗಾಲನ್ನು ಹಾಕಿ ಹಾರ್ಡ್ವೇರ್ ಸಾಫ್ಟ್ವೇರಲ್ಲಂತೂ ತಮ್ಮ ಪ್ರತಿಭೆಯಿಂದ ದೇಶ ಕಾಲವನ್ನೇ ಮೀರಿ ಜಗತ್ತಿನ ಬೇರೆ ಬೇರೆ ಭಾಗದಲ್ಲಿ ಇರುವಂತಹ ಹವ್ಯಕರು ಈ ಕಾಲಘಟ್ಟದಲ್ಲಿ ಒಂದು ಗುರುತಿಸಲ್ಪಡೋ ಸಂಖ್ಯೆಯಲ್ಲಿ ಕೂಡ ಆಡಳಿತ ಸೇವೆಯನ್ನು ಸೇರ್ತಾ ಇರುವುದು ತುಂಬ ವಿಶೇಷವಾದದ್ದೇ. ಹವ್ಯಕ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೀತಾ ಇದ್ದು ಅಂತ ಪ್ರಕಟ ಆದಾಗ ಇದಕ್ಕೆಲ್ಲ ಬರೋ ಸಿದ್ಧತೆಯನ್ನು ನಾವೆಲ್ಲ ಮಾಡ್ಕೊಂಡ್ವಿ. ಅದು ಉಳಿಯೋದು ಹೇಗೆ ಅನ್ನೋದು ಯಾವ್ದಾರಿಗಾದ್ರು ಚಿಂತೆ ಅಷ್ಟೊಂದಾಗಿತ್ತ? ನಮ್ಮನೆ ಮಾಣಿಯೋ ಕೂಸೋ ಇದ್ದು, ನಮ್ಮನೆ ಅತ್ತಿಗೆ ಭಾವನೆ ಇದ್ದ, ಬಹುಶಃ ಪ್ರತಿ ಮನೆ ಒಂದೊಂದು ಬ್ರಾಂಚ್ ಇಲ್ಲಿರಬಹುದು, ಅಥವಾ ಕೆಲವೊಂದು ಪ್ರಕರಣಗಳಲ್ಲಿ ಹೆಡ್ ಕ್ವಾರ್ಟರ್ಸೇ ಇರ್ಬೋದು. ಯಾಕೆ ಹೇಳಿ, ನಮ್ಮವರು ನಮ್ಮದು ಎನ್ನೋ ಭಾವ. ಕೃಷ್ಣ ಭಟ್ರು ಹೇಳ್ದಂಗೆನೆ ಒಂದ್ಸಲ ಯೋಚನೆ ಮಾಡ್ಕೊಂಡು ನೋಡಿ, ನಮ್ಮ ಊರಿನ ಒಂದು ರಸ್ತೆ ಅಪ್ಲಿಕೇಶನ್ ತೆಗೆದುಕೊಂಡು ಹೋಗಿ ಕೂತಾಗ ಅಲ್ಲಿ ಎದುರಿಗೆ ಸಿಗುವ ಅಧಿಕಾರಿ ನಮ್ಮವರಾಗಿದ್ದರೆ, ಬೆಂಗಳೂರಿನಲ್ಲೇ ಒಂದು ಹವ್ಯಕ ಲೇಔಟನ್ನು ಮಾಡ್ಕೋತೀವಿ, ಅದಕ್ಕೆ ಬೇಕಾಗೋ ಎಲೆಕ್ಟ್ರಿಸಿಟಿಗೋ ನೀರಿನ ಪೂರೈಕೆಗೋ ಹೋಗಿ ಕೂತಾಗ ನಮ್ಮ ಪಕ್ಕದ ಮನೆ ಭಾವ ಇದ್ದರೆ, ಇಷ್ಟೊಂದು ಬಿಸ್ನೆಸ್ಗಳನ್ನು ಮಾಡ್ತಾ ಇದ್ದೇವೆ. ಸ್ಟಾರ್ಟಪ್ ಸ್ಕಿಲ್ ಇಂಡಿಯಾ ಯೋಜನೆಯಲ್ಲಿ ಯೂನಿಟ್ ಮಾಡೋಣ ಅಂತ ಹೋದಾಗ ರೈಲ್ವೆ ಅಧಿಕಾರಿನೋ ಫೆಸಿಲಿಟೇಷನ್ ಸೆಂಟರ್ನಲ್ಲಿ ಸಿಗುವವರೋ, ಸೊ ಲೈಸೆನ್ಸ್ ಕೊಡುವವರು, ಇವರೆಲ್ಲ ನಮ್ಮನೆ ಅತ್ತಿಗೆ ಆಗಿದ್ದರೆ ಪಂಚಾಯತಿಗೆ ಹೋಗ್ತೀರಾ, DC ಆಫೀಸ್ಗಳಿಗೆ ಹೋಗ್ತೀರಾ, ಅಲ್ಲಿರೋರು ನಮ್ಮವರಾದರೆ ಅಂದುಕೊಂಡ ಕೆಲಸ ಅಂದುಕೊಂಡದಕ್ಕಿಂತ ಬೇಗವಾಗತ್ತೆ, ತ್ವರಿತವಾಗಿ ಕಡತಗಳ ವಿಲೇವಾರಿ ಎಷ್ಟು ಸುಲಭ ಆಗ್ಲಕ್ಕಲ್ದ? ಹಾಗಾಗಬೇಕು ಅಂದರೆ ಆಡಳಿತದಲ್ಲಿ ನಮ್ಮವರು ಸೇರ್ಕೋಬೇಕು. ಪೊಲೀಸರು ಭಯ ಅಂತ ಹೇಳ್ತಿದ್ರು ಶಾಸ್ತ್ರಿಗಳು. ಆವಾಗ ಪೊಲೀಸರು ಅಲ್ಲಿದ್ದರೆ ದೂರದಲ್ಲಿ ಹೋಗ್ದೇನೆ, ಪೊಲೀಸ್ ಮಾಡಿ ನಮ್ಮನೆಯವನೇ ರಕ್ಷಣೆ ಕೆಲಸ ಎಲ್ಲ ಆರಾಮಾಗಿ ಆಗ್ತಾ ಇದ್ದ, ಬಂದೋಬಸ್ತ್ ಎಲ್ಲ ನೀಟಾಗಿ ಆಗ್ತಾ ಇದ್ದ ಅಂತ ಕೇಳ್ಕೊಂಡು ಹೋಗ್ಬೋದು. ಸರಕಾರಿ ಕೆಲಸವನ್ನು, ಅಭಿವೃದ್ಧಿ ಯೋಜನೆಯನ್ನು ನಮ್ಮ ಮನೆ ಬಾಗಿಲಿಗೆ ಕರೆಸ್ಕೋಬೋದು. ಟ್ಯಾಕ್ಸ್ ತಲೆ ಬೀಸಿ ಬೇಡ ಅನ್ನೋರು ನಮ್ಮ ಜೊತೆಗೆ ಬಂದು ಚರ್ಚೆಗೆ ಇಳಿಬೋದು ಅಲ್ವಾ? ಸೊ ಹಾಗಾಗಿ ಗೆಲುವಿನ ಸೂತ್ರ ಈ ಆಡಳಿತಾತ್ಮಕ ಪರೀಕ್ಷೆಗಳಲ್ಲಿ, ನಾಗರಿಕ ಸೇವೆಗಳಲ್ಲಿ ಗೆಲುವಿನ ಸೂತ್ರ ಅನ್ನೋದು ಬಹಳ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಒಂದು ಸಣ್ಣ ಸ್ಟ್ಯಾಟಿಸ್ಟಿಕ್ಸ್ ಕೊಡಕ್ಕೆ ಇಷ್ಟಪಡ್ತೀನಿ. ಪ್ರತಿ ವರ್ಷ UPSC ಕರೆಯುವಂಥ ಪರೀಕ್ಷೆಗೆ 10 ಲಕ್ಷ ಜನ ಅರ್ಜಿಯನ್ನು ಸಲ್ಲಿಸ್ತಾರೆ. 70-80% ಜನ ಪರೀಕ್ಷಾರ್ಥಿಗಳು ಪರೀಕ್ಷೆನ ಬರೀತಾರೆ. ಕೊನೆಯಲ್ಲಿ 3 ಹಂತಗಳ ಪೂರ್ವಭಾವಿ, ಮಲ್ಟಿಪಲ್ ಚಾಯ್ಸ್, ಮೇನ್ಸ್, ಲಿಖಿತವಾಗಿ ಬರೆಯುವಂಥದ್ದು ಮತ್ತು ಸಂದರ್ಶನ, ಈ 3 ಹಂತವನ್ನು ದಾಟಿ ಅಧಿಕಾರಿಗಳಾಗಿ ರೂಪವಾಗುವವರು ವರ್ಷಕ್ಕೆ ಸುಮಾರು 1,000, 1:1000 ರೇಷಿಯೋ. ಹಾಗೆ ಆಯ್ಕೆ ಆಗೋರಲ್ಲಿ 21-22 ವರ್ಷದ ಯುವಕರು ಇರ್ತಾರೆ, 32-32ಕ್ಕೆ ಮೇಲ್ಪಟ್ಟವರು ಇದ್ದಾರೆ. ಹಾರ್ವರ್ಡ್ನಲ್ಲಿ ಓದಿ ಬಂದವರು ಇರ್ತಾರೆ, ನಮ್ಮ ಹಳ್ಳಿ ಹುಡುಗರು ಇರ್ತಾರೆ. ನೀವೆಲ್ಲ ಓದಿರ್ತೀರಾ, ಆಟೋ ರಿಕ್ಷಾ ಓಡಿಸುವ ನಮ್ಮ ಮಗ UPSC IAS IPS ಆಗಿರೋದು, ಕಾಂಟ್ರಾಕ್ಟ್ ಲೇಬರ್ನ ಮಗಳು ಆಗಿರುವಂಥದ್ದು, ಹೋಟೆಲ್ನಲ್ಲಿ ವೇಟರ್ ಕೆಲಸವನ್ನು ಮಾಡಿಕೊಂಡು ಎಕ್ಸಾಮನ್ನು ಬರೆದು ಕ್ಲಿಯರ್ ಮಾಡಿದವರಿದ್ದಾರೆ. ನೋಡಿ ಆ ರೇಂಜ್ ಹೇಗಿದೆ ಅಂತ. ನಿಮ್ಮಲ್ಲಿ ಕೆಲವರು ನೋಡಿರ್ಬೋದು, 12th ಫೇಲ್ ಅನ್ನೋ ಮೂವಿ ಬಂದಿತ್ತು, ಒಂದು ರಿಯಲ್ ಲೈಫ್ ಸ್ಟೋರಿ ಬೇಸ್ಡ್ IPS ಮನೋಜ್ ಕುಮಾರ್ ಅನ್ನೋರದ್ದು. ಸೊ ಈ ಸಿದ್ಧತೆಗೆ, ನಾಗರಿಕ ಸೇವೆಗಳ ಸಿದ್ಧತೆಗೆ ತೊಡಗಿಕೊಂಡವರ ಬದುಕು ಹೇಗಿರುತ್ತೆ ಅನ್ನೋದ್ರ ಒಂದು ತುಣುಕಿತ್ತು. ಈಗ ಒಂದು 5-6 ವರ್ಷದ ಹಿಂದಿನ ಸುದ್ದಿ ನನಗೆ ತುಂಬ ನೆನಪಾಗ್ತಾ ಇರತ್ತೆ. ಜಾರ್ಖಂಡಲ್ಲಿ ಒಂದು ಪೌರಸಭೆಯಲ್ಲಿ ಕೆಲಸ ಮಾಡ್ತಾ ಇರುವಂತಹ ಮಹಿಳೆ, 30 ವರ್ಷ ಕಸ ಗುಡಿಸೋ ಕೆಲಸನ ಮಾಡ್ತಾ ಇದ್ಲು. ಆಕೆಗೆ ಒಂದು ರಿಟೈರ್ಮೆಂಟ್ ಫಂಕ್ಷನ್ ನಡೀತಾ ಇರುತ್ತೆ. ನೀವೆಲ್ಲ ಊಹಿಸ್ಬೋದು, ಒಂದು 4ನೇ ದರ್ಜೆ ನೌಕರರಿಗೆ ಯಾವ ಥರದಲ್ಲಿ ನಿವೃತ್ತಿಯ ಒಂದು ಕಾರ್ಯಕ್ರಮ ನಡೀತಾ ಇರುತ್ತೋ ಆ ಥರದಲ್ಲಿ ನಡೀತಾ ಇರುತ್ತೆ. ಆಮೇಲೆ ಒಬ್ಬರು ಕಾರ್ನಲ್ಲಿ ಬಂದು ಇಳಿತಾರೆ. ಅಲ್ಲಿ ಡಿಸ್ಟ್ರಿಕ್ಟ್ ಇಂಜಿನಿಯರ್ ಬರ್ತಾರೆ, ಒಬ್ಬ ವೈದ್ಯರು ಬರ್ತಾರೆ, ಹಾಗೇನೆ ಆಗಿನ ಬಿಹಾರದ ಸಿವಾನ್ ಜಿಲ್ಲೆಯ ಜಿಲ್ಲಾಧಿಕಾರಿ ಬಂದು ಹಿಡಿದು ಆಕೆಯ ಕಾಲನ್ನು ನಮಸ್ಕರಿಸ್ತಾರೆ. ಆ 3 ಜನ ಆಕೆಯ ಮಕ್ಕಳು. ಇವತ್ತು ಪ್ರಬಲ ರಾಜಕಾರಣಿಗಳು ಕೂಡ ನನ್ನ ಮಗ IAS ಆಗಲಿ IPS ಆಗಲಿ ಅನ್ಕೋತಾರೆ. ಶ್ರೀಮಂತ ವ್ಯಕ್ತಿಯು ಕೂಡ ತನ್ನ ಮಗ IAS IPS ಬರಲಿ ಅಂತಾರೆ. ಈಕೆ ಬಡ ಹೆಣ್ಣು ಮಗಳು, ಕಸಗುಡಿಸೋ ಮಹಿಳೆ ಕೂಡ ತನ್ನ ಮಕ್ಕಳು ಈ ಸೇವೆಗೆ ಸೇರ್ಲಿ ಅಂತಾಳೆ. ಆ ರೇಂಜನ್ನು ನೋಡಿ. ಯಾಕೆಂದ್ರೆ ಇಲ್ಲಿ ಸಿಗೋ ಗೆಲುವು ಅದು ಒಂದು ವ್ಯಕ್ತಿಯದ್ದಲ್ಲ, ಕುಟುಂಬದ್ದಲ್ಲ, ಇಡೀ ಸಮುದಾಯದ್ದು, ಇಡೀ ಸಮಾಜದ್ದು. ಹಾಗಾಗಿ ಬಹುಶಃ ನಾವಿವತ್ತು ಈ ಚರ್ಚೆಯನ್ನು ಇಲ್ಲಿ ತಗೊಂಡ್ಕೊಂಡಿದ್ದೀವಿ ಅಂತ ಅನ್ಸುತ್ತೆ. ಆದರೆ ಇಂತಹ ಪರೀಕ್ಷೆಗೆ ಬರೋರು ಎಷ್ಟೊಂದು ಬೇರೆ ಬೇರೆ ವಿಷಯದಿಂದ ಇನ್ಸ್ಪೈರ್ ಆಗಿ ಬಂದಿರಬಹುದು.
ಮಿರಾಕಲ್ ಮ್ಯಾನ್ ಅಂತ ಕರೆಸ್ಕೊಂಡು ಅಂತಹ ಆಮ್ಸ್ಟ್ರಾಂಗ್ ಪ್ರಾಮ್ಯಾನ್ ಅವರು ಭಾರತದ ರಿಮೋಟೆಸ್ಟ್ ಪ್ಲೇಸ್ನಲ್ಲಿ 100 ಕಿಲೋಮೀಟರ್ ಉದ್ದ ಮಣಿಪುರ್ ನಾಗಾಲ್ಯಾಂಡಲ್ಲಿ ರಸ್ತೆಯನ್ನು ಮಾಡಿ ಗುರುತಿಸ್ಕೊಂಡವರು, ಮೆಟ್ರೋಮ್ಯಾನ್ ಅನ್ನೋ ಈ ಶ್ರೀಧರನ್, ಹೀಗೆ ಬೇರೆ ಬೇರೆಯವರಿಂದ ಪ್ರಭಾವಿತರಾಗಿ ನಾನು ಈ ಪರೀಕ್ಷೆಗೆ ಬರ್ತೀನಿ ಅಂತ ಯೋಚನೆ ಮಾಡೋರು ಇರ್ತಾರೆ. ಬಟ್ ಇದಕ್ಕೆ ಬರುವಾಗ ಮನೋಬಲ ಇನ್ನೂ ದೃಢವಾಗಿರಬೇಕು. ನಮ್ಮ ಈಗಿನ ಜನ್ರೇಷನಲ್ಲಿ ನಿಮ್ಮ ಮುಂದೆ ಇರುವಂತಹ ಕಾಸ್ಮಿಕ್ ಆಫ್ ಅಪಾರ್ಚುನಿಟೀಸ್ಗಳ ಮಧ್ಯದಲ್ಲಿ ಈ ಪರೀಕ್ಷೆ 1 ವರ್ಷ ನಡೀತಾ ಇರುವಾಗ 1 ವರ್ಷಗಳ ಕಾಲ ನನ್ನನ್ನು ನಾನು ಇದರಲ್ಲಿ ಸಂಪೂರ್ಣವಾಗಿ ತೊಡಗಿಸ್ಕೊಳ್ತೀನಿ. ಸಾಂವಿಧಾನಿಕವಾದಂತಹ ಕಾರ್ಯಾಂಗದ ಭಾಗವಾಗಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಕಾರ್ಯವನ್ನು ಮಾಡ್ತೀನಿ. ಬರೇ ಒಂದು ಶಾರ್ಟ್ ಲೀವ್ಡ್ ಪವರ್ ಆಸೆಗಾಗಿ ಅಲ್ಲದೇನೆ ಇದರ ಮೂಲಕ ನಾನು ರಾಜ್ಯವನ್ನು ದೇಶವನ್ನು ಪ್ರತಿನಿಧಿಸುವಂಥ ಒಂದು ಕಾರ್ಯದಲ್ಲಿ ತೊಡ್ಕೋಬೋದು. ಗಹನವಾದ ಅಧ್ಯಯನಕ್ಕೆ ಸದಾ ಸ್ಕೋಪ್ ಇರುವಂತಹ ಕಾರ್ಯದಲ್ಲಿ ನಾನು ಅಂತಹ ಒಂದು ವೃತ್ತಿಯನ್ನು ಮಾಡಬಹುದು ಎನ್ನೋ ಮನಸ್ಥಿತಿಯಿಂದ, ಯಾಕೆಂದರೆ ಈ ನಿರ್ಧಾರವನ್ನು ಪದವಿ ಹಂತದಲ್ಲಿಯೋ ಮಾಡಬೇಕಾಗಿರುತ್ತೆ. ಆ ಸಂದರ್ಭದಲ್ಲಿ ದುಡ್ಡು ಒಂದೇ ಮಹತ್ವ ಅಲ್ಲ ಅನ್ನೋದನ್ನು ಅರ್ಥೈಸಿಕೊಂಡು ದೃಢವಾದ ನಿರ್ಧಾರವನ್ನು ಮಾಡಿಕೊಂಡು ಬಂದವರಿಗೆ ಇಲ್ಲಿ ಗೆಲುವು ಸಿಗೋ ಸಾಧ್ಯತೆ ಜಾಸ್ತಿ. ಹೊರತಾಗಿ ಇನ್ಯಾರು ಒತ್ತಾಯಕ್ಕಾಗೋ ಅಥವಾ IAS IPSಗಳ ಗ್ಲಾಮರ್ ನ್ಯೂಸ್ಗಳನ್ನು ನೋಡಿಕೊಂಡು ಇಲ್ಲ ಬೇರೆ ಯಾವುದು ಮಾಡೋಕ್ಕೆ ಸಿಗ್ತಿಲ್ಲ, ಇದೊಂದು ಟ್ರೈ ಮಾಡಿ ನೋಡೋಣ ಅನ್ನೋ ಒಂದೇ ಒಂದು ಭಾವನೆಯಿಂದ ಬಂದರೆ ನಿರಾಸೆ ಕಟ್ಟಿಟ್ಟಿದ್ದು ಅಂತ ಅನಿಸುತ್ತೆ ನನಗೆ. ಯಾಕೆಂದರೆ ಅದನ್ನು ಓದ್ತಾ ಇರುವಂಥ ಸಂದರ್ಭದಲ್ಲಿ ಡೂ ಆರ್ ಡೈ ಅಟಿಟ್ಯೂಡಲ್ಲಿ ನಾವು ಪ್ರಿಪೇರ್ ಆಗಬೇಕಾಗಿರುತ್ತೆ. ಈ ಸಂದರ್ಭದಲ್ಲಿ ಇದೊಂದೇ ನನಗೆ ಅಂತ. ಸೊ ಈ ಸದೃಢವಾದಂತಹ ಒಂದು ನಿಲುವನ್ನು ತಗೊಂಡು ಬಂದಾದ ಮೇಲೆ ಈ ಪರೀಕ್ಷೆಗೆ ಅದರದ್ದೇ ಆದಂತಹ ಚಾಲೆಂಜ್ಗಳಿದೆ. ಅಕಾಡೆಮಿಕ್ ಪರೀಕ್ಷೆಗಿಂತ ವಿಭಿನ್ನವಾಗಿ ಇದಕ್ಕೆ ಆದ ಒಂದು ಸ್ಕೀಮ್ ಇದೆ. ರಾಜಕೀಯ ಒಂದೇ ಮಾತ್ರ ಅಲ್ಲ, ಪತ್ರಿಕೆಗಳನ್ನು ಓದೋದನ್ನು ನೀವು ಕೇಳಿರ್ತೀರ. ನಮ್ಮಲ್ಲಿ ಇಲ್ಲಿ ತುಂಬ ಜನ ಮಾಧ್ಯಮದವರಿದ್ದೀವಿ. ನೀವೆಲ್ಲ ಕೇಳಿರ್ತೀರ UPSC KPSC ಎಕ್ಸಾಮ್ಗೆ ಓದೋರು ಪತ್ರಿಕೆಗಳನ್ನು ನಿರಂತರವಾಗಿ ಓದ್ತಾ ಇರಬೇಕು ಅಂತ. ಯಾರಾದರೂ UPSC ಪರೀಕ್ಷೆಗೆ ಅಂತ ನೀವು ನ್ಯೂಸನ್ನು ಪಬ್ಲಿಷ್ ಮಾಡ್ತೀರಾ? ಆದರೆ ಗಂಟೆಗೆಟ್ಟಲೆ ಆಗಲೇ ಹೇಳಿದ್ರು, ಬೆಂಗಳೂರಿನ ಚಂದ್ರಾಲೇಔಟಲ್ಲಿ, ತಮಿಳುನಾಡಿನ ಅಣ್ಣಾನಗರದಲ್ಲಿ, ಚೆನ್ನೈನ ಅಣ್ಣಾನಗರದಲ್ಲಿ, ನಾವು ಹೈದರಾಬಾದ್ಗೆ ಹೋದರೆ ಅಶೋಕ್ ನಗರದಲ್ಲಿ, ಡೆಲ್ಲಿ ರಾಜೇಂದ್ರ ನಗರದಲ್ಲಿ ಯೂತ್ 20 ರಿಂದ 30 ವರ್ಷದ ವಯಸ್ಸಿನ ಹುಡುಗರು ಕೂತು ಇಡೀ ದಿನ ಪತ್ರಿಕೆಯನ್ನು ಓದ್ತಾರೆ. ಅವರು ಪತ್ರಿಕೆಯನ್ನು ಓದುವ ರೀತಿ, ವಿಷಯವನ್ನು ಗ್ರಹಿಸಿಕೊಳ್ಳೋ ರೀತಿ ಬೇರೆಯೇ ಆಗಿರುತ್ತೆ. ಮಳೆ ಬಂತು ಅಂತಂದರೆ ಅಲ್ಲಿ ಅವರು ಮಾನ್ಸೂನ್ ಬಗ್ಗೆ, ಎಲ್ನಿನೋ ಲಾನಿನಾದಂತಹ ಭೌಗೋಳಿಕ ಸಿದ್ಧಾಂತದ ಬಗ್ಗೆ ನೋಡ್ತಾ ಇರಬೇಕಾಗತ್ತೆ. ಇಲ್ಲಿ ಯಾರೋ ಸಿನಿ ಗಲಾಟೆ ಆಗ್ತಾ ಇದ್ರೆ ಕರ್ನಾಟಕ ಸಿನಿಮಾ ರೆಗ್ಯುಲೇಷನ್ ಆ್ಯಕ್ಟಲ್ಲಿ ಏನಿದೆ ಅಂತ ನೋಡ್ಕೋತಾ ಇರಬೇಕಾಗತ್ತೆ. ಹೀಗೆಲ್ಲ ಇದೆಯಲ್ಲ, ಏನು ಡಿಜಿಟಲ್ ಅರೆಸ್ಟ್ ಬರ್ತಾ ಇದ್ರೆ ಅದರ ಪ್ರೊಸೀಜರ್ನ ಕಾನೂನನ್ನು ಅರ್ಥ ಮಾಡ್ಕೋತಾ ಇರಬೇಕಾಗತ್ತೆ. ನೆರೆ ಸುದ್ದಿಯನ್ನು ನೀವು ಓದ್ತಾ ಇದ್ರೆ ಈ ಪರೀಕ್ಷೆಗೆ ಓದ್ತಾ ಇರುವಂಥವರು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟಲ್ಲಿ ಏನಿದೆ ಅನ್ನೋದನ್ನು ಅರ್ಥ ಮಾಡ್ಕೋಬೇಕಾಗತ್ತೆ. ಹಾಗಾಗಿ ದೇ ಹ್ಯಾವ್ ಟು ರೀಡ್ ಬಿಟ್ವೀನ್ ದ ಲೈನ್ಸ್. ಸೊ ವಿಷಯದ ಗ್ರಹಿಕೆ ಇದರಲ್ಲಿ ತುಂಬ ಮುಖ್ಯವಾದ ಒಂದು ಪಾತ್ರವನ್ನು ವಹಿಸುತ್ತೆ. ಹೇಗೆ ಓದ್ತಾ ಇದ್ದೀವಿ ಅನ್ನೋದು. ಯಾಕೆಂತಂದರೆ ಹೇಗೆ ನಾವೆಲ್ಲ ಡಾಕ್ಟರ್ಸ್ ಹತ್ರ ಸಮಸ್ಯೆ ಇದ್ದಾಗ ಹೋಗ್ತೀವೋ, ಆಡಳಿತಗಾರರ ಹತ್ರ ಕೂಡ ಅದೇ ಥರದಲ್ಲಿ ಸಮಸ್ಯೆಗಳನ್ನು ಇಟ್ಟುಕೊಂಡು ಬಂದವರಾಗಿರ್ತಾರೆ. ಅವರಿಗೆ ಒಂದು ಸೂಕ್ತವಾದ ಸಲಹೆಯನ್ನು ನೀಡಿ ಸರಿಯಾದ ನಿರ್ಧಾರವನ್ನು ಕೊಟ್ಟು ಸಮರ್ಪಕವಾಗಿ, ಸಂಪನ್ಮೂಲದ ಸಮರ್ಪಕವಾದಂತಹ ಒಂದು ಬಳಕೆಯನ್ನು ಮಾಡುವಂತಹ ಆಡಳಿತಾತ್ಮಕ ಸೊಲ್ಯೂಷನ್ ಓರಿಯೆಂಟೆಡ್ ನಿರ್ಧಾರವನ್ನು ಮಾಡೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಯೋಚಿಸಿ, ನೀವೆಲ್ಲ 30 ವರ್ಷಗಳ ಕಾಲ ಆಡಳಿತದ ಪ್ರಮುಖ ಹುದ್ದೆಗಳನ್ನು ಕೊಟ್ಟು ಇಡುವಂತಹ ವ್ಯಕ್ತಿಯನ್ನು ಆಯ್ಕೆ ಮಾಡತ್ತಲ್ಲ ಈ ನಾಗರಿಕ ಸೇವೆಗಳ ಮೂಲಕ, ಆ ಸ್ಪರ್ಧೆಗೆ ತಯಾರಾಗೋದು ಅಂತಂದ್ರೆ ಅದೊಂದು ತಪಸ್ಸೇ ಸರಿ. ಹಾಗಾಗಿ ಅದಕ್ಕೆ ಸಿದ್ಧತೆಯನ್ನು ಮಾಡುವಾಗ ನಿರ್ಧಾರ, ಬಳಿಕ ಅದಕ್ಕೆ ಬೇಕಾದಂತಹ ಸ್ಟ್ರಾಟಜಿಯನ್ನು ಫಾಲೋ ಮಾಡಿ ಅರ್ಥ ಮಾಡಿಕೊಳ್ಳೋದು, ತದನಂತರದಲ್ಲಿ ವಿಷಯವನ್ನು ಪ್ರಸ್ತುತಪಡಿಸುವ ಕಲೆ, ಸಂವಹನ ಕೌಶಲ, ಇದನ್ನೆಲ್ಲ ಒಂದು ಈ ಸಿದ್ಧತಾ ಕಾಲದಲ್ಲೇ ಮಾಡ್ಕೊಂಡು ಹೋಗಬೇಕಾದಂಥದ್ದು ಬಹುಮುಖ್ಯವಾಗಿರುವಂಥದ್ದು. ಅದಕ್ಕೆ ಬೇಕಾಗೋದು ಸಮಯದ ಸರಿಯಾದ ಉಪಯೋಗ. ಇಲ್ಲಿ ಡೂಸ್ ಆರ್ ಡೋಂಟ್ಸ್ ಅಂತ ಹೇಳ್ತೀವಲ್ಲ, ಹಾಗೆ ನಮಗೆ ಇದು ಸ್ವಮಾರ್ಗ, ನಾವೇ ಸ್ವಮಂತ್ರ ಉಚ್ಚಾರಣೆಯಿಂದ ಮಾತ್ರ ಮಾಡೋಕ್ಕೆ ಸಾಧ್ಯ. ಸಿದ್ಧ ಸೂತ್ರ, ಒಂದು ಪ್ರಿಪೇರ್ಡ್ ರೆಸಿಪಿ ಅನ್ನುವಂಥದ್ದು ಈ ಪರೀಕ್ಷೆಯಲ್ಲಿ ಇಲ್ಲವೇ ಇಲ್ಲ. ವರ್ಷಗಳ ಕಾಲ ನಾವು ಗಹನ ಅಧ್ಯಯನಕ್ಕೆ ತೊಡಕೊಂಡಾಗ ನಮ್ಮ ವಿಧಾನವನ್ನು, ನಮ್ಮ ಮಾರ್ಗವನ್ನು ನಾವೇ ಕಂಡುಕೊಳ್ಳಬೇಕಾದಂಥದ್ದು. ಅದೇ ಬಹುಶಃ ಇದು ಒಂದು ವ್ಯಕ್ತಿತ್ವದ ನಿರ್ಮಾಣದ ಒಂದು ಪಥವಾಗಿ ರೂಪುಗೊಳ್ಳುತ್ತಾ ಹೋಗುತ್ತೆ. ಹಾಗಾಗಿ ಸಮಯದ ಸದುಪಯೋಗವನ್ನು ಮಾಡ್ಕೋಬೇಕು. ಇನ್ನೊಂದು ಬಹುಮುಖ್ಯ ವಿಷಯವನ್ನು ನಾನು ಹೇಳಲೇಬೇಕು. 20 ರಿಂದ 25 ವರ್ಷದ ವಯಸ್ಸಿನಲ್ಲಿ ಇದಕ್ಕೆಲ್ಲ ಪ್ರಿಪೇರ್ ಆಗ್ತಾ ಇರುವಾಗ ನಮಗೆ ನಮ್ಮ ಒಂದು ಬೆಂಬಲ ವ್ಯವಸ್ಥೆ ತುಂಬ ಸ್ಟ್ರಾಂಗ್ ಆಗಿ ಬೇಕಾಗತ್ತೆ. ನಮ್ಮ ಭಾವನಾತ್ಮಕ ತಳಮಳವನ್ನು ಓವರ್ಕಮ್ ಮಾಡೋದಕ್ಕೆ, ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟನ್ನು ಮಾಡೋದಕ್ಕೆ. ನನ್ನ ನಾಗರಿಕ ಸೇವೆ ಗೆಲುವಿನ ಬಗ್ಗೆನೋ, ನನ್ನ ತಮ್ಮ ಹೇಗೆ ಮಾಡ್ದ ಅನ್ನೋದನ್ನು
ಯಾರು ಕೇಳಿದಾಗ ನಾನು ಹೇಳ್ತಾ ಇರ್ತೀನಿ, ಬಹುಶಃ ನೀವು ನನ್ನ ತಾಯಿಯನ್ನೋ ಪತಿಯನ್ನೋ ನನ್ನ ಕುಟುಂಬದವರನ್ನು ನೀವು ಮಾತಾಡಿಸ್ಬೇಕು, ದ ಅದರ್ ಸೈಡ್ ಆಫ್ ದ ಸ್ಟೋರಿ ಏನು ಅಂತ ನಿಮಗೆ ಗೊತ್ತಾಗತ್ತೆ ಅಂತ ಯೋಚನೆ ಮಾಡಿ ನಿಮ್ಮ ಎದುರಿಗೆ ಇರುವಂತಹ ಎಂಪ್ಲಾಯ್ಮೆಂಟ್ ಆಪ್ಷನ್ಸನ್ನು ಬಿಟ್ಟು ನೀವು ಈ ವೀಕೆಂಡ್ ಇಯರ್ ಎಂಡ್ ಎಂಟರ್ಟೈನ್ಮೆಂಟ್ಗಳನ್ನು ಬಿಟ್ಟು ಈಗಿನ ಲೈಫ್ ಸ್ಟೈಲಿನ ಎಲ್ಲ ಫೇಸ್ಬುಕ್, ರೀಲ್ಸ್, ಇನ್ಸ್ಟಾಗಳಿಗೆಲ್ಲ ಒಂದು ಕಡಿವಾಣವನ್ನು ಹಾಕಿಕೊಂಡು ವರ್ಷಗಳ ಕಾಲ ಗಹನ ಅಧ್ಯಯನದಲ್ಲಿ ತೊಡಗೋದಿದೆಯಲ್ಲ, ಅದು ಸುಲಭದ ಮಾತಲ್ಲ. ಅಂತಹ ಸಂದರ್ಭದಲ್ಲಿ ಇಡೀ ನಿಮ್ಮ ಒಂದು ಬೆಂಬಲ ವ್ಯವಸ್ಥೆಯನ್ನು ನೀವು ಜೊತೆಗೆ ಕರ್ಕೊಂಡು ಹೋಗಬೇಕು. ಆರ್ಥಿಕವಾಗಿ ಯಾವ ವ್ಯವಸ್ಥೆಯನ್ನು ಮಾಡ್ಕೋಬೇಕು ಅನ್ನೋದನ್ನು ಕೂಡ ಯೋಚಿಸಬೇಕು. ಹೀಗೆ ಒಂದು ಶಿಸ್ತಿನಿಂದ, ಸಂಯಮದಿಂದ, ಶ್ರದ್ಧೆಯಿಂದ ಓದದವನಿಗೆ ಖಂಡಿತವಾಗಿಯೂ ಇಲ್ಲಿ ಗೆಲುವು ಸಿಕ್ಕೇ ಸಿಗುತ್ತೆ. ಹಾಗಿದ್ದು ಒಂದಷ್ಟು ಅಡೆತಡೆಗಳಾಗ್ಬೋದು. ನನ್ನ ತಂದೆ ಹೇಳ್ತಾ ಇದ್ರು, ಪ್ರಯತ್ನ ವಿಫಲ ಆದಾಗ, ಜಾಣೆ ನೀನು ಪದವಿ ಪಡ್ಕೊಂಡಿದೀಯ, ಯಾಕೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋತಿ ಅಂತ. ಆ ಒಂದು ಮಾತು ನನಗೆ ಸಾಕಾಗ್ತಿತ್ತು ಮುಂದೆ ಓದೋಕ್ಕೆ. ಸೊ ಇಲ್ಲಿ ಒಂದು ಕೆಲಸದಲ್ಲಿ ಏನೋ ಸಿಕ್ಕಿಲ್ಲ, ನಮಗೆ ಗೆಲುವಿನಲ್ಲಿ ಅಡೆತಡೆ ಆಗ್ತಾ ಇದೆ, ಆಗಿಲ್ಲ ಅಂದ್ರೂ ಕೂಡ ಅವರು ಮುಂದೆ ಯಾವುದೇ ರಂಗದಲ್ಲಿ ತೊಡಗಿಕೊಳ್ಳಿ ಅದರಲ್ಲಿ ಸಫಲತೆಯನ್ನು ಸಾಧಿಸ್ತಾರೆ, ಸಮಾಜಮುಖಿಯಾಗಿ ಜೀವನವನ್ನು ಮಾಡ್ತಾರೆ, ವಿಭಿನ್ನವಾಗಿ ಬಾಳ್ತಾರೆ. ಸೊ ಹಾಗಾಗಿ ನಿಮ್ಮ ಮಕ್ಕಳನ್ನು ಕೂಡ ನೀವು ಇದೊಂದು ಹೇಗಿದೆ ನೋಡಿ ಅಂತ ಹೇಳೋದಕ್ಕೆ, ಅವರಿಗೆ ಒಂದು ಬೆಂಬಲ ವ್ಯವಸ್ಥೆಯನ್ನು ಕೊಡೋದಕ್ಕೆ ಪ್ರಯತ್ನವನ್ನು ಮಾಡಿ. ಈ ಸಮ್ಮೇಳನಕ್ಕೆ ಈ ಗೋಷ್ಠಿ ಇದೆ, ನೀವು ಬರಬೇಕು ಅಂತ ನನಗೆ ಕಜವರು ಫೋನ್ ಮಾಡಿದಾಗ ನಾನು ಉತ್ತರಾಖಂಡದಲ್ಲಿದ್ದೆ, ದೇವಭೂಮಿಯಲ್ಲಿ. ಆಗ ಭಟ್ರು ಹೇಳ್ದಂಗೆ ಅದು ಆಡಳಿತಗಾರರ ಜನ್ಮಭೂಮಿ ಕೂಡ. IAS, IPS, IFS, ಆಮೇಲೆ ಜಿಯೋಲಜಿಕಲ್ ಸರ್ವೆ, ಬಯೋಲಜಿಕಲ್ ಸರ್ವೆ, ಝೂಲಜಿಕಲ್ ಸರ್ವೆ, ಈ ಥರದ ಮಿಲಿಟರಿ ಅಕಾಡೆಮಿ, ಇಲ್ಲೆಲ್ಲ ದೇಶ ಸೇವೆಯಲ್ಲಿ ತೊಡಗಿಕೊಳ್ಳೋರನ್ನ ಟ್ರೈನ್ ಮಾಡಿ ಕಳಿಸ್ತಾರೆ. ಅಲ್ಲಿಯ ಜನರಲ್ಲೂ ಕೂಡ ಅದ್ರ ಬಗ್ಗೆ ಸೆನ್ಸಿಟಿವ್ ಇದೆ, ಸ್ಪಂದನೆ ಇದೆ, ಅವರ ಕಷ್ಟಗಳು ಗೊತ್ತು, ಹೇಗೆ ಸಪೋರ್ಟ್ ಮಾಡಬೇಕು ಅನ್ನೋದು ಗೊತ್ತು. ಬಹುಶಃ ನಮ್ಮಲ್ಲೂ ಕೂಡ ಅಂತಹ ಒಂದು ಮನೋಭಾವನೆಯನ್ನು, ಆ ಸಂಸ್ಕೃತಿಯನ್ನು ಬೆಳೆಸುವ ಅವಶ್ಯಕತೆ ಇವತ್ತು ಕಂಡು ಬರ್ತಾ ಇದೆ. SM ಹೆಗ್ಡೆ ಅವರು ಸ್ವರ್ಣರಶ್ಮಿ ಪ್ರತಿಷ್ಠಾನದ ಮೂಲಕ ಅದಕ್ಕೆ ಟೊಂಕ ಕಟ್ಟಿ ನಿಂತಿದ್ದಾರೆ. ನಾವೆಲ್ಲ ನಮ್ಮ ಎಷ್ಟು ಸಾಧ್ಯವೋ ಅಷ್ಟು ಬೆಂಬಲವನ್ನು ಕೊಡೋಣ. ಈಗಷ್ಟೇ SS ಭಟ್ ಅವರು ಕನ್ನಡ ಮಾಧ್ಯಮದಲ್ಲೇ ಪರೀಕ್ಷೆಯನ್ನು, IAS ಪರೀಕ್ಷೆಗಳನ್ನು ತೆಗೆದುಕೊಳ್ಳುವವರಿಗೆ 2 ಲಕ್ಷದ ದತ್ತಿ ನಿಧಿಯನ್ನು ಕೂಡ ನೀಡಿದ್ದಾರೆ. ಈ ಥರದ ಸಪೋರ್ಟ್ಗಳು ನಮ್ಮೆಲ್ಲರಿಂದ ಬರಲಿ. ಬರೇ ರಾಜಕೀಯವಾಗಿ ಮಾತ್ರ ಅಲ್ಲ, ರಾಜಕೀಯ ಸಾಮಾಜಿಕವಾಗಿ ನಮ್ಮಲ್ಲಿ ತೊಡಗಿಸ್ಕೊಂಡಿದ್ದೀವಿ. ಆಡಳಿತ ಮೂಲಕವೂ ನಾವು ಸೇರಿಕೊಂಡು, ಯಾಕೆಂದರೆ ಯಾವುದೇ ಸರ್ಕಾರಿ ಯೋಜನೆಯನ್ನು ಕಾರ್ಯರೂಪ ಮಾಡಿ ಅದರ ಸಾಧಕ ಬಾಧಕಗಳನ್ನು ಯೋಚಿಸಿಕೊಂಡು ಅದನ್ನು ಸೂಕ್ತವಾಗಿ ಹೇಗೆ ಎಕ್ಸಿಕ್ಯೂಟ್ ಮಾಡೋದನ್ನು ಮಾಡುವಂಥವರು ಆಡಳಿತಗಾರರು. ಅಂತಹ ಆಡಳಿತಗಾರರು ನಮ್ಮ ವಿವಿಧ ರಂಗಗಳಲ್ಲಿ ತೊಡಗ್ಕೋಬೇಕು ಅಂತಂದರೆ, ಮೊನ್ನೆ ಒಂದು ನ್ಯೂಸ್ ಬರ್ತಾ ಇತ್ತು, ಪಂಜಾಬ್ನ ಅಕ್ರಿಯಲ್ಲಿ ಅಲ್ಲಿಯ ಪಂಚಾಯತ್ ರೆಸೊಲ್ಯೂಷನ್ ತಗೊಳುತ್ತೆ, ನಮ್ಮಲ್ಲಿ ಇಂಜಿನಿಯರಿಂಗ್ ಓದೋರಿಗೆ, MBBS ಓದೋರಿಗೆ, IAS IPS ಓದೋರಿಗೆ ನಾವು ಫೈನಾನ್ಷಿಯಲ್ ಸಪೋರ್ಟನ್ನು ಕೊಡ್ತೀವಿ ಅಂತ. ಈ ಥರದಲ್ಲಿ ಅವರಿಗೆ ಮೆಂಟರಿಂಗ್ ಇರ್ಬೋದು, ನಿಮ್ಮ ನೈತಿಕ ಒಂದು ಬೆಂಬಲವನ್ನು ಕೊಟ್ಟರೂ ಕೂಡ ಸಾಕಾಗತ್ತೆ ಅದು. ಹಾಗಾಗಿ ಆ ನಿಟ್ಟಿನಲ್ಲಿ ನಾವು ಸಾಗೋಣ. ನಮ್ಮ ಭಾಗದ ಜನಕ್ಕೆ, ಹವ್ಯಕರಿಗೆ, ನಮ್ಮವರಿಗೆ, ಬ್ರಾಹ್ಮಣರಿಗೆ, ಪಶ್ಚಿಮ ಘಟ್ಟದವರಿಗೆ, ಕರಾವಳಿಯವರಿಗೆ ಆಡಳಿತದ ಅನುಭವ ಇದೆ, ಮಾದರಿಯಾಗಿ ಆಡಳಿತವನ್ನು ನಡೆಸಿದಂತಹ ಉದಾಹರಣೆಗಳಿದೆ. ಅದಕ್ಕೆ ನಾವು ಇನ್ನೊಂದಷ್ಟು ಕಾರ್ಯಾಗಾರವನ್ನು ಮಾಡೋಣ, ಆಡಳಿತಗಾರನ ಕರೆತರೋಣ, ನಮ್ಮಲ್ಲಿ ಆಡಳಿತ ಸವಾಲುಗಳು ಏನು ಅನ್ನೋದರ ಚರ್ಚೆಯನ್ನು ಮಾಡೋಣ. ಆ ಮೂಲಕ ನಮ್ಮ ಯುವ ಜನರಲ್ಲಿ ಇದರ ಬಗೆಗಿನ ಆಸಕ್ತಿಯನ್ನು ಬೆಳೆಸೋಣ. ಈ ವಿಶ್ವ ಹವ್ಯಕ ಸಮ್ಮೇಳನದ ಮೂಲಕ ನಮ್ಮ ಸಂಸ್ಕೃತಿಯ ಬೆಳವಣಿಗೆಯ ಜೊತೆಗೆ ಆಡಳಿತದ ದೀವಿಗೆಯನ್ನು ಹಿಡಿಯೋಣ. ಮತ್ತೆ ಸಿಗೋಣ. ಧನ್ಯವಾದ. ಧನ್ಯವಾದಗಳು ಸಾನಾ. ಕ್ಯಾಶ್ ದೆಮ್ ಯಂಗ್ ಅಂತ SM ಹೆಗ್ಡೆ ಅವರು ಹೇಳಿದರು. ಥ್ರೂ ದ ಡಿಪಾರ್ಟ್ಮೆಂಟ್ ಅಂತ ಕೃಷ್ಣ ಭಟ್ರು ಹೇಳಿದರು. ಡೂ ಆರ್ ಡೈ ಅಂತ ಹೇಳಿದರು. ಅಧ್ಯಕ್ಷ 1 ನಿಮಿಷದಲ್ಲಿ ಸಮರಿ ಮಾಡಿ ಗೋಷ್ಠಿ ಮುಗಿಸುವ. ಬಂಧುಗಳೇ, ಈ ಒಂದು ಗೋಷ್ಠಿಯಲ್ಲಿ ಒಂದು ಮೆಸೇಜ್ ಸಿಗ್ತಾ ಇದೆ ನಮಗೆ. ನಮ್ಮ ಶ್ರೇಷ್ಠ ತಳಿ IAS ಮುಂತಾದ ಹುದ್ದೆಗಳಲ್ಲಿ ಅದರ ಪ್ರಾತಿನಿಧ್ಯ ಭಾಳ ಕಮ್ಮಿ ಇದೆ. ನಂಬರ್ 1, ನಮಗೆ ಸಾಧ್ಯ ಇಲ್ಲ ಅಂತಲ್ಲ, ನಾವು ಅದ್ರ ಬಗ್ಗೆ ಒಂದು ಅವಜ್ಞೆಯನ್ನು, ನಿರ್ಲಕ್ಷ್ಯತೆಯನ್ನು ಬೆಳೆಸ್ಕೊಂಡಿದ್ದೇವೆ. ಮಾಹಿತಿ ಇಲ್ಲ, ಸಪೋರ್ಟ್ ಇಲ್ಲ.
ನಾನು ಒಂದು ವಿಷಯವನ್ನು ಹೇಳಲಿಕ್ಕೆ ಮರ್ತೆ. ಯು ಪಿ ನಿಮಗೆ ಗೊತ್ತಿದೆ, ಎಲ್ಲ ಯು ಪಿದವರೇ ಇರ್ತಾರೆ IAS IPS ಅಂತ. ಯು ಪಿಯಲ್ಲಿ ಜಾನ್ಪುರ್ ಅನ್ನುವಂತಹ ಒಂದು ಜಿಲ್ಲೆ, ಅಲ್ಲಿ ಮಧುಪಟ್ಟಿ ಅನ್ನುವಂಥ ಒಂದು ಗ್ರಾಮ, ಬ್ರಾಹ್ಮಣರಿದ್ದೇ ಗ್ರಾಮ ಅದು. ನಾವು ವಿ ಶುಡ್ ಬಿ ಪ್ರೌಡ್. ಆ ಮಧುಪಟ್ಟಿ ಅನ್ನುವ ಒಂದೇ ಗ್ರಾಮದಲ್ಲಿ 50ಕ್ಕಿಂತ ಹೆಚ್ಚು ಜನ IAS IPS ಮಾಡಿದ್ದಾರೆ ಅಂದ್ರೆ ನೀವು ನಂಬ್ತೀರಾ? ಅಲ್ಲಿ ಊರಿಗೆ ಬಂದಂಥ ಸೊಸೆಯರು ಒಂದು ಚಾಲೆಂಜ್ ಆಗಿ ಮಾಡಿದ್ದಾರೆ. ವೈ ನಾಟ್ ವಿ? ಈ ಸಂದೇಶವನ್ನು ನಾವೆಲ್ಲರಿಗೂ ನಮ್ಮ ಹವ್ಯಕ ಒಟ್ಟು ಪರಿಸರದಲ್ಲಿ ಆ ಎಕೋಸಿಸ್ಟಮನ್ನು ಬೆಳೆಸೋಣ ಅಂತ ಕೇಳ್ಕೊಳ್ತೇನೆ. ಧನ್ಯವಾದ. ಎಲ್ಲರಿಗೂ ಧನ್ಯವಾದಗಳು. ಇಲ್ಲಿ ಗೋಷ್ಠಿ 5 ಸಂಪೂರ್ಣ ಆಯಿತು. ಆಡಳಿತಾತ್ಮಕ ಪರೀಕ್ಷೆಗಳಲ್ಲಿ ಯಶಸ್ಸು ಅನ್ನುವಂತಹ ವಿಚಾರಗೋಷ್ಠಿ ಇಲ್ಲಿಗೆ ಮುಗಿದಿದೆ. ಸಹಕರಿಸಿದಂಥ ಎಲ್ಲ ಗಣ್ಯರಿಗೂ ಕೂಡ ಮಹಾಸಭೆಯ ವತಿಯಿಂದ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇವೆ. ಒಂದು ಪ್ರಕಟಣೆ ಇದೆ. ಶ್ರೀ NG ಭಟ್, ರಜತಗಿರಿ, ಹೊನ್ನಾವರ ಇವರು ಇದೇ ಸಭಾಂಗಣದಲ್ಲಿ ಒಂದು ಪರ್ಸನ್ನು ಕಳೆದುಕೊಂಡಿದ್ದಾರಂತೆ. ಅತ್ಯಮೂಲ್ಯ ವಸ್ತುಗಳಿರುವಂತಹ ಈ ಪರ್ಸು ಯಾರಿಗಾದರೂ ಸಿಕ್ಕಿದಲ್ಲಿ ದಯಮಾಡಿ ನಿರೂಪಕರ ಕೌಂಟರ್ನಲ್ಲಿ ಕೊಡಬೇಕಾಗಿ ವಿನಂತಿಸಿಕೊಳ್ತಾ ಇದ್ದೇವೆ. ಹಾಗೆಯೇ ಶ್ರೀಮತಿ ನೇತ್ರಾ ಹೆಗಡೆ ಇವರು ಕೂಡ ತಮ್ಮ ಮೊಬೈಲನ್ನು ಕಳೆದುಕೊಂಡಿದ್ದಾರೆ ಅಂತ ಹೇಳಿ ತಿಳಿಸಿದ್ದಾರೆ. ಮೊಬೈಲ್ ಸಿಕ್ಕಿದರೂ ಕೂಡ ನಿರೂಪಕರ ಕೌಂಟ್ರಿಗೆ ಬೇಕಾಗಿ ಮತ್ತೊಮ್ಮೆ ವಿನಂತಿ ಮಾಡಿಕೊಳ್ತಾ ಇದ್ದೇವೆ. ಮುಂದಿನ ಹಂತ ನಾಡಿನ ವಿವಿಧ ಬ್ರಾಹ್ಮಣ ಸಂಘ ಸಂಸ್ಥೆಗಳಿಗೆ ಗೌರವ ಸನ್ಮಾನ. ಶ್ರೀ ಅಖಿಲ ಹವ್ಯಕ ಮಹಾಸಭಾ ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದ ಈ ದಿವ್ಯ ವೇದಿಕೆಯಲ್ಲಿ ನಾಡಿನ ವಿವಿಧ ಬ್ರಾಹ್ಮಣ ಸಂಘ ಸಂಸ್ಥೆಗಳಿಗೆ ಸನ್ಮಾನಿಸುವಂತಹ ಸುಸಂದರ್ಭ. ಸನ್ಮಾನಿಸುವುದಕ್ಕಾಗಿ ಶ್ರೀ ಡಾಕ್ಟರ್ ಗಿರಿಧರ್ ಕಜೆ, ಶ್ರೀ ಹವ್ಯಕ ಮಹಾಸಭಾ ಅಧ್ಯಕ್ಷರು ಅವರನ್ನು ಗೌರವಪೂರ್ವಕವಾಗಿ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಹಾಗೆಯೇ ಶ್ರೀ ಗುರುಪಾದ್ ಕೆರೆಮನೆ, ಅಖಿಲ ಹವ್ಯಕ ಮಹಾಸಭಾ ನಿರ್ದೇಶಕರು, ಶ್ರೀ RM ಹೆಗಡೆ ಬಾಳೇಸರ, ಅಖಿಲ ಹವ್ಯಕ ಮಹಾಸಭಾದ ಉಪಾಧ್ಯಕ್ಷರು, ಈ ಎಲ್ಲ ಗಣ್ಯ ಮಹೋದಯರನ್ನು ವೇದಿಕೆ ಗೌರವಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇನೆ. ಹಾಗೂ ಶ್ರೀ ಅಖಿಲ ಹವ್ಯಕ ಸಮ್ಮೇಳನದ ಗೌರವಾಧ್ಯಕ್ಷರಾದಂತಹ ಶ್ರೀಯುತ ಕಾಗೇರಿ ವಿಶ್ವೇಶ್ವರ ಹೆಗಡೆ ಅವರು ಕೂಡ ವೇದಿಕೆಗೆ ಬರಬೇಕು ಅಂತ ಹೇಳಿ ಗೌರವಪೂರ್ವಕವಾಗಿ ಆಮಂತ್ರಿಸ್ತಾ ಇದ್ದೇನೆ. ಸಮ್ಮಾನ ಭಾಜನ ಸಂಸ್ಥೆ ನಾನು ಓದಿ ಹೇಳುತ್ತೇನೆ. ಎಲ್ಲರೂ
ಬಂದಂತಹ ಆ ಸಂಸ್ಥೆಯಿಂದ ಬಂದಂತಹ ಪ್ರತಿನಿಧಿಗಳು ದಯವಿಟ್ಟು ವೇದಿಕೆಗೆ ಬರಬೇಕು. ಇವತ್ತು ಇಡೀ ಕಲ್ಲಬ್ಬೆ ಕೇರಿಯಲ್ಲಿ ಹುಡುಕಿದಾಗ 3 ಜನ 50 ವರ್ಷಕ್ಕಿಂತ ಕೆಳಗಡೆ ಸಿಗ್ತಾರೆ. ಇವತ್ತು ಆ ಪರಿಸ್ಥಿತಿ ಬಂದಿದೆ. ಹಾಗಾಗಿ ಕೇಳೋದಿಷ್ಟೇ, ಆ ಹಳ್ಳಿಗಳಲ್ಲಿ ನಾವು ಈ ಉದ್ಯೋಗವನ್ನು ಪ್ರಾರಂಭ ಮಾಡೋದ್ರಿಂದ ನಮ್ಮ ತನವನ್ನು ಉಳಿಸ್ಬೋದು. ನಾವು ಉಳಿದರೆ ಹವ್ಯಕರು ಉಳಿತಾರೆ, ಹಳ್ಳಿಗಳು ಉಳಿದರೆ ಹವ್ಯಕ ತನ ಉಳಿಯುತ್ತದೆ. ಹಾಗಾಗಿ ನಾವುಗಳು ಆ ಹಳ್ಳಿಗಳಲ್ಲಿ ಮಾಡೋದಕ್ಕೆ ಅತ್ಯಂತ ಪ್ರಾಶಸ್ತ್ಯ ಕೊಡಬೇಕು ಅಂತ ಕೇಳ್ಕೊತಾ ಇದ್ದೇನೆ. ಮತ್ತು ಇನ್ನೊಂದು, ಇವತ್ತು ಯಾವುದೇ ಒಂದು ವ್ಯವಸ್ಥೆಯನ್ನು ಕೂಡ ಹಳ್ಳಿಗಳಲ್ಲಿ ಮಾಡಬಹುದು. ಉದಾಹರಣೆಗೆ ಯಾವುದೋ ಒಂದು ಸಾಫ್ಟ್ವೇರ್ ಕಂಪನಿ, ನಾವು ಇವತ್ತು ಡಿಸ್ಟೆನ್ಸನ್ನು ನಾವು ಯಾವತ್ತು ಕಿಲೋಮೀಟರ್ ಹೇಳೋದಿಲ್ಲ, ಟೈಮಲ್ಲಿ ಹೇಳ್ತೀವಿ. ಬೆಂಗಳೂರು ಏರ್ಪೋರ್ಟಿಂದ ಇಳ್ಕೊಂಡು ಬೆಂಗಳೂರಿನ ಯಾವುದೋ ಒಂದು ಪ್ಲೇಸಿಗೆ ಬರಬೇಕು ಅಂದರೆ 2 ತಾಸು ಬೇಕು. ಈ ಕುಮಟಾ ಹೊನ್ನಾವರ ಇರ್ಬೋದು, ಶಿವಮೊಗ್ಗದಲ್ಲೇ ಏರ್ಪೋರ್ಟ್ ಆಗಿದೆ, ಮಂಗಳೂರಲ್ಲೇ ಏರ್ಪೋರ್ಟ್ ಇದೆ. ಕುಮಟಾ ಹೊನ್ನಾವರದಂತಲ್ಲಿಯೂ ಕೂಡ ನಾವು 2 ಗಂಟೆಯ ಒಳಗಡೆ ಏರ್ಪೋರ್ಟಿಂದ ಬರುವಂಥ ವ್ಯವಸ್ಥೆಗಳಾಗಿದ್ದಾವೆ. ಹಾಗಾಗಿ ಇವತ್ತು ನಾವು ದೂರವನ್ನು ಟೈಮಲ್ಲಿ ಹೇಳೋದ್ರಿಂದ ಖಂಡಿತ ನಾವು ಯಾವುದೇ ಪ್ರದೇಶ, ಇವತ್ತು ಇಂಟರ್ನೆಟ್ ಅಂತೂ ಬೇಕಾದಷ್ಟು ಕಡೆಗಳಲ್ಲಿ ಇದೆ, ಬೇಕಾದಷ್ಟು ವೇಗವನ್ನು ನಾವು ಪಡ್ಕೊಳ್ಳುವಂಥ ಅವಕಾಶಗಳಿದೆ. ಹಾಗಾಗಿ ಈ ಮೂಲಕ ತಮಗೆಲ್ಲ ಕರೆ ಕೊಡ್ತಾ ಇರೋದೇನು ಅಂತಂದರೆ, ಹಳ್ಳಿಗಳಿಗೆ ಬನ್ನಿ, ಹಳ್ಳಿಗಳಲ್ಲಿ ತಮ್ಮ ಉದ್ಯಮವನ್ನು ಸ್ಥಾಪನೆ ಮಾಡಿ, ಜನರು, ಯುವಕರು ಹಳ್ಳಿಗಳಲ್ಲಿ ಇರುವಂತೆ ಮಾಡಿ, ಆವಾಗ ಮಾತ್ರ ಸಾಧ್ಯ, ಇಲ್ಲದೇ ಸಾಧ್ಯ ಆಗೋದಿಲ್ಲ. ಇನ್ನೊಂದು ದೊಡ್ಡ ಲಾಭ ಹೇಳ್ತೀನಿ ತಮಗೆ. ನಾವೆಲ್ಲ ವೀಕೆಂಡ್ ಅಂತ ಬೆಂಗಳೂರಲ್ಲಿ ತುಂಬ ಜನ ಹೋಗ್ತಾರೆ, ನಾವೆಲ್ಲ ನೋಡ್ತಾ ಇರ್ತೀವಿ. ಹಳ್ಳಿಗಳು ರಶ್ ಹೋಗೋದು ಯಾವಾಗ ಅಂದರೆ ವೀಕೆಂಡ್ಗಳಿದ್ದಾಗ. ವೀಕೆಂಡ್ಗಳಲ್ಲಿ ಏನಾಗುತ್ತೆ ಅಂತಂದರೆ ಎಲ್ಲರೂ ಬಿಟ್ಟು ಹೋಗ್ತೀವಿ. 2 ದಿವಸ ನಾವು ವೀಕೆಂಡ್ಗಳಿಗೆ ಒಂದು 40-50 ಸಾವಿರ ಸ್ಪೆಂಡ್ ಮಾಡ್ತೀವಿ. ನಾವು ಬಿಸ್ನೆಸ್ ಇರೋದಿದೆಯಲ್ಲ, ನಾವು ವ್ಯಾವಹಾರಿಕವಾಗಿ ವಿಚಾರ ಮಾಡೋಕ್ಕೆ ಹೋದರೆ ಹಳ್ಳಿಗಳಲ್ಲಿ ಅಪ್ಪ ಅಮ್ಮನ ಜೊತೆ ನೀವು ನಮ್ಮೆಲ್ಲ ಫ್ರೆಂಡ್ಸ್ ಇರುವಾಗ ಅದಕ್ಕೆ ಈ ವೀಕೆಂಡ್ಗೆ ನೀವು 2 ದಿವಸಕ್ಕೆ 50 ಸಾವಿರ ಅಂತಂದರೆ ದಿವಸಕ್ಕೆ 25 ಸಾವಿರ ಸ್ಪೆಂಡ್ ಮಾಡೋಕ್ಕೆ ನಾವು ರೆಡಿ ಇದ್ದೀವಿ ಅಂತಂದರೆ ಜೀವನ ಪೂರ್ತಿ ಅಲ್ಲೇ ಕಳೆಯೋದಕ್ಕೆ ನಾವು ಮಾಡಬೇಕಾಗಿರೋದು ಎಷ್ಟು? ತಿಂಗಳಿಗೆ 7.5 ಲಕ್ಷ ರೂಪಾಯಿ ಲಾಭ ಆಯ್ತಲ್ಲ ಅಂತ ಕೇಳ್ತೀನಿ ನಾನು. ನಿಮ್ಮ ಏನು ಅರ್ನಿಂಗ್ ಇದೆಯಲ್ಲ ಅದ್ರ ಜೊತೆ 7.5 ಲಕ್ಷ ಸೇರ್ಕೊಂಡು ನಮ್ಮ ಪ್ಯಾಕೇಜ್ ಇಷ್ಟು ಅಂತ ಹೇಳ್ಬೋದಲ್ಲ. ಯಾಕೆಂದರೆ ನಾವು ಏನು ಮಾಡ್ತೀವಿ ಅಂತಂದರೆ, ನಾವು ಸ್ಪೆಂಡ್ ಮಾಡೋದಿದೆಯಲ್ಲ, ಸ್ಪೆಂಡ್ ಮಾಡೋದನ್ನು ನಾವು ಅನುಭವಿಸ್ತಾ ಇರ್ತೀವಲ್ಲ ಹಳ್ಳಿಗಳಿರುವಾಗ, ಅದಕ್ಕೆ ವ್ಯಾಲ್ಯೂ ಏನು, ಎಷ್ಟು ವ್ಯಾಲ್ಯೂ ಅದಕ್ಕೆ? ನಾವು ಅಪ್ಪ ಅಮ್ಮನ ಜೊತೆ ಇರೋದಕ್ಕೆ ವ್ಯಾಲ್ಯೂ ಎಷ್ಟು? ಹಾಗಾಗಿ ಈ ಎಲ್ಲ ದೃಷ್ಟಿಯನ್ನು ವಿಚಾರ ಮಾಡ್ಕೊಂಡು ಹೋದಾಗ ಹಳ್ಳಿಗಳಲ್ಲಿ ನಾವು ಇರೋದು ಅತ್ಯಂತ ಸೂಕ್ತ. ಇನ್ನೊಂದು ವಿಚಾರವನ್ನು ಹೇಳಿ ನಾನು 2 ಮಾತನ್ನು ಮುಗಿಸ್ತಾ ಇದ್ದೇನೆ. ಹಳ್ಳಿಗಳಲ್ಲಿ ಹೊಸದಾಗಿ ಪ್ರಾರಂಭ ಮಾಡುವಂಥ ಯುವಕರಿಗೆ ಬೆಂಗಳೂರಿನಲ್ಲಿ ತುಂಬ ಜನ ಇದ್ದೀವಿ, ಬೆಂಗಳೂರಿನಂಥ ಸಿಟಿಗಳಲ್ಲಿ ಹವ್ಯಕರು ಬೇರೆ ಬೇರೆ ಪ್ರದೇಶಗಳಲ್ಲಿ ಇದ್ದೀವಿ. ಅಲ್ಲಲ್ಲಿ ಒಂದು ಉದ್ಯೋಗವನ್ನು ಒಂದು ಸಪೋರ್ಟ್ ಮಾಡುವಂಥ ಒಂದು ವಿಂಗನ್ನು ಸ್ಥಾಪಿಸಬೇಕು ಅಂತ ನಾನು ಹವ್ಯಕ ಮಹಾಸಭೆಯ ಮುಂದೆ ಇವತ್ತು ಇಡ್ತಾ ಇದ್ದೀನಿ. ಯಾಕೆ ಅಂತಂದರೆ, ಈ ಬೆಂಗಳೂರಲ್ಲಿ ತುಂಬ ನನ್ನ ಅನೇಕ ಆತ್ಮೀಯರಿದ್ದಾರೆ. ಅವರೆಲ್ಲ ಹೇಳೋದು ಹೇಗೆ ಅಂತಂದರೆ, ಹಳ್ಳಿಗಳಿಗೆ ಬರಬೇಕು ಅಂತಿದೆ, ಊರಿಗೆ ಬರಬೇಕು ಅಂತಿದೆ, ಆದರೆ ಎಂತ ಮಾಡಬೇಕು, ಊರಿಗೆ ಬಂದ್ಕೊಂಡು ಹೆಂಗೆ ಶುರು ಮಾಡೋದು ಅಂತ ಅರ್ಥ ಆಗ್ತಾ ಇಲ್ಲ ಅನ್ನುವಂಥ ತುಂಬ ದೊಡ್ಡ ಕೆಟಗರಿ ಇದೆ. ಅದಕ್ಕಾಗಿ ಈ ಸಭೆಯ ಮೂಲಕ ನಾವೊಂದು ಹೇಳ್ತಾ ಇದ್ದೀವಿ ಅಂದರೆ, ನಮ್ಮ ಮನೆ ಕುಮಟಾ ತಾಲೂಕು ಮತ್ತು ಹೊನ್ನಾವರ ತಾಲೂಕಿನ ಮಧ್ಯ ಬರುತ್ತೆ. ಕುಮಟಾ ಹೊನ್ನಾವರ ಭಾಗದಲ್ಲಿ ಪ್ರಾರಂಭ ಮಾಡೋದಿದ್ರೆ, ಯಾರೇ ಕೂಡ ಮಾಡೋದಿದ್ರು ಕೂಡ ಅವರಿಗೆ ನೋ ಹೌಸ್ ಇರಬಹುದು, ಅಥವಾ ಅವರಿಗೆ ಬೇಕಾದಂಥ ಅಥವಾ ಗೌರ್ಮೆಂಟ್ ಇವುಗಳಿಂದ ಮತ್ತೊಂದು ನಮ್ಮ ಟೀಮ್ ಆಗಿ ನಾವೆಲ್ಲರೂ ಕೂಡ ಸಪೋರ್ಟ್ ಮಾಡೋದಕ್ಕೆ ನಾವೆಲ್ಲ ಸಿದ್ಧರಿದ್ದೀವಿ ಅಂತ ಈ ಮೂಲಕ ತಮಗೆ ಹೇಳ್ತಾ ಇದ್ದೇನೆ. ಹಾಗೂ ವೆಂಚರ್ ಕ್ಯಾಪಿಟಲ್ಸ್ಗಳು ಈ ಥರ ಬೇಕಾದಾಗ ಹವ್ಯಕ ಮಹಾಸಭೆಯ ಮೂಲಕ ಈ ವೆಂಚರ್ ಕ್ಯಾಪಿಟಲ್ಗಳನ್ನು ಸೇರಿಸುವಂಥ ಕೆಲಸವನ್ನು, ಅಥವಾ ಏನು ಇನ್ವೆಸ್ಟ್ ಮಾಡೋರು ಮತ್ತು ನಮ್ಮ ಹಳ್ಳಿಯಲ್ಲಿ ಇರುವಂಥ ಹುಡುಗರು, ಆ 20 ಹುಡುಗರಿಗೆ ಮತ್ತು ಈ ಒಂದು ಇನ್ವೆಸ್ಟರ್ಸ್ಗೆ ನಾವು ಲಿಂಕ್ ಮಾಡುವಂಥ ಕೆಲಸವನ್ನು ಅಖಿಲ ಹವ್ಯಕ ಮಹಾಸಭಾದ ಮೂಲಕ ಮಾಡಿದಾಗ ಈ ಒಂದು ಯೋಜನೆ ಯಶಸ್ವಿ ಆಗ್ಬೋದು ಅಂತ ಹೇಳ್ತಾ, ಇಷ್ಟೊತ್ತು ಅವಕಾಶ ಕೊಟ್ಟಿದ್ದಕ್ಕೆ ತಮಗೆಲ್ಲರಿಗೂ ವಂದನೆಗಳನ್ನು ಸಲ್ಲಿಸ್ತಾ ನನ್ನ 2 ಮಾತನ್ನು ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಮಂಜುನಾಥ್ ಸ್ವರ್ಣಗದ್ದೆಯವರು ಸುಮ್ಮನೆ ಏನೋ ಕರೆ ಕೊಡಲಿಲ್ಲ. 20 ವರ್ಷದ ಹಿಂದೆ ಯಾವ ಉದ್ದೇಶದಿಂದ ಅವರು ಹಳ್ಳಿಯಲ್ಲಿ ಉದ್ಯಮವನ್ನು ಆರಂಭಿಸಿದ್ರೋ, ಇವತ್ತು ಆ ಕಾಲ ಬಹಳ ದೊಡ್ಡ ರೀತಿಯಿಂದ ಬದಲಾಗಿ ಹೋಗಿದೆ. 20 ವರ್ಷದ ಹಿಂದೆ ಅವರಿಗೆ ಸಾಧ್ಯವಾದದ್ದು ಇವತ್ತು ಯಾಕೆ ಸಾವಿರಾರು ಜನರಿಗೆ ಸಾಧ್ಯ ಆಗಲ್ಲ, ಅದನ್ನು ಸಾಧ್ಯ ಮಾಡಿ ಅನ್ನೋದನ್ನು ಅವರು ಎಳೆಯಾಗಿ ಬಿಚ್ಚಿಟ್ರು. ಅಷ್ಟೇ ಅಲ್ಲ, ಇಂಥ ಒಂದು ಕೇಂದ್ರದ ಮೂಲಕ, ಅಂದರೆ ಹವ್ಯಕ ಮಹಾಸಭಾದಂತಹ ಸಂಸ್ಥೆಯ ಮುಂದಾಳತ್ವದಲ್ಲಿ ಯುವಕರಿಗೆ ಉದ್ಯಮ ಆರಂಭಿಸೋದಕ್ಕೆ ಒದಗಿಸಬಹುದಾದ ಹಲವು ಸವಲತ್ತುಗಳ ಬಗ್ಗೆ, ಮುಖ್ಯವಾಗಿ ತರಬೇತಿ ಮತ್ತು ಮಾರ್ಗದರ್ಶನಗಳ ಬಗ್ಗೆ ಮಾಹಿತಿ ಕೊಟ್ಟರು. ಮತ್ತು ನಾನು ಮುಂದೆ ನಿಲ್ತೀನಿ ಅಂತ ಹೇಳಿದ್ದು ಇದು ತುಂಬ ಒಳ್ಳೆ, ಅಂದರೆ ಇದು ಆಗಬೇಕಾಗಿದ್ದು. ನಾನಿದ್ದೀನಿ ಬನ್ನಿ.
ಯಾವಾಗ ನಾಳಿನ ಊಟದ ಹುಡುಕಾಟಕ್ಕಾಗಿ ನೀವು ಸಾಲವನ್ನು ಕೇಳ್ತಾ ಇದ್ದೀರೋ ಆಗ ಖಂಡಿತವಾಗಿಯೂ ಅಭಿವೃದ್ಧಿಯನ್ನು ಹೊಂದಿಸಲಿಕ್ಕೆ ಸಾಧ್ಯ ಎನ್ನುವುದರ ಮೂಲಕವಾಗಿ ನನ್ನ ಮಾತನ್ನು ಅತ್ಯಂತ ತ್ವರಿತವಾಗಿ ಮುಗಿಸ್ತಾ ಇದ್ದೇನೆ. ಯಾವುದು ಅಂತೇಳಿ ಹೇಳಿದರೆ, ಮಂಜುನಾಥ್ ಸ್ವರ್ಣಗೆದ್ದೆ ಮೊಟ್ಟ ಮೊದಲು ನನ್ನ ಹತ್ರ ಬಂದು ಕೇಳಿದಂಥ ಹೊತ್ತಿನಲ್ಲಿ ಅವರಿಗೆ ಈಗ ಜಾಗದ ವಿಚಾರ ಹೇಳಿದರು. ಸ್ವತಃ ಆಗ ಕೊಡುವಾಗ ಅವ್ರ ಹತ್ರ ಜಾಗವೂ ಇರಲಿಲ್ಲ. ಅವ್ರ ಹತ್ರ ಇದ್ದದ್ದು ಏನು ಕೇಳಿದ್ರೆ ಯಾರು ಏನೋ ಒಂದಿತ್ತು, ಇರುವಂಥ ಒಂದು ಆತ್ಮವಿಶ್ವಾಸ ಇತ್ತು. 22 ವರ್ಷಗಳ ಹಿಂದಿನ 10 ಲಕ್ಷ ಇವತ್ತು ಎಷ್ಟು ಮೌಲ್ಯ ಆಗ್ತದೆ ಅಂತ ಹೇಳೋದನ್ನು ಇಟ್ಕೊಳ್ಳಿ. ಒಂದು ಕೊಡಬೇಕಾದಂಥ ಸಂದರ್ಭದಲ್ಲಿ ನಾನೇನು ಔಟ್ ಆಫ್ ವೇದಲ್ಲಿ ಕೊಡಲಿಲ್ಲ. ಬ್ಯಾಂಕಿನಲ್ಲಿ ಇರುವಂಥ ಒಂದು ಸವಲತ್ತನ್ನು ಸರ್ಕಾರದಿಂದ ಬರ್ಬೋದಾದದ್ದನ್ನು ಸೇರಿಸಿಕೊಂಡು ಕೊಟ್ಟದ್ದರಿಲ್ಲ. ಸ್ಥಳ ಮುಖ್ಯ ಅಲ್ಲ, ಪ್ರಾಡಕ್ಟ್ ಅಂತ ಎಲ್ಲರಿಗೂ ಕೂಡ ಈ ಯೋಜನೆಯಲ್ಲಿ ಸಾಲವನ್ನು ಪಡೆಯಲಿಕ್ಕೆ ಖಂಡಿತವಾಗಿಯೂ ಸಾಧ್ಯ. ಟ್ರೇಡ್ ಇರಲಿ ಯಾವುದೇ ಇರಲಿ ಅತ್ಯಂತ ಸುಲಭವಾಗಿ ಪಡೀತಾರೆ. 50,000ದವರೆಗೆ ಸಾಲ ಪಡ್ಕೊಂಡ್ರೆ 2.5% ಬಡ್ಡಿಯಲ್ಲಿ ಇಂಟ್ರೆಸ್ಟ್ ಸಬ್ವೆನ್ಷನ್ ಇದೆ. ನೀವು PMEGPಯಲ್ಲಿ 25 ಲಕ್ಷದವರೆಗೆ ಸಾಲ ಪಡಿಬಹುದು. ಗ್ರಾಮೀಣ ಪ್ರದೇಶದಲ್ಲಾದರೆ 25%, ನಗರ ಪ್ರದೇಶದಲ್ಲಿ 25%ನಷ್ಟು ಸಬ್ಸಿಡಿ ಇದೆ. ಯಾವ ಬ್ಯಾಂಕಿನವರು ಕೂಡ ಮೊಟ್ಟ ಮೊದಲು ಸಾಲ ಕೊಡುವಾಗ ಸಿಬಿಲನ್ನು ನೋಡ್ತಾರೆ. ನೀವು ದೊಡ್ಡವರು ಅಂತೇಳಿ ಹೇಳಿ ಬ್ಯಾಂಕಿನಲ್ಲಿ ಹೋದಾಗ ಕೊಡುವುದಿಲ್ಲ ಅಂತೇಳಿ ಹೇಳ್ತಾರೆ, ಸತ್ಯ. ಕೊಡುವುದಿಲ್ಲ ಅಂತೇಳಿ ಹೇಳಾದಾಗ ನೋಡಿ, ನೆನ್ಪಿಟ್ಕೊಳ್ಳಿ, ಯಾವುದೇ ಶಾಖಾಧಿಕಾರಿಗೆ ರಿಜೆಕ್ಟ್ ಮಾಡುವ ಪವರ್ ಇಲ್ಲ. ಕನ್ಸಿಡರ್ ಮಾಡ್ಬೋದು ಅವನ ಲಿಮಿಟ್ನಲ್ಲಿ. ರಿಜೆಕ್ಟ್ ಮಾಡಬೇಕಾದ್ರೆ ಅವನು ಹೈಯರ್ ಅಥಾರಿಟಿಗೆ ಹೇಳಬೇಕು, ರೈಟಿಂಗ್ನಲ್ಲಿ ಕೇಳಿ ಇಂತಿಂಥ ಯೋಜನೆಯಲ್ಲಿ ಅಂತ. ಹವ್ಯಕ ಮಹಾಸಭೆ ಏನು ಮಾಡಬೇಕು ಅಂತೇಳಿದ್ರೆ, ನಾನು ಸಾಗರದಲ್ಲೂ ಇದೇ ಮಾತನ್ನು ಹೇಳಿದ್ದೇನೆ, ಬೇಕಾದಷ್ಟು ಸ್ಕೀಮ್ಗಳಿದೆ, ಇದರ ಒಂದೊಂದು ವಿವರಣೆಯನ್ನು ಕೊಟ್ಟು ನಾವೊಂದು ಕೆಟಲಿಸ್ಟ್ ಆಗಿ ಮಾಡಬೇಕು. ಇಲ್ಲ ನನ್ನನ್ನೇ ವೈಯಕ್ತಿಕವಾಗಿ ಕೇಳಿದರೂ ಕೂಡ ಐ ಕ್ಯಾನ್ ಹೆಲ್ಪ್ ಯು. ಹಾಗಾಗಿ ಸಾಲಕ್ಕಾಗಿ ಹೆದರೋದು ಬೇಡ. ನಿಮ್ಮಲ್ಲಿ ಒಂದು ಐಡಿಯಾ ಇದೆ ಅಂತೇಳಾದರೆ ಖಂಡಿತವಾಗಿಯೂ ಯಶಸ್ಸನ್ನು ಗಳಿಸ್ಬೋದು. ಇನ್ನು ಸವಲತ್ತಿನ ವಿಚಾರದಲ್ಲಿ ಬಂದರೆ, ಉದ್ಯಮ ರಿಜಿಸ್ಟ್ರೇಷನ್ ಏನು ಗೊತ್ತಾ? ಒಂದು ಉದ್ಯಮ ರಿಜಿಸ್ಟ್ರೇಷನನ್ನು ಮಾಡಿದರೆ ನೀವು ನವದೆಹಲಿಯಲ್ಲಿರುವಂತಹ ಆ ರಾಮಯ್ಯ ಇವರು ವೇಲ್ಸ್ ಯೂನಿವರ್ಸಿಟಿನಲ್ಲಿ MBA ಮಾಡಿಕೊಂಡ್ರು. ಸೂರತ್ನ ಡೈಮಂಡ್ ಇನ್ಸ್ಟಿಟ್ಯೂಟ್ನಲ್ಲಿ ಡಿಪ್ಲೊಮಾ ಮಾಡಿಕೊಂಡ್ರು. ಅಂದರೆ ತಮ್ಮ 16ನೇ ವರ್ಷದಲ್ಲಿ ತಮ್ಮ ತಂದೆಯ ಜೊತೆಗೆ ಸರ್ ಆಫ್ ಶ್ಯಾಮ್ ಭಟ್ರ ಜೊತೆಗೆ ಉದ್ಯಮಕ್ಕೆ ಕಾಲಿಳಿದರೂ ಕೂಡ ವೃತ್ತಿಪರತೆಯನ್ನು ಅಲ್ಲಿ ತಂದರು. ಹಾಗಾಗಿ ಇವತ್ತು ಮುಳಿಯ ಜುವೆಲರ್ಸ್ 4-5 ಕಡೆ, ಬೆಂಗಳೂರು ಇರಬಹುದು, ಬೆಳ್ತಂಗಡಿ ಇರಬಹುದು, ಗೋಣಿಕೊಪ್ಪಲು, ಕೊಡಗು, ಎಲ್ಲ ಕಡೆಗೂ ಕೂಡ ತನ್ನ ಶಾಖೆಯನ್ನು ಹೊಂದಿದೆ. ಗೃಹ ನಿರ್ಮಾಣ ನಿವೇಶನಗಳನ್ನು ಕೂಡ ಇವರು ಮಾಡ್ತಾ ಇದ್ದಾರೆ. ಉದ್ಯಮಿಯಾಗಿ ಇದು ಒಂದು ಕಡೆಗಾದರೆ, ಯಾಕೆಂದರೆ ಉದ್ಯಮಿಯಾಗಿ ನಮಗೆ ಕೇಶವ ಪ್ರಸಾದ್ ಮುಳಿಯ ಅವರು ಬೇರೆ ಬೇರೆ ರೀತಿಯಿಂದ ನಮಗೆ ವೆಬ್ಸೈಟ್ಗಳಲ್ಲಿ ಇಲ್ಲಿ ಎಲ್ಲ ಕಡೆಗೂ ಅದು ಸಿಕ್ಕೋಗತ್ತೆ. ಆದರೆ ಕೇಶವ ಪ್ರಸಾದ್ ಮುಳಿಯ ಅವರು ಮಾಡ್ತಾ ಇರುವಂತಹ ಸಾಮಾಜಿಕ, ಧಾರ್ಮಿಕ, ಶೈಕ್ಷಣಿಕ ಕೆಲಸ ಕಾರ್ಯಗಳಿದೆಯಲ್ಲ, ಅದು ತುಂಬ ಮಹತ್ವದ್ದು ಅಂತ ಅನಿಸುತ್ತೆ. ಒಂದು ಸಣ್ಣ ಉದಾಹರಣೆ ಕೊಟ್ಬಿಡ್ತೀನಿ. 800 ವರ್ಷ ಹಳೆಯದಾದ ದೇವಸ್ಥಾನವನ್ನು ಒಂದು ಶೈಕ್ಷಣಿಕ ಕೇಂದ್ರವಾಗಿ, ಧಾರ್ಮಿಕ ಕೇಂದ್ರವಾಗಿ, ಮೌಲಿಕ ಶಿಕ್ಷಣದ ಜಾಗವಾಗಿ ರೂಪಿಸ್ತಾ ಇದ್ದಾರೆ. ದೇವಸ್ಥಾನದ ಪುನರುತ್ಥಾನವೋ ಪುನರುಜ್ಜೀವನವೋ ಜೀರ್ಣೋದ್ಧಾರವೋ ಅದು ಸಹಜ. ಆದರೆ ಅಲ್ಲಿ 2,500 ಮಕ್ಕಳು ಪ್ರತಿ ವಾರವೂ ಉಪನಿಷತ್ತು, ಕಗ್ಗ ಸೇರಿದಂತೆ ಮೌಲಿಕ ಶಿಕ್ಷಣವನ್ನು ಪಡೀತಾ ಇದ್ದಾರೆ. ಇದು ಸಾಮಾನ್ಯರಿಗೆ ಸಾಧ್ಯವಾಗುವಂಥದ್ದಲ್ಲ. ನಾವು ಚಿನ್ನವನ್ನು ಏನು ಮಾಡ್ತೀವಿ, ಚೂಸ್ ಮಾಡ್ಕೋತೀವಿ. ಎಷ್ಟೆಲ್ಲದರ ಮಧ್ಯೆ ಚಿನ್ನ ಇದ್ದಾಗ, ಯಾಕೆಂದರೆ ತುಂಬ ಅಮೂಲ್ಯವಾದದ್ದಲ್ಲ, ಚಿನ್ನವನ್ನು ಚೂಸ್ ಮಾಡ್ಕೋತೀವಿ. ನನಗೆ ಇವರು ಮಾಡ್ತಾ ಇರುವಂಥ ಸಾಮಾಜಿಕ ಕಾರ್ಯಗಳು, ಧಾರ್ಮಿಕ ಕಾರ್ಯಗಳು, ಮುಖ್ಯವಾಗಿ ಹಿಂದೂ ಧರ್ಮದ ಪುನರುತ್ಥಾನದ ದೃಷ್ಟಿಯಿಂದ, ಏಕೆಂದರೆ ಎಷ್ಟೊಂದು ಅವರು ಇಲ್ಲ ಮೇಡಮ್ ಸಾಕು ಅಂತ ಹೇಳ್ತಾರೆ, ಅಂಥ ಬಹಳಷ್ಟು ಕೆಲಸವನ್ನು ಮಾಡ್ತಾರೆ. ಪ್ರಾಯಶಃ ಭಗವಂತ ಅಂಥವರನ್ನು ಚೂಸ್ ಮಾಡ್ಕೋತಾನೆ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕಾಗಿ ಅಂತ ಅನಿಸುತ್ತೆ. ಈಗ ಕೇಶವ ಪ್ರಸಾದ್ ಮುಳಿಯ ಅವರ ಮಾತು. ಓಂ ಶ್ರೀ ಮಾಲಿಂಗೇಶ್ವರಾಯ ನಮಃ. ಅಖಿಲ ಹವ್ಯಕ ಮಹಾಸಭಾದ
ತೃತೀಯ ವಿಶ್ವ ಹವ್ಯಕ ಸಮ್ಮೇಳನದಲ್ಲಿ ನಾವಿದ್ದೇವೆ. 1ನೇ ಹವ್ಯಕ ಸಮ್ಮೇಳನದ ಕಾರ್ಯಕರ್ತನಾಗಿ ದುಡಿದಂತಹ ನೆನಪಿನೊಂದಿಗೆ ಈ ಸಂದರ್ಭದಲ್ಲಿ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿಗಳ ಪಾದಾರವಿಂದಗಳಿಗೆ ನಮಸ್ಕರಿಸುತ್ತಾ ಗಿರಿಧರ ಕಜೆಯವರ ಈ ಒಂದು ಮತ್ತು ಅವರ ತಂಡದ ಈ ಒಂದು ಅತ್ಯಂತ ಸುಂದರ ಅತ್ಯಂತ ಯಶಸ್ವಿ ಕಾರ್ಯಕ್ರಮಕ್ಕೆ ವಿಶೇಷ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ಸಲ್ಲಿಸ್ತಾ ಇದ್ದೇನೆ. ಸ್ವಉದ್ಯೋಗದಿಂದ ಉದ್ಯೋಗಾವಕಾಶ ಅಂತ ಹೇಳುವಂತಹ ಒಂದು ಗೋಷ್ಠಿಯಲ್ಲಿ ನಾವೀಗ ಇಲ್ಲಿದ್ದೇವೆ. ಈಗಾಗಲೇ ಮಂಜುನಾಥ ಸುವರ್ಣಗೆದ್ದೆಯವರು ಯಾವ ರೀತಿಯಲ್ಲಿ ಉದ್ಯೋಗವನ್ನು ಸ್ವಉದ್ಯೋಗದಲ್ಲಿ ಯಶಸ್ವಿಯಾಗಿದ್ದೇವೆ ಆಗಿದ್ದಾರೆ ಅಂತ ಹೇಳೋದನ್ನು ನಾವು ಕಂಡಿದ್ದೇವೆ. ಪ್ರಥಮವಾಗಿ ಇಲ್ಲಿ ನೋಡಬೇಕಾಗಿರೋದೇನು ಅಂತೇಳಿ ಹೇಳಿದರೆ, ನಾವು ಹವ್ಯಕರು ಅಥವಾ ಬ್ರಾಹ್ಮಣರು ಬಹಳವಾಗಿ ಉದ್ಯೋಗದಲ್ಲಿ ಹೋಗೋದು ಜಾಸ್ತಿ ಅಷ್ಟೇ ಹೊರತು ಹೆಚ್ಚಾಗಿ ರಿಸ್ಕನ್ನು ತಗೊಳ್ಳಿಕ್ಕೆ ಸ್ವಲ್ಪ ಹಿಂದೆ ಬೆಳೀತೇವೆ ಅಂತ ಹೇಳೋದನ್ನು ನಾವು ನೆನಪಿಟ್ಕೊಳ್ಬೇಕು. ಆದರೆ ಯಾವಾಗ ನಾವು ರಿಸ್ಕನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೋ ಆಗ ಸ್ವಉದ್ಯೋಗವಲ್ಲೂ ತೊಡಗಿಸ್ಕೊಳ್ಳಿಕ್ಕೆ ಸಾಧ್ಯ ಆಗ್ತದೆ. ಮಾಡಬೇಕಾದದ್ದಿಷ್ಟೇ, ನಾವು ದೇವರಲ್ಲಿ ಕೇಳ್ಕೊಳ್ಳೋದು ಶ್ರದ್ಧಾಂ ಮೇಧಾಂ ಯಶಪ್ರಜ್ಞಾಂ ವಿದ್ಯಾಂ ಬುದ್ಧಿಂ ಶ್ರಿಯಂ ಬಲಂ ಆಯುಷ್ಯಂ ತೇಜ ಆರೋಗ್ಯಂ ದೇಹಿ ಮೇ ಪರಮೇಶ್ವರ ಅಂತ. ಈ ಶ್ರದ್ಧಾಂ ಮೇಧಾಂ, ಶ್ರದ್ಧೆ ಇರಬೇಕು, ಮೇಧಾವಿಯಾಗಿ ಮಾಡೋ, ವಿದ್ಯೆ ಕೊಡು, ಬುದ್ಧಿ ಕೊಡು, ಈ ವಿಷಯಗಳನ್ನು ನಾವು ತಲೆಯಲ್ಲಿ ಇಟ್ಕೊಂಡು ಕೆಲಸ ಪ್ರಾರಂಭ ಮಾಡಿದರೆ ಖಂಡಿತವಾಗಿ ನಮ್ಮಲ್ಲಿ ಕೊನೆ ಇರೋದಿಲ್ಲ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್ ಅಂತ ಹೇಳೋದನ್ನು ನಾವು ಗಮನದಲ್ಲಿ ಇಟ್ಕೊಳ್ಬೇಕು ಬಂಧುಗಳೇ. ಫ್ಯಾಕ್ಟರ್ಸ್ ಆಫ್ ಪ್ರೊಡಕ್ಷನ್, ಲ್ಯಾಂಡ್ ಲೇಬರ್ ಕ್ಯಾಪಿಟಲ್ ಆರ್ಗನೈಸೇಷನ್ ಅಂತೇಳಿ ನಾವು ಹೆಚ್ಚಾಗಿ ನಾವು ಬ್ರಾಹ್ಮಣರು ಏನು ಮಾಡಿದಾಗ ಏನು ಮಾಡ್ತೇವೆ, ನನ್ನ ತಂದೆಯವರೊಂದು ವಿಷಯನ ಹೇಳ್ತಾ ಇದ್ರು. ವ್ಯಾಪಾರಕ್ಕೆ ಬಂದು ಹೆಂಗಾತ ಮಾರಾಯ ಅಂತೇಳಿ ಕೇಳಿದ, ಯಾಕಪ್ಪ ಬಸ್ ಹೋಯ್ತಲ್ಲ ಯಾಕೆ ಹತ್ಕೊಳ್ಳಿಲ್ಲ ಅಂತ ಕೇಳಿದರೆ, ಇಲ್ಲ ನನಗೆ ಆ ಕಡೆದು ಸಾಗರ್ ಬಸ್ ಬರುತ್ತೆ, ಆ ಸಾಗರ್ ಬಸ್ಸೇ ಬೇಕು ನಮಗೆ ಅಂತ ಹೇಳಿದ್ರು. ಯಾರದು ಸಾಗರ್ ಬಿಟ್ಟು ಒಬ್ಬರದ್ದು ಬಸ್ ಇದೆ. ಆ ಬಸ್ ಬಂದಾಗ ಅದರಲ್ಲಿ ಈಗಾಗಲೇ ಭಾಳಷ್ಟು ಜನ ಇದೆ. ಶುರುವಿನ ಬಸ್ಸು ಸ್ವಲ್ಪ ಖಾಲಿ ಹೋಗಿದೆ, 2ನೇ ಬಸ್ ಸ್ವಲ್ಪ ತುಂಬಿದೆ. ಆದರೂ ಆ ಬಸ್ಸಿಗೆ ಸೇರಿಕೊಂಡ್ರು ಮಕ್ಕಳು. ಯಾಕಪ್ಪ ಅದಕ್ಕೆ ಹೋಗ್ತಾ ಇದ್ದೀವಿ ಅಂತ ಕೇಳಿದ್ರೆ, ಅವನು ಫ್ರೀ ವೈಫೈ ಕೊಡ್ತಾನೆ ಅಂತ ಹೇಳಿದ್ರು. ಅಂದರೆ ಮಕ್ಕಳಿಗೆ ಏನು ಅಂತೇಳಿ ಹೇಳಿದರೆ, ಬಸ್ಸು ಹೋಗುವ ವಿಷಯ ಇಷ್ಟೇ, ಬಳ್ಳಾರಿಯಿಂದ ಪುತ್ತೂರಿಗೆ ಹೋಗೋದು. ಬಳ್ಳಾರಿಯಿಂದ ಪುತ್ತೂರಿಗೆ ಹೋಗುವಾಗ ಈ ಬಸ್ನಲ್ಲಿ ಫ್ರೀ ವೈಫೈ ಸಿಗುತ್ತೆ ಅವರಿಗೆ. ಫ್ರೀ ವೈಫೈ ಸಿಕ್ಕಿದಾಗ ಇವನ ಡೇಟಾ ಅಪ್ಪನ ಕೈಯಿಂದ ವಾಪಸ್ ನಾಳೆ ಡೇಟಾ ಕೇಳಬೇಕಾಗಿಲ್ಲ, ಬಸ್ನವನ ಡೇಟಾದಲ್ಲಿ ಉಪಯೋಗ ಮಾಡ್ಕೊಳ್ತಾನೆ. ಸೊ ಈ ರೀತಿಯಲ್ಲಿ ಅಂದರೆ ಮಾಡೋ ಕೆಲಸ ಏನು, ಟ್ರಾನ್ಸ್ಪೋರ್ಟ್ ಬಳ್ಳಾರಿಯಿಂದ ಪುತ್ತೂರಿಗೆ ಕರ್ಕೊಂಡು ಹೋಗುವಂಥದ್ದು. ಬಳ್ಳಾರಿಯಿಂದ ಪುತ್ತೂರಿಗೆ ಕರ್ಕೊಂಡು ಹೋಗುವಾಗ ನಾನು ಹೊಸತನ ಕೊಟ್ಟರೆ ನನ್ನ ಹತ್ರ ಜನ ಆಕರ್ಷಣೆ ಆಗ್ತಾರೆ. ಬಂಧುಗಳೇ, ಮಾಡುವ ಕೆಲಸಗಳನ್ನು ಅದೇ ಕೆಲಸವನ್ನು ಚೆನ್ನಾಗಿ ಮಾಡಬೇಕು. ಪ್ರೊಸೆಸ್ ಅಂತ ಹೇಳುವಂಥದ್ದಿದೆ. 7 ಪೀಸ್ ಆಫ್ ಮಾರ್ಕೆಟಿಂಗ್ನಲ್ಲಿ ಪ್ರೈಸ್, ಪ್ರಾಡಕ್ಟ್, ಪ್ರೊಸೆಸ್, ಈ ರೀತಿಯ 7 ವಿಚಾರಗಳು ಬರುತ್ತೆ. ಅದರಲ್ಲಿ ಪ್ರೊಸೆಸನ್ನು ನಾವು ಸರಿ ಮಾಡಿದಾಗ ಸರಿಯಾಗತ್ತೆ. ತಮಗೆಲ್ಲ ಗೊತ್ತಿರ್ಬೋದು, ತಮ್ಮ ಊರಿನಲ್ಲಿ ಬೇರೆ ಬೇರೆ ಹೋಟೆಲ್ ಉದ್ಯಮಗಳನ್ನು ತಾವು ನೋಡಿರ್ತೀರ. ಆದರೆ ನಮಗೆ ಆಯಾ ಊರಿನಲ್ಲಿ ಕೆಲವು ಹೋಟೆಲ್ಗಳು ಮಾತ್ರ ಇಷ್ಟ ಆಗತ್ತೆ. ಯಾಕೆ ಇಷ್ಟ ಆಗುತ್ತೆ ಅಂತೇಳಿ ಕೇಳಿದರೆ, ಅವನು ಅದೇ ದಿನಸಿ ಅಂಗಡಿಯಿಂದ ತರಕಾರಿ ತಂದಿರ್ಬೋದು, ಅದೇ ತರಕಾರಿ ಅಂಗಡಿಯಿಂದ ತರಕಾರಿ ತಂದಿರ್ಬೋದು, ಅದೇ ಎಣ್ಣೆಯನ್ನು ಉಪಯೋಗಿಸ್ತಾ ಇರಬಹುದು. ಆದರೆ ಒಂದು ಹೋಟೆಲ್ನ ಅತ್ಯಂತ ಸಕ್ಸಸ್ಫುಲ್ ಹೋಟೆಲ್ನ ಟೇಸ್ಟು ಇನ್ನೊಂದು ಪಕ್ಕದಲ್ಲಿ ಸ್ಟಾರ್ಟ್ ಮಾಡಿದ ಹೋಟೆಲ್ಗೆ ಇರೋದಿಲ್ಲ. ಯಾಕೆ ಇರೋದಿಲ್ಲ ಅಂತ ಹೇಳಿದರೆ ಅದರ ಪ್ರೊಸೆಸ್ ಇಂಪಾರ್ಟೆಂಟ್. ನಾನು ಇತ್ತೀಚೆಗೆ ನನ್ನ ಮಗಳ ಕೈಯಿಂದ ಒಂದು ವಿಷಯವನ್ನು ಕಲಿತ್ಕೊಂಡೆ. ನಾನು ಯಾವತ್ತು ನೋಡಿದರೂ ಕಾಫಿ ಹೋಟೆಲ್ನಲ್ಲಿ ಹೋದಾಗ ಕಾಫಿ ಪೌಡ್ರನ್ನು ಹಾಕಿಬಿಟ್ಟು ಅದರ ಮೇಲೆ ಅತ್ಯಂತ ಬಿಸಿ ಮಾಡಿ ನೀರನ್ನು ಹಾಕ್ತೇನೆ. ನೀರನ್ನು ಹಾಕಿದ್ರು ಕೊನೆಗೆ ತಳದಲ್ಲಿ ಸ್ವಲ್ಪ ಹಾಲಿನ ಹುಡಿ ಉಳ್ಕೊಂಡ್ಬಿಡ್ತದೆ ಕಾಫಿ ಮಾಡಿದಾಗ. ಏನಪ್ಪ ಇದು ಕರಗೋದೇ ಇಲ್ಲ ಅಂತ ಹೇಳ್ಕೊಂಡು ನಾನು ನೋಡಿದರೆ, ಯೋಚನೆ ಮಾಡಿದರೆ, ಒಂದು ದಿವಸ ನನ್ನ ಮಗಳು ಮಾಡುವಾಗ ಏನು ಮಾಡಿದ್ಲು ಅಂತೇಳಿದರೆ, ಹಾಲಿನ ಪೌಡ್ರನ್ನ ಮೇಲೆ ಕಾಫಿ ಹುಡಿಯನ್ನು ಹಾಕಿ ಅದರ ಮೇಲೆ ನೀರು ಹಾಕಿದ್ಲು. ಫುಲ್ ಕರಗಿ ಹೋಯಿತು. ಇದೊಂದು ಈ ಥರ ಆಗತ್ತೆ ಅಂತ ಹೇಳೋದನ್ನು ನಾನು ಕಲ್ತ್ಕೊಂಡೆ. ಆ ನಂತರ ನಾನು ಅದನ್ನೇ ಮಾಡ್ತಾ ಇದ್ದೇನೆ. ಇದನ್ನು ನಾನು ಯಾಕೆ ಹೇಳ್ತಾ ಇದ್ದೇನೆ ಅಂತ ಹೇಳಿದರೆ, ಈ ಪ್ರೊಸೆಸ್ ಏನಿದೆ, ಆ ಪ್ರೊಸೆಸ್ ಈಸ್ ವೆರಿ ಇಂಪಾರ್ಟೆಂಟ್ ಬಂಧುಗಳೇ. ನಮ್ಮ ಮುಳಿಯ ಜುವೆಲ್ಸ್ನಲ್ಲಿ ನಾವು ಅದನ್ನೇ ಹೇಳ್ತೇವೆ,
916 ಅಂತ ಹೇಳುವಂಥದ್ದು ಎಲ್ಲ ಕಡೆ ಸಿಗ್ಬೋದು, ಆದರೆ ಆ ಪಾಕ ಏನಿದೆ, ನಮ್ಮಮ್ಮ ಮಾಡಿದ ಊಟ ಇನ್ನೊಬ್ಬರು ಮಾಡಿದ ರೀತಿಯ ಊಟಕ್ಕೆ ಬರಲಿಕ್ಕಿಲ್ಲ. ಹಾಗಾಗಿ ಆ ಪ್ರೊಸೆಸ್, ಪಾಕ ಏನಿದೆ ಆ ಪಾಕವನ್ನು ನಾವು ಕಲಿಯೋದಂದರೆ ಪ್ರೊಸೆಸ್ಸನ್ನು ಕಲಿಯೋದಿದೆಯಲ್ಲ, ಅದು ನಮ್ಮನ್ನು ಸ್ವ ಉದ್ಯೋಗದಲ್ಲಿ ಸಕ್ಸಸ್ ಕಡೆಗೆ ಕೊಂಡೋಗ್ತದೆ ಅಂತ ಹೇಳೋದನ್ನು ಹೇಳಲಿಕ್ಕೆ ಇಚ್ಛೆಪಡ್ತಾ ಇದ್ದೇನೆ. ಹೆಚ್ಚು ಮಾತಾಡಲಿಕ್ಕೆ ಅವಕಾಶ ಇಲ್ಲ. ಈಗಾಗಲೇ ಅವರು ಹೇಳಿದ ಹಾಗೆ ಒಂದೊಂದು ದಿನ ನಮ್ಗೆ ಬೇಕಾದ ಈ ಒಂದು ವಿಚಾರಗಳನ್ನೆಲ್ಲ ಡಿಸ್ಕಸ್ ಮಾಡಲಿಕ್ಕೆ ಒಂದು ದಿನದ ಕಾರ್ಯಾಗಾರವೋ 2 ದಿನದ ಒಂದಷ್ಟು ಸಮ್ಮಿಟ್ ಬೇಕಾದರೂ ನಾವು ಮಾಡ್ಬೋದು ಅಂತ ಹೇಳೋದನ್ನು ಹೇಳ್ತಾ, ಉದ್ಯೋಗದಲ್ಲಿ ಇರುವಂಥ ಸ್ವಉದ್ಯೋಗದಲ್ಲಿರುವವರಿಗೆ ಕಿವಿ ಮಾತು ನಾನು ಹೇಳೋದಿಷ್ಟೇ, ಡೆಲಿಗೇಟ್ ಯುವರ್ ರೆಸ್ಪಾನ್ಸಿಬಿಲಿಟಿ ಅಂತ. ನಾನೇ ಮಾಡ್ತೇನೆ ಅಂತೇಳಿ ಕೂತ್ರೆ ಖಂಡಿತವಾಗಿ ಆಗೋದಿಲ್ಲ. ನನ್ನ ಸ್ವಂತ ಅನುಭವವನ್ನು ಅಂತ ಹೇಳ್ತಾ ನಾನು ಈ ವಿಚಾರವನ್ನು ಮುಗಿಸ್ತಾ ಇದ್ದೇನೆ. 1994ನೇ ವಿಷಯದಲ್ಲಿ ಸಂದರ್ಭದಲ್ಲಿ ನಾವು ನನ್ನ ವ್ಯವಹಾರಕ್ಕೆ ಬಂದಾಗ 7 ಗಂಟೆಗೆ ನಮ್ಮ ಸ್ಟಾಫು ಹೋಗ್ತಾಯಿದ್ರು. ಕ್ಯಾಶೆಲ್ಲ ಟ್ಯಾಲಿ ಮಾಡುವಾಗ ಕ್ಯಾಶ್ನಲ್ಲಿ 1,000 ಜಾಸ್ತಿ ಬರೋದು, ಸಂಜೆ ಆಮೇಲೆ 2,000 ಜಾಸ್ತಿ ಬರೋದು, ಇಲ್ಲ 2,000 ಕಮ್ಮಿ ಬರೋದು. ಲೆಕ್ಕ ಹಾಕ್ಕೊಳ್ತಾ ಕೂತ್ರೆ ಸಂಜೆ ತನಕ 9 ಗಂಟೆ ತನಕ ನಾನು ಹೋಗೋಕ್ಕಾಗಲ್ಲ. ಸೊ ಈ ರೀತಿ ಯೋಚನೆ ಆಗ್ತಿರ್ಬೇಕಿದ್ರೆ ಮತ್ತಾಯಿತು ಡೆಲಿಗೇಟ್ ದ ರೆಸ್ಪಾನ್ಸಿಬಿಲಿಟಿ ಅಂತ ಹೇಳೋದನ್ನು ಕಲ್ತ್ಕೊಂಡು, ಆವಾಗ 7 ಗಂಟೆಗೆ ನನಗೆ ಬಸ್ ಇದ್ದು ನಾನು ಹೋಗ್ತಾ ಅಂತ ಹೇಳಿಕೊಂಡು ಅವ ಹೋಗ್ತಿದ್ದದ್ದು, ನಾನು ರೆಸ್ಪಾನ್ಸಿಬಿಲಿಟಿ ಕ್ಯಾಶ್ ಅವ್ರ ಕೈಗೆ ಕೊಟ್ಟುಬಿಟ್ಟೆ. ಕ್ಯಾಶ್ ನೀವು ನೋಡ್ಕೊಳ್ಳಿ ಅಂತ ಹೇಳೋದನ್ನು ಕ್ಯಾಶ್ ಕೊಟ್ಟು ಕೂಡಲೇ ಏನಾಯಿತು ಅಂತ ಹೇಳಿದರೆ, ನಾವೇನು ಮಾಡ್ತೇವೆ, ನಂದೇ ಕ್ಯಾಶ್ ಅಲ್ವಾ, ನಾವು 1-2 ಎಂಟ್ರಿ ಬಿಟ್ಬಿಡ್ತೇವೆ, ಹೇಳೋಕ್ಕಾಗಲ್ಲ. ಆದರೆ ಅವನದೇನು ಅಂತ ಹೇಳಿದರೆ ಅದು ಅವನ ಜವಾಬ್ದಾರಿ. ಅವ್ನು ಪ್ರತಿಯೊಂದು 100 ರೂಪಾಯಿ ಕೊಟ್ಟರು 50 ರೂಪಾಯಿ ಕೊಟ್ಟರು ಅವ್ನು ಬರ್ತಾನೆ, ಅವ್ನು ಕ್ಯಾಶ್ ಸ್ಯಾಲಿಯಾಗಿ ಕೊಡ್ತಾನೆ. ಅದಲ್ಲದೆ 7 ಗಂಟೆಗೆ ನಾನು ನನ್ನ ರೋಟ್ರಿ ಕ್ಲಬ್ಗೆ ಹೋಗ್ತೇನೆ ಅಂತ ಹೇಳ್ಕೊಂಡು ನಾನು ಹೋಗೋಕ್ಕೆ ಸ್ಟಾರ್ಟ್ ಮಾಡಿದೆ. ರೆಸ್ಪಾನ್ಸಿಬಿಲಿಟಿಯನ್ನು ಡೆಲಿಗೇಟ್ ಮಾಡಿದಾಗ ಮಾತ್ರ ನಮಗೆ ನಾವು ಅದನ್ನು ಮುಂದಿನ ನಮ್ಮ ಹಂತಕ್ಕೆ ತಗೊಂಡೋಗ್ಲಿಕ್ಕೆ ಆಗ್ತದೆ ಅಂತ ಹೇಳೋದನ್ನು ಹೇಳ್ತಾ, ಹಾಗೇ ಕನಸನ್ನು ಕಾಣಬೇಕು. ನಾವು ಕನಸನ್ನು ಕಾಣಬೇಕು ಅಂತ ಹೇಳಿದರೆ ಸಣ್ಣ ಕನಸನ್ನು ಕಾಣಬೇಡಿ. ಇವತ್ತು ನಮ್ಮದು ಏನು ಟರ್ನೋವರ್ ಇದೆಯಾ, ಆ ಟರ್ನೋವರ್ನ 10 ಪಟ್ಟು ಟರ್ನೋವರನ್ನು ಮುಂದಿನ 5 ವರ್ಷದಲ್ಲಿ ನಾನು ಮಾಡ್ತೇನೆ ಅಂತ ಹೇಳೋದನ್ನು ನಾನು ಯೋಚನೆ ಮಾಡಿದರೆ ಅದನ್ನು ಮಾತ್ರ ನಮಗೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಬಂಧುಗಳೇ. ಆಗ ಮಾತ್ರ ನಮಗೆ ಅದನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ. ಈ ರೀತಿ ಯಾಕೆಂತ ಹೇಳಿದರೆ ಆಗ ಅಷ್ಟು ಜನರನ್ನು, ಆ ಕನಸನ್ನು ಸೇರಿಸಿಕೊಂಡು ನೀವು ಅಷ್ಟು ಜನರನ್ನು ನಿಮ್ಮೊಂದಿಗೆ ತಗೊಂಡು ಹೋಗ್ಲಿಕ್ಕೆ ಆಗ್ತದೆ. ಈ ರೀತಿ ಮಾಡಿದಾಗ ನಾವು ಸಕ್ಸಸ್ ಆಗ್ತದೆ ಅಂತ ಹೇಳೋದನ್ನು ನಾವು ನೆನಪಿಟ್ಕೊಳ್ಬೇಕು ಅಂತೇಳಿ ಹೇಳ್ತಾ, ಮಾತಾ ಅಮೃತಾನಂದಮಯಿಯವರು ಒಂದು ಮಾತನ್ನು ಹೇಳ್ತಾರೆ, ಜೀವನವು ಸಾಹಸ ಮನೋಭಾವವುಳ್ಳ ಜನರಿಗಾಗಿಯೇ ಇದೆ, ನಿರಾಶಾವಾದಿಗಳಿಗೆಲ್ಲ, ಹೆದರು ಪುಕ್ಕರಿಗಳಿಗೆಲ್ಲ. ಹಾಗೆಂದು ಜೀವನದ ಪ್ರತಿಯೊಂದು ಸಂದರ್ಭದಲ್ಲೂ ವಿಜಯವನ್ನೇ ಬಯಸುವುದು ಅತಿ ದೊಡ್ಡ ಸೋಲೆನಿಸಿಕೊಳ್ಳುತ್ತದೆ. ಇದನ್ನು ಅರಿತು ಬಾಳುವುದಾದರೆ ಮಾತ್ರ ಹೊಸ ಸೃಷ್ಟಿಯು ಸಾಧ್ಯವಾಗುತ್ತದೆ ಅಂತೇಳಿ. ಅಂದರೆ ನಾನು ಮಾಡಿದ ಪ್ರತಿ ಉದ್ಯಮದಲ್ಲೂ ಪ್ರತಿಯಲ್ಲೂ ನನಗೆ ಸಕ್ಸಸ್ಸೇ ಸಿಗಬೇಕು ಅಂತೇಳಿ ನಾನು ಯೋಚನೆ ಮಾಡಿದರೆ ನಾನು ಉದ್ಯೋಗ ಮಾಡ್ಕೊಂಡಿರೋದೇ ಬೆಟರು. ಸಕ್ಸಸ್ ಆಗಲಿ ಫೇಲ್ಯೂರ್ ಆಗಲಿ ಆಕ್ಸೆಪ್ಟ್ ಮಾಡಿ ಹೊಸ ಉತ್ತನ್ನು ನಾನು ಮಾಡ್ತೇನೆ ಅಂತೇಳಿ ನಾನು ಹೋಗೋದಾದರೆ ಹೊಸ ಉದ್ಯಮ ನಿಮಗಾಗಿದೆ, ಸ್ವ ಉದ್ಯೋಗ ನಿಮಗಾಗಿದೆ ಅಂತ ಹೇಳೋದನ್ನು ಹೇಳ್ತಾ ಈ ಅವಕಾಶಕ್ಕಾಗಿ ವಂದಿಸುತ್ತಾ ನನ್ನೆರಡು ಮಾತುಗಳನ್ನು ಮುಗಿಸ್ತೇನೆ. ಒಂದು ವೇಳೆ ನಮಸ್ತೆ. ಸ್ವ ಉದ್ಯಮದಿಂದ ಉದ್ಯೋಗಾವಕಾಶ ಅನ್ನುವಂಥ ಗೋಷ್ಠಿಯನ್ನು ನಡೆಸಿಕೊಟ್ಟಂತಹ ಎಲ್ಲರಿಗೆ ಅನಂತ ಧನ್ಯವಾದಗಳನ್ನು ಸಮರ್ಪಿಸ್ತಾ ಇದ್ದೇವೆ. ಕನ್ಕ್ಲೂಡ್ ಮಾಡ್ತೀನಿ ದಯವಿಟ್ಟು 1 ನಿಮಿಷದಲ್ಲಿ. ಯಾಕೆಂದರೆ ಇವತ್ತು ಒಂದು ಇನ್ಫಾರ್ಮೇಷನ್ ದೊಡ್ಡ ಕನಸು ಕಾಣ್ರಿ ಅಂತ ಕೇಶವ್ ಪ್ರಸಾದ್ ಅವರು ಹೇಳಿದ್ರು. 100 ಕೋಟಿ ಅವರಿಗೆ ಕೊಲ್ಯಾಟ್ರಲ್ ಸೆಕ್ಯೂರಿಟಿ ಇಲ್ಲದೇನೆ ಇದ್ದು ಈಗ ಬಜೆಟ್ನಲ್ಲಿ ಕಳೆದ ವರ್ಷ ನಿರ್ಮಲಾ ಸೀತಾರಾಮನ್ ಅವರು ಘೋಷಿಸಿದ್ದಾರೆ. ಈಗ ಸದ್ಯ ಇಂಪ್ಲಿಮೆಂಟ್ ಮಾಡ್ತಾ ಇದ್ದಾರೆ. 5 ಕೋಟಿಯಿಂದ 100 ಕೋಟಿ ರೂಪಾಯಿನವರೆಗೂ ಆಗ್ಬೋದು. ಆದರೆ ಒಂದಂದರೆ ಎಲ್ಲದಕ್ಕೂ ಹೆವಿ ಆಗೋದು 2.3% ಪ್ರತಿ ವರ್ಷ ಬರುವಂತಹ ಫೀ ಸ್ವಲ್ಪ ಹೆವಿ ಆಗ್ಬೋದು. ಈ ಎಲ್ಲವುದನ್ನು ಮುಂದಿನ ಹಂತದಲ್ಲಿ ತಿಳಿಸ್ತೇವೆ. ನಮಸ್ತೆ. ವೇದಿಕೆ ಖಾಲಿಯಾಗುವ ಹೊತ್ತಿಗೆ, ಬೇರೆ ವೇದಿಕೆಗೆ ಜನ ಬರುವ ಹೊತ್ತಿಗೆ 30 ಸೆಕೆಂಡಿನ ಒಂದು ಉದಾಹರಣೆಯನ್ನು ಹೇಳ್ತೀನಿ. ಹವ್ಯಕರು ಸೇರಿದಂಥ ಈ ಸಮಾರಂಭದಲ್ಲಿ ಹಳೆಯವರು ಬೇಕಾದಷ್ಟು ಬೇರೆ ಬೇರೆ ಜನ ಎಲ್ಲ ಭೇಟಿಯಾದರು. ನಾನು ಒಬ್ಬರನ್ನ ಕೇಳಿದೆ, ಏನು ಮಾಡ್ತಾ ಇದ್ದೀರಾ ಅಂತ. ಅವರು ಇವತ್ತಿನ ಈ ಉದ್ಯಮಿಗೆ ಸಂಬಂಧಿಸಿದ ಗೋಷ್ಠಿಗೆ ಬರ್ತಾಯಿದ್ರು. ನಾನು ಊರಲ್ಲಿ ಒಂದು ಇಂಡಸ್ಟ್ರಿ ಶುರು ಮಾಡಿದ್ದೀನಿ, ಹೊಟ್ಟೆಪಾಡು ಏನಾದರೂ ಮಾಡಬೇಕಲ್ಲ ಸುಧಾ, ಅದಕ್ಕೆ ಮಾಡ್ತಾ ಇದ್ದೀನಿ ಅಂದರು. ಇನ್ನೊಬ್ಬರು ಕೇಳಿದೆ, ಏನು ಮಾಡ್ತಾ ಇದ್ದೀರಿ ಅಂತ. ಅವ್ರು ಹೇಳಿದ್ರು,
ಅಕ್ಕ ತಂಗಿಯರ ಜವಾಬ್ದಾರಿ ಇತ್ತು, ಅಪ್ಪ ಅಮ್ಮನ ನೋಡ್ಕೋಬೇಕಾಗಿತ್ತು, ಹಳ್ಳಿಯಲ್ಲೇ ಇರಬೇಕಾಗಿತ್ತು, ಅದಕ್ಕೊಂದು ಇಂಡಸ್ಟ್ರಿ ಮಾಡಿದ್ದೀನಿ ಅಂತ. ಮಂಜುನಾಥ್ ಸ್ವರ್ಣಗದ್ದೆ ಅಂತವ್ರನ್ನ ಕೇಳಿದಾಗ ಹೇಳಿದ್ರು, ನಾನೊಂದು ಇಂಡಸ್ಟ್ರಿ ಮಾಡಿದ್ದೀನಿ, ಸ್ಥಳೀಯವಾಗಿ ಸುಮಾರು 200 ಜನರಿಗೆ ಕೆಲಸ ಕೊಟ್ಟಿದ್ದೀನಿ, ಅವ್ರು ಹಳ್ಳಿಯಲ್ಲೇ ಉಳ್ಕೊಂಡ್ರು. ಅವ್ರು ಹಳ್ಳಿಯಲ್ಲೇ ಉಳ್ಕೊಂಡಿರೋದ್ರಿಂದ ಅವರ ಮಕ್ಕಳಿಗಾಗಿ ಒಳ್ಳೆಯ ಶಾಲೆ ಬಂತು, ಅವರಿಗೊಂದು ದೇವಸ್ಥಾನ ಬಂತು, ಆ ಇಡೀ ಊರು ಅಭಿವೃದ್ಧಿ ಆಯಿತು, ರೂರಲ್ ಎಕಾನಮಿ ಚೇಂಜ್ ಆಯಿತು. ಇಷ್ಟು ದೊಡ್ಡ ಬದಲಾವಣೆಗೆ ನನ್ನದೊಂದು ಸಣ್ಣ ಕೊಡುಗೆ, ನಾನೊಂದು ಇಂಡಸ್ಟ್ರಿ ಮಾಡ್ಕೊಂಡಿದ್ದೀನಿ. ನಾನೊಂದೇ ಬೆಳೆದ್ರೆ ಸಾಕಾಗಲಿಲ್ಲ, ನನ್ನ ಜೊತೆಗೆ ಎಲ್ಲರೂ ಬೆಳಿಬೇಕು ಅನ್ನೋದೇ ಇಂಥ ಮಹಾ ಸಮ್ಮೇಳನದ ಹಿಂದಿನ ಬಹುದೊಡ್ಡ ಆಶಯ. ಇಂಥ ಆಶಯವೇ ಉದ್ಯಮ ಆರಂಭಿಸೋದಕ್ಕೆ ಇರಬೇಕಾದ ಕನಸು ಮತ್ತು ಧ್ಯೇಯ ಎರಡೂ ಆಗಬೇಕಾಗಿದೆ. ಹಣ ಬರುತ್ತೆ, ಹೆಸರು ಬರುತ್ತೆ, ಅಥವಾ ಎಲ್ಲ ಸೌಕರ್ಯಗಳು ಬರುತ್ತೆ, ಹೊಟ್ಟೆಪಾಡು ಆಗುತ್ತೆ, ಜವಾಬ್ದಾರಿನೂ ಆಗುತ್ತೆ. ಆದರೆ ಅದನ್ನೂ ಮೀರಿದ ಸಾರ್ಥಕತೆ ಸಿಗಬೇಕಾದ್ರೆ ನಾನೊಂದೇ ಬೆಳೀತಾ ಇಲ್ಲ, ನನ್ನ ಜೊತೆಗೆ ನಮ್ಮವರನ್ನು ಬೆಳೆಸ್ತಾ ಇದ್ದೀನಿ ಎನ್ನುವ ಬಹುದೊಡ್ಡ ಆಶಯವೇ ಕಾರಣ ಅನಿಸುತ್ತೆ. ಅವಕಾಶ ನೀಡಿದ್ದಕ್ಕಾಗಿ ಧನ್ಯವಾದಗಳು, ಕೃತಜ್ಞತೆಗಳು. ಮತ್ತೊಮ್ಮೆ ಎಲ್ಲರಿಗೆ ಧನ್ಯವಾದಗಳನ್ನು ಸಮರ್ಪಿಸ್ತಾ ಮುಂದಿನ 81 ಶಿಕ್ಷಕರಿಗೆ ಹವ್ಯಕ ಶಿಕ್ಷಕ ರತ್ನ ಸನ್ಮಾನವನ್ನು ಮಾಡಲಿಕ್ಕಿದೆ ಈ ವೇದಿಕೆಯಲ್ಲಿ. ಎಲ್ಲರೂ ಕೂಡ ಹವ್ಯಕ ಶಿಕ್ಷಕ ರತ್ನ ಸನ್ಮಾನದ ಸುಸಮಯವಿದು. ಈ ಒಂದು ಕಾರ್ಯಕ್ರಮದ ದಿಕ್ಸೂಚಿ ಭಾಷಣ ಮಾಡಲಿಕ್ಕಿದ್ದಾರೆ ಖ್ಯಾತ ಹೃದ್ರೋಗ ತಜ್ಞರು, ಲೇಖಕರು ಆಗಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿಯವರು. ಸನ್ಮಾನಿಸುವವರು ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯ ವಿಶ್ರಾಂತ ಉಪಕುಲಪತಿಗಳು ಡಾಕ್ಟರ್ ಮಲ್ಲೇಪುರಂ ವೆಂಕಟೇಶ್ ಅವರು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ ನಿರಂಜನ್ ವಾನಳ್ಳಿಯವರು. ಕುಲಪತಿಗಳು ವಿಶ್ವೇಶ್ವರಯ್ಯ ತಾಂತ್ರಿಕ ವಿದ್ಯಾಲಯ ಡಾಕ್ಟರ್ ವಿದ್ಯಾಶಂಕರ್ ಎಸ್ ಅವರು. ಕರ್ನಾಟಕ ಸಂಸ್ಕೃತ ವಿಶ್ವವಿದ್ಯಾಲಯದ ಕುಲಪತಿಗಳು ಡಾಕ್ಟರ್ ಅಹಲ್ಯ ಶರ್ಮಾ ಅವರು. ಶ್ರೀ ಕೊರಗಿ ಶಂಕರನಾರಾಯಣ ಉಪಾಧ್ಯಾಯರು, ಪ್ರಖ್ಯಾತ ಸಾಹಿತಿಗಳು. ಖ್ಯಾತ ವಾಗ್ಮಿಗಳಾಗಿರುವಂತಹ ಡಾಕ್ಟರ್ KP ಪುತ್ತೂರಾಯ ಅವರು. ಸಂಯುಕ್ತ ಕರ್ನಾಟಕದ ಸಮೂಹ ಸಂಪಾದಕರಾಗಿರುವಂತಹ ಶ್ರೀ ಹುಣಸವಾಡಿ ರಾಜನ್ ಅವರು. ಖ್ಯಾತ ಕಲಾವಿದರಾಗಿರುವಂತಹ ಪಂಡಿತ್ ವಿನಾಯಕ್ ತೊಪ್ಪಿ ಅವರು. ಅದೇ ರೀತಿ ಸಮಾಜ ಸೇವಕರಾಗಿರುವಂತಹ ಶ್ರೀ ಮುರಳೀಧರ ಪ್ರಭು ಕುಮಟ ಅವರು. ಹಾಗೆ ಮಾಜಿ ಮಂತ್ರಿಗಳಾಗಿರುವಂತಹ ಶ್ರೀ ರಾಮಚಂದ್ರೇಗೌಡ. 4 ಜನ ಮುಖ್ಯಮಂತ್ರಿಗಳಿಗೆ ಇಂಟೆಲಿಜೆನ್ಸ್ ಆಫೀಸರ್ ಆಗಿದ್ದಂತಹ ಶ್ರೀ ಗೋಪಾಲ್ ಹೊಸೂರು IPS ಇವರೆಲ್ಲರನ್ನ ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಮಹಾಸಭಾದ ಪದಾಧಿಕಾರಿಗಳು ಎಲ್ಲ ಗಣ್ಯರನ್ನು ಕೂಡ ವೇದಿಕೆಗೆ ಸ್ವಾಗತಿಸಬೇಕು ಅಂತ ಹೇಳಿ ವಿನಂತಿ ಮಾಡಿಕೊಳ್ತಾ ಇದ್ದೇನೆ. ಇಂದು ಶ್ರೀ ಅಖಿಲ ಹವ್ಯಕ ಮಹಾಸಭಾದ ವತಿಯಿಂದ ಸನ್ಮಾನಕ್ಕೆ ಭಾಜನರು 81 ಶಿಕ್ಷಕರು. ಶ್ರೀ BN ಸತ್ಯವತಿ ಸೊರಬ, BR ದೇವಪ್ಪ ಬೆಳೆಯೂರು, DG ಭಟ್ ದುಂಡಿ ಯಲ್ಲಾಪುರ, DP ಹೆಗಡೆ ಸಿರಿಸಿ, ಡಾಕ್ಟರ್ H ಗಣಪತಿ ಜೋಯಿಸ ಉಡುಪಿ, ಡಾಕ್ಟರ್ ಕೃಷ್ಣ ಭಟ್ P ಮಂಗಳೂರು, ಡಾಕ್ಟರ್ ವಿಜಯೇಂದ್ರ ಕುಮಾರ್ ಬೆಂಗಳೂರು, ಡಾಕ್ಟರ್ ವಿಘ್ನೇಶ್ವರ್ ಭಟ್ ಯಲ್ಲಾಪುರ್, ಡಾಕ್ಟರ್ KN ಬೈಲ್ಕೇರಿ ಕುಮಟಾ. ದಕ್ಷಿಣ ಕನ್ನಡದ ಡಾಕ್ಟರ್ ಪ್ರಸನ್ನ ಬಿಡಿ, ಬೆಂಗಳೂರಿನ ಡಾಕ್ಟರ್ ರಾಜೇಶ್ವರಿ ಹೆಗಡೆ, ಹಿತ್ಲಳ್ಳಿಯ ಡಾಕ್ಟರ್ ಅನಂತ ನಾಗೇಂದ್ರ ಭಟ್, ಹೈದರಾಬಾದಿನ ಡಾಕ್ಟರ್ ಭಾರತಿ ಭಟ್, ಹೊನ್ನಾವರದ ಡಾಕ್ಟರ್ ಗಜಾನನ ಸತ್ಯ ಹೆಗಡೆ, ಬೆಂಗಳೂರಿನ ಡಾಕ್ಟರ್ ಗಣಪತಿ ಹೆಗಡೆ, ಕಾರವಾರದ ಡಾಕ್ಟರ್ ಜಯರಾಮ್ M ಭಟ್, ಉಡುಪಿಯ ಡಾಕ್ಟರ್ MR ಹೆಗಡೆ, ಹುಬ್ಬಳ್ಳಿಯ ಡಾಕ್ಟರ್ ಮಂಜುನಾಥ ಭಟ್, ಹೈದರಾಬಾದ್ನ ಡಾಕ್ಟರ್ ನಾಗರತ್ನ ಹೆಗಡೆ, ಬೆಂಗಳೂರಿನ ಡಾಕ್ಟರ್ ಪರಮೇಶ್ವರ V ಪಂಡಿತ್. ಸಾಗರದ ಡಾಕ್ಟರ್ ರಜನಿಕಾಂತ್ JK, ಮೈಸೂರಿನ ಡಾಕ್ಟರ್ ರಾಮಕೃಷ್ಣ ಹೆಗಡೆ, ಬೆಂಗಳೂರಿನ ಡಾಕ್ಟರ್ ಸತೀಶ್ ದೇವರು ಹೆಗಡೆ, ಸಾಗರದ ಡಾಕ್ಟರ್ ಶಂಕರ್ ಶಾಸ್ತ್ರಿ, ಸಾರಡ್ಕದ ಡಾಕ್ಟರ್ ಶಂಕರ್ ನಾರಾಯಣ್ ಭಟ್, ಕಡಬಾಳದ ಡಾಕ್ಟರ್ ಸುಬ್ರಾಯ್ ಈಶ್ವರ್ ಹೆಗಡೆ, ಉಡುಪಿಯ ಡಾಕ್ಟರ್ T ಕೃಷ್ಣಮೂರ್ತಿ, ಗಾಳಿಮನೆಯ ಡಾಕ್ಟರ್ ವಿನಾಯಕ್ ಭಟ್, ಡಾಕ್ಟರ್ ವಿಶ್ವನಾಥ್ ಭಟ್ ಸುಂಕಸಾಲ, ಗೀತಾ K ಬೆಂಗಳೂರವರು.
ಉಡುಪಿಯ ಗಿರಿಜಾ ಹೆಗಡೆ, ಬಳ್ಳಮೂಲೆ ಗೋವಿಂದ ಭಟ್, ಮಂಜಳಗಿರಿ ಈಶ್ವರ ಭಟ್, ಧಾರವಾಡದ ಜೆ ಸದಾಶಿವ ಭಟ್, ಕಾಸರಗೋಡಿನ ಕೈಲಾಸಮೂರ್ತಿ ಕೆ, ಕಲ್ಗಲ್ನ ಕಲ್ಪನಾ ಆರ್, ದಕ್ಷಿಣ ಕನ್ನಡದ ಕಾಂಚನ ಸುಂದರ ಭಟ್, ಬೆಂಗಳೂರಿನ ಕೃಷ್ಣಮೂರ್ತಿ ಹೆಗಡೆ, ಸಿದ್ದಾಪುರದ ಲಲಿತಾ ಜಿ ಹೆಗಡೆ, ಹೊನ್ನಾವರದ ಲಂಬೋದರ ಎಂ ಹೆಗಡೆ, ತೆಪ್ಪಾದ ಲಕ್ಷ್ಮೀನಾರಾಯಣ ಆರ್ ಭಟ್, ಯಲ್ಲಾಪುರದ ಎನ್ ಹೆಗಡೆ ಹಳವಳ್ಳಿ, ಮಹಾಬಲೇಶ್ವರ್ ಭಟ್ ಬೆಂಗಳೂರು, ಮಹಾಬಲೇಶ್ವರ್ ಹೆಗಡೆ ತೀರ್ಥಹಳ್ಳಿ, ಮುಳಿಯ ಶಂಕರ್ ಭಟ್ ಅಳಿಕೆ, ಡಿ ಹೆಗಡೆ ಆನಂದಪುರ ಸಾಗರ, ಆರ್ ರೂಪಶ್ರೀ ಮೈಸೂರು, ಎಸ್ ಹೆಗಡೆ ಕೆರೆಕೋಣ್, ನಾಗಪತಿ ಹೆಗಡೆ ಸಿರಿಸಿ, ನಾಗರತ್ನ ಎಸ್ ಸಾಗರ, ನಾರಾಯಣ್ ಪಿ ಭಾಗವತ್ ಶಿರಸಿ, ಪ್ರಭಾಕರ್ ಭಟ್ ಯಲ್ಲಾಪುರ, ಪ್ರಶಾಂತ್ ಎಸ್ ಭಟ್ ಹಾಸನ, ಎಸ್ ಚಂದ್ರಶೇಖರ್, ಉಡುಪಿಯ ರಾಮಕೃಷ್ಣ ಬಿಜಿ, ತಲಂಚೇರಿಯ ರತ್ನ ಭಟ್, ಸೂರಿಯ ರವೀಂದ್ರ ಕೆ ಭಟ್, ಕಬ್ಬಿನಗದ್ದೆಯ ಎಸ್ ಜಿ ಭಟ್, ಮಗೆಗಾರ ಎಸ್ ವಿ ಹೆಗಡೆ, ಸತೀಶ್ ಯಲ್ಲಾಪುರ, ಕುಮಟದ ಸಾವಿತ್ರಿ ವರದೇಶ್ವರ ಭಟ್, ಕಿನ್ನೀರಿನ ಶಾಂತಾರಾಮನಾರಾಯಣ ಹೆಗಡೆ, ಶಶಾಂಕ್ ಹೆಗಡೆ ಶಿರಸಿ, ಶಶಿಕಲಾ ಎ ಮೈಸೂರು, ಶಿವರಾಮ್ ಗಣಪತಿ ಭಟ್ ಹೆಗ್ಗಾರಬೈಲು, ಶ್ರೀಪಾದ್ ಎಂ ಹೆಗಡೆ ಬೆಂಗಳೂರು, ಶ್ರೀಪತಿ ಗಣಪತಿ ಹೆಗಡೆ ಧಾರವಾಡ, ಶ್ಯಾಮ್ ಭಟ್ ದರ್ಬೆ ಮಾರ್ಗ, ಸುಮಂಗಲ ವೆಂಕಟರಮಣ ಹೆಗಡೆ ಹುಬ್ಬಳ್ಳಿ, TSN ಭಟ್ ಸುಬ್ರಹ್ಮಣ್ಯ, ತಿರುಮಲೇಶ್ವರ ಭಟ್ ದಕ್ಷಿಣ ಕನ್ನಡ, VS ಹೆಗಡೆ ಮೂರೂರು, ಉತ್ತರ ಕನ್ನಡದ ವನಿತಾ ನಾರಾಯಣ ಭಟ್, ಅಂಕೋಲಾದ ವೀಣಾ ಸರ್ವೇಶ್ವರ ಹೆಗಡೆ, ಬೆಂಗಳೂರಿನ ವಿದ್ವಾನ್ ಗೋಪಾಲ್ ಆರ್ ಭಟ್, ಮೈಸೂರಿನ ವಿದ್ವಾನ್ ಹೇರಂಬ ಆರ್ ಭಟ್, ಬೆಂಗಳೂರಿನ ವಿದ್ವಾನ್ ನಾರಾಯಣ ಅನಂತ ಭಟ್, ಹಾಸನದ ವಿದ್ವಾನ್ ಪರಮೇಶ್ವರ ವಿ ಭಟ್, ಶಿರಸಿಯ ವಿದ್ವಾನ್ ಸತ್ಯನಾರಾಯಣ ಅಗ್ನಿಹೋತ್ರಿ, ಮೈಸೂರಿನ ವಿದ್ವಾನ್ ವೆಂಕಟರಮಣ ಭಟ್, ಸಾಗರದ ವಿನೋದ್ ಜೋಶಿ. ಈ 81 ಜನ ಶಿಕ್ಷಕರನ್ನು ಹವ್ಯಕ ಮಹಾಸಭಾ ಗೌರವಿಸುತ್ತದೆ. ಇದೀಗ ಇಂದಿನ ಅತಿಥಿ ಅಭ್ಯಾಗತರಿಗೆ ಗೌರವ ಸಮರ್ಪಣೆಗಾಗಿ ಅಖಿಲ ಹವ್ಯಕ ಮಹಾಸಭಾದ ಮಹನೀಯರುಗಳನ್ನು ವೇದಿಕೆಗೆ ಆಹ್ವಾನಿಸ್ತಾ ಇದ್ದೇವೆ. ಗೌರವ ಸನ್ಮಾನ. ಅಧ್ಯಕ್ಷರಾದಂಥ ಡಾಕ್ಟರ್ ಗಿರಿಧರ್ ಕಜೆ ಅವರು ಅತಿಥಿಗಳಿಗೆ ಗೌರವ ಸನ್ಮಾನವನ್ನು ನೆರವೇರಿಸಿಕೊಡಬೇಕಾಗಿ ಕೇಳಿಕೊಳ್ತಿದ್ದೆ. ಗೌರವ ಅಧ್ಯಕ್ಷರಾಗಿರುವಂತಹ ವಿಶ್ವೇಶ್ವರ ಹೆಗಡೆ ಕಾಗಿರಿ ಅವರು ಕೂಡ ಜೊತೆಗೆ ಇರ್ತಾರೆ.
ಇದೀಗ ದಿಕ್ಸೂಚಿ ಭಾಷಣಕ್ಕಾಗಿ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕೊಂದ್ರಿ ಅವರನ್ನು ಆಹ್ವಾನಿಸ್ತಾ ಇದ್ದೇವೆ. ಓಂ ಶ್ರೀ ಗುರುಭ್ಯೋ ನಮಃ. ನಮಾಮಿ ಶಾರದಾ ದೇವಿ ಅಜ್ಞಾನ ತಿಮಿರಾಪಹ ಭಕ್ತಾಭೀಷ್ಟ ಪ್ರಧಾನಾಮ್ಯಾ ಶೃಂಗೇರಿ ತನಯೇ ಸದಾ ಶೃಂಗೇರಿ ತನಯೇ ಶಾರದಾ ದೇವಿ ತುಂಗಾತೀರವಿಹಾರಿಣಿ ವರದೆ ಶೃಂಗೇರಿ ತನಯೇ ಶಾರದಾ ದೇವಿ. ಆ ಶಾರದಾಂಬೆಗೆ ಸ್ಮರಿಸುತ್ತಾ ಸ್ವಸ್ತಿ ಶ್ರೀ ವಿಜಯಾಭ್ಯುದಯ ಶ್ರೀನೃಪ ಶಾಲಿವಾಹನ ಶಕ 1947 ವಿಕ್ರಮಾದಿತ್ಯ ಶಕ 2088 ಗತಕಲಿ ಕೃಷ್ಣ ಶಕ 5126 ಶ್ರೀ ಕ್ರೋಧಿನಾಮ ಸಂವತ್ಸರದ ದಕ್ಷಿಣಾಯಣದ ಹೇಮಂತ ಋತುವಿನ ಮಾರ್ಗಶಿರ ಮಾಸದ ಕೃಷ್ಣ ಪಕ್ಷದ ತ್ರಯೋದಶಿಯ ಶುಭ ಶನಿವಾರ ಸಂಜೆ ಶ್ರೀ ಅಖಿಲ ಹವ್ಯಕ ಮಹಾಸಭೆಯ ತೃತೀಯ ಅಂದರೆ ಹ್ಯಾಟ್ರಿಕ್ ಸಮ್ಮೇಳನದ ಹವ್ಯಕ ಶಿಕ್ಷಕ ರತ್ನ ಸನ್ಮಾನದ ಸಮಾರಂಭಕ್ಕೆ ಸತ್ಕಾರ್ಯಕ್ಕೆ ಸಂತಸ ಸಂಭ್ರಮ ಸಂತೋಷದಿಂದ ಸಡಗರದಿಂದ ಬಂದಂಥ ಎಲ್ಲ ನನ್ನ ಬಂಧು ಬಾಂಧವರಿಗೆ, ಮೇಲಾಗಿ ಮುದ್ದು ಮಕ್ಕಳಿಗೆ ನಿಮ್ಮ ಡಾಕ್ಟರ್ ವಿಜಯಲಕ್ಷ್ಮಿ ಮಾಡುವ ಹೃತ್ಪೂರ್ವಕ ವಂದನೆಗಳು, ಅಭಿವಂದನೆಗಳು. ಬಹುಶಃ ಸನ್ಮಾನ ಮಾಡುವವರಿಗೂ ಸನ್ಮಾನ ಸ್ವೀಕರಿಸುವವರಿಗೂ ಎಲ್ಲರಿಗೂ ನಾನು ಶಿರಸಾಷ್ಟಾಂಗ ನಮಸ್ಕಾರವನ್ನು ಹೇಳ್ತೀನಿ. ಯಾಕಂದರೆ ಅವರೆಲ್ಲ ಅತಿರಥ ಮಹಾರಥರು, ನೀವು ಎಲ್ಲ ಸಮಾಜವನ್ನು ಕಟ್ಟಿದಂಥವರು. ಹಾಗಾಗಿ ನರಜನ್ಮ ಬಹಳ ದುರ್ಲಭ ಅಂತ ದಾಸರು ಹೇಳ್ತಾರೆ. 84 ಲಕ್ಷ ಯೋನಿಗಳ ಮುಖಾಂತರ ಕೊನೆಗೆ ಮನುಷ್ಯರಾಗಿ ಹುಟ್ಟಿರ್ತೀವಿ. ಮನುಷ್ಯ ಜನ್ಮ ಸಾರ್ಥಕ ಆಗಬೇಕಂದ್ರೆ ಅತ್ಯಂತ ಉತ್ಕೃಷ್ಟವಾದಂಥ ಯಾವುದಾದ್ರೂ ವಿದ್ಯೆ ಅಥವಾ ಕಲೆ ಅಥವಾ ಒಂದು ಕೆಲಸ ಇದ್ದರೆ, ಸತ್ಕರ್ಮ ಇದ್ದರೆ ಅದು ಶಿಕ್ಷಕ ವೃಂದದ್ದು. ಹಾಗಾಗಿ ಇವತ್ತು ಸನ್ಮಾನಿಸುತ್ತಿರುವಂಥ ಎಲ್ಲರಿಗೂ ಜೋರಾಗಿ ಚಪ್ಪಾಳೆ ತಟ್ಟಿ. ನಾನು ಮಧ್ಯಾಹ್ನದಿಂದ ನೋಡ್ತಾ ಇದ್ದೀನಿ, ಬಹುಶಃ ಊಟ ಮಾಡಿದ್ರಿಂದ ಚಪ್ಪಾಳೆ ತಟ್ತಾ ಇಲ್ವೇನೋ, ತೂಕಡಿಸ್ತಾ ಇದ್ದಾರೆ ಅಂದ್ಕೊಂಡೆ. ಆದರೆ ಕೈಯಲ್ಲಿ 39 ಅಕ್ಯುಪ್ರೆಷರ್ ಪಾಯಿಂಟ್ಗಳಿದೆ. ಎಷ್ಟು ಜೋರಾಗಿ ಚಪ್ಪಾಳೆ ತಟ್ತಿರೋ ಅಷ್ಟು ಒಳಗಡೆ 39 ಅವಯವಗಳಿಗೆ ಪ್ರಾಣವಾಯು ಪೋಷಣೆ ಮುಟ್ಟುತ್ತೆ. ಇವತ್ತು ನಮ್ಮ ಸಮಾಜದಲ್ಲಿ ಬೇಕಾಗಿರೋದು ಆರೋಗ್ಯ. ಎಲ್ಲ ಕಾಯಿಲೆಗಳಿಗೂ ಕಜೆಯವ್ರಿಗೆ ಗೊತ್ತು, ಅದಕ್ಕೆ ಮದ್ದಿದೆ. ಹೊಟ್ಟೆ ಕಿಚ್ಚಿಗೆ ಮಾತ್ರ ಮದ್ದಿಲ್ಲ. ಹೊಟ್ಟೆ ಕಿಚ್ಚು ಹೋಗಬೇಕು ಅಂದರೆ ಜೋರಾಗಿ ಚಪ್ಪಾಳೆ ತಟ್ಟಬೇಕು. ಆವಾಗ ಮುಖ ಅರಳುತ್ತೆ, ಸಂತೋಷ ಆಗುತ್ತೆ, ಬ್ಲಡ್ ಪ್ರೆಷರು ಬ್ಲಡ್ ಶುಗರ್ ಕಡಿಮೆ ಆಗುತ್ತೆ. ಹಾಗಾಗಿ ಮೊದಲನೇ ಚಪ್ಪಾಳೆ ಈ ಎಲ್ಲ ಮಹನೀಯರಿಗೆ, ಉತ್ತಮ ಕೆಲಸ ಮಾಡಿದ್ದಕ್ಕೆ ಅವರಿಗೆ ಜೋರಾಗಿ ಚಪ್ಪಾಳೆ ತಟ್ಟೋಣ. ಎರಡನೇ ಚಪ್ಪಾಳೆ ನಾವು ತಟ್ಟಬೇಕಾಗಿರೋದು ಕಜೆಯವರ ಜೊತೆಗಾರರು. ಇಂತಹ ಅದ್ಭುತವಾದಂಥ ಎಲ್ಲರನ್ನೂ ಒಗ್ಗೂಡಿಸಿಕೊಂಡು ಹೋಗುವಂಥ ಒಗ್ಗಟ್ಟಿನ ಐಕ್ಯತೆಯ ಮಂತ್ರವನ್ನು ಹೇಳ್ತಾ ಇದ್ದಾರಲ್ಲ, ಇದು ಮೊದಲನೇದಾಗಿ ಶಿಕ್ಷಕರು ಮಕ್ಕಳಲ್ಲಿ ಮಾಡಬೇಕಾದ್ರೋ ಕೆಲಸ. ಹಾಗಾಗಿ ಅವರಿಗೆ ದೊಡ್ಡ ನಮಸ್ಕಾರ. ನಾನು ಇಂಥ ಹವ್ಯಕರು ಅಂದರೆ ಮಹಾಮೇಧಾವಿಗಳು, ಪಂಡಿತರು, ಅವ್ರಿಗೆ ದಿಕ್ಸೂಚಿ ಭಾಷಣ ನಾನೇನು ಕೊಡೋದು, ಅಯ್ಯಪ್ಪ ದೇವರೇ ಅಂತ ಗಾಬರಿ ಆಯಿತು. ಆಮೇಲೆ ನನಗೆ ಯೋಚನೆ ಬಂತು, ಏನು ಗಾಬರಿ ಆಗಬೇಕಾಗಿಲ್ಲ.
ನಮ್ಮ ಸನಾತನ ಧರ್ಮದಲ್ಲಿ ದಿಕ್ಸೂಚಿಯನ್ನು ಸಹಸ್ರಾರು ವರ್ಷದ ಹಿಂದೆ ಕೊಟ್ಟಿದ್ದಾರೆ. ಅದನ್ನು ಹೇಳಿಬಿಟ್ರೆ ಸಾಕು, ನನ್ನ ಕೆಲಸ ಏನೂ ಇಲ್ಲ ಅಂತ. ಇವತ್ತಿನ ಮಾಡರ್ನ್ ಇದ್ರ ಪ್ರಕಾರ ಲೆಕ್ಚರರು, ಅಸಿಸ್ಟೆಂಟ್ ಪ್ರೊಫೆಸರು ಹೆಚ್ಚಾದರೆ ನಂತರ ಪ್ರೊಫೆಸರ್ ಎಮಿರಿಟಸ್ಸು. ಆದರೆ ನಮ್ಮ ಸನಾತನ ಧರ್ಮದಲ್ಲಿ ಹಾಗಲ್ಲ. ಮೊದಲು ಅಧ್ಯಾಪಕ ಅಂದರೆ ಯಾರು? ಟೀಚರ್ ಹೂ ಗಿವ್ಸ್ ಇನ್ಫಾರ್ಮೇಷನ್. ಕೇವಲ ಪುಸ್ತಕದ ಮಾಹಿತಿಯನ್ನು ಕೊಡುವಂಥವ್ರು. ಅಂದರೆ ಗೋಣಿ ಚೀಲದಲ್ಲಿ ಭತ್ತ ತುಂಬಿದಂಗೆ ಮಕ್ಕಳ ತಲೆಯಲ್ಲಿ ಅದನ್ನ ತುಂಬೋದು. ಆದರೆ ಇವತ್ತು ಗೂಗಲ್ ಗುರು ಬಂದಿರೋದ್ರಿಂದ ಅದಕ್ಕೆ ಅವ್ರಿಗೆ ಬೆಲೆನೇ ಹೊಟ್ಟೋಗ್ಬಿಟ್ಟಿದೆ. ಹಾಗಾಗಿ ಕೇವಲ ಅಧ್ಯಾಪಕರಾದರೆ ಪ್ರಯೋಜನ ಆಗೋದಿಲ್ಲ. ಇನ್ನು ಎರಡನೇ ಹಂತ ಉಪಾಧ್ಯಾಯ ಅಂದರೆ ಇಂಪಾರ್ಟ್ಸ್ ನಾಲೆಡ್ಜ್, ಜ್ಞಾನದ ಪ್ರಸಾರ ಮಾಡುವಂಥವರು ಉಪಾಧ್ಯಾಯ ಅಂತ. ಇವತ್ತಿಗೆ ಅದರ ಕೊರತೆ ಇದೆ, ಅವರನ್ನು ಟ್ರೈನ್ ಮಾಡಬೇಕು. ಹಾಗಾಗಿ ಮೂರನೇದಂದರೆ ಆಚಾರ್ಯ ಅಂದರೆ ಕೌಶಲ್ಯದ ತರಬೇತಿ, ಸ್ಕಿಲ್ ಡೆವಲಪ್ಮೆಂಟ್ಸನ್ನು ಕೊಟ್ಟು ಚಾಣಕ್ಯ ಆಚಾರ್ಯರಾಗಿದ್ದರು. ಅವರು ಹೇಗೆ ಚಾಣಕ್ಯ ಚಂದ್ರಗುಪ್ತನ ಮಾಡಿದರು, ಹಾಗೆ ಇವತ್ತು ನಮ್ಮ 140 ಕೋಟಿ ಜನಸಂಖ್ಯೆಗೆ ಲಕ್ಷಾಂತರ ಚಾಣಕ್ಯರು ಬೇಕಾಗಿದ್ದಾರೆ. ಅಂಥ ಚಾಣಕ್ಯರು ನಮ್ಮವರು ಆಗಬೇಕು, ಅದು ಮೊದಲೇದು. ಎರಡನೇದಾಗಿ ಪಂಡಿತರು, ಡೀಪ್ ಇನ್ಸೈಟ್ ಇಂಟು ದ ಸಬ್ಜೆಕ್ಟ್ ಇರುವಂಥವ್ರಿಗೆ ಪಂಡಿತ ಅಂತಾರೆ. ಇಲ್ಲಿ ಮುಂದ್ಗಡೆಗೂ ಪಂಡಿತರಿದ್ದಾರೆ, ಈ ಕಡೆಗೂ ಪಂಡಿತರಿದ್ದಾರೆ. ಇದ್ರ ಮಧ್ಯಕ್ಕೆ ಪಾಮರಳು ನಾನು ಒಬ್ಬಳೇ. ಹಾಗಾಗಿ ಪಂಡಿತರ ಮಧ್ಯಕ್ಕೆ ಮಾತಾಡೋದು ಕಷ್ಟ. ಆದರೂ ಕೂಡ ಈ ಪಂಡಿತರಿಗೆ ಸಬ್ಜೆಕ್ಟ್ದು ಆಳವಾದಂಥ ಒಂದು ಜ್ಞಾನ ಇರುತ್ತೆ. ಒಂದು ಸಬ್ಜೆಕ್ಟ್, ಇವರು ಆಯುರ್ವೇದ, ನಾನು ಪೀಡಿಯಾಟ್ರಿಕ್ ಕಾರ್ಡಿಯಾಲಜಿ, ಒಂದು ಸಬ್ಜೆಕ್ಟಲ್ಲಿ ಆಳವಾದಂಥ ಇರುತ್ತೆ. ಇಂಥವರು ವಿರಳವಾಗಿರ್ತಾರೆ. ಆದರೆ ಇವತ್ತೇನಾಗಿದೆ ಅಂದರೆ ಆಳವಾದ ಜ್ಞಾನವನ್ನು ಯಾರೂ ಹಂಚ್ತಾ ಇಲ್ಲ. ಟ್ಯೂಷನ್ ಮಾಸ್ಟರ್ಗಳು ಹೆಚ್ಚಾಗಿದ್ದಾರೆ. ಆ ಟ್ಯೂಷನ್ನಿಂದ ಏನಾಗ್ತಾ ಇದೆ ಅಂದರೆ ಎಷ್ಟು ಬೇಕೋ ಅಷ್ಟು ಅಂಕ ಪಡೆಯೋದು, 100ಕ್ಕೆ 100 ತಗೊಳ್ಳೋದು. ಹಾಗಾಗಿ ಮಕ್ಕಳನ್ನು ಮಾರ್ಕ್ಸ್ವಾದಿಗಳನ್ನು ಮಾಡ್ತಾ ಇದ್ದಾರೆ. ಅಂದರೆ ಮಾರ್ಕ್ಸ್ ಪಡೆಯೋ ಮಷೀನು ಮಾರ್ಕ್ಸ್ವಾದಿಗಳನ್ನು ಮಾಡ್ತಾ ಇದ್ದಾರೆ ಹೊರತಾಗಿ ಅವರನ್ನು ಮಾನವತಾವಾದಿಗಳನ್ನು ಮಾಡ್ತಾ ಇಲ್ಲ. ಅದು ಇವತ್ತಿಗೆ ಬೇಕಾಗಿರುವಂಥದ್ದು. ಇನ್ನು 5ನೇವರು ಅಂದರೆ ದೃಷ್ಟ ಅಂದರೆ ದೃಷ್ಟಿಕೋನ ಬದಲಾಯಿಸುವಂಥವ್ರು, ವಿಷನ್ ಆ್ಯಂಡ್ ಮಿಷನ್ ಇರುವಂಥವರು, ಗುರಿ ಕೊಟ್ಟು ಮಕ್ಕಳಿಗೆ ಒಂದು ದಾರಿ ತೋರಿಸಿ ಹೀಗೆ ಹೋಗು ಅಂತ ತೋರಿಸುವಂಥವರು ದೃಷ್ಟ ಆಗಬೇಕು. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ಮೋಸ್ಟ್ ಇಂಪಾರ್ಟೆಂಟ್ ಏನು ನಾವು ಆಗಬೇಕಂದ್ರೆ ಗುರು ಅಂದರೆ ಯಾರು? ಸದ್ಬುದ್ಧಿಯ ಜ್ಞಾನದ ಅರಿವು ಮೂಡಿಸಿ ಅಜ್ಞಾನದ ಅಂಧಕಾರ ಓಡಿಸುವಂಥವರು ಗುರು. ಈ ಗುರುಗಳು 3 ಥರದ ಗುರುಗಳಿರ್ತಾರೆ: ಶಿಕ್ಷಾಗುರು, ದೀಕ್ಷಾಗುರು, ಮೋಕ್ಷಾಗುರು. ಶಿಕ್ಷಾಗುರುಗಳು ನೀವೆಲ್ಲರೂ ಆಗಿದ್ದೀರಿ, ಆದರೆ ಮೋಕ್ಷ ಗುರುಗಳು ನಾವು ಆಗೋಕ್ಕೆ ಸಾಧ್ಯ ಇಲ್ಲ. ಅವರು ಬಂದು ನಮಗೆಲ್ಲ ಆಶೀರ್ವಾದ ಮಾಡ್ತಾರೆ. ಆದರೆ ದೀಕ್ಷಾ ಕೊಡಬೇಕು. ಮಕ್ಕಳಿಗೆ ಯಾವುದು ದೀಕ್ಷೆ ಕೊಡಬೇಕಂದ್ರೆ ಸಮಾಜ ಸೇವೆ, ದೇಶ ಪ್ರೇಮ, ಈ 2ರ ದೀಕ್ಷೆಯನ್ನು ಮಕ್ಕಳಿಗೆ ಕೊಟ್ಟು ಬೆಳೆಸಿದರೆ ನೀವೇ ಗುರುಗಳಾಗ್ತೀರಿ. ಅಂಥ ಉತ್ತಮ ಗುರುಗಳು ನಾವು ಆಗಬೇಕು ಅಂತ. ನಾವು ಉತ್ತಮ ಶಿಕ್ಷಕ ಗುರುಗಳಾಗಬೇಕಂದ್ರೆ ಇದನ್ನು ಬಿತ್ತಲೇಬೇಕು. ಇದಕ್ಕೆ ಸರ್ವಜ್ಞ ಹೇಳ್ತಾರೆ, ಹಿರಿತನವು ಹೇಡಿಂಗೆ, ಗುರುತನವು ಮೂಢಂಗೆ, ದೊರೆತನವು ನಾಡ ನೀಚಂಗೆ, ದೊರಕಿದರೆ ಧರೆಗೆಲ್ಲ ಕೆಡಗು ಸರ್ವಜ್ಞ ಅಂತ. ಇವತ್ತು ಆಗ್ತಾ ಇರೋದ ಹಾಗೆ. ಯಾಕಂದರೆ ಎಂಥವ್ರಿಗೆ ಹೇಡಿಗಳಿಗೆ ಹಿರಿತನ ಬಂದ್ಬಿಟ್ಟಿದೆ. ಆ ಹೇಡಿತನ ಹೋಗಬೇಕಾದ್ರೆ ಮಕ್ಕಳ ಮನಸ್ಸಲ್ಲಿರೋ ಭಯವನ್ನು ತೆಗೆದು ಅವರನ್ನು ಧೈರ್ಯವಂತರಾಗಿ ಮಾಡುವುದು ಒಂದು ತಾಯಿ. ಅದನ್ನು ಬಿಟ್ಟರೆ ಗುರುಗಳು. ಹಾಗಾಗಿ ಧೈರ್ಯಂ ಸರ್ವತ್ರ ಸಾಧತೆ ಅಂತ ಮಕ್ಕಳನ್ನೇ ಧೈರ್ಯವಂತರಾಗಿ ಬೆಳೆಸುವ ಕರ್ತವ್ಯ ನಿಮ್ಮದಾಗಿರುತ್ತೆ. ಅದರ ಜೊತೆಗೆ ಇವತ್ತು ಎಲ್ಲಿ ನೋಡಿದಲ್ಲೆಲ್ಲ ನೈತಿಕ ಮೌಲ್ಯಗಳು ಅಧೋಗತಿಗೆ ಹೋಗ್ತಾ ಇದೆ. ಇಂಥ ಸಮಯದಲ್ಲಿ ನನಗೆ ಒಂದು ನೆನಪಾಗುತ್ತೆ. ಅಟ್ ದ ಎಂಡ್ ಆಫ್ ದ ವರ್ಲ್ಡ್ ವಾರ್ II, ದಿಸ್ ಲೆಟರ್ ವಾಸ್ ಫೌಂಡ್ ಇನ್ ದ ನಾಜಿ ಕಾನ್ಸಂಟ್ರೇಷನ್ ಕ್ಯಾಂಪ್ ಆ್ಯಂಡ್ ಇಟ್ ವಾಸ್ ಅಡ್ರೆಸ್ ಟು ದ ಟೀಚರ್ಸ್. ಡಿಯರ್ ಟೀಚರ್ಸ್ ಅಂತ ಅಡ್ರೆಸ್ ಮಾಡಿದರು. ಅದರಲ್ಲಿ ಏನು ಬರೆದಿದ್ರು ಅಂದರೆ, ಡಿಯರ್ ಟೀಚರ್ಸ್, ಐ ಆಮ್ ಅ ಸರ್ವೈವರ್ ಆಫ್ ದ ಕಾನ್ಸಂಟ್ರೇಷನ್ ಕ್ಯಾಂಪ್. ಮೈ ಐಸ್ ಸಾ what a man should not witness: gas chambers built by learned engineers, children poisoned by the educated physicians, infants killed by the trained nurses, women and babies shot and butchered by the high school and the college graduates.
So I'm suspicious of education. My request is help your students to become humans. Your efforts must never produce learned monsters. Skilled psychopaths, educated illiterates, readily writing arithmetics are not important. Today what we require is the humane concern, the kindness. ಇದನ್ನೇ ನಮ್ಮ ಉಪನಿಷತ್ನಲ್ಲೂ ಕೂಡ ಹೇಳ್ತಾರೆ, ಕೈಂಡ್ನೆಸ್ ಕ್ರಿಯೇಟ್ಸ್ ಕಾನ್ಫಿಡೆನ್ಸ್, ಕೈಂಡ್ನೆಸ್ ಪ್ರೊವೈಡ್ಸ್ ಹೆಲ್ತ್ ಆ್ಯಂಡ್ ಹ್ಯಾಪಿನೆಸ್. ಸೊ ಕೈಂಡ್ನೆಸ್ ಅನ್ನೋದು ಮಕ್ಕಳಿಗೆ ನಾವು ಕಲಿಸ್ಕೊಡದೇ ಇದ್ದರೆ ಅದು ಪ್ರಯೋಜನ ಆಗೋದಿಲ್ಲ. ಇನ್ನೊಂದು, ಅಟ್ ದ ಎಂಟ್ರೆನ್ಸ್ ಆಫ್ ಯೂನಿವರ್ಸಿಟಿ ಇನ್ ದ ಸೌತ್ ಆಫ್ರಿಕಾ, ಇಟ್ಸ್ ರಿಟನ್ in front, destroying any nation does not require use of atomic bombs. Destroying any nation does not require use of atomic bombs or the use of long-range missiles. It only requires lowering the quality of education. ಯಾವ ದೇಶದಲ್ಲಿ ಎಜುಕೇಷನ್ ಕ್ವಾಲಿಟಿ ಕಡಿಮೆ ಆಗುತ್ತಲ್ಲ, ಅಲ್ಲಿ ಆ ಇಡೀ ದೇಶನೇ ಧ್ವಂಸ ಆಗತ್ತೆ ಅಂತ. ಇವತ್ತು ನಮ್ಮ ದೇಶ ಆ ಸ್ಥಿತಿಗೆ ಬಂದಿದೆ. ಯಾಕಂದರೆ patients dies at the hands of such doctors, buildings collapse at the hands of such engineers, money is lost in the hands of such economists, accountants, humanity dies at the hands of such religious scholars, justice is lost at the hands of such judges, and the collapse of education is the collapse of the nation ಅಂತಾರೆ. ಇವತ್ತು ನಮ್ಮ ದೇಶದ ಎಜುಕೇಷನ್ನು ಕೊಲ್ಯಾಪ್ಸ್ ಆಗಬಾರ್ದು ಅಂತಂದರೆ ನಮ್ಮ ದೇಶದ ಶಿಕ್ಷಕರು ಅತ್ಯಂತ ಉತ್ತಮರಾಗಿರಬೇಕು. ಇದಕ್ಕೆ ಅಬ್ದುಲ್ ಕಲಾಂ ಅವರು ಹೇಳ್ತಾರೆ, ದೆರ್ ಇಸ್ ನೋ ಅದರ್ ಪ್ರೊಫೆಷನ್ ಇನ್ ದ ವರ್ಲ್ಡ್ ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಟು ದ ಸೊಸೈಟಿ ದ್ಯಾನ್ ದ್ಯಾಟ್ ಆಫ್ ಅ ಟೀಚರ್ ಅಂತ. ಅದನ್ನು ಇವ್ರು ಈಗ ಹೇಳಿದ್ದಾರೆ. ಆದರೆ 5,000 ವರ್ಷಗಳ ಹಿಂದೆ ತಮಿಳುನಾಡಿನಲ್ಲಿ ತಿರುವಲ್ಲೂರವರು ಹೇಳ್ತಾರೆ, 15 ಸದ್ಗುಣಗಳನ್ನು ಈ ಶಿಕ್ಷಕರಲ್ಲಿ ಇರಬೇಕು. ಅದು ಯಾವುದು ಅಂದರೆ, ಮೊದಲೇದು ಸಹಾನುಭೂತಿ, ಎಂಪತಿ. ಅನ್ಲೆಸ್ ಯು ಹ್ಯಾವ್ ಎಂಪತಿ ಫಾರ್ ಯುವರ್ ಸ್ಟೂಡೆಂಟ್ಸ್, ಆ ಮಕ್ಕಳನ್ನು ನಿಮ್ಮ ಮಕ್ಕಳಂತಾಗಿ ನೋಡಿದಾಗ ಮಾತ್ರ ಆ ಮಕ್ಕಳನ್ನು ನೀವು ಉತ್ತಮರಾಗಿ ಮಾಡ್ಬೋದು. ಸೃಜನಶೀಲತೆ, ಕ್ರಿಯೇಟಿವಿಟಿ, ನೀವು ಪಾಠ ಮಾಡೋದ್ರಲ್ಲೂ ಕ್ರಿಯೇಟಿವಿಟಿ ಇರಬೇಕು, ಮಕ್ಕಳಲ್ಲಿಗೂ ಕ್ರಿಯೇಟಿವಿಟಿನ ಕಳಿಸ್ಕೊಡ್ಬೇಕು. ಆಗ ದೇಶದಲ್ಲಿ ಎಲ್ಲವೂ ಉತ್ತಮ ಆಗುತ್ತೆ. ಮುಂದೆ 3ನೇದು ವಾಕ್ ಸಾಮರ್ಥ್ಯ. ಶಿಕ್ಷಕರಾದವರಿಗೆ ಮಾತು ಬರ್ತಿರಬೇಕು, ಮಕ್ಕಳಿಗೆ ಮಾತಾಡೋದನ್ನು ಕಲಿಸ್ಕೊಡ್ಬೇಕು. ಏನಾದರೂ ಕೇಳಿದರೆ ತಲೆಹರಟೆ, ಬಾಯಿ ಮುಚ್ಚು ಅಂತ ಹೇಳಿದರೆ ಒಳ್ಳೆ ಶಿಕ್ಷಕರಾಗೋದಿಲ್ಲ. ಅವರು ಕೇಳಿರೋ ಪ್ರಶ್ನೆಗೆ ಉತ್ತರ ಕೊಡೋ ಸಾಮರ್ಥ್ಯವನ್ನು ಬೆಳೆಸ್ಕೋಬೇಕು. ಆ ಮಕ್ಕಳು ಪ್ರಶ್ನೆ ಕೇಳೋ ಹಾಗೆ ಮಾಡಿದಾಗ ಮುಂದೆ ಅವರು ಸಂಶೋಧಕರಾಗ್ತಾರೆ. ಹಾಗಾಗಿ ಅದನ್ನು ಬೆಳೆಸ್ಕೋಬೇಕು. 4ನೇದು ಕನ್ಸಿಸ್ಟೆನ್ಸಿ ಅಂದರೆ ಸ್ಥಿರತೆ ಇರಬೇಕು. ನಮ್ಮ ಮನಸ್ಸು ಸ್ಥಿರವಾಗಿರಬೇಕು. ನಾವು ಮಾಡ್ತಾ ಇರೋದು ಅತ್ಯಂತ ಪುಣ್ಯದ ಕೆಲಸ. ಇದು ನಾವು ಸಮಾಜಕ್ಕಲ್ಲ, ದೇಶಕ್ಕಾಗಿ ಅಲ್ಲ, ವಿಶ್ವದ ಹಿತಕ್ಕಾಗಿ ನಾವು ಶಿಕ್ಷಕರಾಗಿದ್ದೀವಿ ಅನ್ನೋ ಭಾವನೆ ನಿಮ್ಮಲ್ಲಿ ಬಂದರೆ ಅದು ಅತ್ಯಂತ ಉತ್ತಮವಾಗುತ್ತೆ. ಇನ್ನು 6ನೇದು ಸಕಾರಾತ್ಮಕ, ಪಾಸಿಟಿವಿಟಿ. ಇಟ್ಸ್ ಮೋಸ್ಟ್ ಇಂಪಾರ್ಟೆಂಟ್. ನನಗೆ ನೆನಪಿದೆ, ನಾನು ಸ್ಟೂಡೆಂಟ್ ಆಗಿದ್ದಾಗ ಮದರ್ ಸುಪೀರಿಯರ್, ಶಿ ವಾಸ್ ಅ ಜರ್ಮನ್ ಲೇಡಿ, ಅವರು ಒಂದು ಸುಂದರವಾದ ಚಿತ್ರವನ್ನು ತಂದುಬಿಟ್ಟು, ಜರ್ಮನಿನಲ್ಲಿ ಡಿ ಇಲ್ಲ, ದನ್ನಿಂದ ಮಾತಾಡ್ತಾರೆ. ಅವ್ರು ಹೇಳಿದರು, ಮೈ ಡಿಯರ್ ಚಿಲ್ಡ್ರನ್, ವಾಟ್ ಡು ಯು ಸಿ ಇನ್ ದಿಸ್ ಪಿಕ್ಚರ್ ಅಂತ. ಒಂದು ಮಗು ನಿಂತು ಹೇಳ್ತು, ಐ ಸಿ ದ ಸ್ವಾನ್ ಸ್ವಿಮ್ಮಿಂಗ್ ಇನ್ ದ ಪಾಂಡ್ ಅಂತ. ಇನ್ನೊಂದು ಮಗು ಹೇಳ್ತು, ಐ ಸಿ ದ ಚಿಲ್ಡ್ರನ್ ಪ್ಲೇಯಿಂಗ್ ಅಂತ. ಇನ್ನೊಬ್ಳು ಹೇಳಿದ್ರು, ಐ ಸಿ ದ ಸನ್ ರೈಸ್ ಅಂತ. ಇನ್ನೊಬ್ಳು ಹೇಳ್ತು, ಐ ಸಿ ದ ಬರ್ಡ್ಸ್ ಫ್ಲೈಯಿಂಗ್ ಆ್ಯಂಡ್ ಚರ್ಪಿಂಗ್ ಅಂತ. ಆ್ಯಂಡ್ ಎಲ್ಲರೂ ಹೇಳ್ತಾ ಇದ್ದಾರೆ, ಮದರು ಸ್ಮೈಲ್ ಕೊಡ್ತಾ ಇದ್ದರು. ಆಗ ಒಬ್ಬ ಹುಡುಗಿ, ಇವರೆಲ್ಲ ಹೇಳಿ ತಪ್ಪೇನೋ ಅದಕ್ಕೆ ಸುಮ್ಮನೆ ಇದ್ದಾರೆ ಅಂತ ಎದ್ದು ನಿಂತ್ಬಿಟ್ಟು, ಮದರ್ ಐ ಸಿ ಅ ಹೋಲ್ ಇನ್ ದ ಪೇಂಟಿಂಗ್ ಅಂತಂದು. ಆಗ ಮದರ್ ಶಿ ಫ್ರೌಂಡ್ ಹರ್ ಫೇಸ್ ಆ್ಯಂಡ್ ಶಿ ಸೆಡ್, ಓ ಮೈ ಡಿಯರ್, ದಟ್ಸ್ ಎಕ್ಸಾಕ್ಟ್ಲಿ ವಾಟ್ ಐ ಡೋಂಟ್ ವಾಂಟ್ ಯು ಟು ಸಿ ಇನ್ ದಿಸ್ ವರ್ಲ್ಡ್ ಅಂತ. ಇದನ್ನು ಯಾಕೆ ಹೇಳ್ತಾ ಇದ್ದೀನಿ ಅಂದರೆ, ನಾವು ಕೆಟ್ಟದ್ದನ್ನೇ ನೋಡಿ, ಕೆಟ್ಟದ್ದನ್ನೇ ಮಾತಾಡಿ, ಕೆಟ್ಟದ್ದನ್ನೇ ಹೇಳ್ತಾ ಹೋದರೆ ಅದು ಕೆಡಕಾಗತ್ತೆ ಹೊರತಾಗಿ ಒಳಿತಾಗೋದಿಲ್ಲ. ಇದನ್ನು ನಾವು ಮೊದಲು ಕಲ್ತ್ಕೊಳ್ಬೇಕು. ನಾನು ರಾಮ ಸೇತು ಮೇಲೆ ಅಂಕಣ ಬರೆದಾಗ ರಾಮಚಂದ್ರೇಗೌಡರು ಬೆಳಗ್ಗೆ 6:30 ನನಗೆ ಫೋನ್ ಮಾಡಿಬಿಟ್ಟು ಹೇಳಿದರು, ಭಾಳ ಚೆನ್ನಾಗಿದೆ ಅಂತ. ಅದು ಒಂದು ವಾರದ ನಂತರ ಒಬ್ಬರು ಫೋನ್ ಮಾಡಿಬಿಟ್ಟು, ಮೇಡಮ್ ಅವರೇ ಬೇಜಾರು ಮಾಡ್ಕೋಬೇಡಿ ಅಂದರು. ಏನಕ್ಕೆ ಅಂತ ಕೇಳಿದರೆ, ಲಂಕೇಶ್ ಪತ್ರಿಕೆಯಲ್ಲಿ ತಲೆ ಸತ್ತವರ ಮಾತು, ಬಾಳೆಕುಂದ್ರಿಯವರ ಮಾತು ಅಂತ ಬರೆದಿದ್ದಾರೆ ಅಂತ.
ಇದು ಹೆಂಗಂದರೆ ಸೀಯಿಂಗ್ ದ ಹೋಲ್ ಇನ್ ದ ಪೇಂಟಿಂಗ್. ಉತ್ತಮವಾದಂಥದ್ದನ್ನು ಬಿಟ್ಟು ಬರೀ ಕೆಟ್ಟದ್ದನ್ನೇ ನೋಡೋದು. ನಾನು ಅವ್ರ ಅಪ್ಪನಿಗೆ ಡಯಾಗ್ನೋಸಿಸ್ ಮಾಡಿದವಳು, ಅವ್ರ ಅಮ್ಮನಿಗೆ ಟ್ರೀಟ್ಮೆಂಟ್ ಕೊಟ್ಟವಳು. ಏನಪ್ಪ ಗೌರಿ ಹೀಗೆ ಬರೆದಿದ್ದೀರ ಅಂದರೆ, ಹೌದಪ್ಪ ನಿಮ್ಮ ಹತ್ರ ಏನು ಪುರಾವೆ ಇದೆ ಅಂತ ಕೇಳಿದ್ರು. ನಾನು ಹೇಳಿದೆ, ಪುರಾವೆ ಎಲ್ಲ ಬಿಟ್ಬಿಡಿ. ಅಕಾರ್ಡಿಂಗ್ ಟು ಅ ಕಾರ್ಡಿಯಾಲಜಿಸ್ಟು, ಹೃದಯದ ಮಿಡಿತ ನಿಂತು ಹೋದರೆ ಆ ಮನುಷ್ಯ ಸತ್ತ ಹಾಗೆ. ಬ್ರೈನ್ ಡೆಡ್ ಆಗಿ ಬದುಕಬಹುದು, ಆದರೆ ಹೃದಯದ ಮಿಡಿತ ನಿಂತ ಮೇಲೆ ಬದುಕೋಕ್ಕಾಗೋದಿಲ್ಲ. ನನ್ನ ಹೃದಯ, ನನ್ನ ನೆಲ, ನನ್ನ ಜಲ, ನನ್ನ ಭಾರತೀಯತೆ, ನನ್ನ ಸಂಸ್ಕೃತಿಗೆ ಮಿಡಿತಾ ಇದೆ, ನಿನ್ನ ಹೃದಯ ಗೊತ್ತಿಲ್ಲ ಅಂತಂದೆ. ಇದು ನಮ್ಮ ಭಾರತೀಯ ಸಂಸ್ಕೃತಿಯನ್ನು ಆ ಮಕ್ಕಳಲ್ಲಿ ತುಂಬುವಂಥ ಕೆಲಸವನ್ನು ಶಿಕ್ಷಕರು ಮಾಡಬೇಕು. ಇನ್ನು ಹಾಸ್ಯ ಪ್ರವೃತ್ತಿ ಇರಬೇಕು. ಯಾವಾಗಲೂ ಮುಖ ಗಂಟು ಹಾಕ್ಕೊಂಡು ಸಿಂಡ್ರಿಸ್ಕೊಂಡು ಪಾಠ ಮಾಡ್ತಾಯಿದ್ರೆ ಮಕ್ಕಳಿಗೆ ಇಂಟ್ರೆಸ್ಟು ಬರೋದಿಲ್ಲ. ನಗನಗತ ಸಂತೋಷವಾಗಿ ಹೇಳಬೇಕು. ನಮ್ಮ ಒಬ್ಬ ಪ್ರೊಫೆಸರು ಸುಬ್ರಹ್ಮಣ್ಯ ಅಂತಿದ್ರು, ಎಂಥ ಅದ್ಭುತವಾದಂಥ ಟೀಚರು ಅಂತಂದರೆ, ಏಪ್ರಿಲ್ 1ಗೆ ಒಂದು ಕ್ಲಾಸ್ ತೊಗೊಂಡ್ರು. ವೈಟಮಿನ್ ಐ, ವೈಟಮಿನ್ ಎಮ್, ವೈಟಮಿನ್ ಎಲ್ ಆ್ಯಂಡ್ ಇದನ್ನು ಹೇಳ್ಕೊಟ್ರು. ಇದು ನೋಬೆಲ್ ಪ್ರೈಸ್ ಸಿಕ್ಕಬೇಕು, ಇದು ಪಠ್ಯ ಪುಸ್ತಕದಲ್ಲಿಲ್ಲ, ನಾನು ಹೇಳ್ಕೊಡ್ತಾ ಇದ್ದೀನಿ ಅಂತ ಪಾಠ ಮಾಡಿದರು. ಎಲ್ಲರೂ ನೋಟ್ಸ್ ಮಾಡ್ಕೊಂಡ್ವಿ, ಎಲ್ಲ ಬ್ರಿಲಿಯಂಟ್ ಸ್ಟೂಡೆಂಟ್ಸು. ನೋಡಿದರೆ ವೈಟಮಿನ್ ಐ ಅಂದರೆ ಇನ್ಫ್ಲೂಯೆನ್ಸು, ವೈಟಮಿನ್ ಎಲ್ ಅಂದರೆ ಲವ್, ವೈಟಮಿನ್ ಎಮ್ ಅಂದರೆ ಮನಿ. ಇದರ ಮೇಲೆ 1 ಗಂಟೆ ಪಾಠ ಮಾಡಿದ್ದಾರೆ. ನಾವೆಲ್ಲರೂ ಕಾಪಿ ಮಾಡ್ಕೊಂಡಿದ್ದೀವಿ. ಅಂದರೆ ಅವ್ರ ಹಾಸ್ಯ ಪ್ರಜ್ಞೆ ಎಂಥದಿರಬೇಕು ಅನ್ನೋದನ್ನು ನೋಡಿ. ಅಂದರೆ ಒಬ್ಬ ಟೀಚರ್ ಅನ್ನೋರು ಎಷ್ಟರ ಮಟ್ಟಿಗೆ ಹೇಳಬೇಕು ಅಂದರೆ, ಕೇಳುವಂಥ ಮಕ್ಕಳು ಕಣ್ಣು ಬಾಯಿ ಬಿಟ್ಟು ಕೇಳಬೇಕು. ಅದು ಟೀಚರ್ಸ್ಗಿರಬೇಕಾದಂಥ ಒಂದು ಸದ್ಗುಣ. ಇದರ ಜೊತೆಗೆ ಅಪ್ರೋಚಬಿಲಿಟಿ. ಮಕ್ಕಳು ಹೆದರ್ಕೋಬಾರ್ದು. ಹೆದರ್ಕೊಂಡ್ರು ಅಂದರೆ ಆ ಮಕ್ಕಳು ನಿಮ್ಮ ಹತ್ರ ಬರೋಕ್ಕಾಗೋದಿಲ್ಲ, ನಿಮ್ಮ ಹತ್ರ ಪ್ರಶ್ನೆ ಕೇಳೋಕ್ಕಾಗೋದಿಲ್ಲ, ಅವರಿಗೆ ಪರಿಹಾರ ಸಿಕ್ಕೋದಿಲ್ಲ. ಹಾಗಾಗಿ ಅಪ್ರೋಚಬಿಲಿಟಿ ಇಂಪಾರ್ಟೆಂಟ್. ಇನ್ನು 9ನೇದು ನಿಷ್ಪಕ್ಷಪಾತವಾಗಿರಬೇಕು. ಒಂದು ಮಗು ಚೆನ್ನಾಗಿದೆ ಅಂದರೆ ಅದಕ್ಕೆ ಮುದ್ದು ಮಾಡಿ ಇನ್ನೊಂದಕ್ಕೆ ಹೊಡೆದು ಬಡಿದು ಹೇರ್ಪೇರ್ ಮಾಡಿದ್ರೆ ನಿಮ್ಮ ಮಕ್ಕಳಲ್ಲಿ ಒಂದು ಮೇಲೂ ಒಂದು ಕೀಳು ಮಾಡಿದಾಗೆ ಆಗತ್ತೆ. ಆ ಪ್ರವೃತ್ತಿಯನ್ನು ಬಿಡಬೇಕು. ಪರೀಕ್ಷೆಯಲ್ಲೂ ಕೂಡ ನೀವು ಮಕ್ಕಳನ್ನು ನಿಮ್ಮ ಮಕ್ಕಳ ಹಾಗೆ ನೋಡಿದ್ದೇ ಆದರೆ ಆ ಮಕ್ಕಳಿಗೆ ಭವಿಷ್ಯ ಉಜ್ವಲ ಆಗತ್ತೆ. ಇನ್ನು 11ನೇದು ಸ್ಫೂರ್ತಿದಾಯಕವಾಗಿರಬೇಕು. ಆ ಟೀಚರ್ ಹೇಗಿರಬೇಕು ಅಂದರೆ, ಮೊನ್ನೆ ಒಂದು ಟ್ಯಾಕ್ಸಿಯಲ್ಲಿ ಹೋಗ್ತಾ ಇದ್ದೆ. ಹೋಗಬೇಕಾದ್ರೆ ಅವನು ಶೋಧನ ಶೆಟ್ಟಿ ಅಂತ, ಅವನು ಮಾಂಡೋವಿಯಲ್ಲಿ ವರ್ಕ್ ಮಾಡಬೇಕಾದ್ರೆ ಅವನಿಗೆ ಪಾಠ ಮಾಡಿದ್ದು ಟೀಚರ್ನ ನೆನೆಸ್ಕೊಂಡು ಮಾತಾಡ್ತಾ ಇದ್ದ. ಯಾಕಪ್ಪ ಸುತ್ತಾಕೊಂಡು ಹೋಗ್ತಾ ಇದ್ದೀರಲ್ಲಪ್ಪ ಅಂತ ಕೇಳಿದೆ. ಅಮ್ಮ, ನಾನು ನೆಟ್ಟಿಗೆ ಹೋಗ್ಬಿಟ್ಟಿದ್ರೆ ನಿಮ್ಮ ಜೊತೆಗೆ ಮಾತಾಡೋಕ್ಕೆ ಆಗ್ತಾ ಇರಲಿಲ್ಲ, ನಿಮ್ಮಿಂದ ನಾನು ಪಾಠ ಕಲಿಯೋಕ್ಕೆ ಆಗ್ತಾ ಇರಲಿಲ್ಲ ಅಂತಂತಾರೆ. ಅಂದರೆ ಕಲಿಬೇಕು ಅನ್ನೋ ಭಾವನೆ ಮಕ್ಕಳಿಗಿರಬೇಕು, ಕಲಿಸ್ಬೇಕು ಅನ್ನೋದು ಶಿಕ್ಷಕರಿಗಿರಬೇಕು. ಕೊನೆಗೆ ಹೊಂದಾಣಿಕೆ ಸ್ವಭಾವ ಇರಬೇಕು. ಅಡಾಪ್ಟಬಿಲಿಟಿ, ಅಡ್ಜಸ್ಟಬಿಲಿಟಿ. ನಾವು ಎಲ್ಲಿ ಹೋದರೂ ಕೂಡ ಎಂಥ ವಾತಾವರಣ, ಎಂಥದೇ ಸಮಸ್ಯೆ ಇರಲಿ, ಅದಕ್ಕೆ ಹೊಂದಿಕೊಳ್ಳುವಂಥ ಸ್ವಭಾವವನ್ನು ಮಕ್ಕಳಲ್ಲಿ ಬೆಳೆಸಬೇಕು. ಇನ್ನು ಯಾವ ಕಾರಣಕ್ಕೂ ಮನಸ್ಸನ್ನು ಕೆರಳಿಸಬಾರ್ದು, ಕೆಡಿಸ್ಕೊಳ್ಬಾರ್ದು. ನಾನು ಲೇಖನ ಬರಿಬೇಕಾದ್ರೆ ಚಿದಾನಂದ ಮೂರ್ತಿಗಳು ನನಗೆ ಸ್ಫೂರ್ತಿ ಕೊಡ್ತಾಯಿದ್ರು. ಆದರೆ ಒಂದು ದಿನ ಹೇಳಿದರು, ವಿಜಯಲಕ್ಷ್ಮಿ ಅವರೇ, ನೀವು ಭಾಳ ಸೂಕ್ಷ್ಮವಾಗಿ ಬರೀತೀರಿ, ನೀವು ತೀಕ್ಷ್ಣವಾಗಿ ಬರೆಯೋದಿಲ್ಲ ಅಂತ. ಅದಕ್ಕೆ ನಾನು ಹೇಳಿದೆ, ಮೇಷ್ಟ್ರೆ, ವೈದ್ಯಳಾಗಿ ನನ್ನ ಸ್ವಭಾವ ಮನಸ್ಸನ್ನು ಅರಳಿಸುವಂಥ ಕೆಲಸ ಮಾಡ್ತೀನಿ, ಕೆರಳಿಸುವಂಥ ಕೆಲಸ ಮಾಡೋದಿಲ್ಲ ಅಂತ. ಹಾಗಾಗಿ ನಮ್ಮ ಶಿಕ್ಷಕರು ಅಂದರೆ ಮಕ್ಕಳ ಮನಸ್ಸನ್ನು ಅರಳಿಸಬೇಕು, ಕೆರಳಿಸುವಂಥ ಕೆಲಸವನ್ನು ಮಾಡಬಾರ್ದು. ಮುಂದೆ ಅವ್ರು ಹೇಳ್ತಾರೆ, ಭಗವಂತ 2 ಕಿವಿ ಕೊಟ್ಟಿದ್ದಾನೆ, 1 ಬಾಯಿ ಕೊಟ್ಟಿದ್ದಾನೆ. ಕೇಳುವಂಥ ಪೇಷನ್ಸ್ ನಮ್ಮ ಮಕ್ಕಳಿಗಿರಬೇಕು, ತಿಳಿಸುವಂಥ ಸ್ವಭಾವ ಶಿಕ್ಷಕರಿಗಿರಬೇಕು. 14ನೇದಂದರೆ ಸಮಯ ಪಾಲನೆ, ಟೈಮ್ ಮ್ಯಾನೇಜ್ಮೆಂಟ್. ನಾವು ಒಂದು ಅಂಗಡಿಗೆ ಹೋಗಿ ವಾಚ್ ಕೊಂಡ್ಕೊಳ್ಬೋದು, ಕ್ಲಾಕ್ ಕೊಂಡ್ಕೋಬೋದು, ಸಮಯ ಕೊಂಡ್ಕೊಳ್ಳೋಕ್ಕಾಗೋದಿಲ್ಲ. ಒಂದು ಸಲ ಪಂಡಿತ್ ನೆಹರು 20 ನಿಮಿಷ ಲೇಟಾಗಿ ಬಂದಿದ್ರಂತೆ. ಆವಾಗ ಮೋಕ್ಷಗುಂಡಂ ವಿಶ್ವೇಶ್ವರಯ್ಯ ಅವ್ರು ಹೇಳ್ತಾರಂತೆ, ಮಿಸ್ಟರ್ ನೆಹರು, ಇಂಡಿಯಾ ಹ್ಯಾಸ್ ಗಾನ್ ಬ್ಯಾಕ್ ಬೈ 20 ಇಯರ್ಸ್ ಅಂದ್ರಂತೆ. ನಾವು ಸಮಯಕ್ಕೆ ಸರಿಯಾಗಿ ಸಮಯ ಪಾಲನೆ ಮಾಡೋದನ್ನು ಕಲಿತ್ರೆ ನಾವು ಏನನ್ನಾದರೂ ಸಾಧನೆ ಮಾಡ್ಬೋದು. ಪಂಕ್ಚುಯಾಲಿಟಿ, ಪೇಷನ್ಸ್ ಆ್ಯಂಡ್ ಸಿನ್ಸಿಯಾರಿಟಿ ಈಸ್ ವೆರಿ ಇಂಪಾರ್ಟೆಂಟ್. ಲಾಸ್ಟ್ ಬಟ್ ನಾಟ್ ದ ಲೀಸ್ಟ್, ವಿಶ್ವಾಸಾರ್ಹ, ರಿಲಯಬಲ್ ಆಗಿರಬೇಕು. ಮಾದರಿ, ಆದರ್ಶ ಗುರುಗಳಾಗಿರಬೇಕು. ದುರಂತ ಅಂದರೆ ಇವತ್ತು ನಮ್ಮ ಮಕ್ಕಳಿಗೆ ಡಿ ಬಾಸ್ನಾಗೆ ಜೈಲಿಗೆ ಹೋಗುವಂಥವರು ಆದರ್ಶ ಆಗಿದ್ದಾರೆ.
ಮಠದಿಂದ ಜೈಲಿಗೆ ಹೋದವರು ಆದರ್ಶ ಆಗಿದ್ದಾರೆ. ಆದರೆ ಇಂಥ ಆದರ್ಶ ಶಿಕ್ಷಕರು ಅವರಿಗೆ ಆದರ್ಶ ಆಗದೇ ಇದ್ದರೆ ನಮ್ಮ ಮಕ್ಕಳ ಭವಿಷ್ಯ ಚೆನ್ನಾಗಾಗೋದಿಲ್ಲ. ಆದರ್ಶ ಅಂದರೆ ಏನು? ಆ ಕಡೆಗೆ ನಮ್ಮ ದೃಷ್ಟಿ ಹರಿಸಿ ಅವ್ರ ಹಾಗೆ ನಾವು ಆಗಬೇಕು ಅನ್ನೋ ಭಾವನೆ ಯಾವಾಗ ಬರುತ್ತೋ ಆವಾಗ ಅವರು ಆದರ್ಶವಾಗ್ತಾರೆ. ಹಾಗಾಗಿ there are two kinds of people. Some are rewarded with the wealth and others are with the wisdom. These are all rewarded with the wisdom. ಒಂದು ಸಲ ನಾನು ಹರಟೆ ಕಾರ್ಯಕ್ರಮಕ್ಕೆ ಹೋದಾಗ ಕಣ್ಣನ ಮಾಮ ಮಧ್ಯೆ ಕೂತ್ಕೊಂಡಿದ್ರು. ನಾನು ಸರಸ್ವತಿ ಕಡೆಗೆ ಅಂತ ನಾನು ಈ ಕಡೆಗೆ ಬಂದೆ. ನಾನು ಲಕ್ಷ್ಮಿ ಕಡೆಗೆ ಅಂತ ನಮ್ಮ ಪ್ರಾಣೇಶ್ ಆ ಕಡೆಗೆ ಹೋಗಿ ಕೂತ್ಕೊಂಡ್ರು. ನಾನು ಹೇಳಿದೆ ವಿದ್ಯೆಯಿಂದ ಏನೇನಾಗತ್ತೆ ಅಂತ. ನೋಡಿ, ವಿದ್ಯೆಯಿಂದ ಎಷ್ಟು ಉತ್ತಮ ಅಂತ ಡಾಕ್ಟ್ರ್ ಹೇಳಿದ್ದಾರೆ, ಈಗ ನೀವೇನಂತೀರಿ ಅಂತ ಅವ್ರು ಕೇಳಿದರು. ಅವರು ಏನು ಹೇಳ್ತಾರ್ರಿ ಡಾಕ್ಟ್ರು, ಹಣ ಇದ್ರೆ ಮಣಿಪಾಲು ಇಲ್ಲದ್ರೆ ಮಣ್ಣು ಪಾಲ್ರಿ ಅಂತಂದರು. ಆ ಥರ ಆಗಬಾರ್ದು. ಆದ್ದರಿಂದ ಹವ್ಯಕ ಅಂದರೆ ಏನು ಅಂತ ನನ್ನ ವ್ಯಾಖ್ಯಾನವನ್ನು ಹೇಳ್ತೀನಿ. ಹವ್ಯಕ ಅಂದರೆ ಹನಿಂದ ಹಣ ಮಾಡುವುದಷ್ಟೇ ಅಲ್ಲ, ಗುಣವಂತರಾಗಿರುವುದು, ವ್ಯನಿಂದ ವ್ಯಕ್ತಿ ವಿಕಸನರಾಗೋದು, ಕನಿಂದ ಕಂಡ ಕನಸನ್ನು ನನಸು ಮಾಡುವಂಥವರೇ ಹವ್ಯಕರು ಅಂತ ನಾನು ಹೇಳ್ತೀನಿ. ಹಾಗಾಗಿ ಯಾವುದೇ ವೃತ್ತಿಯಲ್ಲಿದ್ದರೂ ಕೂಡ ಅವರು ಉತ್ತಮರಾಗಿರಬೇಕು. ಇಂಥಕ್ಕೆ ನಮ್ಮ ಸರ್ವಜ್ಞ ಹೇಳ್ತಾನೆ, ಗುರುಪಾದ ಕೆರಗಿದರೆ ಶಿರಸು ತಾಮಣಿ ಒಕ್ಕು ಪರಿಮಾಣ ಒಕ್ಕು ಪದವಕ್ಕು ಕೈಲಾಸ ನೆರೆಮನೆಯಕ್ಕೂ ಸರ್ವಜ್ಞ ಅಂತ. ಮಕ್ಕಳು ಇವತ್ತು ಎಲ್ಲೋ ಒಂದು ಕಡೆಗೆ ತಾವು ಓದಬೇಕಾಗಿರೋದು ಬರಿಬೇಕಾಗಿರೋದನ್ನ ಬಿಟ್ಟು ಬೇರೆ ಕಡೆಗೆ ಗಮನ ಹೆಚ್ಚೋಗ್ತಾ ಇದೆ. ಅವರ ಕಾನ್ಸಂಟ್ರೇಷನ್ನು ಪೂರ್ತಿ ಹಾಳಾಗ್ತಾ ಇದೆ. ಇಂಥ ಸಮಯದಲ್ಲಿ ನಾವು ಅವರಿಗೆ ಉತ್ತಮವಾದಂಥ ವಿಚಾರವನ್ನು ಹೇಳಬೇಕಾಗತ್ತೆ. ಚಿಲ್ಡ್ರನ್ ಆರ್ ಯುನೀಕ್ ಆ್ಯಂಡ್ ಸ್ಪೆಷಲ್ ಕ್ರಿಯೇಷನ್ ಆಫ್ ಗಾಡ್, worth far more than any earthly treasure. Hence you need special care and you are more precious than the gems and the things. ಹಾಗಾಗಿ ನಮ್ಮ ದೇಶದ ಭವಿಷ್ಯ ನಮ್ಮ ಮಕ್ಕಳು. ಆ ಮಕ್ಕಳಿಗೆ 100% ಆ್ಯಟಿಟ್ಯೂಡು ಡಿಸಿಪ್ಲಿನ್ ಕೊಟ್ಟು ಉತ್ತಮ ವ್ಯಕ್ತಿಗಳನ್ನು ಮಾಡುವಂಥ ಶಕ್ತಿ ಯಾರಾದರೂ ಇದ್ದರೆ ಇಂಥ ಉತ್ತಮ ಶಿಕ್ಷಕರಿಗೆ ಮಾತ್ರ ಇರುತ್ತೆ ಅಂತ ಹೇಳ್ತಾ, ಇಡೀ ಸಮಾಜವನ್ನು ಕಟ್ಟುವಂಥದ್ದು, ಮಕ್ಕಳ ಭವಿಷ್ಯವನ್ನು ನಿರ್ಮಿಸುವಂಥ ಶಿಲ್ಪಿಗಳು ಯಾರು ಅಂತಂದರೆ ಶಿಕ್ಷಕರು. ಹಾಗಾಗಿ ಮುಂದೆ ಮಂಗನ ಅಂದ ಮಾನವ ಅಂತಾರೆ, ಆದರೆ ಮಂಗಾಟ ಮಾಡುವ ಚಂಚಲ ಮನಸ್ಸಿನ ಹುಡುಗರನ್ನು ತಿದ್ದಿ ತೀಡಿ ತಿಳಿಸಿ ತಿಳುವಳಿಕೆ ಬರುವಂತೆ ಮಾಡುವವರೇ ಶಿಕ್ಷಕರು. ಮಕ್ಕಳು ಅತ್ಯಂತ ಅಮೂಲ್ಯ ರತ್ನಗಳು. ಅವುಗಳನ್ನು ಶಿಕ್ಷಣ, ಶಿಸ್ತು, ಶಿಷ್ಟಾಚಾರ, ಸಂಸ್ಕಾರದಿಂದ ಉತ್ತಮ ರತ್ನವನ್ನು ಮಾಡಿ ವಿಶ್ವಕ್ಕೆ ಕೊಡುವಂಥ ಅತ್ಯಂತ ಉತ್ಕೃಷ್ಟ ಕೆಲಸವನ್ನು ಮಾಡುವಂಥವ್ರು ಯಾರು ಅಂತಂದರೆ ನಮ್ಮ ಶಿಕ್ಷಕರು. ಹಾಗಾಗಿ ನಾವು ಅವರಿಗೆ ಯಾವತ್ತೂ ಚಿರಋಣಿ ಆಗಿರಬೇಕು. ಇದರ ಜೊತೆಗೆ ಇದರ ಮಹತ್ವವನ್ನು ಅರಿತಂಥ ನಮ್ಮ ದೇಶದಲ್ಲಿ ಪುರಾತನವಾಗಿ ಗುರುರ್ ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಅಂತೀವಿ. ಅಂದರೆ ಗುರುವೇ ಬ್ರಹ್ಮ ಅಂದರೆ ಕ್ರಿಯೇಟಿಂಗ್ ಅ ಪರ್ಸನ್, ಅ ಚೈಲ್ಡ್ಸ್ ಫ್ಯೂಚರ್ ಈಸ್ ಕ್ರಿಯೇಟೆಡ್ ಬೈ ದೆಮ್. ವಿಷ್ಣು ಅಂದರೆ ಆ ಮಗುವನ್ನು ನರಿಷ್ಮೆಂಟು, ಆ ಮಗುವನ್ನು ನೋಡ್ಕೊಳ್ಳುವಂಥದ್ದು. ಅದು ಮಗುವಲ್ಲಿರೋ ಅವಗುಣಗಳನ್ನು ತೆಗೆದು ಭಯವನ್ನು ತೆಗೆದು ಅವರಿಗೆ ಸದ್ಗುಣವನ್ನು ತೋರಿಸಿ ಭಯಹರ ಭವಹರ ಅಂತಂದರೆ ನಮ್ಮ ಶಿವ. ಹಾಗಾಗಿ ಆ ಮೂರನ್ನು ನಾವು ಈ ಗುರುಗಳಲ್ಲಿ ಕಾಣ್ತೀವಿ. ಈ ಗುರುಗಳನ್ನು ಯಾಕೆ ನಾವು ಇಷ್ಟು ಇಂಪಾರ್ಟೆನ್ಸ್ ಕೊಡ್ತೀವಿ ಅಂದರೆ, ಇಂದು ಸಮಾಜದಲ್ಲಿ ನೈತಿಕ ಮೌಲ್ಯಗಳು ನೆಲೆಕಚ್ಚಿದ ಸಮಯದಲ್ಲಿ ಗುರುಗಳ ಜವಾಬ್ದಾರಿ ಇನ್ನೂ ಹೆಚ್ಚಾಗಿದೆ. ಇಂದು ಶಾಲೆ ಮಕ್ಕಳಿಗೆ ಶಿಕ್ಷಣದ ಹೆಸರಿನಲ್ಲಿ ಕೇವಲ ಮಾಹಿತಿ ಕೊಡೋದಲ್ಲ. ಈಗ ಬ್ರಿಟಿಷರ್ಸು ಇಲ್ಲಿ ಬರೋ ಮೊದಲು ನಮ್ಮ ದೇಶದಲ್ಲಿ 7,35,000 ಗುರುಕುಲಗಳಿದ್ವು. ಆದರೆ ಆ ಗುರುಕುಲಗಳನ್ನು ಬ್ಯಾನ್ ಮಾಡಿ ಕಾನ್ವೆಂಟ್ಗಳನ್ನು ಕರೆಸಿದ್ರು. ಹೋದ ವರ್ಷ ನಾನು 170 ವರ್ಷದ ಶಾಲೆ, 180 ವರ್ಷದ ಶಾಲೆ ಅಂತ ಕರೆದ್ರು. ನಾನು ನೋಡ್ತೀನಿ, ಅದ್ರ ಮೊದಲು ನಮ್ಮಲ್ಲಿ ಶಿಕ್ಷಣ ಇರಲಿಲ್ವೇ? ಇತ್ತು. ಲಾರ್ಡ್ ಮೆಕ್ಯಾಲೆ ಇದ್ದವನು 1832ರಲ್ಲಿ ಇಂಗ್ಲೆಂಡಿನ ಅಸೆಂಬ್ಲಿಯಲ್ಲಿ ಹೇಳ್ತಾನೆ, ಐ ಹ್ಯಾವ್ ಗಾನ್ ಥ್ರೂ ದ ಲೆಂತ್ ಆ್ಯಂಡ್ ಬ್ರೆಡ್ತ್ ಆಫ್ ಭಾರತ್, ಐ ಹ್ಯಾವ್ ನಾಟ್ ಸೀನ್ ಅ ಸಿಂಗಲ್ ಲಯರ್ ಆ್ಯಂಡ್ ದ ಸಿಂಗಲ್ ಥೀಫ್ ಅಂತ. ಒಬ್ಬ ಕಳ್ಳ ಇರಲಿಲ್ಲ, ಒಬ್ಬ ಸುಳ್ಳ ಇರಲಿಲ್ಲ. ಇವತ್ತು ಯಾಕೆ ಯಾರು ನೋಡೋದಲ್ಲ ಮೇಲಿಂದ ಕೆಳಗಡೆವರೆಗೂ ಎಲ್ಲರೂ ಸುಳ್ಳರೆ, ಎಲ್ಲರೂ ಕಳ್ಳರೆ.
ಇದಕ್ಕೆ ನನಗೆ ಎಷ್ಟು ದುಃಖ ಆಗುತ್ತಂದರೆ, ಒಂದು ಕಾರ್ಯಕ್ರಮಕ್ಕೆ ಕರ್ನಾಟಕ ರಾಜ್ಯೋತ್ಸವಕ್ಕೆ ಹೋಗಿದ್ದೆ, ಏನು ಸುಂದರವಾಗಿ ಸ್ವರ್ಗದ ಹಾಗೆ ಇದು ಮಾಡಿದರು. ಎಲ್ಲ ತಂದೆ ತಾಯಿಗಳು ಲಕ್ಷಾಧಿಪತಿಗಳು, ಕೋಟ್ಯಾಧಿಪತಿಗಳು. ಆ ಪುಣ್ಯಕೋಟಿ ನೆಕ್ಸ್ಟು ಡಾನ್ಸ್ ಡ್ರಾಮಾ ಇತ್ತು. ಹಾಗಾಗಿ ನಿರೂಪಕಿ ಒಂದು ಮಗುನ ಕರೆದ್ಬಿಟ್ಟು, ಮಗು ನೀನು ಎಂದಾದರೂ ಸುಳ್ಳು ಹೇಳಿದೀಯಾ ಅಂತ ಕೇಳಿದ್ರು. ವಾಟ್ಸ್ ದ್ಯಾಟ್ ಅಂತು. ಅಂದರೆ ಕನ್ನಡದಲ್ಲಿ ಕೇಳಿದ ಪ್ರಶ್ನೆ ಅರ್ಥ ಆಗ್ತಾ ಇಲ್ಲ. ಯಾರು ಮಾತೃಭಾಷೆಯನ್ನು ಮರಿತಾರಲ್ಲ ಅವರು ಮಾತೆಯನ್ನು ಮರೆತಂತೆ. ಆ ಮಗುಗೆ ಕನ್ನಡನೇ ಬರ್ತಾ ಇಲ್ಲ. ಅದಕ್ಕೆ ಹ್ಯಾವ್ ಯು ಸ್ಪೋಕನ್ ಲೈಸ್ ಅಂದರೆ ಎಸ್ ಅಂತು. ಎರಡನೇ ಮಗು ಎಸ್ ಅಂದರು. ವೆನ್ ಡಿಡ್ ಯು ಸ್ಪೀಕ್ ಲೈಸ್ ಅಂದರೆ ಎವ್ರಿ ಡೇ ಐ ಸ್ಪೀಕ್ ಲೈಸ್ ಅಂತ. ಇಂಥ ಮಕ್ಕಳನ್ನ ಕಟ್ಕೊಂಡು ನಮ್ಮ ದೇಶವನ್ನು ಕಟ್ಟೋಕ್ಕಾಗತ್ತಾ? ಇದು ಉತ್ತಮವಾದ ಶಿಕ್ಷಣ ಅಂದರೆ ಹೇಗೆ ಅಂದರೆ, ಆ ಸಾಕ್ಷರವನ್ನು ಉಲ್ಟಾ ಓದಿದರೆ ರಾಕ್ಷಸ ಆಗಬಾರ್ದು. ಹಾಗಾಗಿ ನಾವು ಒಂದು ಕಾಲಕ್ಕೆ 35% ಆರ್ಥಿಕತೆಯನ್ನು ಕಂಟ್ರೋಲ್ ಮಾಡ್ತಾ ಇದ್ದಿದ್ದು. ಯಾಕಂದರೆ ನಮ್ಮಲ್ಲಿರೋ ಆನೆಸ್ಟಿ, ಸಿನ್ಸಿಯಾರಿಟಿ, ಶ್ರದ್ಧೆ, ಶ್ರಮದಿಂದ ಇವತ್ತಿನ ಮಕ್ಕಳು ಹಾಗಾಗಬೇಕು ಅಂದರೆ ಕೇವಲ ಆರ್ಥಿಕ 5ನೇದಲ್ಲ 1ನೇದಕ್ಕೂ ಹೋದರೂ ಕೂಡ ನೈತಿಕ ಮೌಲ್ಯಗಳನ್ನು ನಾವು ಯಾವತ್ತೂ ಕಳ್ಕೊಳ್ಬಾರ್ದು ಅನ್ನೋದು ಬಹಳ ಮುಖ್ಯ ಆಗುತ್ತೆ. ಹಾಗಲ್ಲಿ ಗುರುಕುಲದಲ್ಲಿ ಬರೀ ಎಜುಕೇಷನ್ ಕೊಡ್ತಾ ಇರಲಿಲ್ಲ, ಅಲ್ಲಿ ಶರೀರ, ಬುದ್ಧಿ, ಮನಸ್ಸು, ಚಿತ್ತ, ಆತ್ಮ ಈ 5ಕ್ಕೂ ಜ್ಞಾನವನ್ನು ಕೊಡ್ತಾ ಇದ್ರು. ಆದರೆ ಇವತ್ತಿನ ಶಿಕ್ಷಕರು ಏನಂದರೆ ಪಠ್ಯ ಪುಸ್ತಕದಲ್ಲಿ ಇದ್ದಿದ್ದು ಮಾತ್ರ ಹೇಳ್ಕೊಡ್ತಾರೆ. ಹಾಗಾಗಿ ಏನಾಗುತ್ತೆ, ಪಠ್ಯ ಪುಸ್ತಕಕ್ಕೆ ಓದಿದ್ದು ಪರೀಕ್ಷೆಗೆ ಸಾಕಾಗತ್ತೆ, ಬದುಕಿಗೆ ಸಾಕಾಗೋದಿಲ್ಲ. ಆದರೆ ಬದುಕೇನು ಮಾಡುತ್ತೆ, ಮೊದಲು ಪರೀಕ್ಷೆ ಕೊಟ್ಟು ಆಮೇಲೆ ಪಾಠ ಕಲಿಸುತ್ತೆ. ಆದ್ದರಿಂದ ಮಕ್ಕಳಿಗೆ ಬದುಕಿನಲ್ಲಿ ಹೇಗೆ ಇರಬೇಕು, ಚಾಲೆಂಜಸ್ನ ಹೇಗೆ ಫೇಸ್ ಮಾಡಬೇಕು ಅನ್ನೋದು ಗೊತ್ತಾಗಬೇಕಾದ್ರೆ ಅವರು ಶರೀರವನ್ನು ಗಟ್ಟಿಯಾಗಿರೋದನ್ನು, ಆರೋಗ್ಯದ ಬಗ್ಗೆ ಹೇಳ್ಕೊಡ್ಬೇಕು. ಆರೋಗ್ಯ ಅಂದರೆ 6ನ್ನು ಯೋಗ್ಯವಾಗಿ ಇಟ್ಕೊಳ್ಳೋದನ್ನು ಕಲಿಬೇಕು. ಇಲ್ಲದಿದ್ದರೆ ಅವರು ಡಿ ಬಾಸ್ ಥರ ಜೈಲು ಸೇರ್ತಾರೆ. ಅಂದರೆ ನಮ್ಮ ಅರಿಷಡ್ವರ್ಗಗಳನ್ನು ಕಂಟ್ರೋಲ್ ಮಾಡೋದು. ಎರಡನೇದು ಬುದ್ಧಿ. ಬುದ್ಧಿ ಎಲ್ಲಿಂದ ಜ್ಞಾನ ಬರುತ್ತೋ, ನಮ್ಮ ಉಪನಿಷತ್ನಲ್ಲಿ ಹೇಳ್ತಾರೆ ಜ್ಞಾನ ಎಲ್ಲಿಂದ ಬಂದರೂ ಕೂಡ ನಾವು ಅದನ್ನ ಕಲಿಬೇಕು ಅಂತ. 3ನೇದು ಮನಸ್ಸು. ಇವತ್ತು ಮನಸ್ಸಿನ ಕಂಟ್ರೋಲು ಮಕ್ಕಳಿಗಿಲ್ಲ, ಅದು ಮೊಬೈಲು. ಒಂದು ಉತ್ತಮವಾದಂಥ ಕಾಲೇಜಿಗೆ ಹೋಗಿದ್ದೆ, ಪ್ರಿನ್ಸಿಪಾಲ್ ಮಾತ್ರ ನನ್ನ ಜೊತೆ ಕೂತಿದ್ದಾರೆ, ಫ್ರಂಟ್ ಲೈನ್ ಎಲ್ಲ ಖಾಲಿ. ಪ್ರೊಫೆಸರ್ಸು, ಟೀಚರ್ಸು ಎಲ್ಲಿದ್ದಾರೆ ಅಂತ ಕೇಳಿದರೆ ಒಂದೊಂದು ಲೈನಲ್ಲಿ ಒಬ್ಬೊಬ್ಬರು ಟೀಚರ್ಗಳು ಕೂತಿದ್ದಾರೆ. ಅಂದರೆ ಕೊರೋನಾ ಬಂದಮೇಲೆ ಮಕ್ಕಳಿಗೆ ಕಾನ್ಸಂಟ್ರೇಷನ್ ಇಲ್ಲ, ಬರೀ ಮೊಬೈಲ್ನಲ್ಲಿ. ಗಾಂಧೀಜಿಯವರು ಕೆಟ್ಟದ್ದನ್ನು ನೋಡಬೇಡ, ಕೆಟ್ಟದ್ದನ್ನು ಕೇಳಬೇಡ, ಕೆಟ್ಟದ್ದನ್ನು ಆಡಬೇಡ ಅಂತ 3 ಮಂಗ ಮಾಡಿದರೆ ಈಗ 4ನೇ ಮಂಗ ಬಂದ್ಬಿಟ್ಟಿದೆ. ಅದು ಯಾವುದನ್ನೂ ಕೇಳೋದಿಲ್ಲ, ಯಾವುದನ್ನೂ ನೋಡೋದಿಲ್ಲ, ಏನೂ ಮಾತಾಡೋದಿಲ್ಲ, ಬರೀ ಮೊಬೈಲ್ನಲ್ಲಿ ತಲೆ ತಗ್ಗಿಸ್ಕೊಂಡೇ ಇರುತ್ತೆ. ಆ ತಲೆ ತಗ್ಗಿಸಿದ ತಲೆ ಮೇಲೆ ಎತ್ತೋದೇ ಇಲ್ಲ. ಈಗ ಮೊನ್ನೆ ತಾನೇ ನೋಡಿದಿರಲ್ಲ, ಮೊಬೈಲ್ ಮುಟ್ಟಬೇಡ ಅಂದಿದ್ದಕ್ಕೆ ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ಹಾಗಾಗಿ ಇಂಥದ್ದು ಹೋಗಬೇಕು ಅಂತಂದರೆ ಈ ಕಾನ್ವೆಂಟ್ ಟೀಚಿಂಗನ್ನು ಬಿಡಬೇಕು. ಕಾನ್ವೆಂಟ್ ಅಂದಾಗ ನೆನಪಾಗುತ್ತೆ, ಒಬ್ಬ ತಾಯಿ ಮಗ ಬಾಯ್ಪಾಠ ಮಾಡ್ತಾ ಇದ್ದಾನೆ, 4+2 ಸಮ್ ಆಫ್ ವಿಚ್ ಇಸ್ ಸಮ್ ಆಫ್ ಬಿಚ್ ಅಂತಂತ ಇದ್ದಾನೆ. ತಾಯಿಗೆ ಆಶ್ಚರ್ಯ ಆಯಿತು, ಇನ್ನೇ ಕೆಟ್ಟ ಪದ ಬಳಸ್ತಾ ಇದ್ದಾನಲ್ಲ ಏನು ಅಂತ ಟೀಚರ್ ಕೇಳಕ್ಕೆ ಹೋದರೆ ಅವರು ಟೀಚರ್ ಹೇಳ್ತಾರೆ 2+2 ಸಮ್ ಆಫ್ ವಿಚ್ ಈಸ್ 4 ಅಂತ ಕಲಿಸ್ಕೊಟ್ಟಿದ್ದೀನಿ ಅಂತ. ಆ ಸಮ್ ಆಫ್ ವಿಚ್ ಅನ್ನೋದನ್ನ ಸಮ್ ಆಫ್ ಬಿಚ್ ಅಂತ ಮಾಡಿದ್ದ. ಅಂದರೆ ಈ ಕಾನ್ವೆಂಟ್ ಎಜುಕೇಷನ್ ಆ ಥರ ಆಗುತ್ತೆ. ಹಾಗೆ ಆಗಬಾರ್ದು ಅಂತಂದರೆ ನಮ್ಮವರು ಇವತ್ತು ಗುರುಕುಲ ಸಿಸ್ಟಮನ್ನು ಪ್ರಾರಂಭ ಮಾಡಿ, ಮಕ್ಕಳು ಗಲಾಟೆ ಮಾಡ್ತಾಯಿದ್ರೆ ಫಿಂಗರ್ ಆನ್ ದ ಲಿಪ್ಸ್ ಅಂತ ಹೇಳೋದಲ್ಲ, ಓಮ್ ಅಂತ ಚಾಂಟ್ ಮಾಡಿಸಿ, ಓಮ್ ಅನ್ನೋದನ್ನು ನೀವು ಕಲಿಸ್ಕೊಟ್ಟಿದ್ದೆ ಆದರೆ ಆ ಮಕ್ಕಳ ಕಾನ್ಸಂಟ್ರೇಷನ್ ಹೆಚ್ಚಾಗುತ್ತೆ, ಅವರಲ್ಲಿ ಇರಿಟಬಿಲಿಟಿ ಕಡಿಮೆ ಆಗುತ್ತೆ. ಇದನ್ನು ನಿಮ್ಹ್ಯಾನ್ಸ್ನಲ್ಲಿ ತೋರಿಸ್ಕೊಟ್ಟಿದ್ದಾರೆ. ಲಿಂಪಿಕ್ ಸಿಸ್ಟಮ್ಗೆ ಬ್ಲಡ್ ಸಪ್ಲೈ ಕಡಿಮೆ ಆಗಿ ನೆಗೆಟಿವಿಟಿ, ಆ್ಯನಿಮಲ್ ಇನ್ಸ್ಟಿಂಕ್ಟ್ಗಳು ಎಲ್ಲ ಕಡಿಮೆ ಆಗುತ್ತೆ. ಇದನ್ನೇ ನಾನು ದ ಇಫೆಕ್ಟ್ ಆಫ್ ಡಿವೈನ್ ಇಂಟರ್ವೆನ್ಷನ್ ಇನ್ ದ ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್ ಅಂತ ಒರೇಷನ್ ಕೊಟ್ಟೆ ಲಕ್ನೋನಲ್ಲಿ. ಎಷ್ಟು ಕಾರ್ಡಿಯಾಲಜಿಸ್ಟು ಬರೀ ಶೇಕ್ ಹ್ಯಾಂಡ್ ಕೊಡೋ ಸ್ಟಿಫ್ ಕಾಲರ್ನವರು ಬಂದು ಕಾಲು ಬಿಟ್ಟು ನಮಸ್ಕಾರ ಮಾಡ್ತಾ ಇದ್ದಾರೆ, ಹಗ್ ಮಾಡ್ತಾ ಇದ್ದಾರೆ. ಯಾಕೆ ಅಂದರೆ ನಮ್ಮ ಪೂರ್ವ ಜನ್ಮದ ಕರ್ಮ ಇದೆಯಲ್ಲ, ಅದು ಕೇವಲ 1/3. ಆದರೆ ಗುರು ಹಿರಿಯರು ಕೊಡುವಂಥದ್ದು ಇನ್ನು 1/3. ಆ ಮಕ್ಕಳು ತಮ್ಮ ಸ್ವಂತ ಬುದ್ಧಿಯಿಂದ ಏನಾಗಬೇಕು ಅಂತ ಅವರು ಮುಂದೆ ತಿಳ್ಕೊಳ್ಬೇಕಾಗತ್ತೆ. ಹಾಗಾಗಿ ಮನಸ್ಸು, ಚಿತ್ತ. ಇವತ್ತು ಮಕ್ಕಳಿಗೆ ಚಿತ್ತ ಇಲ್ಲ. ಆ ಚಿತ್ತವನ್ನು ಕೆಡಿಸುವಂಥವರು ತಂದೆ ತಾಯಿಯಂದರು. ಮೊಬೈಲ್ ಕೊಟ್ಬಿಟ್ಟು ತುತ್ತು ಹಾಕ್ತಾ ಇರ್ತಾರೆ. ಅಲ್ಲಿ ನೋಡು ಚಂದಮಾಮ, ಇಲ್ಲಿ ನೋಡು ಚಿಕ್ಕಪ್ಪ, ಇದು ಅಪ್ಪನ ತುತ್ತು, ಅಜ್ಜಿ ತುತ್ತು. ಇಲ್ಲ,
ಮೊಬೈಲ್ ಕೊಟ್ಬಿಟ್ಟು ಬಾಯಿ ತುರುಕ್ತಾ ಇರ್ತಾರೆ, ಇವರು ಟಿ ವಿ ನೋಡ್ತಾ ಇರ್ತಾರೆ. ಕೆಟ್ಟ ಸೀರಿಯಲ್ ನೋಡಿಕೊಂಡು ಮಕ್ಕಳನ್ನ ಅವ್ರಿಗೂ ಬೆಳೆಸೋಕ್ಕಾಗೋದಿಲ್ಲ, ನಿಮಗೂ ಆಗೋದಿಲ್ಲ, ಕ್ಲಾಸಲ್ಲೂ ತೊಂದರೆ ಆಗುತ್ತೆ. ಹಾಗಾಗಿ ಏಕಲವ್ಯನ ಏಕಾಗ್ರತೆಯನ್ನು ಮಕ್ಕಳಲ್ಲಿ ಬೆಳೆಸಿದ್ದೇ ಆದರೆ ಅವರು ಉತ್ತಮ ಆಗ್ತಾರೆ. ಇನ್ನು ಆತ್ಮಜ್ಞಾನ ಅಂದರೆ ನಾವು ಬೇರೆ ಅಲ್ಲ, ಪರಮಾತ್ಮ ಬೇರೆ ಅಲ್ಲ, ಪ್ರತಿಯೊಬ್ಬರಲ್ಲೂ ಪರಮಾತ್ಮನ ಸ್ವರೂಪ ಇದೆ ಅನ್ನೋ ಸರ್ವೋಹಂ ಭಾವನೆ ಬಂದಿದ್ದೇ ಆದರೆ ನಾವು ಯಾರನ್ನೂ ದ್ವೇಷಿಸಲ್ಲ, ಯಾರನ್ನೂ ಹೊಟ್ಟೆ ಕಿಚ್ಚುಪಡಲ್ಲ. ಈ ಭಾವನೆಯನ್ನು ಬೆಳೆಸೋದು ಶಿಕ್ಷಕರ ಕರ್ತವ್ಯ ಅಂತ ಹೇಳ್ತಾ, ಕೊನೆಯದಾಗಿ ನರಣಾಂ ಭೂಷಣಂ ರೂಪಂ, ರೂಪಾಣಾಂ ಭೂಷಣಂ ಗುಣಂ, ಗುಣನಾಂ ಭೂಷಣಂ ಜ್ಞಾನಂ, ಜ್ಞಾನಾನಾಂ ಭೂಷಣಂ ವಿದ್ಯಾ, ವಿದ್ಯಾನಾಂ ಭೂಷಣಂ ವಿನಯಂ, ವಿನಯಾನಾಂ ಭೂಷಣಂ ಶೀಲಂ. ಅಂದರೆ ಕೇವಲ ನೋಡಲು ಶರೀರ ಸುಂದರವಾಗಿದ್ದರೆ ಸಾಲದು, ಅದರಲ್ಲಿ ಸದ್ಗುಣಗಳ ಆಗರವಾಗಬೇಕು. ಜ್ಞಾನಾರ್ಜನೆ ಮಾಡೋದ್ರ ಜೊತೆಗೆ ಜ್ಞಾನ ರತ್ನಗಳು ಆಗಬೇಕಾದ್ರೆ ಇಂಥ ಶಿಕ್ಷಕ ರತ್ನಗಳು ನಮ್ಮ ಸಮಾಜದಲ್ಲಿ ಹೆಚ್ಚೆಚ್ಚು ಆಗಬೇಕು. ಆದ್ದರಿಂದ ನಾನು ಮೋದಿಯವರಿಗೆ ಒಂದು ಪತ್ರ ಬರೆದಿದ್ದೀನಿ, IPS IAS ಥರ IES ಮಾಡಿ ಅಂತ, ಇಂಡಿಯನ್ ಎಜುಕೇಷನ್ ಸರ್ವಿಸಸ್ ಅಂತ ಮಾಡಿದ್ದೆ ಆದರೆ ಉತ್ತಮವಾದಂಥ ಶಿಕ್ಷಕರು ಆ ಪ್ರವೃತ್ತಿಗೆ ಬರ್ತಾರೆ, ಅದು ನಮ್ಮ ದೇಶಕ್ಕೆ ಒಳ್ಳೆಯದಾಗತ್ತೆ ಅಂತ. ಇದರ ಜೊತೆಗೆ ಎಲ್ಲಕ್ಕಿಂತ ಮುಖ್ಯವಾಗಿ ವಿದ್ಯೆ ಇದ್ದರೆ ಸಾಲದು, ಜೊತೆಗೆ ಬೇಕು ವಿನಯ, ಅದರ ಜೊತೆಗೆ ಶೀಲವಂತಿಕೆ ಇರಬೇಕು. ಇಫ್ ಸಮಥಿಂಗ್ ಈಸ್ ಲಾಸ್ಟ್, ಮನಿ ಈಸ್ ಲಾಸ್ಟ್, ಸಮಥಿಂಗ್ ಈಸ್ ಲಾಸ್ಟ್. ಇಫ್ ಕ್ಯಾರೆಕ್ಟರ್ ಈಸ್ ಲಾಸ್ಟ್, ಎವ್ರಿಥಿಂಗ್ ಈಸ್ ಲಾಸ್ಟ್. ಇವತ್ತು ಎಲ್ಲರೂ ಕ್ಯಾರೆಕ್ಟರ್ಲೆಸ್ ಆಗೋಕ್ಕೆ ಕಾರಣ ಏನಂದರೆ ಇಂಥ ಉತ್ತಮ ಶಿಕ್ಷಕರು ಎಲ್ಲ ಶಾಲೆಗಳಲ್ಲಿ ಇರದೇ ಇರೋ ಕೊರತೆ ಅಂತ. ಹಾಗಾಗಿ ಹವ್ಯಕರು ಅಂತಂದರೆ ಕನಸನ್ನು ಕಟ್ಟುವಂಥವರು, ಅವರು ಉತ್ತಮ ಶಿಕ್ಷಕರಾಗೋದ್ರ ಜೊತೆಗೆ ಶಿಷ್ಟರ ಸಂಖ್ಯೆ ಬೆಳೆಯೋ ಹಾಗೆ ಮಕ್ಕಳಲ್ಲಿ ಮದುವೆ ಬೇಡ, ಮಕ್ಕಳೇ ಬೇಡ, ಒಂದು ಮಗು ಸಾಕು ಅನ್ನೋದನ್ನು ಬಿಟ್ಟು 3 ಮಕ್ಕಳನ್ನು ಮಾಡಿಕೊಂಡು ಮುತ್ತಿನಂಥ 3 ಮಕ್ಕಳನ್ನು ಒಂದು ವಿದೇಶಕ್ಕೆ, ಒಂದು ದೇಶಕ್ಕೆ, ಒಂದು ಮನೆಗೆ ಕೊಡ್ತೇನೆ ಅನ್ನೋ ಭಾವನೆಯನ್ನು ಮಕ್ಕಳಿಗೆ ಕಲಿಸ್ಕೊಟ್ಟಿದ್ದಾದರೆ ಶಿಷ್ಟಾಚಾರ ಅದು ಬೆಳೆಯುತ್ತೆ. ಹಾಗಾಗಿ ಸದ್ವಿಚಾರ, ಸದಾಚಾರ, ಸದ್ಭಕ್ತಿ ತುಂಬಿದ ದೇಶ ಪ್ರೇಮಿಗಳಾಗಿ, ಸಾಧಕರಾಗಿ ನಡೆಸುವ ಕರ್ತವ್ಯ ಶಿಕ್ಷಕರದಾಗಿದೆ ಅಂತ ಹೇಳ್ತಾ, ಇದು 3ನೇ ಸಮಾರೋಪ. ನಾನು ಇದು ಹೀಗೆ 3ರಿಂದ 100 ಆಗಲಿ ಅಂತ, ನೀವು 100ನೇ ಕಾರ್ಯಕ್ರಮ ಆದಾಗ ದಿಕ್ಸೂಚಿ ಭಾಷಣಕ್ಕೆ ನನ್ನ ದಯವಿಟ್ಟು ಕರೀರಿ ಅಂತ, ಖಂಡಿತ ಬರ್ತೀನಿ ಅಂತ ಹೇಳ್ತಾ, ಆ ಭಗವಂತ ನಿಮ್ಮೆಲ್ಲರಿಗೂ ಆರೋಗ್ಯ, ಆಯುಷ್ಯು, ಸಂಪತ್ತು, ಸಮೃದ್ಧಿ, ನೆಮ್ಮದಿ, ಯಶಸ್ಸು, ತೇಜಸ್ಸು, ವರ್ಚಸ್ಸು, ಓಜಸ್ಸನ್ನು ಕೊಟ್ಟು ಇಡೀ ವಿಶ್ವಕ್ಕೆ ವಿಶ್ವಗುರು ನಮ್ಮ ಮಕ್ಕಳು ಆಗುವಂಥ ಆ ಸೌಭಾಗ್ಯವನ್ನು ಭಗವಂತ ನಿಮಗೆ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ ಎಲ್ಲರಿಗೂ ದಿಕ್ಸೂಚಿ ಭಾಷಣವನ್ನು ಮಾಡಿರುವಂತಹ ಡಾಕ್ಟರ್ ವಿಜಯಲಕ್ಷ್ಮಿ ಬಾಳೆಕುಂದ್ರಿ ಅವರಿಗೆ ಅನಂತ ಧನ್ಯವಾದಗಳು. ನಮ್ಮ ಜೊತೆಗೆ ಇದೀಗ ಕರ್ನಾಟಕ ಘನ ಸರ್ಕಾರದ ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂತಹ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು ಸೇರಿಕೊಂಡಿದ್ದಾರೆ. ಆಗಮಿಸಿರುವಂಥ ಎಲ್ಲರ ಪರವಾಗಿ ಅವರನ್ನು ಹೃತ್ಪೂರ್ವಕವಾಗಿ ಸ್ವಾಗತಿಸ್ತಾ ಇದ್ದೇವೆ. ಅವರಿಗೆ ವೇದಿಕೆಯಿಂದ ಗೌರವವನ್ನು ಸಮರ್ಪಿಸಬೇಕಾಗಿ ಅಖಿಲ ಹವ್ಯಕ ಮಹಾಸಭಾದ ಅಧ್ಯಕ್ಷರು ಹಾಗೂ ಗೌರವಾಧ್ಯಕ್ಷರಲ್ಲಿ ಕೇಳಿಕೊಳ್ತಾ ಇದ್ದೇವೆ. ಇದೀಗ ಮಾಜಿ ಮಂತ್ರಿಗಳಾಗಿದ್ದಂತಹ ಶ್ರೀ ರಾಮಚಂದ್ರೇಗೌಡ ಅವರು 2 ವಾಕ್ಯಗಳಲ್ಲಿ ಸಭೆಗೆ ಶುಭಾಶಯದ ನುಡಿಗಳನ್ನಾಡಬೇಕು ಅಂತ ಕೇಳಿಕೊಳ್ತಾ ಇದ್ದೇವೆ. ಹವ್ಯಕರು ಅಂತಂದರೆ ವಿಶ್ವವ್ಯಾಪಕ. ಹವ್ಯಕರು ಅಂತಂದರೆ ನಿಜ ಕೃಷಿಕ. ಈ ಸಮ್ಮೇಳನ ಬೆಂಗಳೂರಿನಲ್ಲಿ ನಡೀತಾ ಇರೋದ್ರಿಂದ ನಾನು ಬರಲೇಬೇಕು ಅಂತ ಬಂದಿದ್ದೇನೆ. ಶಿಕ್ಷಕರಿಗೆ ಸನ್ಮಾನ. ಶಿಕ್ಷಕರು ಈ ದೇಶದ ಆಧಾರ ಸ್ತಂಭ ಅಷ್ಟೇ ಅಲ್ಲ, ಆಧಾರದ ವಿದ್ಯಾ ರಕ್ಷಕ. ಶಿಕ್ಷಕ ಅಂತಂದರೆ ದ್ರೋಣಾಚಾರ್ಯರ ನೆನಪು. ಏಕಲವ್ಯ ಅವರ ಶಿಷ್ಯ. ಮುಂದಮಾನ್ ಬೆಳೆದ ಅರ್ಜುನನ್, ಗುರು ದ್ರೋಣಂಗೆ ನೆಚ್ಚಿನ ಶಿಷ್ಯನ್, ಎನ್ನಾಜ್ಞೆಯಲ್ಲದ ಎನ್ನ ಪೊಡವಿಯ ಪೊಕ್ಕನ್, ಕಳ್ಳನ್
ದಂಡನಾರ್ಹ ನಿನ್ನ ಉರತ್ತನಿಗೆ ಏರಿಕೆ ನಿನ್ನ ಆಳುವ ಬೆಂಕಂ. ಹಾಗೆ ಹೇಳಿದಂಥ ಶಿಷ್ಯ ಅರ್ಜುನನಿಗೆ ಆ ಮಾತು ಹೇಳ್ತಾನ. ಎಮ್ಮ ನಾಡಂತೆ ಬೇರೊಂದು ನಾಡುಂಟೆ, ವೇದಗಳ ತವರೂರು, ಯಾಗಗಳ ನೆಲಬೀಡು, ದೇವ ಭಾಷೆ ಕೆಚ್ಚು, ವೇದಾಂತ ಮಾರ್ಗಗಳು, ಅವತಾರ ಲೀಲೆಗಳು. ನಮ್ಮ ನಾಡಂತೆ ಬೇರೊಂದು ನಾಡುಂಟೆ, ಅದೇ ಕರ್ನಾಟಕ. ವಿದ್ಯೆ ಕಳ್ಳ ಕಾಕರು ಕೊಳ್ಳೆ ಒಡೆಯಲಾಗದ ದನ, ಅಣ್ಣ ತಮ್ಮದರು ಭಾಗ ಕೆಳಲಾಗದ ದನ, ಸರ್ಕಾರದ ತೆರಿಗೆಗೆ ಒಳಪಡದ ಹಣ, ನೀಡಿದಷ್ಟು ವೃದ್ಧಿಯಾಗುವುದನ್ನ, ಗಳಿಸಿದಷ್ಟು ಹೊರೆಯಾಗದದನ, ಅದುವೇ ವಿದ್ಯಾಧನ. ಅಂತ ಧನವನ್ನ ಕೊಡತಕ್ಕಂಥ ಶಿಷ್ಯರಿಗೆ ಇವತ್ತು ಸನ್ಮಾನ. ಶಿಕ್ಷಕರು ಅಂತಂದ್ರೆ ರಾಷ್ಟ್ರದ ಆಧಾರ ಸ್ತಂಭ. ಶಿಕ್ಷಕರು ಅಂತಂದ್ರೆ ವಿದ್ಯೆಯ ರಕ್ಷಕ. ಇವತ್ತು 71 ವರ್ಷ ಮೀರಿದ ಶಿಕ್ಷಕರಿಗೆ ಸನ್ಮಾನ. ಆ ಸನ್ಮಾನ ನಮಗೇ ಸನ್ಮಾನ ಮಾಡಿಕೊಂಡಾಗೆ ಹೊರತು ಅವರಿಗಲ್ಲ. ಇಂಥ ಕೆಲಸವನ್ನ ಹವ್ಯಕ ಸಮಾಜ ಬೆಂಗಳೂರಿನಲ್ಲಿ ಮಾಡ್ತಾ ಇದ್ದೀರಾ. ಬಹಳ ಸಂತೋಷ ಆಗಿದೆ, ಆನಂದ ಆಗಿದೆ. ನಿಮ್ಮೆಲ್ಲರಿಗೂ ಕೂಡ ನನ್ನ ವಂದನೆಗಳು. ಎಲ್ಲ ಶಿಕ್ಷಕರಿಗೆ ಅಭಿನಂದನೆಗಳನ್ನು ಹೇಳಿ ನನ್ನ ಮಾತನ್ನು ಮುಕ್ತಾಯ ಮಾಡ್ತೇನೆ. ಇದೀಗ ಶ್ರೀಯುತ ರಾಮಚಂದ್ರೇಗೌಡರು ರಾಜ್ಯದ ಅತ್ಯಂತ ಹಿರಿಯ ರಾಜಕೀಯ ಮುತ್ಸದ್ದಿ, ವಿಧಾನ ಪರಿಷತ್ತಿನ ಸದಸ್ಯರಾಗಿ ಅಷ್ಟೇ ಅಲ್ಲ, ಆರೋಗ್ಯ ಸಚಿವರಾಗಿಯೂ ಬಹಳ ಅತ್ಯುತ್ತಮವಾಗಿ ಕೆಲಸ ಮಾಡಿರುವಂಥ 86 ವಯಸ್ಸಿನ ವಯೋವೃದ್ಧರು, ಹಿರಿಯರು. ಇದೀಗ ಶ್ರೀಯುತ ಜಗದೀಶ್ ಶೆಟ್ಟರ್ ಅವರು ನಮ್ಮನ್ನು ಉದ್ದೇಶಿಸಿ ಮಾತಾಡಲಿಕ್ಕಿದ್ದಾರೆ. ಎಲ್ಲರಿಗೆ ನಮಸ್ಕಾರ. ಇವತ್ತಿನ ಈ ಒಂದು ಸುಂದರ ಕಾರ್ಯಕ್ರಮದಲ್ಲಿ